ಹಲೋ, ಹೇಗಿದ್ದೀರಾ? ಬನ್ನಿ ಬನ್ನಿ ಜನರೇ ಬನ್ನಿ, ಎಲ್ಲಿದ್ದೀರಿ ಎಲ್ಲರೂ? ಎಲ್ಲಿ ಇದ್ದೀರಿ ಎಲ್ಲರೂ? ಹಲೋ ಹಲೋ. ಎಲ್ಲರೂ ಮಾಯವಾಗಿದ್ದಾರೆ. ನಾನೇ ಬರುವಾಗ 1 ನಿಮಿಷ ಲೇಟ್ ಆಯಿತು, ಇನ್ನೂ ಯಾರು ಬಂದಿಲ್ಲ. ಶ್ರೀನಾಥರೇ ನಮಸ್ತೆ. ಎಂಚಲ್ಲರು, ಹೇಗಿದ್ದೀರಿ? ಊಟ ಆಯ್ತಾ? ಮಾತಾಡಿ. ಯಾರದು ಬಂದಿದ್ದು? ಬನ್ನಿ ಜನರೇ ಬನ್ನಿ, ಯಾರೆಲ್ಲ ಬಂದಿದ್ದೀರಾ ಲೈಕ್ ಕೊಟ್ಟು ಹಾಗೆಯೇ ಸ್ಟಾರ್ಟ್ ಮಾಡಿ. ರಂಜಿತನ್ನ ಬರ್ತೀರಿ? ನವೀನ್ ಬ್ರೋ ಎಂಚ ಉಳ್ಳಾರಿಗೆ ಏನಂದ್ರೆ ರಂಜಿತನ್ನ ಏನು ಸೌಖ್ಯ? ಈರೆಂಚ ಉಳ್ಳಾರು ಸೌಖ್ಯನೇ? ಒಣಸಾಂಡೆ ದಾದೆ ಗಜಬು ಲೈಕ್ ಕೊರಿಯರ ಅಂದವು ತೋಜುಜಿ ಆಚ ಮಲ್ಲಾಜ್. ಥ್ಯಾಂಕ್ ಯು ಸೋ ಮಚ್ ರಂಜಿತನ್ನ. ಟೈಮ್ ಬರ್ತಾರೆ ಲೈಕ್ ಕೊರಿಯರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಬನ್ನಿ ಜನರೇ. ಮತ್ತೊಬ್ರು ಯಾರೋ ಇದ್ದೀರಿ ಆದರೆ ಮಾತಾಡೋದಿಲ್ಲ, ಅದ್ಯಾಕೆ? ಮಾತಾಡಿ, ಲೈಕ್ ಕೊಡಿ. ಯಾನು ಸೌಖ್ಯ ಬ್ರೋ? ಬೊಕ್ಕ ವನಸ್ಪುರಾಂಡೆ ಇರ್ನ ದಾದೆ ಕಜಿಪು ಬರ್ಸೆಂಚೊಂಡಿನಿ. ಬಲೆ ಬಲೆ ಜನರೇ, ಬಲೆ ಬಲೆ, ಎಲ್ಲಿದ್ದೀರೆಲ್ಲ? ಬಂದು ಮಾತಾಡುವ. ರಂಜಿತನ್ನೇ ವನಸ್ಸು ನನ ಆತುಜಿ ಬ್ರೋ ಇರ್ನ ಆಂಡೆ ವನಸ್ಸು. ಯಾನ ವನಸ್ಸು ಮಲ್ತದೆ ಕುಳ್ನಿ ಗಂಜಿ ಬೊಕ್ಕ ಬೆಂಡಿಕಾಯಿ ಉಪ್ಪುಗರಿ. ರಂಜಿತನ್ನೇ ಬರ್ಸೈನಿ ಒಂತೆ ಕಮ್ಮಿ ಉಂಡು ಬಂಡೆರು. ಓ ಅಂದೆ. ಓಕೆ ಓಕೆ ಓಕೆ. ಬನ್ನಿ ಜನರೇ, ಯಾರು ಮಾತ್ರ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. 2 ಮಂದಿ ಇದ್ದೀರಿ ಆದರೆ ಲೈಕ್ ಕೊಡಲಿಲ್ಲ, ಮಾತಾಡೋದಿಲ್ಲ ಯಾಕೆ? ಸಂಪತ್ತನ್ನೇ ಬರ್ತೀರಿ. ಹಾಯ್ ನವೀನನ್ನ ಬೊಕ್ಕ ಸಮಾಚಾರ ಆಗಿ ನೋಡಿರಿ. ಹಾಯ್ ಸಂಪತ್ತನ್ನ ಎಂಚ ಉಳ್ಳರು? ವೆಲ್ಕಮ್ ಟು ಲೈವ್. ರಂಜಿತನ್ನ ಬೊಕ್ಕ ಸಂಪತ್ತನ್ನಗ ನಮ್ಮ ಇಂದುಗೆ ಮರ್ಯಾದೆ ಇದೆ, ವೆಲ್ಕಮ್. ಪ್ರಮೋದ್ ಕುಲಾಲ್ ಬರ್ತೀರಿ. ಹಾಯ್ ಪ್ರಮೋದ್ ಕುಲಾಲ್, ಎಂಚಲ್ಲರು ಬಾವ ಸೌಖ್ಯನೇ? ವನಸಾಡೆ ಪ್ರಮೋದ್ ಕುಲಾಲ್ ನಮಸ್ತೆ ಒಳಗಿರು. ನಮಸ್ತೆ ಸಂಪತ್ತನ್ನೇ ಒಳ್ಳೆಯರು. ರಂಜಿತನ್ನ ಒಳ್ಳೆಯರು ಅಕ್ಲೆಗಳ ನಮಸ್ತೆ ಕೊರ್ಲೆ. ರಂಜಿತನ್ನ ಪ್ರಮೋದ್ ಬ್ರೋ ಎಂಚ ಉಳ್ಳಾರಿಗೆ ಏನಂದ್ರೆ 4 ಜನ 4 ಲೈಕ್ ಮಂದರು. ಥ್ಯಾಂಕ್ ಯು ಸೋ ಮಚ್ ಮಾತಿರಿಗಳ. ರಂಜಿತನ್ನೇ ಪ್ರಮೋದ್ ಬೊಕ್ಕ ದಾನಿ ಅಪರೂಪ ಆನಂದುಳ್ಳೇರು. ಇಜ್ಜಿ 2 ದಿನ ಬರ್ಪೇರಿ ಯಾರಂತೆ ಪಾತಿರ್ಜೇರಿ ಜಾಸ್ತಿ ಬಾತ್ ಕುಲೋಂದುಳ್ಳೇರು. ಅಂದ್ ಸಂಪತ್ತನ್ನೇ ಗೆಸ್ಟ್ ಬೊಕ್ಕ ಇರ್ಗೆ ಎಷ್ಟು ಆತಂದು ಎಂಚಿನಿ ನಿಕುಲ್ 2 ಜನ ಗೆಸ್ಟ್ ನ ಬರಂಗಿಲ್ಲ. ರಂಜಿತನ್ನೆಲ್ಲ ಸಂಪತ್ತನ್ನೆಲ್ಲ ಪ್ರಮೋದ್ ಕುಲಾಲ್ ಫೈನ್ ರಂಜಿತನ್ನ ಬಣದುಳ್ಳೇರು. ರಂಜಿ ಸಾಲಿಯನ್ನು ಪ್ರಮೋದ್ ಬಾಬಾ ಪಲ್ನೆ ಬಣದುಳ್ಳೇರು. ಪ್ರಮೋದ್ ಬ್ರೋ. ಓಕೆ ಓಕೆ. ಪ್ರಮೋದ್ ಬ್ರೋ ಪಲ್ನೆ ಬಣದುಳ್ಳೇರು. ಎಲ್ಲಿದ್ದೀರಿ ಎಲ್ಲರೂ? ಬಾಕಿ ಅವರೆಲ್ಲ ಎಲ್ಲಿದ್ದೀರಿ? ಬಂದವರು ಲೈಕ್ ಕೊಡಿ. ಹಾಗೆಯೇ ಲೈಕ್ ಕೊಟ್ಟು ನಮಗೆ ಮಾತಾಡಿ. ಸ್ವಲ್ಪ ಮಾತಾಡಿದರೆ ನಮಗೆ ಸ್ವಲ್ಪ ಖುಷಿ ಆಗ್ತದೆ. ಎಂಥದ್ದಾದರೂ ಮಾತಾಡುವ ಅಂತ ಮೆಸೇಜ್ ಹಾಕಿ. ರಂಜಿತನ್ನೇ ಪ್ರಮೋದ್ ಬ್ರೋ ಫೈನ್. ಓಕೆ ವೈನ್ ಬೋಡೆ ಕೇಳಿ ಪನೋಡು ಪನೊಂದುಲ್ಲೇರು ಪ್ರಮೋದ್ ಬಾಯ್. ವೈನ್ ಪಾಪ ಅಕ್ಳಿಗೆ ಗೊತ್ತು ಚಂದಿತ್ತೆ. ವೈನ್ ಪುರ ಪರ್ಪೆರ ಗೊತ್ತುಜ್ಜಿ. ಬನ್ನಿ ಜನರೇ ಬನ್ನಿ, ವೈನ್ ಪರ್ವೇನು ಗೊತ್ತುಜ್ಜಿ ಅದೊಂದು. ಸಂಪತ್ತನ್ನ ವನಸಾಂಡೆ ಸಂಪತ್ತನ್ನ ದಾದೆ ಕಜಿಪು ವಿಶೇಷಪುರ ದಾದೆ ಬರ್ಸಾ ಇಜ್ಜಿ ಬಂಡೇನಂತೆ. ರಂಜಿತನ್ನೇ ಬೊಕ್ಕ ನವೀನ್ ಬ್ರೋ ದಾದೆ ವನಸ್ಸಿಗೆ ಸ್ಪೆಷಲ್ ಬನದಲ್ಲೇರು. ಎಂಕ್ ದಾರ ಸ್ಪೆಷಲ್ ಇಜ್ಜೆ ಅನ್ ಲೈಟ್ ಮನ್ಪುಣಿ ಏಪಲ್ಲ ಎಂಕ್ ಉಪ್ಪುಗರಿ ಇತ್ತು ಮಂತೆ ಪಕ್ಕ ಅವಡತೆ ಅರ್ಜೆಂಟ್ ರಜೆ ಡ್ಯೂಟಿ ಆಯ್ಬೊಕ್ಕ ಪಟ ಪಟ ಒಂದು ಉಪ್ಪುಗರಿ ಆವಡೊಂಜಿ. ಸೊ ಉಪ್ಪುಗರಿ ಮಂತೀನಿ.
ನೀರು ದೀಪಿನಿ ಪಟಪಟ ಬೆಂಡೆಗೆ ಮೂರ್ದು ಪಾಡ್ನು ನೀರುಳ್ಳಿ ಟೊಮೆಟೊ ಪಾಡ್ನು ಆಡು ಕೊದ್ದೇವನು ನೆಸಲ್ ಕೊಡ್ತೀನಿ ಆಡು ಬೊಕ್ಕ ಗಂಜಿ ರಂಜಿತ್ ಎನ್ನಡ ಪಾತೆರೊಂದು ಇಜ್ಜರು ದಾದ ಆತನು ಗೊತ್ತು ಜೀವನ ಓ ಅಂದೆ ಅಲ್ಲೇ ರಂಜಿತ್ ಅನ್ನ ಸಂಪದನಡ ದಾನೆ ಪಾತೆರ್ದು ಜರಿ ಕೋಪನ ಐಚತೆ ನಮ್ಮ ಲೈವ್ ಎಲ್ಲ ಕೋಪ ಅನ್ಪೆರಬಲ್ಲಿ ಅಪ್ಪ ಬಲೆ ಬಲೆ ಜನಕುಲೆ ಬಲೆ ಬತ್ತದ ನಮ್ಮ ಲೈವ್ ಪಾಲ್ಗೊಳ್ಳೆ ಅಂಚೆನೆ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಇನಿ ನಮ್ಮ ಟಾರ್ಗೆಟ್ ಐವ ಲೈಕ್ ದಿ ಕೈನಿಲ್ಲ ರಂಜಿತ ನಿಜ್ಜಿ ಕೋಪದಾಯಕ ಬ್ರೋ ಕೆನೊಂದುಲ್ಲೇರು ಅಂದ ಅವ್ವೆ ಕೋಪದಾಯಕ ಇಜ್ಜಿರಲ್ಲ ಕೋಪ ಏಕೆ ಫ್ರೆಂಡು ಗೆಲೆಯ ರಂಜಿತ ನಿಜ್ಜಿ ಕೋಪದಾಯಕ ಬ್ರೋ ಬಂದುಲ್ಲೇರು 16 ಜನ ಉಳ್ಳೇರು ಏನು ಮಾತಾ ಬತ್ತೇರು ಪ್ಲೀಸ್ ತೂದು ಒಂದು ಲೈಕ್ ಕೊರಲಿ ಒಂದು ಲೈಕ್ ಕೊಟ್ಟು ಹೋಗಿ ಯಾರಾದರೂ ಹೊಸಬ್ರು ಬಂದಿದ್ರೆ ಆಯಿತಾ ಲೈಕ್ ಕೊಟ್ಟು ಹೋಗಿ ಹೋಗುವುದಾದ್ರು ಇಲ್ಲದಿದ್ದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಕಾವ್ಯಕ್ಕ ಬರ್ತೀರಾ ಹಾಯ್ ಕಾವ್ಯಕ್ಕ ಹೇಗಿದ್ದೀರಿ ಹಾಯ್ ರಂಜಿತ್ ಬ್ರೋ ಅಂತಿದ್ದಾರೆ ಕಾವ್ಯ ಜಾನು ಕಾವ್ಯಕ್ಕ ಬ್ಲೂ ಗುರ್ತುಜದ ಕಾವ್ಯಕ್ಕನನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅವರಿಗೊಂದು ಬ್ಲೂ ಕೊಡುವ ನಾವು ರಂಜಿತನ್ನೇ ಏನ ಸದಾ ಸನ್ಮುಖಿ ಬಂದಿರು ಅಂದೆ ಓಕೆ 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 ಕಾವ್ಯಕ್ಕ ಹೇಗೆ ಇದ್ದೀರಾ ಬಂದಿರ ಸೌಖ್ಯ ಕಾವ್ಯ ಜನ ಈರು ಮೂಲುಲ್ಲರ ರಂಜಿತ್ ಬ್ರೋ ಬಣ್ಣದಲ್ಲಿ ಓ ಈರು ನಡಂದತ್ತಿನ ಅತ್ತದೆ ಕಾವ್ಯ ಜನ ಸೂಪರ್ ಮಲ್ಪುಲೆ ಬ್ರೋ ಬಣ್ಣದಲ್ಲಿ ಸಬ್ ಈರು ಮಲ್ಪುಲೆ ಬ್ರೋ ಬಣ್ಣದಲ್ಲಿ ಯಾನು ಆಲ್ರೆಡಿ ಸಬ್ ಮಲ್ತದೇನೆ ಅಂದಿ ಇರೆಗೆ ಫಸ್ಟೇ ಸಬ್ ಮಲ್ತದೆ ಇರೆಗೆ ಬೇತೆ ಒಲ್ಲ ಲೈವ್ ಒಟ್ಟು ತಿಕ್ಕದೈತೆ ಬೃಂದಕ್ಕನ ಲೈವ್ ಒಟ್ಟು ತಿಕ್ಕದೆ ಅನ್ ಮಲ್ತದೆ ಅಂತ ತೋಜುಂಡು ಬೇತೆ ಇರೆಗೆ ಬೇತೆ ಐಡಿಡ್ ಮನ್ಪು ಅನ್ ಕೂಡ ರಡ್ಡಾವೆ ಕಾವ್ಯ ಜಾನೋತೆ ಎನ್ನ ಐತೆ ಲೈವ್ದ ಐಡಿ ಆಲ್ರೆಡಿ ಮಂತದೆ ಅಂದ ಇಂಕ ನೆನಪುಂಡು ದಯವಿಟ್ಟು ಈಗ ಸುರುಕು ಬತ್ತಿತ್ತಾರ ಅವಳು ಮೆರ್ನೇಟ್ ತೆಗೆದಿತ್ತಾರೆ ನಂಗೆ ಎಲ್ಲಿಯೂ ರಂಜಿತ್ ಬ್ರೋನ ಆವ ಅಂಡೇರು ಎಲ್ಲಿಯೂ ರಂಜಿತ್ ಬ್ರೋನ ಆವ ರಂಜಿತನ್ನೇ ಸಬ್ಬು ಮಲ್ಪಲೆ ಬೊಕ್ಕ ಸಬ್ಬಾಳು ಬೋರ್ಡ್ ಬಂದಿಜ್ಜಿ ಕಾವ್ಯಕ್ಕ ಹಾಯ್ ಉಂಡರಿಗೆ ಅಂದರೆ ರಕ್ಷಣೆಗಳು ಬತ್ತೆ ಹಾಯ್ ರಕ್ಷಣೆ ಎಂಚಲ್ಲ ಸೌಖ್ಯನಾ ಕಾವ್ಯ ಜಾನು ಕಾವ್ಯ ಜಾನು 44 ಸಬ್ಸ್ಕ್ರೈಬರ್ 45 50 ಕಾವ್ಯ ಜಾನು ಹೆಲ್ತಿ ಕಿಚನ್ ಇವತ್ತು ಲೈವ್ ಮಂತಿದ್ದಾರೆ ತೀರಿ 2.07 ಇರ್ನ ಸಬ್ಸ್ಕ್ರೈಬರ್ ತಂದು ಓಕೆ 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 ಇತ್ತ ಕೂಡ ಮಂತೆ ನಾವೇ ಕೊಡೊಂಜೆಟ್ಲ ಮೆಸೇಜ್ಲ ಪಾಡುವೆ ನವೀನ್ ತುಳು ವ್ಲಾಗ್ಸ್ ಅಂದು ಓಕೆ ಇರೆಗೆ ಒಂಜಿ ಸಬ್ಸ್ಕ್ರೈಬರ್ ಹೆಚ್ಚಮಂತೆ ಬೊಕ್ಕೊಂಜಿ ಐ ಡಿ ಉಂಡು ಇಟ್ಟಿತ್ತೊಂಜಿ ಲೈವ್ ಚಾಲು ಉಂಡು ಅಂತೆ ಬೊಕ್ಕ ಮನ್ಪುವೇನಿಲ್ಲ ಗವೆ ಬನ್ನಿ ಬನ್ನಿ ಜನರೇ ಯಾರೆಲ್ಲ ಬಂದಿದ್ದೀರಿ ನಮಗೆ ಸಪೋರ್ಟ್ ಮಾಡಿ ಏತ್ ಐ ಡಿ ಉಂಡು ಪೂರೆಟ್ಲ ಕೊರ್ಲೆ ಪಣದುಲಿರ ಮೂಜಿಂಡು ಮೂಜೆಟ್ಲ ಕೊರ್ಪೇನು ಕ್ವೆಶ್ಚನ್ ರೆಡಿ ಆಂಡತೆ ನವೀನನ್ನ ಕ್ವೆಶ್ಚನ್ ರೆಡಿ ಉಂಡು ಓಪನ್ ಮಂತೀತೆ ರಕ್ಷಣೆಗಳ ಬರ್ಸ ಅವನೊಂದಿಲ್ಲ ಸಂಪತ್ತನ್ನೇ ರಕ್ಷಣೆ ನೆಟ್ಟು ಪಾಡದು ಬಲ ಬೊಕ್ಕ ಪಣ್ ಪಾಂಡೇರು ಸಂಜಿದನ್ನೇ ಕಾವ್ಯಕ್ಕ ಬೊಕ್ಕ ವನಸಾಂಡೆ ಹೇಗೆಂಡರು ಕಾವ್ಯಕ್ಕ ಈರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ನಾನು ಸರಿತಾ ನವೀನ ಹಾಯ್ ಪಣದಿಲ್ಲ ಕಾವ್ಯ ಜಾನು ಕಿಚನ್ ವನಸ್ ಮಲ್ತೊಂದುಲ್ಲೆ ಬ್ರೋ ಪಣದುಲ್ಲೆ ಓ ಅಂದೆ ಅರಿಜೋನ್ ಬರ್ತೀರಾ ಹಾಯ್ ಅರಿಜೋನ್ ವೆಲ್ಕಮ್ ಟು ಲೈವ್ ಸರಿತಾ ಲೈಕ್ ಕೊಡ್ತಿದ್ದಾರೆ ಲೈಕ್ ಕೊರಲಿ ಸರಿತಾ ನವೀನ್ ನಮಸ್ತೆ ಮಾತಿರಲ್ಲ ಮಣದುಲ್ಲೆ ಹಾಯ್ ಸರಿತಾ ಅಂಚಲ್ಲ ಕಾವ್ಯ ಜಾನು ರಂಜಿತ್ ಬ್ರೋ ಪೂಜೆ ಆಂಡೆ ಏನಂದ್ರೆ ಅಂದೆ ಕೋಡಂಜಿ ಪೂಜೆ ಬರಂತಾರೆ ಆಂಡೆ ಪೂಜೆ ದಾದೆ ಪೂಜೆ ರಂಜಿತನ್ನೇ ವನಸ್ ಮಲ್ಪಳೆ ಮಾತೆಲ್ಲ ಬಣದಲ್ಲಿರು ರಕ್ಷನ್ ದಾದ ಪನ್ಪಾರ್ ಬಣದಲ್ಲಿರು ಲಾಲಜ್ಜಿ ಬೊಕ್ಕ ನೆಟ್ಟು ಖಾಲಿ ಹಣ್ಣು ಬಲಿಪೋತ ಈಕನಿಗೆ ಪನ್ಪಿನಿ ರಕ್ಷನ್ ಕೂಡ ದಾದ ಪನ್ಪಾರ ಓಕೆ ರಂಜಿತ್ ಸಾಲಿಯನ್ನು ಪೂಜೆಗೆ ಇನಿ ಪೋಂತೆ ಜನ ಕಮ್ಮಿ ಕಾವ್ಯಕ್ಕ ಬಂದರು ಓ ಅಂದೆ ಓಕೆ ಓಕೆ ಬನ್ನಿ ಜನರೇ 11 ಮಂದಿ ಇದ್ದೀರಾ ಲೈಕ್ ಕೊಡಲಿಲ್ಲ ಆದರೂ ಲೈಕ್ ಕೊಟ್ಟು ಸಹಕಾರ ಮಾಡಿ ಯಾರೆಲ್ಲ ಇದ್ದೀರಾ ಲೈಕ್ ಕೊಡಿ ಧನಂಜಯ ಬರ್ತೀರಾ ಹಾಯ್ ಧನಂಜಯ ಎಂಚಲ್ಲ ಸೌಖ್ಯನ ವನಸಾಂಡ ದಾದ ಗಜಿಪು ಒಂಜಿ ಲೈಕ್ ಕೊಡ್ದು ಉಳಾಯ್ ಬಲೆ ಕಾವ್ಯ ಜನ ಅಣ್ಣ ಪೂಜೆಗೆ ಬಲ್ಲೆ ಅನ್ನೋದಿಲ್ಲ ಒಂದೇ ಓಲು ಪೂಜೆ ದಾದೆ ಪೂಜೆ ಎಂಕ್ಲೆ ಗೊತ್ತೇ ಆ ಪೂಜೆ ನಿಗಳು ಖಾಲಿ ಪೂಜೆ ಫಣದಿಲ್ಲಾರು ಹರ್ಷಿತಾ ಕುಲಾಲ್ ಬರ್ತೀರಿ ಹಾಯ್ ಹರ್ಷಿತಾ ಎಂಚಲ್ಲ ಸೌಖ್ಯನ ಒಂದು ಮನ್ಪಲ ಲೈಕ್ ಕೊರಲೆ ಮಾತೆಲ್ಲ ಲೈಕ್ ಕೊರಲೆ ಲೈಕ್ ಕೊಡ್ತಿದ್ದ ಕಾವ್ಯ ಜಾನು ಹರಿ ಓಂ ಪಣದಿಲ್ಲ ರಕ್ಷಣೆ ಕುಲಾಲು ಸೂ ಫ್ರಮ್ ಸೋ ಲೈವ್ ಮಲ್ಪಲೆ ಪಣದಿಲ್ಲ SU ಫ್ರಮ್ SO ಲೈವ್ ದಾದಾ ರಂಜಿತ್ ಸಾಲಿಯನು ನಮಸ್ಕಾರ ಮಾತೆಗಳ ಬಂದು ಧನಂಜಯ ಪಣದಿಲ್ಲ ಅಂದ ನವೀನ್ ಬ್ರೋ ಅವು ಮಹೇಶ್ನ ಮೋನೋ ಅವರೇ ಯಾನು ಜಪಕ್ಕ ಕುಲುದು ಇತ್ತೆ ಮೋನೇಶ್ವರ ಪೂಜೆ ಇತ್ತನು ನವೀನ್ ಬ್ರೋ अच्छा मोनेटाइज मन पेरना अच्छा
ಅಲ್ಲೇ ಕೂಡ ಎಂಕ್ಲೆಗಳು ಒಂಜಿ ಮೋನೋಕು ಪೂಜೆ ಬರ್ಪೋಡಪ್ಪ ನಂದು. ಬನ್ನಿ ಬನ್ನಿ ಜನರೇ, ಬಂದವರು ಲೈಕ್ ಕೊಡಿ. ಹಾಗೇನೆ ನಮಸ್ಕಾರ ಬಣ್ಣುಳ್ಳೇರು. ಪ್ರವೀಣ್ ಎಸ್ ಎಂ ಬತ್ತೇರಿ. ಹಾಯ್ ಪ್ರವೀಣ್, ಇಲ್ಲಿ ಕೆಲಸ ಮಾಡುತ್ತಿದ್ದೀರಿ ಬ್ರೋ ಅಂತ ಕೇಳ್ತಾ ಇದ್ದಾರೆ. ಪ್ರವೀಣ್, ನಾನು ದುಬೈಯಲ್ಲಿದ್ದೇನೆ ಬ್ರೋ, ನೀವೆಲ್ಲಿದ್ದೀರಿ? ಮತ್ತು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಒಂದು ಮಾಡಿಬಿಡಿ ಸರ್, ತುಂಬ ಉಪಕಾರ ಆಗ್ತದೆ. ಹಾಗೇನೊಂದು ಲೈಕ್ ಕೊಡಿ, ಬಂದಿದ್ದೀರಾ ಲೈಕ್ ಕೊಟ್ಟು ಹೋಗಿ. ಕಾವ್ಯ ಅನ್ನಗ ಪೂಜೆದ ಬಗ್ಗೆ ಫಲನೆ ಒಣಂದಿಲ್ಲ ಅಂದು ಬ್ರೋ ಏತು ತಾರಾಯಿ ಬೋಡಾಪಣಿ ಪೂಜೆಗೆ. ಆಯ್ ಧನಂಜಯ ಅನ್ನ ಮನದಿಲ್ಲೇರು. ಆಯ್ ಕಾವ್ಯ ಶಿಸ್ ಬಂದಿಲ್ಲ. ರಕ್ಷಣ ಥಿಯೇಟರ್ಗೆ ಹೋದು ಯು ಫ್ರಮ್ ಸೋ ಲೈವ್ ಮನ್ ಪ್ಲೇ ಮನದಿಲ್ಲೇರು. ಫ್ರಮ್ ಸೋ ಲೈವ್ ಹೌದು, ಅದೊಂದು ಅರ್ಥ ವ್ಯಾಪಿತ್ತು ಕನ್ನಡ ಬರೆದು ಅದನ್ನು. ಕಾವ್ಯ ಇರೇಗ ಹೋಮ ಪಾಡೋಡು ಬ್ರೋ ರಂಜಿತನ್ನೇ ಎಲ್ಲೇ ಬ್ಯುಸಿ ಇಲ್ಲ ಎಲ್ಲಂಜಿ ಅರ್ನ ಮೋನೋಕು ಪೂಜೆ ಮಾಡ್ತದ್ದು ಕೊರ್ಪೆ ಅವೇ ನವೀನ ಬ್ರೋ ಒಣಂದಿಲ್ಲೇರು. ಪೂಜೆ ಮಲ್ಪುರ ಇರು ಸಾಟರ್ಡೆ ಸಂಡೇ ಎಂಗ್ಲ 10 ಗಂಟೆ ಲೈವ್ ಮಸ್ತ್ ಜನಲೇ ತೊಂಬಲಿ ಅವು ಎಡ್ಡೆ ನಂದು. ಪ್ರವೀಣ್ ಎಸ್ ಎಮ್ ಬ್ಯಾಂಗ್ಳೂರು ನನ್ನದು ಕೂಡ ಚಾನೆಲ್ ಬ್ರೋ. ಒಂದು ನಿಮ್ಮದು ಚಾನೆಲ್ ಇದೆಯಾ? ನಿಮ್ಮದು ಚಾನೆಲ್ ಇದ್ದರೆ ನಾನು ನಿಮಗೆ ಬ್ಲೂ ಕೊಡ್ತೇನೆ. ಆದರೆ ನಿಮ್ಮ ಚಾನೆಲ್ ನಮ್ಮ ವಿಡಿಯೋ ನೋಡದೆ ನೀವು ಇದು ಮಾಡಬೇಡಿ ಆಯಿತಾ, ಸಬ್ಸ್ಕ್ರೈಬ್ ಮಾಡಬೇಡಿ, ಅದು ಹೋಗ್ತದೆ ನಾಳೆ ಬೆಳಿಗ್ಗೆ. ನಮ್ಮ ಯಾವುದಾದ್ರೊಂದು ವಿಡಿಯೋ ನೋಡಿ ಸ್ವಲ್ಪ ಆದರೂ ಮತ್ತೆ ಒಂದು ಕಾಮೆಂಟ್ ಲೈಕ್ ಮಾಡಿ ನಂತರ ಸಬ್ಸ್ಕ್ರೈಬ್ ಮಾಡಿ. ನೀವು ಮತ್ತೆ ಒಂದು ಕಾಮೆಂಟ್ ಬಿಡಿ, ಅಲ್ಲಿ ನಾನು ಆ ಕಾಮೆಂಟಿಗೆ ಹೋಗಿ ನಾಳೆ ಸಬ್ಸ್ಕ್ರೈಬ್ ಮಾಡ್ತೇನೆ ಆಯಿತಾ. ಥ್ಯಾಂಕ್ ಯು. ಸರಿತಾ ನವೀನ್ ಆಯ್ ಸಂಪತ್ತನ್ನು ಬಣದಿಲ್ಲ. ಸಂಪತ್ತನ್ನೇ ಎನ್ನಲ್ಲ ಇನಿ ನೆಟ್ಟು ಕಮ್ಮಿ ಉಂಡಿ ಬಂದರೆ ಓ ದೇವರೇ ಇರ್ನ ನೆಟ್ಟು ಕಮ್ಮಿ ಪೆರವಲ್ಯಪ್ಪ ಏರ್ನ ಕಮ್ಮಿ ಅಂಡಲ್ಲ. ಧನಂಜಯನ್ನೇ 16 ಜನ ಉಳ್ಳಾರ ಲೈಕ್ ಕೊರಲೇ ಬಂದಿಲ್ಲ. ಕರೆಕ್ಟ್ ಈ 15 ಜನ ಉಳ್ಳೇರಿ ಏನ ಲೈಕ್ ಕೊರೊಂದು ಜೀರ ಹೌದಾನೆ. ಲೈಕ್ ಮಾಡ್ಬಿಡಪ್ಪ, ಲೈಕ್ ಮಾಡಿಯಪ್ಪ. ಕಾವ್ಯ ಜಾನು ಕಿಚನ್ ಸೂಪರ್ ಸಪೋರ್ಟ್ ಮಾಡೋದಿಲ್ಲೇರು. ಪ್ರವೀಣ್ ಎಸ್ ಎಮ್ ಹಾಯ್ ಕಾವ್ಯ ಚಾನೆಲ್ ಮಾಡೋದಿಲ್ಲೇರು. ಧನಂಜಯ ಮೂಲ್ಯ ಹಾಯ್ ಸರಿತಾ ಮಾಡೋದಿಲ್ಲ. ರಂಜಿತ್ ತಾರಾ ಏಲ್ಬೋಡು ನವೀನ್ ಬ್ರೋ ಎನ್ನ ಶಿಷ್ಯ ಏರು ಗೊತ್ತುಂಡೆ ನವೀನ್ ಬ್ರೋ. ಶ್ರೀನಾಥಿ ಮಾಡೋದಿಲ್ಲ. ಓ ಅಂದೆ ಓಕೆ ಯಾರು ಬೈಜಿರ್ದಾನೆ ನಿವಾರೆ. ನಾರಾಯಣ್ ಕುಲಾಲ್ ಹಾಯ್ ಸರಿತಾ ಮಾಡೋದಿಲ್ಲ. ಹಾಯ್ ಪ್ರವೀಣ್ ಬ್ರೋ ಮಾಡೋದಿಲ್ಲ. ರಕ್ಷಣ್ ಕುಲಾಲ್ ದೇರ್ ಆರ್ ಥಿಯೇಟರ್ಗೆ ಹೋದು ಯು ಫ್ರಮ್ ಸೋ ಮೂವಿ ದ ಲೈವ್ ಮಲ್ ಪ್ಲೇ ಎಂದು ಯಬ್ಬಾ ಇಂಕ ಅರ್ಥನೇ ಆಯ್ತು. ಯು ದಾದ ಅಂದಾವಡೆ ಯು ಫ್ರಮ್ ಬಂಡ ದಾದ. ರಂಜಯ ಮೂಲ್ಯ ಹಾಯ್ ನಾರಾಯಣ್ ಬ್ರೋ ಬಂದಿರು. ನವೀನ್ ಓಕೆ ಫೈನ್ ಬ್ರದರ್ ಐ ನೋ ಬಂಡೇರು. ಬೊಕ್ಕ ನಾರಾಯಣ್ ಕುಲಾಲ್ ಹಾಯ್ ಧನು ಬ್ರೋ ಬಂಡೇರು. ನಾರಾಯಣ್ ಕುಲಾಲ್ ವನಸಾಡೆ ಮಾತೇನಲ್ಲ ಬಂಡೇರು. ಪ್ರವೀಣ್ ಎಸ್ ಎಮ್ ಲೈಕ್ ಕೊಟ್ಟೆ ಬಣ್ಣ. ಓ ಥ್ಯಾಂಕ್ ಯು ಪ್ರವೀಣ್ ಅಣ್ಣ, ಹೇಗಿದ್ದೀರಿ? ಊಟ ಆಯ್ತಾ ನಿಮ್ಮದು? ಎಂಥ ಪದಾರ್ಥ ಮಾಡಿದ್ದಾರೆ? ಮತ್ತು ನಿಮ್ಮ ಎಂಥ ಚಾನೆಲ್ ಎಂಥದ್ದು? ಹೀಗೆ ವ್ಲಾಗ್ಸಾ ಅಲ್ಲ ಬೇರೆ ಏನೋ ಇದೆ ಸ್ಪೆಷಲಾ? ಸಂಪತ್ತನ್ನು ಸರಿತಕ್ಕ ಒಂಜಿ ಸಾಂಗ್ ಪನ್ನೆ ಓ ದಾನೆ ಪೊನ್ನೆ ಎಂದು ಆ ಕೋಡೆ ಪಣ್ಣಿ ಅತ್ತೇನು ಕೋಡೆ ಬಣ್ಣ ಮನಸ್ಸಿಜ್ಜಿ ಬಂಡೀರು. ಕಾವ್ಯ ಜಾನು ಮಾತಿರಲ್ಲ ಎಂಕ್ಲ ಕನೆಕ್ಟ್ ಆಗಲಿ ಸಪೋರ್ಟ್ ಮಾಡ್ಪ್ಲೇ ಬಂಡೀರು. ನಮ್ಮ ಚಾನೆಲ್ ಏರು ಮಾತಾಡ್ಲಾರ ಪೂರ ಕಾವ್ಯ ಅಕ್ಕಗ್ಲ ಕನೆಕ್ಟ್ ಆಗಲಿ ಅವೇ ಕಾರ್ಲ ಪಗೆಳ್ಳಿ ಲೈವ್ ಅಂತ ಒಂದು ಪೋಯ್ ಅಡೆ ಪೋಲೆ ಎಂಕ ಪೋಯರಾ ಪೂಜಿ ಬಟ್ ನೀಕುಲ್ ಪೋದು ಸಪೋರ್ಟ್ ಮಾಡ್ಪೆ ಎನ್ನ ಪುದರ್ ಪಲ್ಲೆ ಹೆಂಚಿರು ನವೀನ್ ತುಳು ವ್ಲಾಗ್ಸ್ ಬರ್ತೀನಿ. ರಂಜಿತನೇ ಶ್ರೀನಾಥನ್ ಸುದೆಕ್ ಕಡಪುಡ್ದೆ ಪೂಜೆದ ಹೋಮದ ಬೊಳ್ಳೊಡು ಬುಡ್ರೆ ನನ್ನ ಬರುವೇರಿ. ಸಂಪತ್ತನ್ನೇ 13 ಬಣ್ಣದಲ್ಲೇರು. ಈರ್ನ 13 ಲೈಕಾ ಓಕೆ ಥ್ಯಾಂಕ್ ಯು ಸೋ ಮಚ್. ನಾರಾಯಣ್ ಕುಲಾಲ್ ಹಾಯ್ ಪ್ರಮೋದನ್ನ ಬಣ್ಣದಲ್ಲೇರು. ಕಾವ್ಯ ಸಬ್ ಮಾಡಿದ್ದೀನಿ ಬಣ್ಣದಲ್ಲೇರು. ಓಕೆ ಅವ್ರದ್ದು ಚಾನೆಲ್ ಇದ್ದವ್ರದ್ದು ಓಕೆ ಸಂಪತ್ತನ್ನ ಕಾವ್ಯ ಪಾಪ ಬಣ್ಣದಲ್ಲ ಓ ಅಂದೆ ಓಕೆ ಬೊಕ್ಕ ಸರಿತಾನೆ ಸಂಪತ್ತನ್ನ ಕಾವ್ಯ ಅನ್ನ ಪೂಜೆಗೆ ಬರ್ಪೂಜಾರೆ ರಂಜಿ ಬ್ರೋ ಟೈಮ್ ಮಾಡಿ ಬಣ್ಣದಲ್ಲೇರು. ಓ ಇರ್ನ ಲೈವ್ ಉಂಡೈತೆ ಓಹೋ ಅಂಚನಾ ಓಕೆ ಬೊಕ್ಕ ಯಾರೆಲ್ಲ ಇದ್ದೀರಿ? ಬನ್ನಿ ಬರ್ರೆ ಬನ್ನಿ. ಬಲೆ 16 ಮಂದಿ ಇದ್ದೀರಿ. 4 ಮಂದಿ ಲೈಕ್ ಕೊಡಲಿಕ್ಕೆ ಬಾಕಿ ಉಂಟು. ಯಾರಾದರೂ ನಿಮ್ಮ ಕಡೆಯಿಂದ ಲೈಕ್ ಕೊಡಲಿಕ್ಕೆ ಬಾಕಿ ಇದ್ದರೆ ಈಗ 2 ಸಲ ಒತ್ತಿ ಬಿಡಿ ಸ್ಕ್ರೀನನ್ನು, ಇಲ್ಲಾಂದರೆ ಮೆಸೇಜ್ ಒತ್ತಿ. ಬನ್ನಿ ಜನರೇ ಸಪೋರ್ಟ್ ಮಾಡಿ. ನಾರಾಯಣ್ ಬಾವಿ ಬತ್ತೀರು ಹಾಯ್ ಎಂಚೋಲ್ಲ ನವೀನನ್ನ ಸೌಖ್ಯನು. ಪ್ರವೀಣ್ ಕಾವ್ಯ ಸಿಸ್ಟರ್ ಓಕೆ ಕಾವ್ಯ ಸಿಸ್ಟರ್ ಪಂಡ್ರೆ ವನಸ್ ಆಂಡ ಮಾತೇನಲ್ಲ ಎನ್ನಾಡು ವನಸ್ ನಿಖಲ್ ಆಂಡ ಗೊತ್ತುಜ್ಜಿ. ಸೂಪರ್ ಲೈವ್ ಬಣ್ಣದಲ್ಲಿರು ಥ್ಯಾಂಕ್ ಯು. ಕುಲಾಲ್ ಬದ್ದು ಬನ್ನಿ ಬಣ್ಣದಲ್ಲಿರು ಸೂಪರ್ ಲೈವ್ ಥ್ಯಾಂಕ್ ಯು. ಬಲೆ ಜನಕಲೆ ಬಲೆ ಕಾವ್ಯಕ್ಕ ಹರಿ ಓಂ ಪಣಂದುಲ್ಲೇರು ಸಪೋರ್ಟ್ ಮಂತಂದುಲ್ಲೇರು ಥ್ಯಾಂಕ್ ಯು ಸೋ ಮಚ್ ಕಾವ್ಯಕ್ಕ. ಓಂ ನಮ ಶಿವಾಯ ಪಣಂದುಲ್ಲೇರು ವೆರಿ ಗುಡ್. ಒಂಜಿ 2 ಜನ ಏರ ಲೈಕ್ ಒತ್ತಾರೆ ಬಾಕಿ ದಿತ್ತೀರು ದಾಯ ಕೊತ್ತುಜ್ಜಾರು ಒತ್ತಲೆ ಪ್ಲೀಸ್. 2 ಜನ ಲೈಕ್ ಒತ್ತುಜ್ಜಾಡ ದಾದ ಮನ್ಪುಡಿಯಾನು.
ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಲೈವಲ್ಲಿ ಬನ್ನು ಎನ್ನ ಮೋನೋ ಚಾನಲ್ ಬಂದಿರು. ಓ ಅಂದೆ ಇನ್ನ ಮೋನೋ ಆತನತ ಬೊಕ್ಕದಾದ ಪೋಡಿಗೇರಿಗೆ. ನಮ ಶಿವಾಯ. ಸಂಪತ್ತನ್ನೇ ಕಾವ್ಯಕ್ಕ ದಾದೆ ಕಜಿಪಿ ಬಣ್ಣದಲ್ಲಿ. ಓಕೆ ಓಕೆ. ಆ ರೆಡ್ ಸರ ಸಬ್ಸ್ಕ್ರೈಬರ್ ಉಳ್ಳ ಅಂಚನ ಮೋನೋ ಆತನತೆ. ಓಕೆ ಓಕೆ. ಎಡ್ಡೆ ಲತ್ತನೆ ಬ್ರೋ ಸಂಪು ಬ್ರೋ ಬಣ್ಣದಲ್ಲಿ. ಎಷ್ಟು ಗಂಟೆ ಬಣ್ಣದಲ್ಲಿ? ನಾನು 8:30 ಡೈಲಿ 8:30 ರಾತ್ರಿ 11 ಗಂಟೆವರೆಗೆ ಇರ್ತೇನೆ. 10:30 ನಮ್ಮ ಟೈಮಿಂಗ್. ಆದರೆ ಮತ್ತೆ ಅರ್ಧ ಗಂಟೆ ಯಾರಾದರೂ ಜನ ಜಾಸ್ತಿ ಇದ್ದರೆ ಮತ್ತೆ ಮಾತಾಡಿ ಕೂತ್ಕೊಳ್ಳೋದು ಹಾಗೆ 11 ಗಂಟೆವರೆಗೆ. ಮತ್ತು ಸಂಡೇ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ, ಮತ್ತು ಈವ್ನಿಂಗ್ 7 o'clock ಟು ಅಂಟಿಲ್ 10-10:30 ಹಾಗೆ ಯಾರು ಜನ ಇರ್ತಾರೆ ಮಾತಾಡ್ತಾ ಕೂತ್ಕೊಳ್ಳೋದು ಹಾಗೆ. ಕಾವ್ಯ 8:47 ಪಂಡೇರು. ಓ ಅಂದೆ ಅತಿ ಆರು 8 ಗಂಟೆ ಕೇನತ್ತಿ ನೆತ್ತ ಕೇನ್ನೆ ಅಂದ ನಮ್ಮ ಲೈವ್ದ ಕೇನ್ನಿ. ಸಂಪತ್ತನ್ನ ಇನಿ ರಜೆ ಅತ್ತೆ ಪುಲ್ಲು ನೆಟ್ಟು ಕಮ್ಮಿ ಉಂಡು. ಓ ಅಂದೆ ಇನಿ ರಜೆ ಅತ್ತೆ ನೀರಿಗೆ. ಓಕೆ ಓಕೆ. ಕಾವ್ಯ ಜಾನು ಹೆಲ್ತಿ ಕಿಚನ್ ಎನ್ನ ಮೊನೋ ಆತಿಜಿ ದೇವರೇ ಇರ್ನ ಮೋನೋ ಅಂಡ ಕೇನಿ. ಓ ಅಂದೆ ಇಜ್ಜಿಜಿ ಎನ್ನೆಲ್ಲ ಮೋನೋ ಆತಿಜಿ ಎನ್ನ ಮೋನೋ ಆತಿಜಿ ನನ್ನ ಅವಡು ಮೋನೊಡ್ದು ದಾಲ ಆತಿಜಿ ಅರ್ಧಲ ಆತಿಜಿ WH ಸಬ್ಸ್ಕ್ರೈಬರೇ ಒಂಜಿ ಆತಿಜಿ ನನ್ನ ತೂಕ ಹಾವು ಓಪ್ ದೀಕ ನಮ್ಮ ಸಂಪತ್ತನ್ನೇ ಇನಿ ರಜೆ. ಓಕೆ ಓಕೆ. ಕಾವ್ಯಜನು ಎನ್ನ ಮೋನೋ ಇಜ್ಜೆ ದೇವರೇ ಇರ್ನ ಮೋನೋ ಆಂಡಕ್ಕೆ ಏನಿ ಬಂದಿರಿ. ಓಕೆ. ಸಂಪತ್ತನ್ನೇ ಶಾಂತಕ್ಕ ಹಾಯ್ ಬಂದು ಏನು ಶಾಂತಕ್ಕ ಬತ್ತೀರಾ ಒಳ್ಳೆ ಶಾಂತಕ್ಕ ಹಾಯ್ ಶಾಂತಕ್ಕ ಎಂಚೊಲ್ಲರು ಅಲ್ಲ ಯಾನರ್ನ ಮೆಸೇಜ್ ತೂತಿನಿ ಅಜ್ಜಿ. ಶಾಂತಕ್ಕ ಎಂಚೊಲ್ಲರು ಸೌಖ್ಯನೇ ವನಸಾಂಡೆ ದಾದೆ ಕಜಿಪು ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊರಲೆ ಎಲ್ಲರೂ ಆದಷ್ಟು ಬೇಗ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂದಂದು ಕರೆಕ್ಟ್. ನಾನು ಅದನ್ನು ಸ್ವಲ್ಪ ಪಿನ್ ಮಾಡ್ತೇನೆ ಆಯಿತಾ. ಇನ್ನೊಂದು ಮೊಬೈಲ್ ತಿರ್ಗೋದು ಮಾರೇನಿ. ಹಾಯ್ ಶಾಂತ ಸರಿತಾ ಬಣದಲ್ಲಿರು ಬೊಕ್ಕ ಕಾವ್ಯ ಜಾನು ಹೆಲ್ತಿ ಕಿಚನ್ ಅಪ್ಪಗ ಹೋಮ ಆವಡೆ ಬೇಗ ಆಪುಂಡು ಮೋನು ಅನ್ನೋದಲ್ಲಿರು. ಮಲ್ಲೆಜ್ಜಿ ಓ ಮೋನು ದಾಲೆಜ್ಜಿ ನಮ್ಮ ಲೈವ್ಗೆ ಒಂಜಿ ಕರೆಕ್ಟ್ ಜನ ಬತ್ತೇಡ ಒಂಜಿ 10-20 ಜನ ಬತ್ತೇಡ ದಿನೋಲ ಮೋನು ಬೇಗ ಆಪುಂಡಿ ತೊಂದರೆಜ್ಜಿ. ಕುಶಲ ಅಣ್ಣನ ಎನಿವರ್ಸರಿ ಬಣದಲ್ಲಿ ದಾದತ್ತ ಎನಿವರ್ಸರಿ ಬರ್ತ್ಡೇನಾ? ಪ್ರವೀಣ್ SM ಶರಿತಾ ಪ್ಲೀಸ್ ಸಬ್ಬು ಕೊಡಿ ಬಣದಲ್ಲಿ. ಕೊಡ್ತಾರೆ ಎಲ್ಲರೂ ಕೊಡ್ತಾರೆ, ನೀವು ಹೆದರಬೇಡಿ. ಡೈಲಿ ಸ್ವಲ್ಪ ಲೈವ್ಗೆ ಬನ್ನಿ, ಎಲ್ಲರೂ ಸಬ್ಬು ಕೊಡ್ತಾರೆ ನಿಮಗೆ, ಹೆದರಬೇಡಿ. ಅರಿಸೋನು ವೆಡ್ಡಿಂಗ್ ಆ್ಯನಿವರ್ಸರಿ ಬಣದಲ್ಲಿ ದಾದಂಬೆ ಅಯ್ಯಪ್ಪ ಮದ್ಮೆ ಆಯ್ತೆಂಬೆ ರಕ್ಷಣ್ ಕುಲಾಲ. ಓಕೆ. ಕಾವ್ಯ ಅಕ್ಕ ಪ್ರವೀಣ್ ಬ್ರೋಗು ಸಪೋರ್ಟ್ ಮಲ್ಪಳೆ ಮಾತೆಲ್ಲ. ಓಕೆ ಓಕೆ. ಇರೇ ಗುರ್ತಂಡಾರ್ನಾ? ಓಕೆ ಓಕೆ. ನೋ ಪ್ರಾಬ್ಲಮ್. ಮಾತೆಲ್ಲ ಮನ್ಪುವಿರಪ್ಪ ತೊಂದರೆ ನಮ್ಮ ಲೈವ್ ಮಾತೆರೆಗಳ ಸಪೋರ್ಟ್ ಆಪುನು. ಆಫ್ರಿಕಾದಾಗಲು ಪೂರ ಬರ್ತೇರಿ ಮುರಣಿ. ಆಫ್ರಿಕಾ ಪಾಕಿಸ್ತಾನ ಸಪೋರ್ಟ್ ಮನ್ಪುಳಿಂದ ಇರಾನ್ ಒಂಜಿ ಒಮಾನ್ದಾರ್ ಬರ್ತೇರಿ. ಪ್ರವೀಣ್ ಬ್ರೋಗು ಸಪೋರ್ಟ್ ಆರಿಜೋನು ಲಾಸ್ಟ್ ಇಯರ್ ಬೈಚಾರಾಗೇನಲ್ಲೇರು. ಓ ಅಂದ ಎಂಕ್ಲೆ ಪಂತ್ ಚೇರ್ಮೆ ಎಂಕ್ಲೆ ಪನಂತೆ ಓಡೆ ಹೋಪಿನಿ ಪಂತೊಡೆ 50 ರೂಪಾಯಿ ಕಾವರಡ್ದು ಇದು ಬೈದು ಎಂಕ್ಲು. ಕಾವ್ಯ ಲೈವ್ ಬರ್ತಾರೆ ಕೆಲವು ಬರ್ತಾರೆ ಏನು ಕೆಲವು. ಹೌದು ಅವ್ರು ಲೈವ್ ಬರ್ತಾರಲ್ಲ. ಸಬ್ಬು ಕೊಡ್ತೇವೆ ಪ್ರವೀಣ್ ಬ್ರೋ ಬಣದಲ್ಲಿ. ಓಕೆ ಓಕೆ. ಕೊಡ್ತೇವೆ ಪ್ರವೀಣ್ ಬ್ರೋ. ಓಕೆ 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 ಓಕೆ. ಥ್ಯಾಂಕ್ ಯು. ಕಾವ್ಯ ಜನ ತೆಲ್ತಂದಿಲ್ಲೇರಿ. ಬನ್ನಿ ಜನರೇ, ಬಂದು ಖಾಲಿ ನೋಡ್ತಾ ಇರೋದಲ್ಲ, ಸ್ವಲ್ಪ ಮಾತಾಡಿ. ಹಾಗೇನೆ ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಆಯ್ ಸಂಪು ಬಣದಲ್ಲಿ ನಾರಾಯಣ ಕುಲ ತ್ರಿಷಾ ಓಲಲ್ಗೆ ಏನಂದಿಲ್ಲರು. ಕಾವ್ಯ ಜನ ನನ್ನ ಲೈವ್ಗೆ ಯಾರು ಬರಲ್ಲ ಬಣದಲ್ಲಿ. ನನ್ನ ಲೈವ್ಗೆ ಯಾರು ನೀವು ಹಗಲಲ್ಲಿ ಮಾಡೋದಲ್ಲ, ನಮಗೆಲ್ಲ ಡ್ಯೂಟಿ ಇರ್ತದಲ್ಲ, ಸೊ ಲೈವ್ಗೆ ಬರಲಿಕ್ಕೆ ಆಗಲ್ಲ. ಮತ್ತು ಒಂದು ವೇಳೆ ನಾವು ನಮ್ಮ ಇದು ರಜೆ ಇದ್ದರೆ ನಾವೊಂದು ಬಂದು ಸಪೋರ್ಟ್ ಮಾಡ್ಬೋದು. ನಾರಾಯಣ ಕುಲಾಲ್ ದಾನೆ ಸುದ್ದಿ ಜನ ಬಣದಲ್ಲಿ. ಪ್ರವೀಣ್ SM ಥ್ಯಾಂಕ್ಸ್ ಸರಿತಾ ಸಿಸ್ಟರ್ ಬಣದಲ್ಲಿ. ಶಾಂತಕ್ಕ ವನಸಾಡೆ ಅನ್ನದಾದ ಕಜಿಪು ಎಂಕ್ ಬೆಂಡಿಕಾಯಿ ಉಪ್ಪು ಕರಿಲ ಗಂಜಿಲೈ. ಶಾಂತ ಪ್ರವೀಣ್ ಲೈಕ್ ಕೊಡಿ ಬಣದಲ್ಲಿ. ಹೌದೌದು, ಲೈಕ್ ಕೊಡ್ಲಿಕ್ಕೆ ಒಂದು ಮರೆಯಬೇಡಿ. ಟೈಮ್ ಇಲ್ಲಿ ಕಾವ್ಯ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಅವ್ರದ್ದು ಕಾವ್ಯ ಕಲೆ ಟೈಮ್ ಪನ್ನೋಡಿಗೆ ಯಾರು ಬರ್ಪೇರಿ ನಂದೇ ಕಾವ್ಯ. ವಂಡರ್ಫುಲ್ ಪಣದಲ್ಲಿ. ಶಾಂತಕ್ಕ ಸಪೋರ್ಟ್ ಮೆಸೇಜ್ ಮಾಡೋದಿಲ್ಲ. 8 ಗಂಟೆಗಾರನ ಲೈವ್ ಬಂದು ಕೇನೋದಿಲ್ಲ. ಕಾವ್ಯಕ್ಕ ಇರೋಡ ಮಾತೆಲ್ಲ ಕೇನೋದಿಲ್ಲ. 8 ಗಂಟೆ ಲೈವ್ ಒಂದು ಇರೋಂಜಿ ಟೈಮಿಂಗ್ ಪಾಡ್ಲೆ ಯಾನ್ ಪಿನ್ ಮನ್ಪೆ. ಶಾಂತಕ್ಕ ಎಕ್ಸಲೆಂಟ್ ಬಂದು ಸಪೋರ್ಟ್ ಮಾಡ್ತಂದೇಳಿ. ಥ್ಯಾಂಕ್ ಯು. ಕಾವ್ಯ ರಾತ್ರಿ ಮಾಡಿದರೆ ನಿಮ್ಮ ಲೈವ್ ಮುಗಿಯಲ್ಲ, ನಾವು ಯಾವಾಗ ಲೈವ್ ಮಾಡಬೇಕು. ನಮ್ಮ ಒಟ್ಟಿಗೆ ಬರ್ಕನ ಲೈವ್ಗೆ ಈರು ಬರ್ಪಾರ ಅಲ್ಲೇ ಒಟ್ಟಿಗೆ ಬರ್ಕನ 8:30 ಟುಗೆದರ್ ಲೈವ್ ಟುಗೆದರ್ ಬರ್ಕನ.
ಶಾಂತಕ್ಕ ನೈಸ್ 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 ಪನ್ನೊಂದುಲ್ಲೆರ್ ಅಪ್ಪ ನಂಗೆ 2 ಜನಕ್ಲ ಎಡ್ಡೆ ಎಂದು ಆಪುಂಡು ಸಪೋರ್ಟ್ ಆಪುಂಡು. ಶಾಂತ ಸಿಸ್ಟರ್ ಓಕೆ ನಾನು ಪಿನ್ ಮಲ್ಪುವೆ. ಶಾಂತ ಸಿಸ್ಟರ್ ಶಾಂತ ಸಿಸ್ಟರ್ ಎನ್ನ ಲೈವ್ 12 ಪನ್ನೊಂದುಲ್ಲೆರ್ ಪಿನ್ ಮಂತೇನು ಶ್ರೀನಾಥ್ ಬರ್ತೀರಾ? ಶ್ರೀನಾಥ್ ವೆಲ್ಕಮ್. ಎಂಚೊಲ್ಲರು ಬಾರಿ ಲೇಟ್ ಬರ್ತಾರೆ ಇರು 9:30 to 10:30 ಪನ್ನೊಂದುಲ್ಲೆರ್ ನಮ್ಮ 8:30 to 11 o'clock ಆತೆ ದಿನೋಲ. ಶಾಂತಕ್ಕ ಓಕೆ ಓಕೆ ಪ್ರವೀಣ್ ಬ್ರೋ ಬಂಡೇರು. ಶ್ರೀ ದುರ್ಗಕ್ಕ ಬರ್ತೀರಾ? ಹಾಯ್ ದುರ್ಗಕ್ಕ ಎಂಚೊಲ್ಲರು ಸೌಖ್ಯನೇ ಆಂಡೆ ಲೈವ್ ಪುರ. ಶಾಂತಕ್ಕನ ಸಬ್ಬು ಕೊಡ್ತೇನೆ ಮಾರೆ ಮತ್ತೆ ಬಣ್ಣದಿಲ್ಲ ಸಬ್ಬು ಮತ್ತೆ ಕೊಡಿ ಅವರಿಗೆ ಆಯ್ತಾ. ಶಾಂತಕ್ಕ ಹಾಯ್ ದುರ್ಗ ಬಣ್ಣದಿಲ್ಲ ದುರ್ಗಕ್ಕ ಲೈಕ್ ಡನ್ ಪಂಡಿರ್ ಥ್ಯಾಂಕ್ ಯು ಸೋ ಮಚ್ ದುರ್ಗಕ್ಕ. ಯಾರೆಲ್ಲ ಬಾಕಿ ಇದ್ದೀರಾ ಲೈಕ್ ಕೊಡಲಿಕ್ಕೆ ಪ್ಲೀಸ್ ಲೈಕ್ ಕೊಡಿ. ಹಾಗೇನೆ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ. ಫೇಸ್ ಲೈವ್ ಮಾಡ್ತಂಡ ಒಂಜಿ ದಿನಕ್ಕೆ ಮೋನೋ ಆಪುಂಡಿ ಪಂಡಿರ್ ಇಜ್ಜೆ ಪೊಕ್ಕಡೆ ಅವು ಪೊಕ್ಕಡೆ ಒಂಜಿ ದಿನಕ್ಕೆ ಮೋನೋ ಆವಡ್ಡ ಇರ್ನ ಒಂಜಿ ಲೈವ್ 200-300 ಜನ ಕಮ್ಮಿಡ್ ಒಂಜಿ 4 ಗಂಟೆ 5 ಗಂಟೆ ಕುಲ್ಲೋಡವು ಆತು ಪೊರ್ತು ಕುಲ್ಲೇಟವಲ್ಲ ಆ ಒಂಜೇ ದಿನ ಉಂಟು 10 ಜನ ಆಪುಂಡು ಒಂದೊಂದುಲ್ಲೇರು ಅಂದಂದಿ ಕೆಲವರ. ಶಾಂತಕ್ಕ ಸಪೋರ್ಟ್ ಮಾಡಿ ಲೈವಿಗೆ ನವೀನ್ ಬ್ರೋ ಮೋನೋ ಮಲ್ಪ್ಲೇ ಒಂದೊಂದುಲ್ಲೇರು ಹೌದು ಮೋನೋಡ್ ತುಂಬ ಒಂಜಿ ಸಾರ ಸಬ್ಸ್ಕ್ರೈಬರ್ ಅಂಡಲ್ಲ ಆವಡಿ. ಪ್ರವೀಣ್ ಎಸ್ ಎಮ್ ಥ್ಯಾಂಕ್ಸ್ ಶಾಂತ ಸಿಸ್ಟರ್ ಬಂಡೇರು. ನಾರಾಯಣ ಹಾಯ್ ದುರ್ಗಕ್ಕ ಪಣದುಲ್ಲೇರು ಲೈವ್ ಆಂಡ್ ಬಂಡೇರು ಶಾಂತ ದುರ್ಗಕ್ಕ ಮನಸ್ಸು ಆಂಡ ದುರ್ಗ ಸಿಸ್ಪೇನೆಂದುಲ್ಲೇರು. ಕಾವ್ಯ ಜಾನು ಪೇಸ್ ಲೈವ್ ಮಲ್ತುಜಿ ಬ್ರೋ ಯಾನು ಮೋನೋ ಆಯ್ ಬೊಕ್ಕ ಮಲ್ಪುವೆ ಅಡೆ ಮುಟ್ಟ ಮಲ್ಪುಜಿ ಮೋನೋ ಅಲ್ಪ ಇಜ್ಜಿ ಪೇಸ್ ಲೈವ್ ಮಲ್ಪಲೆ ಪೇಸ್ ಲೈವ್ ಮಂತನೇ ಇರಿಗೆ ವಾಚ್ ಅವ್ರು ಜಾಸ್ತಿ ಬರ್ಪುಂಡು ಬೊಕ್ಕ ಎಡ್ಡೆ ಆಪುಂಡು ತುಲೆ ಕನೆಕ್ಟ್ ಆಪಿರು ಜನಕ್ಕೂ ಫೇಸ್ ಲೈವ್ ಮಂತಡ್ಡ. ಹಾಯ್ ದುರ್ಗ ಸಿಸ್ಟರ್ ಪಂಡೇರು ಸಂಪತ್ತನ್ನಿ ಶಾಂತಕ್ಕ ಎನ್ನೆರಡು ಪಾತಿರು ಜೊರೆಗೆ ಅಂದರು ಸಂಪತ್ತನ್ನಿ ರಡ್ಡು ಅನಸ್ವಂತ ಬರ್ತೀರ ಅಂದು. ಶ್ರೀದುರ್ಗ ತುಳು ಕನ್ನಡ ಬ್ಲಾಗ್ಸ್ ಇಜ್ಜಿ ಶಾಂತ ಸಿಸ್ ಇನ್ನು ವೆಜ್ ಬಂಡೇರು ಇನ್ನು ಫ್ರೈಡೇ ಇದೆ. ಕಾವ್ಯಕ್ಕನ ಮೋನೋ ಆತಿಜಿ ಚಾನೆಲ್ ಇಜ್ಜಿ ಆತಿಜಿ. ಶ್ರೀದುರ್ಗಕ್ಕ ಹಾಯ್ ಪ್ರವೀಣ್ ಬ್ರೋ ಬಣ್ಣದಲ್ಲೇರು. ಬನ್ನಿ ಜನರೇ ಬಂದು ನಮ್ಮ ಲೈವಲ್ಲಿ ಸಪೋರ್ಟ್ ಮಾಡಿ. ಹಾಗೇನೆ ಯಾರೆಲ್ಲ ಲೈಕ್ ಕೊಡಲಿಲ್ಲ ಒಂದು ಇಬ್ಬರು ಪ್ಲೀಸ್ ಲೈಕ್ ಕೊಡಿ. ರಂಜಿತನ್ನೇ ದೂರ ಪೋಯಿರು. ಕಾವ್ಯ ಜನ ಹೆಲ್ತಿ ಕಿಚನ್ ಬ್ಯಾಡ್ ಕಾಮೆಂಟ್ ಬರ್ಪುಣ್ ಮಾಡೋದಿಲ್ಲ. ಬ್ಯಾಡ್ ಕಾಮೆಂಟ್ ಬಂದರೆ ನೀವೆಂತ ಮಾಡಬೇಕು ಗೊತ್ತಿಲ್ಲ ಪಟಕ್ ಅಂತ ಡಿಲೀಟ್ ಮಾಡಿ ಅವರನ್ನು ರಿಪೋರ್ಟ್ ಮಾಡಿ ಮತ್ತೆ ಅವರು ಬರುವುದಿಲ್ಲ ನಿಮ್ಮ ಲೈವಿಗೆ ಯಾವಾಗಲೂ. ದಾಲ ಪೋಡಿಚ್ಚು ಅವು ಬತ್ತನ ನಂಗದೆಲ್ಲ ಪ್ರಾಬ್ಲಮ್ ಇಜ್ಜಿ ಜಸ್ಟ್ ಡಿಲೀಟ್ ಮಂತು ನಾಡು ಆತೆ ಓದರ್ನೆ ಪೋಚಿ ಗೊತ್ತಾಪಣ ತೂನಾನೆ ಆ ಬ್ಯಾಡ್ ಕಾಮೆಂಟ ಡಿಲೀಟ್ ಮಂತು ಬಿಡಲಿ ಅಂದು. ದುರ್ಗ ಸಿಸ್ ಮಣದುಲೇರು ಶಾಂತ ಸಿಸ್ ಹಾಯ್ ಮಾಮು ಪಣದುಲೇರು. ಪ್ರವೀಣ್ ದುರ್ಗ ನಾನು ಆಲ್ರೆಡಿ ಸಬ್ಬು ಪಣದುಲೇರು ಹೌದಾ ಅವರ ಸಬ್ಸ್ಕ್ರೈಬರ್ ನೀವು ಸಪೋರ್ಟ್ ಬಂದು ಕಾವ್ಯ ಜನ ಸಪೋರ್ಟ್ ಮಾಡ್ತಂದುಲೇರು. ಥ್ಯಾಂಕ್ ಯು ಸೋ ಮಚ್ ಕಾವ್ಯಕ್ಕ. ಬನ್ನಿ ಜನರೇ ನಮ್ಮಲ್ಲಿರುವ ಎಲ್ಲ ಪ್ರಜೆಗಳು ನಮ್ಮ ಕಾವ್ಯಕ್ಕನಿಗೆ ದುರ್ಗಕ್ಕನಿಗೆ ಎಲ್ಲರಿಗೂ ಲೈಕ್ ಸಪೋರ್ಟ್ ಮಾಡಿ. ಯಾವಾಗಲೂ ಅವರ ಲೈವಿಗೆಲ್ಲ ಹೋಗಿ ಹಗಲಲ್ಲಿ ಇರ್ತಾರೆ. ದುರ್ಗಕ್ಕ ಬೆಳಿಗ್ಗೆ 6:30 ಗಂಟೆಗೆ ಏನೋ ಲೈವಿಗೆ ಬರ್ತಾರೆ 7 ಗಂಟೆಗೆ. ನಾನು ಎದ್ದಾಗ ಅವರ ಲೈವ್ ಚಾಲು ಇರ್ತದೆ ಮತ್ತು ನಾನು ಸ್ವಲ್ಪ ಅವರ ಲೈವಿಗೆ ಹೋಗಿ ಮಾತಾಡಿ ಬರೋದು ಅಷ್ಟೇ. ಥ್ಯಾಂಕ್ ಯು ಪ್ರವೀಣ್ಜಿ ಪಣದುಲ್ಲೇರು. ಎನ್ನ ಲೈವ್ಗೆ ಬರ್ರೆ ಪಲ್ಲೆ ಬ್ರೋ ಪಣದುಲ್ಲೇರು. ಎಲ್ಲರೂ ಕೇಳಿರಪ್ಪ ಕೇಳ್ರಿ ಎಲ್ಲರೂ. ಕಾವ್ಯಕ್ಕನವರ ಲೈವ್ 12:30ಕ್ಕೆ ಇರ್ತದೆ, ಅವರಿಗೆ ಜಾಯಿನ್ ಮಾಡಿ ಸಪೋರ್ಟ್ ಮಾಡಿ. ಹಾಗೇನೆ ಶ್ರೀದುರ್ಗಕ್ಕನವರ ಲೈವ್ ಬೆಳಿಗ್ಗೆ 6:30 ಗಂಟೆಗೆ 7 ಗಂಟೆಗೆ ಏನೋ ಇರ್ತದೆ, ಅವರಿಗೆ ಸಹ ಸ್ವಲ್ಪ ಫುಲ್ಲು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಾವೆಲ್ಲ ಯೂಟ್ಯೂಬ್ನವರೆಲ್ಲ ಸಪೋರ್ಟ್ ಮಾಡ್ತಾ ಇರೋಣ. ಥ್ಯಾಂಕ್ ಯು ಶಾಂತಕ್ಕ ನವೀನ್ಜಿ ಜೈ ಒಣಲೇರು. ನೆಟ್ವರ್ಕ್ ಇಲ್ಲ ಒಣದಿಲ್ಲ ಓ ದೇವ್ರದ್ದು ಅದೇ ಕೇಳ್ರಪ್ಪು ಕೇಳ್ರಿ ಅನೌನ್ಸ್ಮೆಂಟ್ ಬಂತೆ. ಕಾವ್ಯಕ್ಕ ಇಡೀ ದಿನ ಲೈವ್ ಮಲ್ಪುನತ್ತು ಬ್ರೋ ಎಂಕ್ಲೆಗ್ ಸಪೋರ್ಟ್ ಮಲ್ಪುನಕ್ಲೆಗ್ ಒಂತೆ ಟೈಮ್ ಕೊರೊಡಿ ಎಂದು ಪನೋಡು ಓಲಿ ಯಾನು ಇಡೀ ದಿನ ಮನ್ಪುನಿ ಯಾನು 8:30 to ಖಾಲಿ 2 hour 2:30 ಇರ್ಲೆಲ್ಲ ಒಟ್ಟಿಗೆ ಮನ್ಪುಗನ ಎಲ್ಲೇ 8:30 ಬರ್ಪಾರ ಇರು ಒಟ್ಟಿಗೆ ಮನ್ಪುಗನಮ್ಮ ಲೈವ್ ಟುಗೆದರ್ ಮನ್ಪುಗ. ಕಾವ್ಯ ಜಾನು ಇಡೀ ದಿನ ಓಕೆ ಓದಿಯ. ಶಾಂತಕ್ಕ ಲೈಕ್ ಕೊಡಿ ಬಣದುಲ್ಲೇರು. ಭವ್ಯ ಹಾಯ್ ಬಣದುಲ್ಲೇರು. ಸಂಪತ್ತನೆ ಯಾನು ದಾದ ಮಲ್ತೆ ಬಣದುಲ್ಲೇರು. ಶಾಂತಕ್ಕ ಹೈಡಲ್ಲಿರೋ ಲೈಕ್ ಕೊಡಿ ಬಣದುಲ್ಲೆ ಹೌದು ಹೈಡಲ್ಲಿರುವವ್ರು ಲೈಕ್ ಕೊಡಿ ಎಂತ ಎಲ್ಲ. ಶಾಂತಕ್ಕ ಬಣದುಲ್ಲೇರು. ಶಾಂತಕ್ಕ ಹಾಯ್ ಭವ್ಯ ಬಣದುಲ್ಲೇರು. ಹಾಯ್ ಭವ್ಯ ಎಂಚೊಲ್ಲ ಸೌಖ್ಯನ ಬಾಳೆಂಚೊಲ್ಲಲು ಹಾಯ್ ಜಸ್ಸು ನರೇನ್ ಕುಲಾಲ್ ಹಾಯ್ ಭವ್ಯ ಬಣದುಲ್ಲೇರು. ಶಾಂತಕ್ಕ ಇನುಕಿ ನೋಡ ಬನ್ನಿ ಶಾಂತ ಮಾತಾಡಿ ಕಮೆಂಟ್ ಎಡ್ಡೆಡ್ಡೆ ಡೈಲಾಗ್ ಮಾಡೋದು ಶಾಂತಕ್ಕ. ಇನುಕಿ ನೋಡಬೇಡಿ ಬಂದು ಮಾತಾಡಿ ಕಾಮೆಂಟ್ ಮಾಡಿ ಕರೆಕ್ಟ್ ವರಂಚೂರು ಬತ್ತ ಹಾಯ್ ಎಲ್ಲೋ ಬಂದು ಪೊಂಡೆ ಅದೇ. ಕಾವ್ಯ ಯಾನ್ ಫೇಸ್ ಲೈವ್ ಮಲ್ಪುಜಿ ಬ್ರೋ ಎಂಚ ಟುಗೆದರ್ ಮಲ್ಪುನಿ ಟುಗೆದರ್ ಎಂಚ ಮಲ್ಪುನಿ ಎಂಕ್ಲ ಗೊತ್ತುಜಿ. ಯಾನ್ ಫಸ್ಟ್ ಟೈಮ್ 2 ಟ್ರೈ ಮಲ್ಪುನಿತ್ತೆ ಅವರ ಕಡಪುರದನ ಲಿಂಕ್ ಆಪುಂಡ ತೂಂಡ
ಬೊಕ್ಕ ನಂಗೆ ಮನ್ಪೊಳಿ ಅಂಚೇಳಿ ದಿನೋಲ ಇರ್ರೆಗ್ಯುಲರ್ ಟೈಮ್ ಇತ್ತಂಡ ಬೈಯಾಡು ಡೈಲಿ ಮನ್ಪೊಳಿ ನಂಗೆ ಜನಕ್ಕಳು ಜಾಸ್ತಿ ಅಟ್ಯಾಚ್ ಆಪಿರಂತೆ ಸೊ ತೂಲೆ ಯಾನು ಇರು ಇನ್ಸ್ಟಾಡ್ ಉಳ್ಳಾರ ಶ್ರೀದುರ್ಗ ತುಳು ಕನ್ನಡ ಬ್ಲಾಗ್ಸ್ ಫೆಂಟಾಸ್ಟಿಕ್ ಥ್ಯಾಂಕ್ ಯು ಪ್ರಮೋದ್ ಸಪೋರ್ಟ್ ಪಡೋದಿಲ್ಲೇರಿ ಎಂಕ್ಲಿನ ಗುರಿಕಾರಿ ಲೈವ್ದ ನೇಲುನ ಪಡೋದಿಲ್ಲೇರಿ ಶ್ರೀನಾಥ್ ಸಂಪತ್ತನ್ನೇ ಓಡಿపోయి ಉಳ್ಳೇರು ಅಲ್ಲೇ ಬಾಯ್ ಪನ್ಪಿನಿ ದಾದಿ ಸಂಪತ್ತ ನರಡ ಪಾತಿರ್ ಜರ್ನಿ ಕುಳಿಯರ್ಲ ಛೇ ಎಂಕ್ಲಿನ ಗುರಿಕಾರಿ ಲೈವ್ದ ನೇಲುನ ಒಂಡೆ ಶ್ರೀನಾಥ್ ಅಪ್ಪುಂಡ ಎಂಕುಲು ಕಾಂಡೆ ಬೇಲೆ ಪೋಯರ ಇಜ್ಜಾಗೇನು ಪ್ರಮೋದ್ ಜೀವನ್ ಕುಮಾರ್ ಬತ್ತೀರ ಹಾಯ್ ಜೀವನ್ ಕುಮಾರ್ ಎಂಚೊಲ್ಲರು ಹಾಯ್ ಭಜನೆ ದನ್ನ ಅವನು ಭಜನ್ ಬಾಯ್ ಬಂತು ಬಿಡಿಯಾರಿ ನನ್ನ ಭಜನೆ ದನ್ನ ಅಂದು ಹಾಯ್ ಭಜನೆ ಕಾವ್ಯಜನು ಇನ್ಸ್ಟಡ್ ಉಳ್ಳೆ ಎನ್ನ ಚಾನೆಲ್ ಲಿಂಕ್ ಉಂಡು ಓಕೆ ನಾನು ಇರಡು ಇನ್ಸ್ಟಡ್ ಕಾಂಟ್ಯಾಕ್ಟ್ ಆಪೆ ಬೊಕ್ಕರ ನಮ್ಮ ಟ್ರೈ ಮನ್ಪು ಅಂಚೆನೆ ಆಪುಣ ಅಂದು ಸಂಡೇ ಎಲ್ಲೆ ಮಿನಿ ಟ್ರೈ ಮಂತ್ ತೂಕ ಆಂಡ ಕನೆಕ್ಟ್ ಕಾವ್ಯ ಬೊಕ್ಕ ಕಾವ್ಯಜನು ಸಂಪು ಬ್ರೋ ಪಣೊಂದು ಶಾಂತಕ್ಕ ಒರ ಟುಗೆದರ್ ಎರಡಲ ಮಲ್ಪುಳೆ ಅವ್ರ ಹತ್ತಕ್ಕೆ ಏನೊಂದು ಸಪೋರ್ಟ್ ಮಲ್ಪುಳೆ ಅಂದಂದು ಸಪೋರ್ಟ್ ಮಲ್ಪುಳೆ ಎಂಕ ಬಂಡ ಒಂದೇ ಟೈಮ್ ತಿಕ್ಕೊಂಡು ಬೇತೆ ಟೈಮ್ ತಿಕ್ಕು ಬೊಕ್ಕ ಸಂಡೇ ಎನ್ಮ ಗಂಟೆಗೆ 10 ಗಂಟೆಗೆ ಸಾರಿ ಅವಲ ಓಕೆ ಅಂಡ್ ಓಕೆ 10 ಗಂಟೆ ಮನ್ಪುಗ 10 ಗಂಟೆಗೆ ಏನು ದುರ್ಗಕ್ಕರ ಟೀಮ್ ಅನ್ಪೋಡು ನಿತ್ತೆ ಮುರಣಿ ಎಲ್ಲೇ ಅಂಡ್ 6 ಗಂಟೆ ಎರಡು ಇನ್ಸ್ಟಾ ಇಜ್ಜಿಂದು ಸೊ ಇಂಚ ಕನೆಕ್ಟ್ ಮಾಡ್ಕೊಂಡು ಗೊತ್ತಾಪು ಜಿಂಕ್ ಸಂಪತ್ ಬ್ರೋಗು ಪ್ರಶ್ನೆ ಕೇಳನೆ ಬಂದಿಲ್ಲ ಓಕೆ ನೈಟಿಂಗೇಲ್ ಆಫ್ ಇಂಡಿಯಾ ಬಂದು ಏರೇನು ಲೆಪ್ಪುವೇರು ನೈಟಿಂಗೇಲ್ ಆಫ್ ಇಂಡಿಯಾ ದಾದಿ ಸ್ಪೆಷಲ್ ಇರಗಿನಿ ಎಂಕ್ ನುಪ್ಪುಲ ಉಪ್ಪುಗಾರಿಲ್ಲ ಸಾರಿ ಗಂಜಿಲ ಉಪ್ಪುಗಾರಿಲ್ಲ ಬೆಂಡಿಗಾಯ್ದ ಇರಗೆ ದಾದೆ ಶಾಂತಕ್ಕ ಸಂಪು ಉಂಡರಗೆಂಡೇರು ಶಾಂತಕ್ಕ ಮೇಲೆ ನಿಂತು ಯಾರು ನೋಡೋದು ಬನ್ನಿ ಕೆಳಗೆ ಅವನದೇರು ಇನಿ ಕ್ವೆಶ್ಚನ್ ಇಜ್ಜೆ ಕೇಂಡ್ರೆ ಉಂಡು ಕೇಂದ್ರ ಇತ್ತೆ ಸ್ಟಾರ್ಟ್ ಬಂದಿ ನಮ್ಮ ಪಾತೆರೆ ಎಂಚ ಮಾತೆರೆಲ್ಲ ವೆಲ್ಕಮ್ ಅಂತಂದಿಲ್ಲ ಎಂಕಲು ಶಾಂತಕ್ಕ ಯಾನು ತೋಜು ಜೀರೆ ಗಾವಳಿ ಬಂಡೇರೆ ಸಪೋರ್ಟ್ ಜೀವನ್ ಕುಮಾರ್ ಎಂಕ ಕೋರಿ ಬಂಡೇರು ಓ ವೆರಿ ಗುಡ್ ಓಕೆ ಹೂ ಈಸ್ ನೋನ್ ಆಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ ನೈಟಿಂಗೇಲ್ ಆಫ್ ಇಂಡಿಯಾ ಬಂದು ಏರೇನು ಲೆಪ್ಪುವೇರು ಒಂಜಿ ಸಿಂಗರ್ ಉಳ್ಳೇರು ಅರೆನ ಪುದರ್ ಶ್ರೇಯಾ ಘೋಷಾಲ್ ಪಣೊಂದುಲ್ಲೇರು ತಪ್ಪು ಉತ್ತರ ಅರ್ಜಿತ್ ಸಿಂಗ್ ತಪ್ಪು ಬನ್ನಿ ಜನರೇ ಬನ್ನಿ KS ಚಿತ್ರ ಪಣೊಂದುಲ್ಲೇರು ತಪ್ಪು ತೋಜುಂಡು ಸಂಪು ಎಂಕ್ ಕಣ್ಣು ಸರಿ ಉಂಡು ಬಂದಿರು ಶ್ರೇಯಾ ಘೋಷಾಲ್ ತಪ್ಪು ಲತಾ ಮಂಗೇಶ್ಕರ್ ಇಸ್ ದ ರೈಟ್ ಆನ್ಸರ್ ದುರ್ಗಕ್ಕನಿಯವರಿಗೆ 5,000 ಹೋಗಿದೆ ವೆರಿ ಗುಡ್ ಸಂಪತನ್ನ ಸುಬ್ರಹ್ಮಣ್ಯ ಪಣೊಂದುಲ್ಲೇರು PT ರವಿಶಂಕರ್ ಫೇಮಸ್ ಫಾರ್ ವಿಚ್ ಇನ್ಸ್ಟ್ರೂಮೆಂಟ್ ವಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನಾರು ಯೂಸ್ ಮನ್ಪೋಯ್ರು PT ರವಿಶಂಕರ್ ವೈಕ್ ಫೇಮಸ್ ಉಳ್ಳೇರು ಪಿಯಾನೋ ತಪ್ಪು ಫ್ಲೂಟ್ ತಪ್ಪು ವಯಲಿನ್ ತಪ್ಪು ತಬಲಾ ಇಸ್ ದ ರೈಟ್ ಆನ್ಸರ್ ತಪ್ಪು ಸಾರಿ ರಾಂಗ್ ಆನ್ಸರ್ ಶ್ರೀದುರ್ಗ ಗೊಲಲು ವಾದನ ತಪ್ಪು ಇರೆಗೆ ಆನ್ಸರ್ ಪಡಿ ಬನ್ನಿ ಜನರೇ ಬನ್ನಿ ವೀಣೆ ತಪ್ಪು ಡ್ರಮ್ ಸೆಟ್ ತಪ್ಪು ಹಿಂಗೆ ಗೊತ್ತುಜಿ ಮಾರೆ ಅಲ್ಲಿ ಸುರು ಉಂತುಲೆ ತೂಪೆ ಐಕ ಕನ್ನಡ ದಾದ ಪನ್ಪಿ ನೀನು ಓಕೆ ಬನ್ನಿ ಗಿಟಾರ್ ತಪ್ಪು ಇನ್ನು ಉತ್ತರ ಅಂಚೆನೆ ಉಂಡು ಸಿತಾರ್ ಬಂಡೇರು ಓಕೆ ಲಿಖಿತ್ ರಾಜ್ ಬತ್ತೇರೆ ಕುಂಟಲ್ದ ಇರತ್ತ PP ಅವನು ಆಯ್ ಲಿಖಿತ್ ರಾಜ್ ಎಂಚಲ್ಲರು ಲೈಕ್ ಕೊರ್ಲೆ ಒಂಜಿ ದುರ್ಗಕ್ಕ ಸಿತಾರ್ ಪಂಡೇರು ಕರೆಕ್ಟ್ ಆನ್ಸರ್ 5,000 ದುರ್ಗಕ್ಕ ಪೋದಾಂಡು ಗಿಟಾರ್ ಪಂಡೇರು ಪಿಯಾನೋ ಪಂಡೇರು ತಪ್ಪು ಹೆಲೋ ಕೂಕಿ ಪಂಡೇರು ಶಾಂತ ಪ್ರವೀಣ್ ಆಯ್ ತ್ರಿಷಾ ಪಂಡೊಂದುಲ್ಲೇರು ತ್ರಿಷಾ ಬತ್ತಲ್ಲ ಹಾಯ್ ವೆಲ್ಕಮ್ ತ್ರಿಷಾ ಎಂಚಲ್ಲ ಸೌಖ್ಯನಾ ಬೊಕ್ಕ ಏನು ಮಾತ್ರ ಲೈಕ್ ಕೊಡ್ತಿದ್ದಾರಾ ಪ್ಲೀಸ್ ಲೈಕ್ ಕೊರ್ಲೆ ಅಂಚೆನೆ ಸಪೋರ್ಟ್ ಮಾಡ್ಪ್ಲೆ ಸಿತಾರ್ ಇಸ್ ದ ರೈಟ್ ಆನ್ಸರ್ ಸೊ ಹೊಸ ಕ್ವಶನ್ ಪೋಯಿ ಸ್ಲಮ್ ಡಾಗ್ ಮಿಲಿಯನೇರ್ ಪಿಕ್ಚರ್ಗೆ ಏರೆಗೆ ಆಸ್ಕರ್ ಪ್ರೈಸ್ ತಿಕ್ಕುದುಂಡು ಆಯ್ತಾ ಡೈರೆಕ್ಟರ್
ನಾರಾಯಣ ಕುಲಾಲಿ ಈ ದಾದ ಎನ್ನಿಟ್ಟು ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ ಇದೇ ಮನದಲ್ಲಿರು ಏನು ಸೌಖ್ಯ ಅವು ಮನ್ಪೊಡಿದ ಅಲಾಪುಜಿ ನಿನ್ನ ಶಾಲೆಯನ್ನು ಮನದಲ್ಲಿರು ಈ ರೆಂಚ ಉಳ್ಳಾರು ಸೌಖ್ಯ ಸ್ಲಮ್ ಡಾಗ್ ಮಿಲಿಯನೀರ್ ಪಿಕ್ಚರ್ಗೆ ಆಸ್ಕರ್ ಪ್ರಶಸ್ತಿ ತೆಗೆದು ಆಯ್ತಾ ಡೈರೆಕ್ಟರ್ ಏರಿಗೆ ತೆಗೆದ್ನಿ ಕಂಪೋಸರ್ ಲಿಖಿತ್ ರಾಜ್ ನವೀನ್ ಡಿ ಪಾಟೀಲ್ ಹೊಣದಲ್ಲಿ ತಪ್ಪು ಯಾನ್ ಡೈರೆಕ್ಟರ್ ಮಾಡೋದ್ರಲ್ಲಿ ತಪ್ಪು ಜೀವನ್ ಕುಮಾರ್ ಎಡ್ಡೆ ಮ್ಯೂಸಿಕ್ ಕಂಪೋಸರ್ ಆರು ಪ್ರವೀಣ್ ಎಸ್ ಎಮ್ ಆಯ್ತು ರಿಸರ್ಚ್ ಸಿಸ್ಟರ್ ಪಣದಲ್ಲಿರು ತ್ರಿಷಾ ಕುಲಾಲ್ ಎನ್ನ ಸ್ಕೂಲ್ ಅತ್ತ ಪಣದಲ್ಲಿರು ಬನ್ನಿ ಜನರೇ ಬನ್ನಿ ಬಂದು ನಮ್ಮ ಲೈವಿಗೆ ಲೈಕ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಕಂಪ್ಯೂಟರ್ ಇದ್ದರೆ ನಮ್ಮ ವಿಡಿಯೋವನ್ನು ಚಾಲು ಇಡಿ ನಮಗೆ ಸಪೋರ್ಟ್ ಮಾಡಿ ನಾಳೆ ಬೆಳಿಗ್ಗೆ ಆದರೂ ಚಾಲು ಇಡಿ ತೊಂದರೆ ಇಲ್ಲ ವಿಜಯ್ ಪ್ರಕಾಶ್ ತಪ್ಪು ಗಿರೀಶ್ ಕಾಸರವಳ್ಳಿ ತಪ್ಪು ಅಲ್ಲಯ್ಯ ಸ್ಲಮ್ ಡಾಗ್ ಮಿಲಿಯನೇರ್ದ ಕಂಪೋಸರ್ ಏರಂದು ಗೊತ್ತಿಜ್ಜ ಜೀವನ್ ಕುಮಾರ್ ಒಂತೆ ಈಸಿ ಕೇಳಿ ಉಂಟು ಒಂದು ಸ್ಲಾಬ್ ಓಕೆ ನಿಕ್ಲೆ ಒಂದು ಕೊರಡೆಯಾನು ನಮ್ಮ ಅವು ಕೊರಡ ಇಂಚಿನ ಉತ್ತರ 4 ಕೊರಡ 6131 ಬತ್ತೀರು ಅರ್ನ ಪುದರ್ ಸುದೀಪ್ ಓಕೆ ಸುದೀಪ್ ಎಂಚೊಳ್ಳಾರು ಡ್ಯಾನಿ ಬಂದು ತಪ್ಪು AR ರೆಹಮಾನ್ ಇಸ್ ದ ರೈಟ್ ಆನ್ಸರ್ ಶ್ರೀ ದುರ್ಗಕ್ಕ 5000 ಪೋದಾಂಡ್ AR ರೆಹಮಾನ್ ಅಂತ ಪ್ರವೀಣ್ ಸರ್ ಹೇಳ್ತಿದ್ದಾರೆ ಆದರೆ ದುರ್ಗಕ್ಕನವರು 5000ವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋದಾಯಿತು ಒವು ರಾಗೋನು ಟ್ರೆಡಿಷನಲ್ ಕಾಂಡೆ ಪನ್ಪೇರು ಪದ್ಯ ಪನ್ಪೇರು ಲಾ ಪಣದಿರು ಕ್ಲೂಲಾ ಪಂಡೇರು ಸಂಪು ಕೂಲಾ ಪಂಡೇರು ಶಾಂತಕಲ AR ರೆಹಮಾನ್ ಪಂಡೇರು ಪ್ರವೀಣ್ ಪಂಡೇರು ಆಪ್ಷನ್ ಪಂಡೇರು ಆಪ್ಷನ್ ಭಜನೆ ಪಂಡೇರು ಸರಿತ ಸಿಸ್ ಬಂದಿರು ಸಂಧ್ಯಾರಾಗ ತಪ್ಪು ಮಾರ್ನಿಂಗ್ ಟೈಮ್ ಉಂಟು ಟ್ರೆಡಿಷನಲಿ ವಿಚ್ ರಾಗನು ಪನ್ಪೇರು ಪಂಡ ಸುಪ್ರಭಾತ ಓಕೆ ಪಂಡ ಕೊಂಚ ರಾಗ ಉಂಟು ಪುದರ್ ಉಂಟು ರಾಗ ಆರು ಪಂಡ ಇರುತ್ತೆ ಒಂಜಿ ಇಂಜಿನ ಸಂಧ್ಯಾ ರಾಗ ನಂಚೆನೆ ಬೇತೆ ಒಂಜಿ ಪುದರ್ ಉಂಟು ಸುಪ್ರಭಾತ ತಪ್ಪು ಒಂದು ಕೊರಡ ನಮ್ಮ ಕ್ಲೂ ಆಪ್ಷನ್ ಕೊರಡ ಕಾಫಿ ರಾಗ ಬೊಕ್ಕ ಭಾಗ್ಯಶ್ರೀ ರಾಗ ಯಮನ್ ರಾಗ ಬೊಕ್ಕ ಭೈರವ್ ರಾಗ ಆತ್ಮರಾಗ ಹೆಂಚಿನ ಅವು ಸುಪ್ರಭಾತ ತಪ್ಪು ಪ್ರವೀಣ್ ಎಸ್ ಭೈರವ ಪಣದಲ್ಲಿ ಕರೆಕ್ಟ್ ಆನ್ಸರ್ ಪ್ರವೀಣ್ ಎಸ್ ಎಂನವರಿಗೆ 5000 ಹೋಗಿದೆ ಯಮನ್ ರಾಗ ತಪ್ಪು ಯಮಶ್ರೀ ರಾಗ ತಪ್ಪು ದುರ್ಗಕ್ಕ ಭೈರವಿ ಬಂಡಿರು ದುರ್ಗಕ್ಕ ಇತ್ತೆ ಕಡ್ದ ಲೆಕ್ಕನೆ ಪ್ರವೀಣನ್ನೇ ಕೊಣದ 9 ಸರ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಪೋಯಿ ಒಲಿಂಪಿಕ್ನಲ್ಲಿ ಮೊದಲ ಗೋಲ್ಡ್ ಪದಕವನ್ನು ಭಾರತದಲ್ಲಿ ಯಾರು ಪಡೆದರು? ಯಾವ ಭಾರತೀಯನು ಇಂಡಿವಿಜುವಲ್ ಆಗಿ ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲನ್ನು ಪಡೆದರು? ಧ್ಯಾನಚಂದ್ ಬಂದ್ರೆ ತಪ್ಪು, ಧ್ಯಾನ್ ಚಂದ್ ತಪ್ಪು. ಬನ್ನಿ ಜನರೇ, ಬನ್ನಿ ಬಂದು ನಮ್ಮ ಲೈವ್ಗೆ ಸಪೋರ್ಟ್ ಮಾಡಿ. ಕಾವ್ಯಕ್ಕ ಪೋಯರ ಅಂದತೆ, ಕಾವ್ಯಕ್ಕ ಬಲ್ತೇರು, ಕಾವ್ಯಕ್ಕನ ಪಿನ್ನನ್ನು ತೆಗೆಯುವ. ಪ್ರವೀಣನ್ನ ಇದ್ದೀರಲ್ಲ, ನಿಮ್ಮದು ಸ್ವಲ್ಪ ಹೊತ್ತು ಪಿನ್ ಮಾಡಿಡ್ತೇನೆ, ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡ್ತಾರಾ ನೋಡುವ. ಇದಲ್ವಾ, ಯಾರೆಲ್ಲ ಹೊಸಬರಿದ್ದೀರಾ, ಪ್ರವೀಣ್ SM ನವರನ್ನು ಸ್ವಲ್ಪ ಸಪೋರ್ಟ್ ಮಾಡಿ. ನಿಮಗೆ ಅವರ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಮತ್ತು ಅವರಿಗೆ ಸಬ್ ಕೊಡಿ. ಸಾನಿಯಾ ಮಿರ್ಜಾ ತಪ್ಪು, ಉಷಾ ತಪ್ಪು, PT ಉಷಾ ತಪ್ಪು. ಓಕೆ ಸರ್, ಪಣದಲ್ಲಿ 17 ಮಂದಿ ಇದ್ದೀರಿ. ಲೈಕ್ ಕೊಡಲಿಕ್ಕೆ ಬಾಕಿ ಇದ್ದರೆ ಲೈಕ್ ಕೊಡಿ. ಹಾಗೆಯೇ ನಾವು ಕೇಳುವ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಮ್ಮ ಜ್ಞಾನವನ್ನು ದೊಡ್ಡದು ಮಾಡಿಕೊಳ್ಳಿ. ಶ್ರೀಯಂತಕ್ಕ PT ಉಷಾ ತಪ್ಪು. ಕ್ವೆಶ್ಚನ್ ದಾದಕ್ಕೇನು ಅಕ್ಕ ದುರ್ಗಕ್ಕ
ಇಂಡಿವಿಜುವಲ್ ಅದು ಒಲಿಂಪಿಕ್ ಫಸ್ಟ್ ಗೋಲ್ಡ್ ಮೆಡಲ್ ಇಂಡಿಯಾದ ಇಯರ್ ಗೆಂದಿನಿ. ಜೀವನ್ ಕುಮಾರ್ ಆಪ್ಷನ್ ಪಣ್ಣೊಂದುಲ್ಲೆರ್. ಆಪ್ಷನ್ ಇಸ್ ಲಿಯೆಂಡರ್ ಫೇಸ್, ಸುಶೀಲ್ ಕುಮಾರ್, ನೀರಜ್ ಚೋಪ್ರಾ, ಅಭಿನವ್ ಬಿಂದ್ರಾ. ಬನ್ನಿ ಬನ್ನಿ ಜನರೇ, ಬಂದು ನಮ್ಮ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಮ್ಮ ಮಂಡೆಯನ್ನು ದೊಡ್ಡದು ಮಾಡಿ. ನೀರಜ್ ಚೋಪ್ರಾ ರಾಂಗ್ ಆನ್ಸರ್. ನೀರಜ್ ರಾಂಗ್ ಆನ್ಸರ್. ಸುದೀಪ್ ರೇ, ಸುದೀಪ್ ಲೈಕ್ ಕೊರಿಯರೇ ರೀ. ಥ್ಯಾಂಕ್ ಯು ಸೋ ಮಚ್. ಅಭಿನವ್ ಇಸ್ ದ ರೈಟ್ ಆನ್ಸರ್. ಓಕೆ, ಏರ್ ಕೊರ್ನಿ ಜೀವನ್ ಕೊರ್ನಿ. ಬಿಂದ್ರಾ ಓಕೆ, ಬಿಂದ್ರಾ ಇಸ್ ದ ರೈಟ್ ಆನ್ಸರ್, ಬಟ್ ಅಭಿನವ್ ಬಿಂದ್ರಾ. ಸೊ ರಡ್ಡರ್ ಸಾರ ನಿಕ್ಲೆಗಾವೆ. ಅರ್ಧ ಪುದರ್ ಆರ್ ಪಂಡರ್, ಅರ್ಧ ಪುದರ್ ಈರ್ ಪಂಡರ್. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಪಿ ವಿ ಸಿಂಧು ಯಾವ ಆಟಕ್ಕೆ ಹೆಸರುವಾಸಿ ಆಗಿದ್ದಾರೆ? ಪಿ ವಿ ಸಿಂಧು ಯಾವ ಆಟಕ್ಕೆ ಹೆಸರುವಾಸಿ ಆಗಿದ್ದಾರೆ? ಬ್ಯಾಡ್ಮಿಂಟನ್ ಈಸ್ ದ ರೈಟ್ ಆನ್ಸರ್. ಎಂಕದ ಆಲ ಜೀವನದಲ್ಲಿ ಸಂಪತ್ತ ನೀರು ಉತ್ತರ ಪನೋಡಿ. ಎಂಕದ ಆಲ ಜೀವನದಲ್ಲಿ ಬ್ಯಾಡ್ಮಿಂಟನ್ ಈಸ್ ದ ರೈಟ್ ಆನ್ಸರ್. ಸಂಪತ್ತನ ಜೀವನ್ ಕುಮಾರ್ 5,000 ಗೆದ್ದುಕೊಂಡು ಹೋಗಿದ್ದಾರೆ. ಸಂಪತ್ತನ್ನ ಈರು ಉತ್ತರ ಕೊರೋಡು ಪಕ್ಕ ಅಂದ್ ಮೇರ ಬಂತೇರು ಎಂಚಿನ ದಾದನ ಮಂಡೆ ಪೋತು ನೋಡೋದು ಆತ ಗೊತ್ತು ಪೂಜೆ ಕಲವರ ಅಂಚನೆ ಪಕ್ಕಡೆ ನಮ್ಮೊಂದು ಟೈಮ್ ಪಾಸ್ಗೆ ಆತೆ. ಬ್ಯಾಡ್ಮಿಂಟನ್ ಸರಿ. ಮೈಲಾರಿ ಬರ್ತೇವೆ. ನಮಸ್ಕಾರ ಅಣ್ಣ ಮೈಲಾರಿ ಅವರು, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಎಂಥ ಮೆಸೇಜ್ ನೋಡಲಿಲ್ಲ ನಿಮ್ಮದು. ಪ್ರವೀಣ್ ಬ್ಯಾಡ್ಮಿಂಟನ್ ಬಣದಲ್ಲಿರು. ಬೊಕ್ಕ ಶಾಂತಕ್ಕ ಸಂಪುಗು ಮಂಡೆ ಇಜ್ಜಿಗೆ ಅನ್ನ ಬಣದಲ್ಲಿರು. ಜೀವನ್ ಕುಮಾರ್ ನೆಕ್ಸ್ಟ್ ಕ್ವಶನ್ ಬಣದಲ್ಲಿರು. ಓಕೆ, 2024 IPL ಫೈನಲ್ ಅನ್ನು ಗೆದ್ದ ಟೀಮ್ ಯಾವುದು? 2024 IPL ಫೈನಲ್ ಗೆದ್ದ ಟೀಮ್ ಯಾವುದು? ಪಬ್ಬು ಬಣ್ಣದಲ್ಲಿ ತಪ್ಪು. ಪಂಜಾಬ್ ಇಸ್ ದ ರಾಂಗ್ ಆನ್ಸರ್. KKR ಇಸ್ ದ ರೈಟ್ ಆನ್ಸರ್. ಮಿಸ್ಟರ್ ಸುದೀಪ್, ಯು ವನ್ 5,000 rupees. ಶ್ರೀದುರ್ಗ KKR ಪಂಡೇರು ಅಂಡಲನ್ ಚೂರು ಲೇಟ್ ಆಡು. ಜೀವನ್ ರಾಜಸ್ಥಾನ್ ಪಣದಲ್ಲಿ ತಪ್ಪು. ಸಂಪತ್ತನ್ನೇ ಮುಂಬೈ ಬಣ್ಣದಲ್ಲಿ ತಪ್ಪು. ಥಟ್ ಅಂತ ಹೇಳಿ ಪಟ್ಟಂತ ಹಣ ತಗೊಳ್ಳಿ. ಒಂಜಿ ಚೂರ್ಲ ಲೇಟ್ ಆಂಡ ಬೇತಕಲ ಉತ್ತರ ಬತ್ತೊಪ್ಪುಂಡು. ಮೈಲಾರೆನ್ನೆ KKR ಬಣ್ಣದಲ್ಲಿ. ಥ್ಯಾಂಕ್ ಯು ಮೈಲಾರೆನ್ನ. ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಡಿ. ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಇತ್ತೊಂದು ಮಲ್ಲ ಪ್ರಶ್ನೆ. ವಾಲ್ ಆಫ್ ಇಂಡಿಯನ್ ಕ್ರಿಕೆಟ್ ಪಂದ್ ವಾ ಪ್ಲೇಯರ್ ಅನ್ನು ಪಂಪೇರು. ವಾಲ್ ಆಫ್ ಇಂಡಿಯನ್ ಕ್ರಿಕೆಟ್. ಹೂ ಈಸ್ ದ ವಾಲ್ ಆಫ್ ಇಂಡಿಯನ್ ಕ್ರಿಕೆಟ್? ಸುದೀಪೇರು ಬೊಕ್ಕೊಂಜಿ 5,000 ಗೆಂದೊಂಡೇರು. ರಾಹುಲ್ ಪಂದ್ ಕರೆಕ್ಟ್ ಆನ್ಸರ್. ರಾಹುಲ್ ದ್ರಾವಿಡ್. ಜೀವನ್ ಕುಮಾರ್ ಸಚಿನ್ ತೆಂಡೂಲ್ಕರ್ ತಪ್ಪು. ಅವಳ ಅರ್ಧ ಪಂತಾರೆ ಸಾಚಿಂದ್. ಸಂಪತ್ ಸಚಿನ್ ತಪ್ಪು. ಬನ್ನಿ ತಪ್ಪು ಆನ್ಸರ್ ಬರಡು ನಿಕ್ಲು ಕೊರ್ಲೆ ಆನ್ಸರ್ ಕೊರ್ಲೆ. ಶಾಂತ ಪೋಚಿ ಸಂಪು ಉಂತಲೇ ಒಣದಲ್ಲಿ ಪೋಪುಜೀರ ಆರು ಪೋಪುಜೀರ 10 ಜಂಡೆ ಪೋಪಿನ. ರಾಹುಲ್ ದ್ರಾವಿಡ್ ಪ್ರವೀಣನ್ನೇ ಪಣದಲ್ಲಿ ತಪ್ಪು ರೈಟ್ ಆನ್ಸರ್. ಬಟ್ ಅದು ಆಲ್ರೆಡಿ ಹೋಗಿದೆ. ದುರ್ಗಾಕರ್ ಅವರು ರಾಹುಲ್ ದ್ರಾವಿಡ್ ಅಂತ ಇದ್ದಾರೆ, ಆದರೆ ಹಣ ಹೋಗಿದೆ ರಾಹುಲ್ ಅವರಿಗೆ. ಸೊ ಥ್ಯಾಂಕ್ ಯು. ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಕಡೆಗೆ. 2010 ಕಾಮನ್ವೆಲ್ತ್ ಗೇಮ್ ಯಾವ ಸಿಟಿಯು ಆಯೋಜಿಸಿತ್ತು? ಭಾರತದ ಯಾವ ಸಿಟಿಯು ಆಯೋಜಿಸಿತ್ತು? FT ವನಯ ಬತ್ತೀರ. ಹಾಯ್ ಅಂಕಲ್ ಪಣದಲ್ಲಿ. ಹಾಯ್ ವನಯ, ಅವರ್ ಯು? ಪ್ಲೀಸ್ ಗಿವ್ ಎ ಲೈಕ್. ಥ್ಯಾಂಕ್ ಯು ಸೋ ಮಚ್. ಶಾಂತ ರಾಹುಲ್ ದ್ರಾವಿಡ್ ಗುಜರಾತ್ ಪಣದಲ್ಲಿ ತಪ್ಪು. ಎಂಕ್ ಮರತ್ತದಂಡು ಪೂರ ಪಣದಲ್ಲಿ ತಪ್ಪು. ಅವು ಉತ್ತರ ನೀರು ಕೊರ್ನಿ ಎಂಕು ಮರತ್ತದನ್ನೆಲ್ಲ ತಪ್ಪು. ಅವಳ ಉತ್ತರ ಅವು ತಪ್ಪು ಅವೇ. ಬನ್ನಿ ಜನರೇ, ಬನ್ನಿ. ಡೆಲ್ಲಿ ಪಣದಲ್ಲಿ ಪ್ರವೀಣ್ SM ಕರೆಕ್ಟ್ ಆನ್ಸರ್. 5,000 ಹೋಗಿದೆ ಪ್ರವೀಣ್ SMನವರಿಗೆ. ಮಲ್ಲೆಜಿ ಸಂಪು ಪಲ್ಲೆ ಪೊಕ್ಕಡೆ ಅನ್ನೊಂದು ಮೆಸೇಜ್ ಬರ್ತನ ಅನ್ನಂಕು. ಸರಿತಾ ನವೀನ್ ವನ್ಯ ಪಣದಲ್ಲಿ ಡೆಲ್ಲಿ ಕರೆಕ್ಟ್. ಡೆಲ್ಲಿ ಅವ್ವರು ಡೆಲ್ಲಿ. ಪ್ರವೀಣ್ ಲಕ್ನೋ. ಡೆಲ್ಲಿ.
ಹಲೋ ವನಸ, ವನ್ಯನ, ಹಲೋ ವ್ಯಾನ್ಸ್ ಬನ್ನಿ. ವಾಟ್ ಈಸ್ ದ ನ್ಯಾಷನಲ್ ಎನಿಮಲ್ ಆಫ್ ಇಂಡಿಯಾ? ಭಾರತದ ನ್ಯಾಷನಲ್ ಎನಿಮಲ್ ಯಾವುದು? ಇದಕ್ಕೆ ಪಟ್ಟ ಅಂತ ಉತ್ತರ ಬರೋಡಿತ್ತು, ಟಟ್ 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 ಪಟ್ಟ. ಬನ್ನಿ ಬನ್ನಿ ಜನರೇ, ಲಕ್ನೋ ಬಣದಲ್ಲಿ ಚಂದಕ್ಕ ಒಳ್ಳೆ ರೀ. ಟೈಗರ್ ಇಸ್ ದ ರೈಟ್ ಆನ್ಸರ್, ಕರೆಕ್ಟ್. ತ್ರಿಷಾ ಕುಲಾಲ್ ವಿನ್ 5000 rupees. ಥ್ಯಾಂಕ್ ಯು. 5 ರೂಪಾಯಿ 5 ಸಾವಿರ ಇಂಡಿ ಸತ್ತಿದ ಹುಳಿ ಬಣದಲ್ಲಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ ಪಂದು ವಾ ಸ್ಟೇಟ್ ಲೆಪ್ಪುವೇರು ಇಂಡಿಯಾದ. ಏ ತ್ರಿಷಾ ಪಣದಲ್ಲಿ ವನ್ಯ ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ. ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ ಅಂತ ಯಾವ ಸ್ಟೇಟನ್ನು ಕರೆಯುತ್ತಾರೆ? ಕರ್ನಾಟಕ ಇಸ್ ದ ರಾಂಗ್ ಆನ್ಸರ್. ಕೇರಳ ಅಂತಿದ್ದಾರೆ ಪ್ರವೀಣ್ ಎಸ್ ಎಂ. ಮತ್ತೊಂದು 5000 ಗೆದ್ದುಕೊಂಡಿದ್ದಾರೆ ಪ್ರವೀಣ್ ರವರು. ಥ್ಯಾಂಕ್ ಯು ಸೋ ಮಚ್. ಅತಿ ಉದ್ದವಾದ ಮಾತೆಲ್ಲ ಕೇರಳ ಪಣದುಲ್ಲೇರು. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕೇರಳ ಪಣದುಲ್ಲೇರು, ಕೇರಳ ಕೇರಳ. ಕರೆಕ್ಟ್ 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 ಉತ್ತರ. ಆದರೆ ಪ್ರೈಸ್ ಹೋಗಿದೆ ಎಸ್ ಎಮ್ನವರಿಗೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಕರೆಕ್ಟ್ ಆನ್ಸರ್ಸ್. ಬನ್ನಿ ಬನ್ನಿ ಜನರೇ, ಬಂದು ಲೈವಲ್ಲಿ ಮಾತಾಡಿ, ಹಾಗೆಯೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಮೆಸೇಜ್ ಮಾಡಲಿಲ್ಲ ಮೆಸೇಜ್ ಮಾಡಿ, ಹಾಗೆಯೇ ಯಾರೆಲ್ಲ ಸಬ್ ಮಾಡಲಿಲ್ಲ ಸಬ್ ಮಾಡಿ. ರಕ್ಷನ್ ನೋಡಿ போய் ರಕ್ಷನ್, ನಾರಾಯಣ್ ಬಾವಿ, ಶ್ರೀನಾಥ್ ಓಡಿ போயிரு ಪೂರ. ಬ್ಯಾಂಗ್ಳೂರು ಪಣದಲ್ಲಿ ತಪ್ಪು ಆನ್ಸರ್. ವನ್ಯ, ಅಯ್ಯೋ ತ್ರಿಷಾ ಇಟ್ಸ್ ಕೇರಳ ಪಣದಲ್ಲಿ. ಓಕೆ. ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ಅತಿ ಉದ್ದವಾದ ನದಿ ಯಾವುದು ಭಾರತದಲ್ಲಿ? ಕರ್ನಾಟಕ ಸಾರಿ, ಭಾರತದಲ್ಲಿ. ಮೆಲ್ರೀನ್ ಬತ್ತೀರು. ಹಾಯ್ ಮೆಲ್ರೀನ್, ಎಂಚವಲ್ಲರು ಸೌಖ್ಯನೇ? ಫಸ್ಟ್ ಟೈಮ್ ಬೈದರ್ ಲೈವ್ಗೆ, ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊರ್ಲೆ, ಅಂಚೆನೆ ಸಬ್ಸ್ಕ್ರೈಬ್ ಮನ್ಪ್ಲೆ. ಗಂಗಾ ಇಸ್ ದ ರೈಟ್ ಆನ್ಸರ್, ಬಟ್ ತ್ರಿಷಾ ಕುಲಾಲ್ ಆಲ್ರೆಡಿ ಟೋಲ್ಡ್ ಗಂಗಾ. ಸೊ 5000 ಗೋಸ್ ಟು ತ್ರಿಷಾ. 10,000 ತ್ರಿಷಾ. ಕಾಸುಗೆ ಪುರ ಅರಂಟು. ಮೆಲ್ಡ್ರಿನ್ ಥ್ಯಾಂಕ್ ಯು ಬಣದುಲ್ಲೇರು. ಮೆಲ್ಡ್ರಿನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು. ಐ ವನ್ಯ ಬಣದುಲ್ಲೇರು, ತ್ರಿಷಾ ಕುಲಾಲ್ ಮೆಲ್ಡ್ರಿನ್ ಬಣದುಲ್ಲೇರು, ಸಂಪತ್ತನೆ ನೈಲ್ ಬಣದುಲ್ಲೇರು, ಬೊಕ್ಕ ಶಾಂತಕ್ಕ ಸಂಪು ಬಣದುಲ್ಲೇರು. ನೈಲ್ ನದಿಯ ಉಂದೇಟಿ ವರ್ಲ್ಡ್ ಬೊಕ್ಕ ಗಂಗಾ ಬಣದುಲ್ಲೇರು. ಸರಿ, ಮೆಲ್ಡ್ರಿನ್ ಹಾಯ್ ಬಣದುಲ್ಲೇರು. ವನ್ಯ ಗಂಗಾ ಅವ್ರ ನರ್ಮದಾ ಜೀವನ್ ನಾಟ್ ಕ್ವೆಶ್ಚನ್ ನೆಕ್ಸ್ಟ್ ಬಣದುಲ್ಲೇರು. ಮೆಲ್ಡ್ರಿನ್ ತ್ರಿಷಾ ಹಾಯ್ ಬಣದುಲ್ಲೇರು. ಗಂಗಾ ಗಂಗಾ ಅತ್ತ ಕರೆಕ್ಟ್ ಗಂಗಾ. ಹೌ ಮೆನಿ ಸ್ಟೇಟ್ಸ್ ಆರ್ ದೇರ್ ಇನ್ ಇಂಡಿಯಾ ಆ್ಯಸ್ ಆಫ್ 2025? 2025 ಪ್ರಕಾರ ಎಷ್ಟು ಸ್ಟೇಟ್ಗಳಿವೆ ಭಾರತದಲ್ಲಿ? 29 ತಪ್ಪು, 28 ಇಸ್ ದ ರೈಟ್ ಆನ್ಸರ್. ದುರ್ಗಕ್ಕ ಕೂಡ ಪಂಡಿರ ಇದು ಎಲ್ಲ ಕೊಡಲ್ಲ ಕೇಂದ್ರ. ಮೆಲ್ಡ್ರಿನ್ 28 ಬಣದಲ್ಲಿರು. ಥ್ಯಾಂಕ್ ಯು. ಜೀವನ್ ಕುಮಾರ್ 28 ಬಣದಲ್ಲಿರು. 60 ಸುದೀಪ್ 28 ಬಣದಲ್ಲಿರು. ತ್ರಿಷಾ 28. ಪ್ರವೀಣ್ ಎಸ್ ಎಮ್ 524 ಅಂತ ಇದ್ದಾರೆ. ಅದು ಎಂತಾಯಿತು, ಮಿಸ್ಟೇಕ್ ಆಯಿತಾ ಅಂತ. 28 ಸರಿಯಾದ ಉತ್ತರ. ವನ್ಯ 28 ಬಣದಲ್ಲಿರು. ಥ್ಯಾಂಕ್ ಯು. ಎಲ್ಲರೂ ಪ್ರವೀಣ್ ಎಸ್ ಎಮ್ನವರಿಗೆ ಸಪೋರ್ಟ್ ಮಾಡಿ ಆಯಿತಾ. ಅವರು ಹೊಸ ಚಾನಲ್ ಮಾಡಿದ್ದಾರೆ, ಗೊತ್ತಿಲ್ಲ ಎಂತ ಅಂತ. ಸೊ ನೋಡಿ ಸಪೋರ್ಟ್ ಮಾಡಿ. ನಾನು ನೋಡಲಿಲ್ಲ, ನಾನು ನಾಳೆ ನೋಡೋದು ಅವರ ಮೆಸೇಜ್ ಬಂದ ಮೇಲೆ. ಹಾಗೆ ದುರ್ಗಕ್ಕ ಸಹ ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ. ಮತ್ತು ಚಾನೆಲ್ನವರಿದ್ದಾರೆ, ಶಾಂತಕ್ಕ ಇದ್ದಾರೆ, ಅವರಿಗೂ ಸಹ ಸಪೋರ್ಟ್ ಮಾಡಿ. ಎಲ್ಲರಿಗೂ ಸಪೋರ್ಟ್ ಮಾಡಿ. ಯಾವ ಪ್ಲೇಬ್ಯಾಕ್ ಸಿಂಗರ್, ನೀನು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಡಪ್ಪ ನಂಬರ್. मिले तुम्हारा
ನೆಕ್ಸ್ಟ್ ವೇಟಾ ಒಂಚೂರು ಅವನುಂಡು. ಚಾಟ್ GPT is working, huh? Only I understand, it's okay. Okay. ಬಹು ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನೆಸ್ ದಾಖಲೆ ಹೊಂದಿರುವ ಗಾಯಕಿ ಯಾರು? ಜಾಸ್ತಿ ಸಾಂಗನ್ನು ಹಾಡಿ ಗಿನ್ನೆಸ್ ದಾಖಲೆ ಹೊಂದಿರುವ ಗಾಯಕಿ ಯಾರು? ಹೂ ಇಸ್ ದ ಸಿಂಗರ್ have Guinness World Record for singing more songs? Shreya Ghoshal, wrong answer. Praveen SM, Lata Panandulere, tappu. Lata Mangeshkar is the tappu. Nange artha aguttade. Okay Vanya, no problem. Sampathane Janaki Panandulere, tappu. I don't know Panandulere, Vanya. Okay. KS Chitra, she is the famous singer in Maharashtra. All over the world, but she is in Maharashtra, I think. Yeah. She is sister of somebody. She also singer. Sumitra Panadulere, tappu. Okay, yeah, Panadulere. Oh, enough. Overacting, Vanya Panadulere. Sumitra is the tappu answer. ಆಶಾ ಇಸ್ ದ ರೈಟ್ ಆನ್ಸರ್. ಯಾ, ಶ್ರೀ ದುರ್ಗಕ್ಕ ಆಶಾ ಅಂತ ಉತ್ತರ ಕೊಟ್ಟಿದ್ದಾರೆ. ಸೊ ದುರ್ಗಕ್ಕನವರಿಗೆ 5,000 ರೂಪಾಯಿಗಳು ಹೋಗಿದೆ. ಆದರೆ ನೀವು ಅರ್ಧ ಹೆಸರು ಹೇಳಿದಿರಿ, ಸೊ 2,000 ಕಮ್ಮಿ ಆಗಿದೆ. ಮತ್ತೊಮ್ಮೆ ನೀವೇ ಹೆಸರು ಹೇಳಿದಿರಿ. ಓಕೆ ಫುಲ್ ಹೆಸರು ಹೇಳಿ. ಮುದ್ದಕ್ಕ ಬತ್ತೀರು, ಆಯ್ ಭಾಗ್ಯಶ್ರೀಕ ಎಂಚ ಉಳ್ಳರು ಸೌಖ್ಯನೇ ವನಸಾಂಡೆ ನಾನೇ ಲೇಟ್ ಬತ್ತೀನೀರು ಸಂಪತ್ತನ್ನ ಬೋರ ಒಂದುಂಡು ಈರಿಜ್ಜಂದೆ ಮೆಲ್ರೀನು ನೇಹಕ್ಕೆ ಅಕ್ಕಾರ್ ಪಣಂದುಲೇರು ರಾಂಗು ಮೆಲ್ರೀನು ಮುದ್ದು ನಾನು ಬಂದೆ ಪಣಂದುಲೇರು. ಥ್ಯಾಂಕ್ ಯು ರಕ್ಷನ್, ಐ ವಿಲ್ ಟ್ರೈ ಪಣಂದುಲೇ. ವೆರಿ ಓಡೆ ಪೋತೀನಿ. ಐ ಆಲ್ಸೋ ಕಾಂಟ್ ಅಂಡರ್ಸ್ಟ್ಯಾಂಡ್ ಬಟ್ ಇಟ್ಸ್ ಓಕೆ. ಇನ್ವಿಲ್ ಪಣದುಲೇರು ಮುದ್ದು ಲೈವ್ ಡನ್ ಪಣದು ಲೈಕ್ ಡನ್ ಪಣದುಲೇರು. ಥ್ಯಾಂಕ್ ಯು ಮುದ್ದಕ್ಕ. ಸಂಪತ್ತನೆ ಮುದ್ದು ದಾದೆ ಇರು ನಮುಟ್ಟು ಅರಂಟು ಪಣದುಲೇರು ನಡು ಮುದ್ದಕ್ಕೆ ಹೆಜ್ಜಂದೆ ಸಂಪತ್ತನ್ನ ಬೋರ ಅಂದರು ಸತ್ಯ. ಸಂಪು ಕಂಪು ಅನ್ನ ಹಾಯ್ ಪಣದುಲೇರು. ಬನ್ನಿ ಜನರೇ, ನಾವು ಕೇಳುವ ಸಣ್ಣ ಸಣ್ಣ ಪ್ರಶ್ನೆಗೆ ಉತ್ತರ ಕೊಡಿ. ಹಾಗೆ ನೀವು ಲೈಕ್ ಮಾಡಿದಿದ್ರೆ ಲೈಕ್ ಮಾಡಿ, ಯಾರೆಲ್ಲ ಸಬ್ ಮಾಡಲಿಲ್ಲ ಸಬ್ ಮಾಡಿ. ನಮ್ಮ 1K ಜರ್ನಿಯನ್ನು ಪೂರ್ಣಗೊಳಿಸಿ ಆದಷ್ಟು ಬೇಗ. ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ನೆಕ್ಸ್ಟ್ ಕ್ವೆಶ್ಚನ್ ಬಂದುಲೇರೆ ಜೀವನನ್ನೇ. ಓಕೆ, ಹಾಯ್ ಭಾಗ್ಯಕ್ಕ ಮಾಡೋದಿಲ್ಲ. ಈ ಸೊಂಗು ಓಲರ್ ಕೇಳೋದಿಲ್ಲ. ಪ್ರವೀಣ್ SM ಮುದ್ದೆ ಸಪೋರ್ಟ್ ಮಾಡಿ ಸಿಸ್ಟರ್ ಮಾಡೋದಿಲ್ಲ. ಮುದ್ದೆ ಮುದ್ದು ಅವ್ರ ಹೆಸರು ಮುದ್ದೆ ಅಲ್ಲ. ಯು ಸೆಂಟ್ ಹರ್ ಮಾಡೋದಿಲ್ಲ. ಕ್ವೆಶ್ಚನ್ ಬೇಗ ಕೇಳಿ ಪಣೋದಿಲ್ಲ. ನಿದ್ರೆ ಬರ್ಪುಣು ಅಂದೆ ಅಂತಲೇ ತ್ರಿಶನ ಫ್ರೆಂಡ್ಸ್ ನಕಲು ಮಕ್ಕಳು. ಓಕೆ ಅಣ್ಣ ಎಲ್ಲೇ ರೋಮಿನ್ ತೋಜನ ಎಲ್ಲೇ ರೋಮಿನೊಟ್ಟಿಗೆ ಲೈವ್ ಉಂಡು ಫುಲ್ಲು. ಮುದ್ದುಶ್ರೀ ಓಕೆ ಪ್ರವೀಣ್ ಅಣ್ಣ ಎಲ್ಲೇ ಮಾತಿರಬಲ್ಲೆ ರೋಮಿನೊಟ್ಟಿಗೆ ಲೈವ್ ಉಂಡು. ಸಂಪತ್ ಪೂಜಾರಿ ಮುದ್ದು ಈರು ಜಿತ್ತದ ಬೆಲೆ ಬಣ್ಣದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಕರ್ನಾಟಕ ಸಂಗೀತ ಯಾವ ನೃತ್ಯದೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿದೆ? ಮುದ್ದೆ. ಸೂಪರ್ ಲೈವ್ ಬಣ್ಣದಲ್ಲಿ ದುರ್ಗಕ್ಕ, ಥ್ಯಾಂಕ್ ಯು.
ಎಲ್ಲ ರೋಮಿನ ಫೋಟೋ ಪಾಡ್ಲೆ ತಮ್ಮನೆ ಹೇಳಿ ಲೈವ್ದ ಒಂಜಿ ಮನ್ಪು ಹೊಡುತ್ತೆ ಇಜಿನ ಕೊಂಚ ಮಂತ್ ಕಡಪುರ್ಲೇವ ಯಾನ್ ಫೋಟೋ ಕಡಪುರ್ವೆ ನಾವು ರೋಮಿನ ಲೈಕ್ ಕೊಡಿ. ಪ್ರವೀಣ್ ಎಸ್ ಎಮ್ ಭರತನಾಟ್ಯ ಮಾಡೋದಿಲ್ಲ ಮೈಲಾರಿ ಊಟ ಆಯ್ತು ಅನ್ನೋಕೇನಿಲ್ಲ, ನಂದು ಊಟ ಆಯ್ತು ಮೈಲಾರಿಯನ್ನ, ನಾನು ಊಟ ಮಾಡಿ ಲೈವಿಗೆ ಕೂತಿದ್ದು. ಸೊ ನಮ್ಮ ಪ್ರಶ್ನೆ ಈಗ, ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಕರ್ನಾಟಕ ಸಂಗೀತ ಯಾವ ನೃತ್ಯದೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿದೆ? ಭರತನಾಟ್ಯ. ಸಾಂಗ್ ಹೇಳಿ ಅನ್ನ ಅಂತ ಬಂದು ಶಾಂತಕ ಪಣದುಲ್ಲೇರು ಓ ಪದ್ಯ ಪರೋಡಕ್ಕ ಪಲ್ಲೆ ರಿಕ್ವೆಸ್ಟ್ ಮಾಡ್ಲಿ ಪದ್ಯ ಜಿನೆಂಕ ಎಡ್ಡೆ ಆಗಿ ಪಣಿಯಾರೆ ಡನ್ ಪ್ರವೀಣ್ ಅನ್ನ ಪಣದುಲ್ಲೇರು ಭರತನಾಟ್ಯ ಶಾಂತಕ ಓಕೆ ಬೊಕ್ಕ ನಾರಾಯಣ ಗುಳಲ್ಲಿ ಖಾಲಿ ಫೋಟೋ ಪಾಡ್ಲಿ ದಾಲ ಇಟ್ಟು ಬರೆಯೋಚ್ಚಿ ಓ ಅಂದ ಬರೇಜಿ ನಕ್ಲಿ ದಾದಂದು ಗೊತ್ತಾಪುನ ಫೋಟೋ ತೋದು ಲೈವ್ ಬರ್ಪೇರಂದು ಬರೆಯೋಡ್ಚ. ರೋಮಿ ಪಂಡ ಏರ್ ಅನ್ನಾಕಿನ ರೋಮಿ ಪಂಡ ಒಂಜಿ ಡಾಗ್ ಸ್ಮಾಲ್ ಡಾಗ್ ಉಂಡು ಅವನ ಅಣ್ಣನ ಉಂಡು ಯಾನೆಲ್ಲ ಪೋಪ್ಯಾಡೆ. ಸೊ ಎಲ್ಲೇ ರಾತ್ರಿ ಎಲ್ಲಂಜಿ ಪಗೇಡಿ ಎಲ್ಲಂಜಿ ಬೈಯಡಿ ಅಲ್ಪಾಡ್ದು ಲೈವ್ ಮನ್ಪೆ ಅಪ್ಪಗ ಅವು ಏನೊಟ್ಟಿಗೆ ಉಪ್ಪುಡು. ಸೊ ನಿಕಲು ಪೂರ ತೂಲೇವೇನು ಬೊಕ್ಕ ಕ್ಯೂಟ್ ಉಂಡು ಬಾರಿ. ಪ್ರವೀಣ್ ಎಸ್ ಎಮ್ ಥ್ಯಾಂಕ್ ಯು ಮುದ್ದು ಮಣ್ಣು. ಎಷ್ಟಾಯಿತು ಪ್ರವೀಣ್ ಅಣ್ಣ ನಮ್ಮ ಲೈವ್ಗೆ ಬಂದು? 5 ಆಯ್ತಾ? ಹೆಚ್ಚಾಯ್ತು 5. ಓಕೆ ಗುಡ್ ಗೋಯಿಂಗ್. ರೋಮಿ ಪಂಡ ನಾಯಿ ಬಣದಲ್ಲಿರು ಓಕೆ. ನಾರಾಯಣ್ ರೋಮಿ ಪಂಡ ನಾಯಿ ಬಣದಲ್ಲಿರು ಓಕೆ. ಮುದ್ದು ಪಂಡ ಶಾಂತಕ್ಕ ಹಾಯ್ ಬಣದಲ್ಲಿರು. ಜೀವನ್ ಕುಮಾರ್ ಓಕೆ ಪಂಡೆ ಅತ್ತಿ ಕ್ಯಾಪ್ಷನ್ ಬರೀಲಿ ಫೋಟೋ ದಾಲ ಬರೀ వచ్చింది. ಓಕೆ ಅವು ಯಾನಿಂಚ ಪತ್ತೋಡವೇನು ಪತ್ತದ ದೆಪ್ಪೋಡ ಪಂಡ ಸರಿ ಆಯ್ತು. ಮುದ್ದು ರೋಮಿ ಕ್ಯೂಟ್ ಬಣದಲ್ಲಿರು ವನ್ಯ ಓಕೆ ಬಣದಲ್ಲಿರು. ಯಾನು ಮುರಾಣಿ 10 ದಿನ ಇತ್ತನತ ಅವೇನು ಒಂಜಿ ಸ್ಕ್ರೀನ್ ಶಾಟ್ ದೆಪ್ಪೋಡು ಆತ ಮುರಾಣಿ ಸಾಟರ್ಡೇದ ಲೈವ್ ಉಂಡು ಓಕೆ. ನಿಕ್ಲೊಂದು ಕಟಪುರ್ಲ ವೆಂಕ ಟೈಮ್ ಇಜ್ಜಂಚು. ಭರತನಾಟ್ಯ ಫಸ್ಟ್ ಯಾನು ಪಂಡಿನಿ ಅನ್ನ ಬಂದ್ರೆ ಓ ಅಂದೆ ಓಕೆ ಇರಗ 5 ಸಾವಿರ ಪೌಂಡ್ ಇರೇಡು ತುಂಬಿ ಅನ್ನ ಬಾಯ್ಡೆ ಬತ್ತು ಹೋತನು ಭರತನಾಟ್ಯ ಅಂದು ಒಂಜಿ ವಿಡಿಯೋ 28K ಆತಂಡಿ ಇರ್ನ ಅರ್ನ ಬಣದಲ್ಲಿರು ಓ ಅಂದೆ ಓಕೆ ಏರ್ನ ಪ್ರವೀಣನ ಓಕೆ. ನಾರಾಯಣನ ಹಾಯ್ ಬಣದಲ್ಲಿರು ವನ್ಯ ಯು ಹ್ಯಾವ್ ಡಾಗ್ ಅಂಕಲ್? Yes, I have dog. Not me. My brother have dog. So I will go there tomorrow. Then I will show you. Okay. Please come on live 8:30 on time. Everybody, please come live every 8:30 on time. Next question ಬಂದಿಲ್ಲ ಜೀವನನ್ನೇ ಅಂದ ಪ್ರವೀಣ್ ಅನ್ನ ಬಂದಿಲ್ಲ. ಜಾಕಿರ್ ಹುಸೇನ್ ಯಾವ ವಾದ್ಯದಲ್ಲಿ ಪ್ರಸಿದ್ಧರಾಗಿದ್ದರು? ಜಾಕಿರ್ ಹುಸೇನ್ ಪಿಟೀಲು ಬಣದಲ್ಲಿರು. ಶೇನಾಯಿ ತಬಲಾ ಇಸ್ ದ ರೈಟ್ ಆನ್ಸರ್. ಯಾರು ಕೊಟ್ಟಿದ್ದು ಮೊದಲು? ಮದ್ದುಗು ಮರಳು ಪನ್ಪೆ ಯಾನು ರಡ್ಡು ಉನ್ಪೆ ಬಣದಲ್ಲಿರು. ಬೊಕ್ಕ ಮುದ್ದು ಶ್ರೀ ಸಂಪು ಕಂಪು ಅನ್ನ ಪಣದಲ್ಲಿರು. ನಾರಾಯಣ ಕುಲ ಫ್ಲೂಟ್ ಪಣದಲ್ಲಿರು. ಜೀವನನ್ನೇ ಕೊಲಲು ಪಂಡೇರು ತಪ್ಪು. ತ್ರಿಷಾಕುಲಾಲ್ ತಬಲಾ ಪಂಡೇರು ಕರೆಕ್ಟ್ ಆನ್ಸರ್. ಪ್ರವೀಣ್ ಎಸ್ ಎಂ ಶೇನಾಯಿ ಪಂಡೇರು ಕರೆಕ್ಟ್ ರಾಂಗ್ ಆನ್ಸರ್. ಪಿಟೀಲು ರಾಂಗ್ ಆನ್ಸರ್. ಗುದ್ದು ಬಣದಲ್ಲಿರು ಸಂಪಕ್ಕ ಮುದ್ದಕ್ಕ. ಪ್ರವೀಣನ್ನೇ ತಬಲಾ ಪಂಡೇರು ಸರಿ ಓಕೆ. ಓ ವಿಚ್ ಬ್ರೀಡ್ ಅಂಕಲ್ ಬಣದಲ್ಲಿರು. ಆ ಬ್ರೀಡಿನ ಹೆಸರು ಐ ಫರ್ಗಟ್ ಬ್ರೀಡ್ ನೇಮ್. ಐ ವಿಲ್ ಟೆಲ್ ಟುಮಾರೋ ಓಕೆ. ಐ ಹ್ಯಾವ್ ಟು ಚೆಕ್ ಹಿಸ್ ಪಾಸ್ಪೋರ್ಟ್. ನಾರಾಯಣ ಕುಲ ತ್ರಿಷನ್ಗೆ ಜೈ ಬಣದಲ್ಲಿರು. ಮುದ್ದುಶ್ರೀ ಪ್ರವೀಣಣ್ಣ ತಪ್ಪು ಬಣದಲ್ಲಿರು. ಭಾಗ್ಯಶ್ರೀ ಸಂಪೂರ್ಣ ತಪ್ಪು ಬಣದಲ್ಲಿರು. ತ್ರಿಷಾಕುಲಾಲ್ ಜೈ ಬಣದಲ್ಲಿರು. ಪ್ರವೀಣ್ ಎಸ್ ಎಮ್ 335 ಸಬ್ಬು ಬಣದಲ್ಲಿರು ಓಕೆ. ತ್ರಿಷಾಕುಲಾಲ್ ಹೇ ಬಣದಲ್ಲಿರು. ತ್ರಿಷಾಕುಲಾಲ್ ಅವು ಪಿನ್ ಮೆಸೇಜ್ ದೆಪ್ಪುಲೆ ಗಡಿ ಅವೇ ತೋಜುನು ಬಣ್ಣದಲ್ಲಿ ಓಕೆ ಅರೆಗಿತ್ತ ಆಂಡ ಸಬ್ಸ್ಕ್ರೈಬರ್ ಆಂಡ ನಮ್ಮ ಓಕೆ. ವನ್ಯ ಓಕೆ ಅಂಕಲ್ ಪಣದಲ್ಲಿ. ಥ್ಯಾಂಕ್ ಯು ವನ್ಯ. ಬನ್ನಿ ಜನರೇ ಬಂದು ಲೈವಲ್ಲೂ ಲೈಕ್ ಕೊಡಿ. ನಾವು ಕೆಲವು ಸಣ್ಣ ಪ್ರಶ್ನೆಗೆ ಉತ್ತರ ಕೊಡಿ. ಜಾರ್ಜ್ ಹಾರಿಸನ್ ಯಾರೊಂದಿಗೆ
2020 ಜಾವೆಲಿನ್ ಎಸೆತದಲ್ಲಿ ಚಿನ್ನ ಗೆದ್ದವರು ಯಾರು? ಒಲಿತು ಮಾಡು ಮನುಷ್ಯ ಪಲ್ಲೆ ಬಣದುಲಿರು ಶಾಂತಕ್ಕ ಜಾರಿಯರ್ ಬಣದುಲಿರು ಜಾರೊಚ್ಚಿ ಪಾಪ ಪದ್ದೆ ಕೇಂಡಿರಿ ಒಂಜಿ ಒಂದ ಬಹುಮಾನ ಗೆಲ್ಲಿ ಬಣದುಲಿರು ಎವ್ರಿಬಡಿ ಸಬ್ಸ್ಕ್ರೈಬ್ ಬಣದುಲಿರು ಓಕೆ ಒಂಜಿ ಒಲಿತು ಮಾಡು ಪದ್ದೆ ಪನ್ಕ ಏನ ಕೇಂಡಿರು ಬೊಕ್ಕ ಬಾವೆ ಕೇನ್ನಿ ಬೊಕ್ಕ ಶಾಂತಕ್ಕಲ್ಲ ಕೇಂದಿದ್ದೇರು ಪಾಪ ಬೊಕ್ಕರೆ ಬೇಜಾರಪ್ಪ ನಾನು ಪಲ್ಲೆ ಪಣದುಲಿರು ಒನ್ ಇಯರ್ ಸಬ್ಸ್ಕ್ರೈಬ್ ಗೈಸ್ ಪಣದುಲಿರು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಪಣದುಲಿರು ತ್ರಿಷಾ ಎಸ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಫ್ರಮ್ ಯುವರ್ ಹೋಮ್ ಡಿವೈಸಸ್ ಆಲ್ಸೋ like mama's phone, father phone, if you have computer, tab, in all account you can subscribe and support. Thank you so much. Please subscribe Praveen SMS panundire Nikki ini enna nenepu ijjata Trisha panundire onne S uncle panundire thank you. ಓಕೆ ನಾವೊಂದು ಪದ್ಯ ಹೇಳ್ಕೊಂಡು ಬರುವ ಅಷ್ಟೊಳಗೆ ನೀವು ಸ್ವಲ್ಪ ಸಪೋರ್ಟ್ ಮೆಸೇಜ್ ಮಾಡಿ ಮತ್ತೆ ಬರುವ ಓಕೆ ಥ್ಯಾಂಕ್ ಯು ಸಂಪತ್ತಾನೆ ಉಳ್ಳಾರತೆ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಹನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರೆದು ಏನು ಹಿಂದೆ ಹೇ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ಮೆರೆಯಬ್ಯಾಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ದ್ವೇಷವೆಂಬ ವಿಷವ ಸುರಿಯಬೇಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಹೇ ಒಳಿತು ಮಾಡೋ ಮನುಸ ನೀ ಇರೋದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಹನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಥ್ಯಾಂಕ್ ಯು ಸೋ ಮಚ್ ಎಡ್ಡಾಂಡ ಗೊತ್ತುಜ್ಜಿ ನಿಕ್ಲ ಮೆಸೇಜ್ ತೂಪೆ ಎವ್ರಿವನ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಎವ್ರಿವನ್ ನಾವು ಪಣದುಲ್ಲೆರು ಓಕೆ ಓಕೆ ಸೂಪರ್ ಪಣದುಲ್ಲೆರು ಥ್ಯಾಂಕ್ ಯು ಮುದ್ದು ತ್ರಿಷಾಕುಲಾಲ್ ದಾನೆ ಇಪ್ಪಡೆ ಮಾಮು ಪಣದುಲ್ಲೆರು ಬ್ರೋ ಚಿಲ್ದ ಪಣದುಲ್ಲೆರು ತ್ರಿಷಾಕುಲಾಲ್ ಎನ್ನ ಫೇವ್ರೇಟ್ ತಾಯಿಯರು ಪಣದುಲ್ಲೆರು
ದುರ್ಗಾ ಸೂಪರ್ ಸೂಪರ್ ಥ್ಯಾಂಕ್ ಯು. ಸಂಪತ್ತನ್ನ ಪೋಂಡ ಗುದ್ದುವೆ ಬಣ್ಣದಲ್ಲಿ ಪೋಚಿ ಸೂಪರ್ ಸಾಂಗ್ ಪಂಡೇರು ಓಕೆ. ವನ್ಯ ಗ್ರೇಟ್ ಸಿಂಗರ್ ಅಂಕಲ್ ಬಣ್ಣದಲ್ಲಿ ನೋ ಗ್ರೇಟ್ ಸಿಂಗಲ್ ಬ್ರೋ. ವನ್ಯ ಸಾರಿ ವನ್ಯ ತ್ರಿಷಾ ಕುಲಾಲ್ ಕೂಲ್ ಕೂಲ್ ಬಣ್ಣದಲ್ಲಿ ಮುದ್ದುಶ್ರೀ ಸೂಪರ್ ಅಣ್ಣ ಬಣ್ಣದಲ್ಲಿ ಥ್ಯಾಂಕ್ ಯು. ಮುದ್ದಕ್ಕ ಸಪೋರ್ಟ್ ಬಂತಂದಲ್ಲಿ ಸೂಪರ್ ಸೂಪರ್ ಸಪೋರ್ಟ್ ಬಂತಂದಲ್ಲಿ ಮಾತೆಲ್ಲ ಮುದ್ದು ಲೇಡಿ ಡಾನ್ ನವೀನ್ ಅನ್ನ ಬಣ್ಣದಲ್ಲಿ ಮುದ್ದು ಲೇಡಿ ಡಾನ್ ಅಂದ ಮುರಣಿ ಪೆಟ್ಟು ಆಡ್ರೆ ಪೂರ ನಡೆಯುತ್ತಾರೆ ತಾರು. ವನ್ಯ ಅಂಕಲ್ ಸಿಂಗಿಂಗ್ ಸ್ಕಿಲ್ಸ್ ಆರ್ ಅಮೇಝಿಂಗ್ ಬಣ್ಣದಲ್ಲಿ ಓ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಓಕೆ ಭಾಗ್ಯಶ್ರೀ ತಿಳ್ತಂದುಲ್ಲೇರು ತುಳು ಬ್ಲಾಗ್ಸ್ ಸೂಪರ್ ವಾಯ್ಸ್ ಪಂಡೇರು ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಬೊಕ್ಕ ವನ್ಯ ವಾಟ್ ತ್ರಿಷಾ ಮಸ್ತ್ ಶೋ ಕಾಣ್ ಬಣ್ಣದಲ್ಲಿ ತ್ರಿಷಾ ಥ್ಯಾಂಕ್ ಯು ಸೂಪರ್ ವಾಯ್ಸ್ ವಾಟ್ ರಾವಣ್ಯ ಅಂಕಲ್ ವಾಯ್ಸ್ ಇಸ್ ನೈಸ್ ನೋ ಬಣ್ಣದಲ್ಲಿ ಥ್ಯಾಂಕ್ ಯು ಸೂಪರ್ ಅಲ್ಲೈಕ್ ಯು ಬಣ್ಣದಲ್ಲಿ ಬಿ ಹೆಚ್ ಬಣ್ಣದಲ್ಲಿ ಸೂಪರ್ ಸೂಪರ್ ಸಪೋರ್ಟ್ ಬಂತಂದಿರು. ಶಾಂತಕ್ಕ ಪಾಪ ಪನಂದೆ ಪದ್ರಾಡೇರ್ ಮಂಡೀರು ಆರು ಪದ್ಯಕ್ಕೆ ಎಂದಿತ್ತೀರಿ ಯಾರೇ ಪೋಯರು ಪಾಪ. ಓಸಮ್ ವಾಟ್ ಯು ಸೇ ಸೂಪರ್ ಸೂಪರ್ ಥ್ಯಾಂಕ್ ಯು ಫ್ರೋ ತ್ರಿಷಾ ಯು ಹರ್ಡ್ ಇಟ್ ರಾಂಗ್ ಬಣ್ಣದಲ್ಲಿ ತಪ್ಪು ಓಕೆ ಸೂಪರ್ ಸೂಪರ್ ಥ್ಯಾಂಕ್ ಯು. ಒಳಿತು ಮಾಡೋ ಮನುಷ್ಯ ಮುದ್ದು ಮೈಲಾರಿ ಥ್ಯಾಂಕ್ ಯು. ಸಂಪತ್ತನ ಮುದ್ದು ಬಣ್ಣದಲ್ಲಿರು ಮತ್ತೆ ನನ್ನ ಸಪೋರ್ಟ್ ಅರ್ಥಪೂರ್ಣ ಸಾಂಗ್ ಬಂಡೇರು ಥ್ಯಾಂಕ್ ಯು ವೆರಿ ಗುಡ್ ಸೂಪರ್ ಅಣ್ಣ ಓಕೆ ಬ್ರೋ ಬಾಯ್ ಬಂಡೇರು ದುರ್ಗಕ್ಕ ಬಸ್ ಅಚ್ಚಾ ಪ್ರವೀಣನೇ ಫೋನ್ ಇಲ್ಲೇರಾ ಅಕ್ಕ ದುರ್ಗಕ್ಕ ಫೋನ್ ಇಲ್ಲಾರ. ತ್ರಿಷಾ ಸೂಪರ್ ಮುದ್ದು ಸಂಪತ್ತನ ಓಕೆ ಓಕೆ ಯಾರೆಲ್ಲ ಇದ್ದೀರಾ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ. ತ್ರಿಷಾ ಸುಮಕ್ಕ ಬರ್ತೀರಾ ಸುಮಕ್ಕ ಲೈಕ್ ಕೊರಿಯ ಬಂದಿರು ಥ್ಯಾಂಕ್ ಯು. ಸುಮಕ್ಕಾಗ ಮಾತೆಲ್ಲ ವೆಲ್ಕಮ್ ಅನ್ಪ್ಲೇ ಸಂಪತ್ತನ ಮುದ್ದುಗು ಈ ರಡ್ಡು ಬುಡೋಡು ಬೆರಿಕೊಳ್ಳೋದಿಲ್ಲರು ದಾಯಿಗೆ ಪಾಪ ಒಪ್ಪಡಿ. ಹಾಯ್ ಸುಮಕ್ಕ ನೀವು ಬಂದಿದ್ದೀರಿ ನಾವು ಪ್ರಶ್ನೆ ಕೇಳುವ ಈಗ ಮತ್ತೆ ಒಂದು ಪದ್ಯ ಮುಗೀತು ಯಾಕೆ ಏನು ಪ್ರಶ್ನೆ ನಿಗ್ಲಿಕ್ಕೆ ಕೇಂದ್ರ ಅಂದೆ ಕಡದ ಜಾವೆಲಿನ್ ಎಸೆತದಲ್ಲಿ ಪ್ರಥಮ ಚಿನ್ನ ಗೆದ್ದವರು ಯಾರು 2020ರಲ್ಲಿ? ಸುಮಕ್ಕ ಬತ್ತೇರು ಬಣದಲ್ಲಿರು ಹಾಯ್ ಸುಮಕ್ಕ ತಾರೆ ನನ್ನ ನಮಸ್ತೆ ಬಣದಲ್ಲಿರು. ಬಲೆ ಬಲೆ ಜನಗಳೇ ಬಲೆ ಬಲೆ ಬಂದು ನಮ್ಮ ಲೈವಲ್ಲಿ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ದೊಡ್ಡ ದೊಡ್ಡ ಮಂಡೆಯನ್ನು ಬೆಳೆಸಿ ಹಾಗೆ ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಿತೇಶ್ನವರು ಬಂದರು ಬಹಳ ಅಪರೂಪ. ಹಿತೇಶ್ನವರೇ ಹೇಗಿದ್ದೀರಿ ನೀವು? ನಿಮ್ಮನ್ನು ನೋಡದೆ ಕಾಣದೆ ಎಷ್ಟು ಸಮಯವಾಯಿತು. ವಿಡಿಯೋ ಕಾಲ್ ಸಹ ಮಾಡಲಿಲ್ಲ ನೀವು. ಹೇಗಿದ್ದೀರಿ? ಹೇಗೆ ಉಂಟು ಸೆಕೆಯಲ್ಲಿ? ಊಟ ಆಯಿತಾ? ರಕ್ಷಣ್ ಕುಲ ನೀರಜ್ ಚೋಪ್ರಾ ಬಂದರೆ ಕರೆಕ್ಟ್ ಆನ್ಸರ್ ನೀರಜ್ ಚೋಪ್ರಾ. ಸುಮಯ ಹೆಚ್ಚಿ ಮುದ್ದು ಹಾಯ್ ಬಂದರೆ ಸಂಪತ್ತನಿ ಮುದ್ದು ಪಾಪತ್ತಿ ಮಲ್ಲ ಖತರ್ನಾಕ್ ಲೇಡಿ ಬಂದರೆ ಸುಮಕ್ಕ ಹಾಯ್ ಬಂದರೆ ನೀರಜ್ ಚೋಪ್ರಾ ಬಂದರೆ ದುರ್ಗಕ್ಕ ಅವು ಪ್ರಶ್ನೆಗೆ ಉತ್ತರ ಪೋದಾಂಡಕ್ಕ ಪ್ರಶ್ನೆ 2 ಸಲ ಹೇಳಿ ಬಂದರೆ ಓಕೆ ಓಕೆ. ಸಂಪತ್ತನ ಪ್ರಿಯಾಂಕಾ ಚೋಪ್ರಾ ಬಂದರೆ 6 ಲೇಡೀಸ್ ಮೇಲೆ. ಭಾರತ ಎಷ್ಟು ಬಾರಿ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿದೆ ಎನ್ನ ಕನ್ನಡಗೆ ಎಂದೇ ಪೋಪೇರ ಅಂದು ಕನ್ನಡದಾಗ ಸುಮಕ್ಕ ಹೇಳ್ತಂದಲ್ಲಿ ಭಾರತ ಎಷ್ಟು ಬಾರಿ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿದೆ ಸಂಪನ್ನ ತೂಲೆ ಬಂದಿರಿ. ಹಾಯ್ ಸುಮ ಸಿಸ್ಪನಂದ ದುರ್ಗಕ್ಕ ಮುದ್ದುಶ್ರೀ ತೆಲ್ತಂದುಲ್ಲೇರು. ರಂಜಿತನ್ನ ಬತ್ತೀರ ಹಾಯ್ ರಂಜಿತನ್ನ ಒಂಜಿ ತಪ್ಪು. ರಕ್ಷಣ್ 4 ತಪ್ಪು. ದುರ್ಗಕ್ಕ ರಡ್ಡು ಸರಿ. ಅವು ಈ ಸರಿ ಗೊತ್ತಿತ್ತು ನೆಟ್ಟಾಯ್ತು ಮಲ್ಲಾಜಿ ಬಿಡ್ಲಿ ರಡ್ಡು ಸರಿ. ರಂಜು ಅಣ್ಣ ಹಾಯ್ ಪಣದಲ್ಲಿರು. ರಂಜನ್ನೇ ಮನಸ್ಸು ಬರ್ತೀನ ಕುಲಾಲ್ ದುಬೈ ಸರಿ ಪಣದಲ್ಲಿರು. ರಂಜಿತನ್ನೇ ಮೂಜಿ ತಪ್ಪು ರಡ್ಡು ಸರಿ. ಸಾಲ್ಟ್ ಲೇಕ್ ಸ್ಟೇಡಿಯಂ ಇರುವ ನಗರ ಯಾವುದು? ಸಾಲ್ಟ್ ಮೈಲಾರಿ ಅವರು 2 ಅಂತಿದ್ದಾರೆ. ಸಾಲ್ಟ್ ಲೇಕ್ ಸ್ಟೇಡಿಯಂ ಇರುವ ನಗರ ಯಾವುದು? ಸಾಲ್ಟ್ ಓದಿ ಪಂತಜರು ಪಂಡೆ ಅನ್ನು ಇಸವಿ ರಂಜು ಅನ್ನ ಗೊತ್ತು ಪೋನಂದ್ರೆ ರಂದಂದು ಆರ್ಕೊಡಕ್ಕೆ ಏನಂತೀರು ಕೆಲವು ಕ್ವಶನ್ ಪುರ. ಕರೆಕ್ಟ್ ಆನ್ಸರ್ 1983 ಬೊಕ್ಕ 2011 ಸರಿ. ಬೊಕ್ಕ ಸಾಲ್ಟ್ ಲೇಕ್ ಸ್ಟೇಡಿಯಂ ಇರುವ ನಗರ ಯಾವುದು? ದುರ್ಗಕ್ಕ ಕ್ರಿಕೆಟ್ ತೂಪರಾಗೇನಿಲ್ಲ ಇಜ್ಜ 6 ಮಸ್ತ್ ಲೈವ್ ಗ್ರೂಪ್ ಇರ್ತಾ ಗೊತ್ತು ಪುನಃ ನಿಕ್ಲ ರೈಟ್ ಸೈಡ್ ಕೆಲವು ಚಿತ್ರ ಬರಂಡು ಅವೆಲ್ಲ ಕಡಪರೊಂದು ಪುಳೆ ಅಂತೆ ಮಲ್ಪೆ ಬೀಚ್ ಬನ್ನೋದಿಲ್ಲ ತಪ್ಪು. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವನದಲ್ಲಿ. ಹೌದಾ ಗೊತ್ತಿಲ್ವಾ? ಅದೇನು ಸುಮಕ್ಕ ವನಸಂಡಿ ದಾದೆ ಗಜಿಪಿ ದಾದ ಪಂತು ಜರೀರಿ. ಬನ್ನಿ ಜನರೇ ಬನ್ನಿ. ನುಂಗೆಲ್ ಸಾರು ನನಗೆ ಸಹ ಗೊತ್ತಿಲ್ಲ ಬನ್ನೋದಿಲ್ಲ ಹಿಂಗೆ ನುಂಗೆಲ್ ಸಾರು ಎಂಕ್ಲೇನ ಸುದೆ ಬರೀಟಿ ಬನ್ನೋದಿಲ್ಲ ಅಂದಂದು ಕರೆಕ್ಟ್. ಕೋರಿ ಬನ್ನೋದಿಲ್ಲ ಓ ಅಂದೆ ಇನ್ನು ಶುಕ್ರವಾರ ಕೋರಿ ಏರಿಗೆ ಆವಳಿ ಮಾರ್ರೆ. ಓಕೆ ಗೊತ್ತುಜಾ
ಸಾಲ್ಟ್ ಲೇಕ್ ಸ್ಟೇಡಿಯಂ ಇರುವ ನಗರ ಯಾವುದು? ರಂಜು ಅನ್ನ ಪಣದುಲ್ಲೇರು. ಪಣಂಬೂರು ಬೀಚ್ ಪಣದುಲ್ಲೇರು. ಮೈಲಾರಿ ತಪ್ಪು. ತಪ್ಪು ಉತ್ತರ ಸಹ ಕೊಡಿ, ತೊಂದರೆ ಇಲ್ಲ ಆಯ್ತಾ. ಹಾಯ್ ಕುಲಾಲ್ ದುಬೈ ಪ್ಲೀಸ್ ಸಬ್ಸ್ಕ್ರೈಬ್ ಪಣದುಲ್ಲೇರು. ಎಸ್ ಆಲ್ರೆಡಿ ಸಬ್ಸ್ಕ್ರೈಬ್ಡ್ ಐ ಥಿಂಕ್. ಲಕ್ಷನ್ ಕುಲಾಲ್ ಹಾಯ್ ಕುಲಾಲ್ಸ್ ದುಬೈ ಪಣದುಲ್ಲೇರು. ಬನ್ನಿ ಜನರೇ ಬನ್ನಿ, ಸಪೋರ್ಟ್ ಮಾಡಿ. ಕೋಡೆದ ಕೋರಿ ಬಣ್ಣದಲ್ಲಿ ಅಂದೆ. ಓಕೆ ಓಕೆ ನೋ ಪ್ರಾಬ್ಲಮ್ ಬಾ. ಕೋಡೆದ ದಾಲಾಪುಜಿ ಎಂಕಲಂಚನೆ ಇನ್ನಿತ್ತೆ ಕಜ್ಮಂತಾನೆ ಎಲ್ಲ ಒಪ್ಪಣವೆ ಐ ಥಿಂಕ್ ಬಣ್ಣದಲ್ಲಿ. ಓಕೆ ಮುದ್ದು ಎಂಚೆ ಉಳ್ಳಾರಂದು ರಂಜಿತನಿಗೆ ಏನಂದ್ರೆ ರಂಜಿತನ ಗೊತ್ತು ಜಂದು. ಸಾಲ್ಟ್ ಲೇಕ್ ಸ್ಟೇಡಿಯಂ ಇರುವ ನಗರ ಯಾವುದು? ಭಾರತದಲ್ಲಿ ಸಾಲ್ಟ್ ಲೇಕ್ ಸ್ಟೇಡಿಯಂ ಇರುವ ನಗರ ಯಾವುದು? ಕೋಲ್ಕತ್ತಾ ಬಣ್ಣದಲ್ಲಿ. ಕರೆಕ್ಟ್ ಆನ್ಸರ್ ದುರ್ಗಕ್ಕ. ಎರಡು 2007 ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದ ಭಾರತೀಯ ಆಟಗಾರನ ಹೆಸರೇನು? ಮೈಲಾರಿ ಅವರು ನನಗೆ ಗೊತ್ತಿಲ್ಲ ಬಂಡಿರು. ಓಕೆ ಮೈಲಾರಿಯನ್ನ ವಾಟ್ ಮಾಮು ಇರು ತರ್ಡ್ ಉಳ್ಳಾರ ಬಣ್ಣದಲ್ಲಿ ಬೊಕ್ಕ ಮುದ್ದು ರಂಜನ್ ಶ್ರೀನಾಥ ನೋಡಿಬೋದು ಬೈಚಿರ ರಂಜನ್ ಏನು ಸೌಖ್ಯ ಬಣ್ಣದಲ್ಲಿ. ನಾನು ಮಲ್ಲೇಜ್ ಬಣ್ಣದಲ್ಲಿ. ತ್ರಿಷಾ ಕುಲಾಲ್ ಮಾಮು ಇರೆಗ್ ದಾದ ಆಡ ಬಣ್ಣದಲ್ಲಿ. ನಾರಾಯಣ್ ಕುಲಾಲ್ ಏನು ಕಿರೀಟ ಕೇನೊಂದು ಕೇನ್ನಕ್ಕ ಏರ್ಲ ಇಜ್ಜೇರು ಬಣ್ಣದಲ್ಲಿ. ತ್ರಿಷಾ ಕುಲಾಲ್ ಬಣ್ಣದಲ್ಲಿ. ಸಂಪತ್ತನ್ನೇ ಸಾನಿಯಾ ಮಿರ್ಜಾ ತಪ್ಪು. ಚೆಸ್ದಲ್ಲಿ ಸಾನಿಯಾ ಮಿರ್ಜಾ ಒಂದು ಆತೆ ಟೆನ್ನಿಸ್. ಚೆಸ್ಸಿಗೆ ಒಬ್ಬನೇ ಟಿಯರ್ ಒಂದು. ಬನ್ನಿ ಜನರೇ ಬನ್ನಿ ನಮ್ಮ ಲೈವಲ್ಲಿ ಬಂದು. ಹಾಗೆ ವಿಶ್ವನಾಥ್ ಆನಂದ್ ಇಸ್ ದ ರೈಟ್ ಆನ್ಸರ್. ಏರ್ ಬನ್ನಿ ಫಸ್ಟ್. ರಂಜಿತನ್ನೇ ಬಂದಿರು ಕರೆಕ್ಟ್ ಆನ್ಸರ್. ವಿಶ್ವನಾಥ್ ಆನಂದ ಈಸ್ ದ ಕರೆಕ್ಟ್ ಆನ್ಸರ್. ಶ್ರೀನಾಥ್ ಅನ್ನೇ ಬೈಜಿರಾಗಿ ಬೈದಿತ್ತೀರಿ ಯಾರು ಪಿರ ಪೋಯರ ಅಂದ್ ಮ್ಯಾಚ್ ತೊಂದಿಲ್ಲ ಅಂದ ಅಪ್ಪನ ಹಿಂಗೆ ಆ ರೀತಿ ಮ್ಯಾಚ್ ಶುರುವಾಯ್ಬೇಕ ಒಂಚೂರು ತಪ್ಪ ಒಂದಿಲ್ಲ ನಮ್ಮ ಲೈವ್ ಹೊಡ್ದು ಅಲ್ಲೇ ಜಿ ಅಕ್ಲಾಕ್ಲ ಪೆರಾರೇಟಿ ಉಂಡು. ಅಕ್ಲಾಕ್ಲಿಗೆ ಪೆರಾರೇಟಿ ಫ್ರೀ ಇತ್ತಡೆ ನಮ್ಮಲ್ಲಿ ಬಲೆ ಬಂದ್ಬಿನ್ನ ಮಂಚ ಅಲ್ಲ ಮ್ಯಾಚ್ ದಾಲ ಸುಖ ಇಜ್ಜಿ ಅಕ್ಕಲು ಮಸ್ತ್ ಗಬ್ಬುದೇರು. ನಾಳೆ ವಿಕೆಟ್ ಉಂಡು ನನ್ನ ಪೋತಿನೇ ಹೆಚ್ಚು. ಸೊ ಏರ್ ಫಸ್ಟ್ ಬನ್ನಿ. ವಿಶ್ವನಾಥ ಆನಂದ್ ರಂಜಿತ್ ಅಣ್ಣನಿಗೆ ಹೋಗಿದೆ 5,000. ಮುಖೇಶ್ ಇಂದು ಸಂಪತ್ತನ್ನೇ ಪಂಡಿರ್ ತಪ್ಪು. ವಿಶ್ವನಾಥ ಆನಂದ್ ದುರ್ಗಕಲ ಪಂಡಿರ್ ಕರೆಕ್ಟ್. ಶ್ರೀನಾಥನ್ನೇ ಬೈಜಿರ ಓಕೆ. ಮುಖೇಶ್ ರಂಜು ಅಣ್ಣ ಸೂಪರ್ ಪಂಡೇರು. ಮಾಮು ಎಕ್ಕಡೆ ಕಾಲ್ ದಾನೆ ಮಲ್ತೀನಿ ಇಂದು ಕೇಂಡೇರು ಸಪೋರ್ಟ್ ಬಂತಾರೆ ಅದಪ್ಪು. ಬನ್ನಿ ಬನ್ನಿ ಜನರೇ ಬಂದು ಲೈವ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. 20ರಿಂದ ಮೇಲೆ ಹೋಗ್ಲಿಲ್ವಾ ಎಂತದು ಮಾರ ಇವತ್ತು? ಪ್ರೇಮದ ಸಂಕೇತ ಎಂದು ಹೇಳಲಾಗುವ ಭಾರತದ ಪ್ರಸಿದ್ಧ ಸ್ಮಾರಕ ಯಾವುದು? ಸಂಪು ಕಂಪನ್ನ ಪಣಂದೊಲಿರು. ಪ್ರೇಮದ ಸಂಕೇತ ಎಂದು ಹೇಳಲಾಗುವ ಭಾರತದ ಪ್ರಸಿದ್ಧ ಸ್ಮಾರಕ ಯಾವುದು? ನಾರಾಯಣ್ ಕುಲಾಲ್ ಬೆಂಜನ್ ಪದವಡು ಒರಿಯೇ ದಕ್ಕದು ಪೋದಿತ್ತೆ ಎಂದು ಸುದ್ದಿ ತಿಕೊಂಡು ಐಕ ಕಾಲ್ ಮಾಡ್ತೀನಿ ಮಂಡ್ಯರಿ. ಕುಲಾಲ್ ದುಬೈ ಇರ್ನ ಪುದರ್ದಾದೆ ಶ್ರೀದುರ್ಗ ತುಳು ಅನ್ಕೊಂಡು ತಾಜ್ ಮಹಲ್ ಪಂಡಿರು ಕರೆಕ್ಟ್ ಆನ್ಸರ್. ತಾಜ್ ಮಹಲ್ ಸಂಪತ್ತನ್ನೇ ಪಂಡಿರು. ನಾರಾಯಣನ್ನೇ ಪಂಡಿರು. ನಾರಾಯಣ್ ಬಾಯ್ ಪಂಡಿರು. ಲಕ್ಷಣ ಕುಲಾಲ್ ಕದ್ರಿ ಬಾರ್ಕ್ ಪಂಡಿರು. ಸುಮ ಹೆಚ್ಚು ತಾಜ್ ಮಹಲ್ ಪಂಡಿರು. ಕದ್ರಿ ಬಾರ್ಕದಲ್ಲಿ ನೆನಪರು ಒಂದು ತಾನೆ ಒನಸಾಂಡ್ ಸಂಪತ್ತನ್ನ ಪಣದುಲ್ಲೇರು. ಭೂಗೋಳದ ಮೇಲ್ನೋಟದಿಂದ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ಭೂಗೋಳದ ತೋಜಿನ ಮೇಲ್ನೋಟದ ತೋಜಿನ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ರಕ್ಷನ್ ವಾಟ್ ಮಾಡೋದಿಲ್ಲ. ಸಂಪತ್ತನೆ ಹಾಟ್ ಕಾಡ್ಕೊಳ್ಳೋದಿಲ್ಲ. ಬನ್ನಿ ಜನರೇ ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಿ. ನನ್ನ ಪಾರ್ಕ್ ಇಜ್ಜಿಂಬೆ ಉಪಲಕ್ಷ್ಮಿ ಹಾಲ್ಗೆ ವನಸ್ಗೆ ಪೋಲಿ ನಿಕ್ಕ ಒಣಂದ್ಲೇರ ಮದ್ಮೆ ಬೋಡೆ ಅವಳು. ರಕ್ಷಣ ರಾಜಸ್ಥಾನ್ ಪಣಂದ್ಲೇರ ಕರೆಕ್ಟ್ ಆನ್ಸರ್. ರಾಜಸ್ಥಾನಿ ಎಲ್ಲ ದುಮ್ ಪಂಡೇರ. ಓಕೆ ಓಕೆ ಮೇರ್ ಬಂತೀರು. ನಮ್ಮ ದುರ್ಗಕ್ಕ ಬಂತೀರು. 5,000 ಹೋಗಿದೆ ದುರ್ಗಕ್ಕನವರಿಗೆ. ವೆರಿ ಗುಡ್. ಶೂನ್ಯದ ಆವಿಷ್ಕಾರ ಮಾಡಿದ ಭಾರತೀಯ ಗಣಿತ ತಜ್ಞ ಯಾರು? ಸುಮಕಲಾ ರಾಜಸ್ಥಾನ್ ಪಣಂದ್ಲೇರು. ವೆರಿ ಗುಡ್. ಶೂನ್ಯದ ಆವಿಷ್ಕಾರ ಮಾಡಿದ ಭಾರತೀಯ ಗಣಿತ ತಜ್ಞ ಯಾರು? ಆರ್ಯಭಟ
ಕರೆಕ್ಟ್ ಆನ್ಸರ್ ನಾರಾಯಣ್ ಕುಲಾಲ್ ಪಣಂದುಲ್ಲೇರು. ಓಕೆ ಸಂಪತ್ತನ್ನೇ ದುರ್ಗಾ ಬಾರಿ ಉಷಾ ಪಣಂದುಲ್ಲೇರು. ದುರ್ಗಾ ಬಾರಿ ಹುಷಾರಂದು. ಓಕೆ ಓಕೆ ಶ್ರೀದುರ್ಗ ಆರ್ಯಭಟ ಪಣಂದುಲ್ಲೇರು. ಸಾರೇಗಾಮಾಪ ಈ ಪ್ರೋಗ್ರಾಮು ಯಾವ ಟಿವಿಯಲ್ಲೂ ಪ್ರಸಾರವಾಗುತ್ತದೆ? ನಾರಾಯಣನ ಇರು ಬೆಂಜನ್ ಪದವನ ಅದಕ್ಕೆ ಏನು ಸುಮಕ್ಕನ ಊರು ಒಂದು ಗೊತ್ತು ಜೊತೆ ಓಲಿಯೇ ಸುಮಕ್ಕ ಇರ್ನ ಊರು ಸುದೆ ಬರಿಟ್ಟು ಜಿ ಕನ್ನಡ ಪಣಂದುಲ್ಲೇರು. ಕರೆಕ್ಟ್ ಆನ್ಸರ್ ನಾರಾಯಣ್ ಬಾವ ಮಕ್ಕ ದುರ್ಗಕ್ಕಲ ಪಂಡೇರು ಮುದ್ದಕ್ಕಲ ಪಂಡೇರು ಒಂದು ಮಾತೆರಲು ಸಂಪತ್ತನೆ ಚಂದನ ಪಂಡ ಒಂದುಲ್ಲೇರು ಆರು ಬೋರ್ಡ್ ಒಂದು ಬೇತೆ ಬಣ್ಣಿ ನಾರಾಯಣನೆ ಅಲ್ಪನೆ ಬೈತ್ ಕೈತಲಿ ಸುಮಕ್ಕ ಪಣಂದುಲ್ಲೇರು. ತ್ರಿಷಾ ಜಿ ಟಿ ವಿ ಪಣಂದುಲ್ಲೇರು. ಸುಮಾಯಚ್ಚಿ ಜಿ ಪಣಂದುಲ್ಲೇರು. ಮಾತೆಲ್ಲ ಸರಿಯಾಗಿನ ಉತ್ತರ ಕೊರೊಂದುಲ್ಲೇರು. ಸಂಪಣ್ಣ ಅಂತ ಹೇಳ್ತೊಂದುಲ್ಲೇರು ಮಾತೆಲ್ಲ. ಭಾಗ್ಯಕ್ಕ ಬನ್ನಿ ಬನ್ನಿ ಜನರೇ. ಸುಮಾಯಚ್ಚಿ ಧರ್ಮಸ್ಥಳ ಪಣಂದುಲ್ಲೇರು. ಓ ಅಂದಂದು ಪಂತರ್ ಸಾರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ತವರು ರಾಜ್ಯ ಯಾವುದು? ಅವರ ಹುಟ್ಟಿದ ಸ್ಥಳ ಯಾವುದು? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹುಟ್ಟಿದ ಸ್ಥಳ ಯಾವುದು? ಇರೇಗ ಗೊತ್ತುಂಡ ಸುಮಕ್ಕ ಹಾಗೆ ನಂದುಲ್ಲೇರು ಅಂಚದಾನೆ ಗೊತ್ತು ಪಂದೆ. ಧರ್ಮಸ್ಥಳ ಜಲ ಆಸು ದೂರ ಜತ 2 ಗಂಟೆ ಹೇಳ್ಬೋದಿತ್ತು ಬಸ್. ತಮಿಳ್ನಾಡು ತಪ್ಪು. ಎನ್ನ ಊರು ಕೇಂದ್ರ ಪೋಡಿಗೆ ವೀರೇ ಒಂದೊಂದು. ತ್ರಿಷಾ ಆಸ್ ಯು ಎಕ್ಸಾಮ್ ಫಿನಿಶ್ಡ್. ತಮಿಳ್ನಾಡು ದುಬೈ ಸಂಪತ್ತನೆ ಒಳಂದು. ಕನ್ಯಾನತೆ ಒಳಂದು ಸುಮಯಚ್ಚು ತಪ್ಪು. ಕೇರಳ ತಪ್ಪು. ಮಾಮು ಕೋಪ ಎಂಡ ಪಾತಿರುಜರತ್ತ ಒಳಂದು. ಮುಂಬೈ ತಪ್ಪು. ಪುತ್ತೂರು. ಕರ್ನಾಟಕ ತಪ್ಪು. ಹೈದರಾಬಾದ್ ಈಸ್ ದ ರೈಟ್ ಆನ್ಸರ್. ಹೈದರಾಬಾದ್ ಈಸ್ ದ ರೈಟ್ ಆನ್ಸರ್. ಕಗ್ಗ ಎಂಬ ಶೈಲಿಯಲ್ಲಿ ಸಾಹಿತ್ಯ ಶೈಲಿಯಲ್ಲಿ ಯಾವ ಗಾಯಕ ಹಾಡುಗಳನ್ನು ನೀಡಿದರು? ಓ ಅಂದ. ಓಕೆ ಹೌದಣ್ಣ. ಮಂಡ್ಯದ ರಜೆನಾ? ಮಂಡ್ಯದ ರಜೆ ಬರ್ಸ ಉಂಡೊಂದು ಶೋರ. ಏನ್ ಬೇ ಯಾನು ಪಾಡ್ದೆ ಬೊಕ್ಕ ಇರ್ ಗುಜರಾತ್ ದಯ ಪಣ್ಣಿ ಧರ್ಬೇಂದ್ರ ಧರ್ಬೇಂದ್ರ. ಕಗ್ಗ ಎಂಬ ಸಾಹಿತ್ಯ ಶೈಲಿಯಲ್ಲಿ ಯಾವ ಗಾಯಕ ಹಾಡುಗಳನ್ನು ನೀಡಿದರು? ಕಕ್ಕದದಿ ಕಕ್ಕತ್ತಿ ಕಗ್ಗ ಸುಮಯಚ್ಚಿ ನಾರಾಯಣನ್ನ ನೀವೇದ ಚಾನೆಲ್ ಉಂಡು ಆಲ್ ಕನ್ಯಾನದ ನನ್ನ ತಂಗಿ ಒಣದಲ್ಲಿ. ಓ ಅಂದ ನಿವೇದ ಚಾನೆಲಾ? ಓಕೆ ಸಂಪತ್ತನ್ನೇ ಮುದ್ದು ಕೂ ಒಣದಲ್ಲಿ. ನಾರಾಯಣ ಕುಲಾಲ ಧಾರಾಬೇಂದ್ರ ಬಣ್ಣದಲ್ಲಿ ತಪ್ಪು. ಮುದ್ದನ್ನ ಮುದ್ದು ಅಕ್ಕ ಉಳ್ಳೆ ಬಣದುಲ್ಲೇರು. ಶಿವರಾಮ್ ಕಾರಂತ ಬಣದುಲ್ಲೇರು. ಬನ್ನಿ ಜನರೇ ಬನ್ನಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಯಾರೆಲ್ಲ ಇದ್ದೀರಾ ಮಾತಾಡಿ ಸ್ವಲ್ಪ. ಸುಮಯಾಚಿ ಧಾರಾಬೇಂದ್ರ ಬಣದಲ್ಲಿ ತಪ್ಪು. ಹೀರೋ ಎರಡಲ್ಲ ಹೀರೋ ಪದ್ಯ ಬನ್ಬಿನಗಳು ಏರು ಹೀರೋ ಪದ್ಯ ಬನ್ನಂತೇರು. ನಿವೇದ ಚಾನೆಲ್ನ ಅನ್ನೋದ್ರೆ ರಂಜಿತ ಸಾಲಿನ ಮುದ್ದು ಕಂದ ಮಗುವೆ ಬೊಕ್ಕ ಮನಸಾಳೆ ಎಂದಕ್ಕೆ ಅನ್ನೋದು. ಬನ್ನಿ ಜನರೇ ಬಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಯಾರೆಲ್ಲ ಹೊಸಬರಿದ್ದೀರಾ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಕುವೆಂಪು ತಪ್ಪು. ಸಿಂಗರ್ ಕರ್ನಾಟಕದ ಮಲ್ಲ ಸಿಂಗರ್ ಅಂಜನೇ ಹೀರೋ ಸೋನು ನಿಗಮ್ ಪಣ್ಣಲ್ಲಿ ತಪ್ಪು. ಆಂಡು ರಂಜು ಅಣ್ಣ ಇರ್ನ ಆಂಡೆ ಅಣ್ಣ ಹಾಕಿದ್ರು.
ಶ್ರೀದುರ್ಗಕ್ಕ ರವೀಂದ್ರ ಬಣದಲ್ಲಿ ತಪ್ಪು. ಲಕ್ಷ್ಮೀನಾರಾಯಣ್ ಭಟ್ ತಪ್ಪು. ರಾಜ್ಕುಮಾರ್ ಇಸ್ ದ ರೈಟ್ ಆನ್ಸರ್. ಎಸ್, ನಾರಾಯಣ್ ಬಾಬಾ ರಾಜ್ಕುಮಾರ್ ಇಸ್ ದ ರೈಟ್ ಆನ್ಸರ್. ಮುದ್ದಕ್ಕಲ ರಾಜ್ಕುಮಾರ್ ಇಸ್ ದ ರೈಟ್ ಆನ್ಸರ್. ಎನ್ನೆಲ್ಲ ವನಸ ಅಂಡ್ ಮುದ್ದು ವನದಲ್ಲಿ ವನಸ್ಮನ್ಪುರ ಪೋಯಿನ ನಿಕ್ಲುಪುರ. ಓಕೆ 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 ಮಲ್ಲಜ್ಜಿ ವನಸಂಜಿ ಮನ್ಪಂದ ಕುಲ್ಲರ ಬಳ್ಳಿ. ಹಾರ್ಮೋನಿಯಂ ಯಾವ ಶಾಸ್ತ್ರೀಯ ಸಂಗೀತ ಶ್ರೇಣಿಗೆ ಸೇರಿದೆ? ಹಾರ್ಮೋನಿಯಂ ಯಾವ ಶಾಸ್ತ್ರೀಯ ಸಂಗೀತ ಶ್ರೇಣಿಗೆ ಸೇರಿದೆ? ನಾರಾಯಣ್ ಕುಲಾಲ್, ಸುಮಯ ಚಹಾ, ನಿವೇದ NND ಅನ್ನು ಬಣ್ಣದಲ್ಲಿ, ಗಜಲ್ ಬಣ್ಣದಲ್ಲಿ ತಪ್ಪು. ಮ್ಯೂಸಿಕ್ ಕೀಬೋರ್ಡ್ ತಪ್ಪು. ಸುಗಮ ಸಂಗೀತ ತಪ್ಪು. ಮ್ಯೂಸಿಕ್ ತಪ್ಪು. ಜಾನಪದ ತಪ್ಪು. ಸುಗಮ ತಪ್ಪು. ಸುಗಮ ಬಸ್. ಶಾಸ್ತ್ರೀಯ ಸಂಗೀತ ತಪ್ಪು. ನನ್ನ ಒಂಜಿ ಕೈತಲುಳ್ಳರಿ. ಕ್ಲಾಸಿಕಲ್ ಮ್ಯೂಸಿಕ್ ತಪ್ಪು. ಕ್ಲಾಸಿಕಲ್ ಪಂಡ ಇಂಚಿನೇ ಅಂತಲೇ ತೂಡಪ್ಪ ನಿಂಗೆ. ಕ್ಲಾಸಿಕಲ್ ಹತ್ತಿಯೋ ತಪ್ಪು. ಸುಮಯಾಚಿ ಗಿಟಾರ್ ಮಾಡೋದಿಲ್ಲ ಓಡ್ಲರಿಯರು ಪಂಡ ಯಾನು ಸಂಗೀತದ ವೈಟ್ ಹಾರ್ಮೋನಿಯಂ ಯಾವ ಸಂಗೀತ ಶ್ರೇಣಿಗೆ ಸೇರಿದೆ ಎಂದು. ಗಿಟಾರ್ ಅನ್ನ ಮಂಡ್ಯ ಸುಮಕ್ಕ ಅನ್ನೋದಿಲ್ಲ. ರಂಜಿತನ್ನೇ ತೆಲ್ತೊಂದುಲ್ಲೇರು, ಸುಮಕ್ಕ ತೆಲ್ತೊಂದುಲ್ಲೇರು. ನಿಖಲು ಪೂರ ಪಂಡರು ಒಂಜೇನೆ ಬಿಡ್ತಾರೆ. ಮೆಲೋಡಿ ಸಂಗೀತ ತಪ್ಪು. ಕರ್ಕಾಲ ಸಂಗೀತ ತಪ್ಪು. ಕರ್ಕಶ ಸಂಗೀತ ಎನ್ನನ. ಪಂಪ್ ಆರ್ಗನ್ ತಪ್ಪು. ರಕ್ಷಣ ಬ್ರದರ್ ತಪ್ಪು. ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ ಅಂದ್ ಕ್ಲಾಸಿಕಲ್ ಬಂಡ ಶಾಸ್ತ್ರೀಯ ಸಂಗೀತ ಅವತ್ತು. ಸ್ಯಾಡ್ ಸಾಂಗ್ ಬಂದಲ್ಲಿ ತಪ್ಪು. ಹಿಂದೂಸ್ತಾನಿ ಸಂಗೀತ ಈಸ್ ದ ರೈಟ್ ಆನ್ಸರ್. ರಂಜಿತನ್ನ ಹಿಂದೂಸ್ತಾನಿ ಸಂಗೀತ. ಶ್ರೀದುರ್ಗಕ್ಕ ಫೋಲ್ಕ್ ಸಾಂಗ್ ಬಂಡರು ತಪ್ಪು. ವಂದೇ ಮಾತರಂ ಹಾಡು ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ವಂದೇ ಮಾತರಂ ಹಾಡು ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಎಂಚ ಯಾನು ಪಣದಲ್ಲಿ ರಂಜಿತನ್ನೇ ಮುದ್ದು ರಂಜು ಅಣ್ಣ ಈ ಸೂಪರ್. ರಂಜಿತ್ ಅಂದಾಜು ದಕ್ಕಿ ನೀವು ಅಂದೆ. ಓಕೆ, ರಂಜಿತನ್ನೇ ಬಂಗಾಳಿ ಬಣದಲ್ಲಿ ಕರೆಕ್ಟ್ ಆನ್ಸರ್. ಹಿಂದಿ ಹಿಂದಿ ಬಂಗಾಳಿ ಬಂಗಾಳಿ ತ್ರಿಶಾಕುಲಲ್ ಬೆಂಗಾಲ್ ಮುದ್ದು ಮರಾಠಿ. ಓಕೆ, ಬರಡು ಕೆಲವು ಬರಡು ತೊಂದರೆ ಅಜ್ಜಿ ಬರೊಂದೇ ಪಡೆ. ಬೆಂಗಾಲಿ ಇಸ್ ದ ರೈಟ್ ಆನ್ಸರ್. ಆದರೆ ನಾವು 5,000ವನ್ನು ರಂಜಿತ್ನವರಿಗೆ ಟ್ರಾನ್ಸ್ಫರ್ ಮಾಡಿ ಆಗಿದೆ. ಟೆನ್ನಿಸ್ ಆಟಗಾರ ಲಿಯಾಂಡರ್ ಪೇಸ್ ಭಾರತಕ್ಕೆ ಯಾವ ಪದಕವನ್ನು ತಂದುಕೊಟ್ಟಿದ್ದಾರೆ? ಬಂಕಿಮ್ ಚಂದ್ರ ಬಂಗಾಲ್ದಾರ್ ಬಣ್ಣದಲ್ಲಿ. ಓ ಅಂದೆ. ಓಕೆ ಓಕೆ. ಕ್ರಿಸ್ಟನ್ ಬಣ್ಣದಲ್ಲಿ. ಓಕೆ, ಬನ್ನಿ ಜನರೇ, ಬಂದು ಮೆಸೇಜ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಮತ್ತು ಯಾರೆಲ್ಲ ಕಂಚಿನ ಪದಕ ಇಸ್ ದ ರೈಟ್ ಆನ್ಸರ್. ಸಂಪತನ್ ಯಾರು ರಂಜಿತನ್ನ ಮತ್ತೊಂದು 5,000 ಗೆದ್ದಿದ್ದಾರೆ. ದಿಲೇವರ್ ಸಿಲ್ವರ್, ಬ್ರೋನ್ಸ್, ಸಿಲ್ವರ್ ತಪ್ಪು. 1996 ಅವು ತಪ್ಪು. 2,000 ಅವು ಇಜ್ಜಿ, ಅವು ಇಜ್ಜಿ ಸಾರಿ. ದುರ್ಗಕ್ಕ ಕಂಚಿನ ಪದಕ ಬಂದಿರಿ ಅವು ಪಂಡದ ಆಡಾರು ಮಲ್ಲಜ್ಜಿ. ಬನ್ನಿ ಜನರೇ, ಬಂದು ಯಾರೆಲ್ಲ ನಮ್ಮ ಲೈವಲ್ಲಿ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನೆಲ್ಗೆ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಯೂಟ್ಯೂಬ್ ಚಾನೆಲ್ ಇದ್ದರೆ ನಮ್ಮ ವಿಡಿಯೋ ನೋಡಿ ಒಂದು ಕಾಮೆಂಟ್ ಹಾಕಿ ನಿಮ್ಮ ಹೆಸರೊಟ್ಟಿಗೆ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಸಹ ನಾವು ರಿಟರ್ನ್ ಮಾಡ್ತೇವೆ ನಾಳೆ ಬೆಳಿಗ್ಗೆ ಎದ್ದು. ಮುದ್ದು ಓಡಿಗೆ ಫೋಂಡು ಕೆನೊಂದಲ್ಲಿ ಮುದ್ದಕ್ಕ. ಓ ಮುದ್ದಕ್ಕ,
ಉಳ್ಳರೇ ಯಾನೇ ಮುಳು ಕಾತೋಂದುಲ್ಲೆ ಓಡೆ ಪೋಪರೆಯೇ. ಪ್ರೋ ಕಬಡ್ಡಿ ಲೀಗ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಪ್ರೋ ಕಬಡ್ಡಿ ಲೀಗ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? 17 ಜನ ಇದ್ದೀರಾ, ಬಂದು ಮಾತಾಡಿ ಬಣದುಲ್ಲೇರು ಅವತ್ತು ಬರ್ಪಿನಿ ಪೋಪಿನಿ ಕೆಲವೇರು ತೂಯರಂದು ಬರ್ಪಿನಿ ದಾದ ಮೊಕಲ ಒಂದುಂಡು ಒಂತೆ ಬರ್ ತೂಪೇರು ಪೋಪೇರು ಲೈಕ್ಲ ಕೊರ್ಪುಜೆ ನಂಜಿ 2011 ಬಣದುಲ್ಲೇರು ತಪ್ಪು. ಸಂಪತ್ತನ್ನು 25 ಬಣದುಲ್ಲೇರು ಥ್ಯಾಂಕ್ ಯು. ಸಂಪತ್ತನ್ನು ರಂಜಿತ್ 2011 ಬಣದುಲ್ಲೇರು ತಪ್ಪು. ರಜತ ಬಣದುಲ್ಲೇರು ತಪ್ಪು. ತುಳು ಕ್ಲಾಸ್ 2014 ಬಣದುಲ್ಲೇರು ರೈಟ್ ಆನ್ಸರ್, ಕರೆಕ್ಟ್ ಆನ್ಸರ್. ದುರ್ಗಾಕ್ಕ ಮತ್ತೊಂದು 5,000 ಗೆದ್ದು ಇವತ್ತು ತುಂಬ ಹಣ ಮಾಡಿದ್ದಾರೆ ದುರ್ಗಾಕ್ಕನವರು. ಆದರೆ ಅದೆಲ್ಲ ಬೋಗಸ್ ಚೆಕ್, ಹಣ ಬರುವುದಿಲ್ಲ. ಮುದ್ದ ಭಾಗ್ಯಶ್ ಚಕ್ರು ಅಂತೂ ದಾದ ಆವಂದುಂಡು ಮುಲ್ಪ ಅಂದು ಆರು ಪ್ರಶ್ನೆ ಕೇಂದ್ರೀರು ಓಡಿನ ಹೋದಿತ್ತೀರಿ ಅನ್ನಾರೆ ಪದ್ಯ ಬಂಡಲ್ಲಿ ಎತ್ತೆ ತಂಚೆ ಬತ್ತೇರು ತುಲೆ. ಭಾರತದ ರಾಜ್ಯಗಳಲ್ಲಿ ಅಶಿತ್ ಆಶ್ ಬತ್ತೇರು ನಮಸ್ಕಾರ ಅಣ್ಣ ಎಂಚೊಲ್ಲರು ಊರ್ದಾರೆ ಕನ್ನಡದಾರೆ ಸೌಖ್ಯನೇ ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊರ್ಲೆ ಎಂಟ್ರಿ ಆನಗನೆ ಬೊಕ್ಕ ಅಂಚೆನೆ ಒಂಜಿ ಚಾನೆಲ್ ಹೋದು ಸಬ್ಸ್ಕ್ರೈಬ್ ಅಂತ ಬಲ್ಲೆ ಇರೇನ ಚಾನೆಲ್ ಇತ್ತಂದಂಡ ಎಂಕಲ ಒಂಜಿ ವೀಡಿಯೋ ತೂದು ಸಬ್ಸ್ಕ್ರೈಬ್ ಅನ್ಪಲೆ ಹೆಜ್ಜಿಂದಂಡ ಅಂಚೆನೆ ಮನ್ಪಲೆ ತೊಂದರೆ ಹೆಚ್ಚಿ ಮುದ್ದು ತಿಳ್ತೊಂದು ಸಂಪತ್ತನ್ನೇ ಶ್ರೀ ಹಿರೇಗ ಕಾಸು ಕೊರ್ಪುಜೇರು ಖಾಲಿ ಅರಂಟೊಂದೆ ಹತ್ತು ಬಂಡೆ ರಿಜ್ಜಿ ಅವನ್ ಜರ್ನಂಜಿಂದಿ ನೆಕ್ಸ್ಟ್ ವೀಡಿಯೋ ಯಕ್ಷಗಾನದ ಬರೋದುಂಡು. ಸೊ ತೂದು ಸಪೋರ್ಟ್ ಮಾಡ್ಲೇವಾ ಒಂಜಿ ಮೈಸಾಸುರ ಒಡ್ಡೋಲಗೊಂಡು ದೇವೇಂದ್ರನ ಬೊಕ್ಕ ಮೈಸಾಸುರಗಳ ದೇವೇಂದ್ರ ಲಡಾಯಿ ಉಂಡು ಅದೊಕ್ಕ ದೇವಿ ಪ್ರತ್ಯಕ್ಷ ಬೊಕ್ಕ ಮೈಸಾಸುರ ವಧೆ ಆತೆ ಒಂಜಿ 20 ನಿಮಿಷದ ವೀಡಿಯೋ ಸೋಕೊಂಡು ಬಟ್ ಒಂಜಿ ರೆಡ್ ಕೊಟ್ಟ ದಾನ ಅಲ್ಪ ನಾನು ಚೂರು ಇದು ಆತ ನಾವು ದಾದ ಒಂದು ಗೊತ್ತಾಯ್ಜೆಂಕ್ ಯಾನು ಬೊಕ್ಕ ಪಾಡ್ದು ಬಿಡ್ತೈತೆ ನನ್ನ ದಾದ ಅನ್ಪ ಲಾಪುಜಿಂದು ಯಾನು ತೂಂದುಲ್ಲೆ ಇರ್ನ ಲೈವ್ ಅವು ಅಂದೆ ಓಕೆ ಓಕೆ ಅವು ಖಾಲಿ ಲೈವ್ ತು ಎಡ್ ಆಪುಜಿ ಇರು ಟೆಸ್ಟ್ ಇಂಚಿನ ತೂಪಿನಿ ಎಡ್ ದಾಲಾತ್ ಮಜಾ ಇಜ್ಜದ ಅವು ಒಂಜೊಂಜಿ ಏಪಕ್ಕಲು ಹಾಕುವರು ಒಂಜೊಂಜಿ 4 ಹಾಕಲು ಮ್ಯಾಚ್ ಎಲ್ಲ ತೂಂದುಲ್ಲೆ ಬಂಡೆ ಓಕೆ ಓಕೆ ಶ್ರೀನಾಥ್ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಮುದ್ದು ಗೊಂಜಿ ದೀಲ ಅಲ್ಪ ಅನ್ನ ಬಣದುಲ್ಲೆ ಶ್ರೀನಾಥ್ ಎಲ್ಲದ ನೆನಪುಂಡ ಹಾಗೇನು ಎಲ್ಲದಾದೆ ಪೂಜೆದನ್ನ ಬೊಕ್ಕ ಅಲ 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 ಬಣದುಲ್ಲೇರು ಮುದ್ದು ಶ್ರೀನಾಥ ನಾಯಿ ಬಣದುಲ್ಲೇರು ಶ್ರೀನಾಥ ಉಂಡಿ ಬಣದುಲ್ಲೇರು ಸುಮಯಚ್ಚಿ ಚೆಕ್ ಕಳಿಸಿ ಬಣದುಲ್ಲೇರು ಸುಮಯಚ್ಚಿ ಚೆಕ್ ಕಳಿಸುವ ಆಯಿತಾ ನಿಮಗೆ ನಾವು ಅಲ್ಲಿ ಬಂದು ಕೊಡ್ತೇವೆ ಬಂದಾಗ ನಿಮಗೆ ಸಿಗುವ ನಾವು ಅಲ್ಲಿ ಬರ್ತೇವಲ್ಲ ಇನ್ನು ಬರುವ ವರ್ಷ ನಾವು ಸಿಗುವ ನಿಮಗೆ ಆಯಿತಾ. ಶ್ರೀನಾಥ್ ಹಾಯ್ ಮುದ್ದಕ್ಕ ಬಣದುಲ್ಲೇರು ಭಾರತದ ರಾಜ್ಯದಲ್ಲಿ ಪಾಯಸ್ ಅಥವಾ ಪಾಯಸ ಎಂದು ಖ್ಯಾತವಾದ ಆಹಾರ ಯಾವ ರಾಜ್ಯದಲ್ಲಿ ಪ್ರಚಲಿತವಾಗಿದೆ? ಪೂಜೆದ ಸಾಮಾನ್ದ ಚೀಟಿ ಕೊಡ್ತೆ ಶ್ರೀನಾಥ್ಡ ಐಕ್ ಪಂಡಿನ್ ನವೀನ್ ಬ್ರೋ ಅಂದೆ ಓಕೆ 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 ಆರು ಪೂಜೆದ ಸಾಮಾನು ಕಣೇರ ಪೋದು ಅಲ್ಲಿ ಮೇಚೆ ತೂದುಗುಲ್ಲೇಟ ಮೂಲ ಪೂಜೆ ಕೆಟ್ಟೋ ಅಂದೆ. ರಂಜಿತನ್ನೇ ಕರ್ನಾಟಕ ಅವನದುಲ್ಲೇಟ ತಪ್ಪು. ಸಂಪತ್ತನ್ನೇ ಕರ್ನಾಟಕ ತಪ್ಪು. ಮುದ್ದಕ್ಕ ಕರ್ನಾಟಕ ತಪ್ಪು. ಶ್ರೀದುರ್ಗಕ್ಕ ಕರ್ನಾಟಕ ತಪ್ಪು. ಪಾಯಸ ವರ್ಡ್ ಬೈದಿನಿ ಕೇರಳದ್ದು ಕರೆಕ್ಟ್ ಆನ್ಸರ್ ರಂಜಿತನ್ನ 5,000 ಗೆದ್ದುಕೊಂಡಿದ್ದಾರೆ ರಂಜಿತ್ನವರು. ಶ್ರೀದುರ್ಗಕ್ಕ ಸಹ ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ ಆದರೆ ಅವರು ಸೆಕೆಂಡ್ ಬಂದರು. ಶ್ರೀನಾಥ್ನವರು ಆಂಧ್ರ ಎಣ್ತಿದ್ದಾರೆ. ಚಿಲ್ಲು ಟಿವಿ. ಭಾರತದ ರಾಷ್ಟ್ರಧ್ವಜದ ಮಧ್ಯ ಇರುವ ಚಕ್ರಕ್ಕೆ ಒಂದು ಹೆಸರಿದೆ, ಅದು ಯಾವುದು? ಭಾರತದ ರಾಷ್ಟ್ರಧ್ವಜದ ಮಧ್ಯ ಇರುವ ಒಂದು ಚಕ್ರಕ್ಕೆ ಒಂದು ಹೆಸರಿದೆ, ಅದು ಯಾವುದು? ಐನು ದಾಂಡಿ ಮಾಡೋದಿಲ್ಲ. ಓ ಅಂದ ಒಬ್ಬ ಹಾಕಿರ ಅಂದ ಅಲೆ ಕೊಡಿ ಇತ್ತೆ ಅಂತೂ 400 ಸಂಪಾದನೆ ಅಂದಂದ ಓಕೆ ಓಕೆ 400 ಸಂಪಾದನೆ ಅವು ಡ್ರಾ ಮ್ಯಾಚ್ ಡ್ರಾ ಆಪುಂಡು ಇನಿ ಏತು ಮೂಜಿನೇ ದಿನ ಆತ ಇಂಡಿಯಾದಾಗಲು ಫುಲ್ ಕಪ್ ಹೋಯ್ಟ ಪೋಂಡು ಇನಿ ಮೂಜಿನೇ ದಿನ ಲಾಸ್ಟ್ ಸೆಷನ್ ನಡ್ತುಂಡು. ಓಕೆ ಅಶೋಕ ಚಕ್ರ ಮಾಡೋದಿಲ್ಲ ತಪ್ಪು. ಅಶೋಕ ಚಕ್ರ ಕರೆಕ್ಟ್ ಐ ಕೊಂಚ ಪುದರುಂಡು ಬೇತೆ. ಮುದ್ದು ಈರು ಪೋಲೆ ತೆಪ್ಪು ಗುದ್ದರೆ ದಾದಿಕ್ಕೆ ಪಾಪ ಉಪ್ಪಡಿ ದಾದ ನಾನು ತಪ್ಪಂಡಲ್ಲ ಉತ್ತರ ಕೊರ್ಪಿರತ್ತ ಸರಿಯಾಡು ತಪ್ಪಾಡು ಉತ್ತರ ಕೊರಿಯಡ ನಂಗೆ
ಬನ್ನಿ ಬನ್ನಿ ಜನರೇ ಬಂದು ಲೈಕ್ ಕೊಡಿ, ಹಾಗೇನೆ ಸಪೋರ್ಟ್ ಮಾಡಿ. ಬ್ಲೂ ಬೋಲ್ಡ್ ಪೀಸ್ ತಪ್ಪು. ಧರ್ಮ ಚಕ್ರ ಇಸ್ ದ ಕರೆಕ್ಟ್ ಆನ್ಸರ್. ಲಾವಣ್ಯ ಇಸ್ ಬ್ಯಾಕ್. ಹೇ ಹ್ಯಾಮ್ ಬ್ಯಾಕ್ ಪಡೋದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಮಿಂಗ್ ಬ್ಯಾಕ್ ಫಾರ್ ಮೈ ಲೈಫ್. ಸಂಪತ್ತನ ಕಾಲ ಚಕ್ರ ಪಡೋದಿಲ್ಲ. ತ್ರಿಶಕುಲಾಲ್ ವೈಟ್ ರಿಪ್ರೆಸೆಂಟ್ಸ್ ಪೀಸ್ ಪಡೋದಿಲ್ಲ. ನೋ ಇಟ್ಸ್ ಓಕೆ, ಬಟ್ ಈಸ್ ಕಾಲ್ಡ್ ಧರ್ಮ ಚಕ್ರ. ಆಲ್ರೆಡಿ ದುರ್ಗಕ್ಕ ಗಿವನ್ ದ ಆನ್ಸರ್. ಶಿ ವಿಲ್ ವಿನ್ 5,000. ಶಿ ವನ್ 5,000. ಓಕೆ, ಅಶೋಕ ಚಕ್ರ ನಿತ್ಯ ಪಣದಲ್ಲಿ ರಂಜು ಅನ್ನೆ ಗೂಗಲ್ಡ್ ನಾಡರ ಪೋಯರು ಒಂಡೆ ರಿಜಿಜಿ ಉಳ್ಳಿರಿಯ. ದೆರ್ ಇಸ್ ನಥಿಂಗ್ ಇನ್ ಮೈ ಬ್ಯಾಕ್ ಪಣದಲ್ಲಿ. ಸಂಪತ್ತನ್ನ ಎಂಕ್ಲು ತೆಪ್ಪು ಗುದ್ದು ಕುಳೊಂದು ಪಣದಲ್ಲಿ ಇಜ್ಜಿ ನಿದ್ರೆ ಬರ್ಪುಣಾಗ ಏನದಲ್ಲಿ ಇಜ್ಜಿ ಅವು ಪಂಡ ಕಂಪ್ಯೂಟರ್ ಮೊಬೈಲ್ ತೂದು ಬಾಯಂಗ ಅವನಾತೆ ನಿದ್ರೆ ಬರ್ಪುಜಿ. ನಿದ್ರೆ ಜೆತ್ತು ಬಕ್ಕ 1 ಗಂಟೆ ಬಿಟ್ಟು ಬರ್ಪುಜಿ ಅಂಚೆ 1 ಗಂಟೆ ಬಕ್ಕ. ತ್ರಿಷಾ ಮಿಸ್ಡ್ ಮೀ, ಐ ಥಿಂಕ್ ಸೋ. ಯಾ, ರಾಜ್ಕುಮಾರ್ ಅವರ ಮೊದಲ ಚಿತ್ರ ಯಾವುದು? ವಿಚ್ ಈಸ್ ದ ಫಸ್ಟ್ ಮೂವಿ ಫಾರ್ ಡಾಕ್ಟರ್ ರಾಜ್ಕುಮಾರ್? ಮುರಳಿಯವರ ಬೈದನ ಅಂತ. ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ ಹೇಳಿ ನವೀನ್ ಪಂಡೇರ್. ಯಾನ್ ಐಟ್ 24. ಹೆಂಗೆ ಗೊತ್ತು ನೆನಪಿಜ್ಜಿ 24. ತ್ರಿಶಕುಲಾಲ್ ಹೋ ಐ ಫಾರ್ಗೊಟ್ ಯು ವ್ಯಾಂಟ್ ಪಂಡೇರ್. ರಂಜಿತನೇ ಮುದ್ದು ಗೂಗಲ್ಡ್ ತೂಪಿನ ಸೀನಾ ಇಜ್ಜಿ ಪಂಡೇರ್. ದುರ್ಗಕ್ಕ ಬೇಡರ ಕಣ್ಣಪ್ಪ ಅಂತ ಪಣದಲ್ಲಿ. ಕರೆಕ್ಟ್ ಆನ್ಸರ್, ರೈಟ್ ಆನ್ಸರ್ ಕೊಟ್ಟಿದ್ದಾರೆ ದುರ್ಗಕ್ಕನವರು. ಇವತ್ತು ಕರೋಡ್ಪತಿ ಆಗುವ ಅಂದಾಜಲ್ಲಿದ್ದಾರೆ. ಅಕ್ಷಿತಾ ಬಂದಿದ್ದಾರೆ. ಆಯ್ ಅನ್ನ ಹೇಳ್ತಾ ಇದ್ದಾರೆ. ಆಯ್ ಅಕ್ಷಿತಾ, ಹೇಗಿದ್ದೀರಿ? ಸೌಖ್ಯವಾ? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಇವತ್ತು ಫಸ್ಟ್ ಟೈಮ್ ಬಂದಿದ್ದ ಅಲ್ಲ ಮೊನ್ನೆ ಬಂದಿದ್ದೀರಾ ಅಂತ ಗೊತ್ತಿಲ್ಲ ನನಗೆ. ನೆನಪುಂಟು, ಇದು ಹೆಸರು ಓದಿದಾಗೆ ಆಯಿತು. ನೋಡುವ, ನೀವು ಸ್ವಲ್ಪ ನಮಗೆ ಹೇಳಿ, ನೆನಪು ಮಾಡಿಸಿ ಬಂದಿದ್ರಿ. 24 ಪಣದಲ್ಲಿ ದುರ್ಗಕ್ಕ ಸರಿಯಾದ ಉತ್ತರ. ಕರೆಕ್ಟ್. ರಂಜು ಅಣ್ಣ ಅಪ್ಪನ್ ತಿಳಿಪೇರು. ರಕ್ಷನ್ ಅನ್ನ ದಾದೆ ಇರಿಡ ಪಾತಿರ್ನಿ ಹೇಗೆಂಡರು. ಸುಮಯಚಿ ಎಸ್ ಸಂಗೀತ ಪಣದಲ್ಲಿರು. ತ್ರಿಶಕುಲಲ್ಲಿ ಜಸ್ಟ್ ಕಿಡ್ಡಿಂಗ್ ಬ್ರೋ ಪಣದಲ್ಲಿರು. ರಂಜಿತ್ ಗೊತ್ತು ಜಿನ್ನ ಮಣಿಪಂದ ಬೋರ್ಡನ್ನ ಕುಳ್ಳು ಅವನಂದ್ರು. ಗೊತ್ತು ಜಿನ್ನ ಮಣಿಪಂದ ಬೋರ್ಡನ್ನ ಕುಳ್ಳು ಅವನಂದ್ರು. ಅಂದು ಸುಮಕ್ಕ ಅವನಂದ್ರು. ಕರ್ನಾಟಕ ರಾಜ್ಯದ ಪ್ರಸಕ್ತ ಮುಖ್ಯಮಂತ್ರಿ ಯಾರು? ಅಕ್ಷಿತಾ 3 ಡೇ ಬರ್ತದೆ ಅನ್ನ ಪಣದಲ್ಲಿ. ಓ ಅಂದ ಸ್ಕಿಪ್ 1 ನಿಮಿಷ ಸ್ಕಿಪ್ ದಾದ ಮಂತೆ ಸಂಪತ್ತನಿ ದಾದ ಪಂಡೇರು ಪೆಗ್ ಪಾಡ್ಲಿ ಸರಿಯಾಪನ್ ಪಣದಲ್ಲಿ ಅದೇ ಅಂದಿ ಶ್ರೀನಾಥನ್ನೇ ಮುರಣಿ ವೈದ್ಯನ ಪಣದಲ್ಲಿ. ಅಕ್ಷಿತಾ ಕಾಯನ್ನ ಪಂಡೇರು. ಓಕೆ, ಯಾ ಗ್ರೇಟಿ ಫಾರ್ಗೆಟ್ ಐ ಎಕ್ಸಿಸ್ಟ್ ಆಲ್ಸೋ ಸೂನ್ ಪಂಡೇರು. 24 ಕರೆಕ್ಟ್. ರಕ್ಷಣನ್ನ ಎಲ್ಲ ಸಂಗೀತ ಗೊತ್ತು ಜೀವನಿ ಪಂದೆ ಓಕೆ ಓದಿಯಾನು. 3 ಡೇ ಬರ್ತದೆ ಅನ್ನೇ ಬಂದಿರು. ಓಕೆ ಥ್ಯಾಂಕ್ಸ್ ಅಕ್ಷಿತಾ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಲ್ತಿದ್ದಾರೆ ತಾಪಂಡ ತಮಾಷೆ ಮಲ್ತನ್ನ ರಂಜು ಅಣ್ಣ ಒಂಜಿ ಕಾಮೆಂಟ್ ಮಾಡಲೆ ಅಪ್ಪಣ್ಣ ಹೆಂಗೆ ನೆನಪರ್ಪಣ ಒಂಜಿ ಮೈರೆ ಸಬ್ಸ್ಕ್ರೈಬ್ ಮಲ್ತದೆ ಇருந்து ತೂಪ ತೆಂಕುಡು ಅಂಚಾದು. ಆಯ್ ಅಕ್ಷಿತಾ ಮನದಲ್ಲಿ. ಓಕೆ ಎಕಡೊಂಜಿ ಅಕ್ಷಿತಾ ಅಂದು ಬರ್ತೀರ ಅವು ಬೇತೇನ ಅಂಚಣ್ಣ. ಅಂಕಲ್ ನೆಕ್ಸ್ಟ್ ಕ್ವಶನ್ ಪ್ಲೀಸ್ ಪಂಡಿರು. ಸುಮಕ್ಕ ಸಮಾಧಿ ಅಪ್ಪಣ್ಣ ಮುದ್ದುಗು ಮಣಿಪಂದ ಕುಳ್ಳರ ಆಪುಜ. ಅಕ್ಷಿತಾ ಆಲೋಸಿಸ್ ಪಣದಲ್ಲಿ. ರಾಜೇಶ್ ಬರ್ತೀರ. ಆಯ್ ರಾಜೇಶ್ ಎಂಚ ಉಳ್ಳಾರ ಸೌಖ್ಯನೇ? ಫಸ್ಟ್ ಟೈಮ್ ಲೈವ್ಗೆ ಬೈದಾರು. ಒಂಜಿ ಲೈಕ್ ಕೊರಲಿ ಅಂಚೆನೆ ಚಾನೆಲ್ಗೆ ಹೋದು ಸಬ್ಸ್ಕ್ರೈಬ್ ಮಲ್ಪ್ಲೆ ಸಪೋರ್ಟ್ ಮಲ್ಪ್ಲೆ ಪೂರ ವೀಡಿಯೋ ತೂದು ಕಾಮೆಂಟ್ ಮಾಡಲಿ. ವನ್ಯ ತಿಳ್ತಂದ್ರೆ ಶ್ರೀದುರ್ಗ ಸಿದ್ದರಾಮಯ್ಯ ಬಣದಲ್ಲಿ ರೈಟ್ ಆನ್ಸರ್. ರಾಜೇಶ್ ಸಿದ್ದರಾಮಯ್ಯ ರೈಟ್ ಆನ್ಸರ್. ಸಿದ್ದರಾಮಯ್ಯ ರೈಟ್ ಆನ್ಸರ್. ಓಕೆ ವಾಯ್ಸ್ ಅಂಕಲ್ ಹೌಸ್ ದುಬೈ ಏನಂದಿಲ್ಲ. ದುಬೈ ಇಸ್ ವೆರಿ ಗುಡ್ ಬಟ್ ವೆರಿ ಹಾಟ್. ಟೆಂಪರೇಚರ್ ಇಸ್ ವೆರಿ ಹೈ. ಸಿದ್ದರಾಮಯ್ಯ ಬಣದಲ್ಲಿ ವನ್ಯ ಅಜ್ಜರ್ ಮುದ್ದುನ ಬಣದಲ್ಲಿ. ಶ್ರೀನಿವಾಸ ಆಯಾಶಕ ಬಣದಲ್ಲಿ. ಅಕ್ಷತ ಓಕೆ
Uncle, I send that it got sent late. Okay, okay. That's no problem. Who is first, they will get the money. We will get money, 5,000 rupees each question, but no money, only bogus. Said hi, Vanya. ಅರ್ಜುನ, ಭೀಮ, ಯುಧಿಷ್ಠಿರ, ನಕುಲ ಮತ್ತು ಸಹದೇವ ಇವರನ್ನು ಏನೆಂದು ಕರೆಯುತ್ತಾರೆ? ಸಂಪತ್ ಮುದ್ದುಕು ಪಣದಲ್ಲಿರು, ನಾರಾಯಣ ಕುಳಲ್ಲು ವೇರ್ ಇಸ್ ಮನಿ ಮನಿ ಪಣದಲ್ಲಿರು. ಇಟ್ಸ್ ಆಲ್ ಗಿವನ್. ಪಾಂಡವರು ಕರೆಕ್ಟ್ ಆನ್ಸರ್. ಶ್ರೀನಾಥ್ ಬ್ರೋ ಈರು ಕೊಡ್ತನ ಚೆಕ್ ಬೌನ್ಸ್ ಆತನ ಪಣದಲ್ಲಿರು ಬೊಕ್ಕ ಈತ ಕಾಸು ಈರು 2 ಲಕ್ಷ ಮುಟ್ಟ ಪಾಡಿಡ ಬೌನ್ಸ್ ಅಂದಿದ್ದ ಆದಿ ಅವಳು ಹೊರ 5 ಸಾವಿರನೇ ಬೌನ್ಸ್ ಆಪನು. ದುರ್ಗಕ್ಕ ಪಾಂಡವರು ಮಾಡೋದ್ರಿ. ತ್ರಿಶಕುಲಾಲ್ ಪಂಚ ಪಾಂಡವರು ಇಸ್ ರೈಟ್ ಆನ್ಸರ್. ಯಾ, ತ್ರಿಶಕುಲಾಲ್ ಇಸ್ ರೈಟ್ ಆನ್ಸರ್. ಪಂಚ ಪಾಂಡವರು ಇಸ್ ದ ರೈಟ್ ಆನ್ಸರ್. ಓಕೆ. ನರಮಾನಿ ಏನದು ಕರೆಯುತ್ತೆ? ನರಮಾನಿ ಎಂದು ಕರೆಯುತ್ತೆ. ಪಂಚಪಾಂಡವರು IT ರೈಡ್ ಅವನಲ್ಲಿ ಬೊಕ್ಕ ಬಾಯ್ ಅಂಕಲ್ ಆ್ಯಂಡ್ ತ್ರಿಷಾ ಬಂದಲ್ಲಿ. ಥ್ಯಾಂಕ್ ಯು ಸೋ ಮಚ್ ವನ್ಯ. ಥ್ಯಾಂಕ್ ಯು ಫಾರ್ supporting us in live. Come daily 8:30 and give the like, and you can go after if you have reading, writing, anything. Okay. Dadambe Rakshana Manulere Vanya, bye uncle, good night. We are saying not good night, we are saying Shubha Ratri. Okay. So from tomorrow onwards you have to say Shubha Ratri. Good night only in the school. English medium only. Okay, not here. ಶುಭರಾತ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜನರೇ, ಬನ್ನಿ ಎಲ್ಲರೂ ಬಂದು ನಮ್ಮ ಲೈವಲ್ಲಿ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಚಪ್ಪಿ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಗುಡ್ ಗರ್ಲ್ ಪಣದಲ್ಲಿ ನಾರಾಯಣ್ ಬ್ರೋ. ಮಾನವನ ದೇಹದಲ್ಲಿ ಎಷ್ಟೊಂದು ಅಸ್ಥಿಗಳಿವೆ? ರಕ್ಷನ್ ಬ್ರೋ, ತ್ರಿಶಕುಲಾಲ್, ಸಂಪತ್ತನ್ನೇ ಚೂರು ಬೊಕ್ಕ ಬರ್ಪೆ ಪ್ರೀತಿಯ ಸಪೋರ್ಟ್ ಮಲ್ಪೆರ ಉಂಟು ಕಂಡಿರು. ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಂಪತ್ತನ್ನ. ಬರೇ ಮಾತ್ರೆ ಎಂಗಳು ಕಾತು ಕುಲ್ವ ಪೆಗ್ ಬತ್ತಂದವೆ. ತ್ರಿಶಕುಲಾಲ್ ರಕ್ಷನ್ ಗೋ ಅನ್ನೋದಿಲ್ಲ. ಹಾಯ್ ಹಾಯ್ ಹಾಯ್. ಎಲ್ಲ ಬರೋಡ ಪ್ರೀತಿಯ ಕನೆಕ್ 109 ಪಣದಿಲ್ಲ ದಾದ. ತಪ್ಪು 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 ಎಂಕಿ ಪ್ರಶ್ನೆ ಎಂಕೆ ನೆನಪಿಚ್ಚಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಹೇಗಿದ್ದೀರಿ ಎಲ್ಲರೂ? ಹೇ ಬಿಗ್ ಓವರಿಯಾ ಸಿಂಪ್ಲಿ ಅಧಿಕ ಡೂಯಿಂಗ್ ಒಣದಲ್ಲಿ. ತಪ್ಪು 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 ಉತ್ತರ. ಬನ್ನಿ ಬನ್ನಿ ಜನರೇ, ಬಂದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೋಸ ಮಾಡಲೆಂದು ನೀನು ಬಂದೆಯ, ನನ್ನ ಹೆಸರ ಹೇಳಿ ನೀನು ನಿಂದೆಯ. ಲಿಖಿತ್ ರಾಜ್, ನಾನು ತೆನ್ಮ ಪಣದಲ್ಲಿರು. ಓ ದೇವರೇ, ಒಂಜಿ ಚೂರು ನಾನು ತೆನ್ಪ ಗಡಿಯತ್ತ ಅಂದ್ಕೊಂಡ್ರೆ ತಪ್ಪು ತಪ್ಪು. ನಾನು ತೆನ್ಮತ್ತು ಐತ ಅರ್ಧ ಸರಿಯಾದ ಉತ್ತರ ಪನ್ನಿ. ಬೈ ಸೀಯಿಂಗ್ ಯುವರ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಐ ಫೀಲ್ ಟೂ ಬ್ಯಾಡ್ ಒಣದು. ಏ ಪ್ಲೀಸ್ ಅಂಚ ಪಣೋಚಿ, ಐ ಆಮ್ ನಾಟ್ ಗುಡ್ ಇನ್ ಇಂಗ್ಲೀಷ್ ಬಟ್ ಐ ಕ್ಯಾನ್ ಸ್ಪೀಕ್ ಯುನೋ. ರಕ್ಷನ್ ಕುಲಾಲ್, ಬಾಯ್ ಸೀಯಿಂಗ್ ಯುವರ್. ಓಕೆ, 407 ತಪ್ಪು. ಇರೇಗತ್ತಿ. ಓಕೆ ಓಕೆ ಓಕೆ, ಇರೇಗ ಪನ್ನತ್ತು. ಓಕೆ ಓಕೆ, ವಿ ನೋ ಅಬೌಟ್ ಯುವರ್ ಇಂಗ್ಲೀಷ್ ಟು ರಕ್ಷನ್. ಇಟ್ಸ್ ಆಲ್ರೆಡಿ ರೆಕಾರ್ಡೆಡ್ ಇನ್ ಒನ್ ಆಫ್ ಹಿಸ್ ವ್ಲಾಗ್ ವೇವ್ಸ್. ರಕ್ಷನ್ ಕುಲಾಲ್ ತ್ರಿಶನ ಮಾಮುಗುಲಾವಣದಲ್ಲಿ ಓ ಅಂದ. ಓಕೆ ಓಕೆ,
ಯಾ ಏತ್ ಬಿಗ್ ಆ್ಯಕ್ಟಿಂಗ್ ಡೂಯಿಂಗ್ ಓ ಬಣದಲ್ಲಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿ. ಹಾಗೇನೆ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಲೈಕ್ ಕೊಡಿ. ಎಲ್ಲ ಉತ್ತರ ಕೊಡ್ಜೀರಾ? ಛೇ ಶ್ರೀನಾಥ್ ಏಪಲ ಫಾಸ್ಟ್ ಉತ್ತರ ಕೊಡ್ಪೇರು ಮಾರೆ ಏನ ಅರ್ಧ ಪಂಡೆ ಅದು. ಅವರ ಇಂಗ್ಲೀಷ್ ಈಸ್ ಬೆಟರ್ ದೆನ್ ಯು. ವಿ ಜಸ್ಟ್ ಟಾಕ್ ಯು ಇನ್ ಯುವರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. 204 ರಾಂಗ್ ಆನ್ಸರ್. ಒಂಚೂರೇ ಚಾನಲ್ ಪ್ಲೇ. ಮಾಮೂಸ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ವೊಕ್ಯಾಬ್ಯುಲರಿ ಇಸ್ ಟೂ ಬ್ಯಾಡ್. ಕ್ವೆಶ್ಚನ್ ರಂಜಿತನ್ನಕ್ಕೆ ಏನಿದೆ? ರಂಜಿತನ್ನ ಕ್ವೆಶ್ಚನ್ ಈಸ್ ಮಾನವನ ದೇಹದಲ್ಲಿ ಎಷ್ಟೊಂದು ಅಸ್ಥಿಗಳಿವೆ? ಪಂಡ ಎಲುಬು ಅಂದು ಅಸ್ಥಿ ಅಸ್ಥಿ. 205 ತಪ್ಪು. ಇಟ್ಸ್ ಬೆಟರ್ ದೆನ್ ಯುವರ್ ವೇವ್ಸ್. ಓಕೆ 216 ಚೂರು ಕಮ್ಮಿ ಅನ್ ಪ್ಲೇ. 205 ಚೂರು ಮಿತ್ತು ಅನ್ ಪ್ಲೇ. 207 ಚೂರು ತಿತ್ತು ಅನ್ ಪ್ಲೇ. ದಾದ ಒಂದು ವಾರ ಆಪಿನ ಮಾರ್ರೆ. 205 ಒಂಜು ವಾರ. ಇನ್ನು ತಾಜಿ ರೈಟ್ ಆನ್ಸರ್. ಸರಿತಾ ನವೀನ್ ಇಸ್ ಗೆಸ್ ಡೀಲ್ ಸೀಲ್ಡ್ ಡೀಲ್. ಸೊ ಶಿ ಗಿವ್ 5,000 rupees for this month extra. Okay Trisha Kulal correct mamu to match your English. What talk like this 207 ಓಕೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಯಾರೆಲ್ಲ ಇದ್ದೀರಿ. ರಂಜಿತ್ ಅನ್ನ 2 ಪ್ರಶ್ನೆಗೆ ಇಲ್ಲ ಕೋಡೆದಲ್ಲ ಕಣೆ ಬಾಕಿ ತಗೊಳ್ಳು ಉತ್ತರ ಕೊರ್ಪೇರು ತೂಕ. ಬನ್ನಿ ಬನ್ನಿ ಏರ್ ಫಸ್ಟ್ ಉತ್ತರ ಕೊರ್ಪೇರು ತೂಕ ಯಾನ್ ಕೊರ್ಪೇನ ಹಾಕುಲ್ ಕೊರ್ಪೇರ ಅಂತ. ನೋ ಚಾರ್ಟ್ GPT ದಾಂಡ ಯಾನು ಚಾರ್ಟ್ GPT ಕೇನ ಪ್ರಶ್ನೆ ಕೇನನೇ ಬರೋದುಂಡು ದಿನೋಲ್ಲ ಅಂಚಾದು. ಅಕ್ಷಿತ ಅನ್ನ ಒಂಜಿ ಸಾಂಗ್ ಬನ್ನಿ ಪನೊಂದುಲ್ಲೇರು. ಅಕ್ಷಿತ ಓ ಸಾಂಗ್ ಪನೋಡು ಇಕ್ಕಳು ಪಂಡ ಪನೋಳಿ ಇಂಕ ದಾಯ ಪಂಡ ಅವು ಸಾಂಗ್ ಯಾನಾದೆ ಪಂಡ ಒಂಜಿ ಸರಿ ಆಪುಜಿ. ಕನ್ನಡ ಅವ ತುಳು ಅವ ಇರೇಗೆ ಇಷ್ಟ ಎತ್ತಿನ ನ್ಯೂ ಸಾಂಗ್ ಬನ್ನಿ. ನ್ಯೂ ಸಾಂಗ್ ಹೆಂಗೆ ಆತು ಇಷ್ಟ ಜೋಲ ನ್ಯೂ ಸಾಂಗ್ ಗೊತ್ತಲ್ಲ ಅಜ್ಜಿ ಇಷ್ಟಲ್ಲ ಅಜ್ಜಿ ದೇವಂಡ ನ್ಯೂ ಸಾಂಗ್ ಪಿರ ಪೂಜಿ ಪರತ ಸಾಂಗ್ ಎನ್ನ ಬ್ರೈನ್ ಇಟ್ಟು ಕುಳ್ದುಂಡು ದುಂಬು ಕೇಂದಿನ ಎಲ್ಲಿಯಪ್ಪನಾಗ ಪುರ ಅವು ಅವೇನೇ ಚೂರು ಪ್ರಾಕ್ಟೀಸ್ ಮಂತ್ ಪನ್ಪಿನ ಆತೆ. ಹೊಸ ಸಾಂಗ್ ಪುರ ನೋ 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 ನೋ. ಶ್ರೀನಾಥ್ ಯಾನು ಮ್ಯಾಚ್ ತೊಗೊಂದಿಲ್ಲ ಮಾಮೂ ಬಣ್ಣದಿಲ್ಲ ನಾರಾಯಣ ಏ ಮೆಸೇಜ್ ಮಸ್ತ್ ಬೋಡಿ ಈ ಮ್ಯಾಚ್ ತೇಡ ಮೆಸೇಜ್ ಹೆಂಚಿನ ಹಾಕೊಂಡು. ಭಾರತ ಎಷ್ಟು ಸಲ T20 ವರ್ಲ್ಡ್ ಕಪ್ ಗೆದ್ದಿದೆ? 2 ಸಲ. ರಕ್ಷಣ್ ಕುಲಾಲ್ ರಾದರ್ ದೆನ್ ವೇವ್ಸ್ ಯು ನೋ ನಥಿಂಗ್. ಅಕ್ಷಿತಾ ಓಕೆ ಬಣ್ಣದಿಲ್ಲ ಓಲಾವ್ ಬಣ್ಣದಿಲ್ಲ. ಮಾಮೂಸ್ ದಾದೇ ಇರ್ನ ಇಂಗ್ಲೀಷ್ ಬಣ್ಣದಿಲ್ಲ. ಡಿಂಗಿರಿ ಮಾಮ ಅತ್ತು ದಾನೆ ಪೊನ್ನೆ ಅವ 2 ಪದ್ದೆಡು ಓವು ಅವು ದಾನೆ ಪೊನ್ನೆ ಅವ ಡಿಂಗಿರಿ ಮಾಮ ಅವ ಸೆಲೆಕ್ಟ್ ನಿಖಿಲ್ನ ಎಂಕ್ ರೆಡ್ಲ ಇಷ್ಟನಿ. ಕ್ರಿಕೆಟ್ದ ಕೇಂಡ ಪಂದ ಆರು ಕ್ರಿಕೆಟ್ದನೆ ಕೇನ್ನಿ ರಂಜಿತ್ ಅನ್ನಿ ಸರಿ ನವೀನ್ ಬ್ರೋ ಬಂಡರು. ಓ ಥ್ಯಾಂಕ್ ಯು. 5,000 ನವೀನ್ ಅವರಿಗೆ ಸಿಕ್ಕಿದೆ. ರಂಜಿತ್ ಅನ್ನನವರ ಮೈನಸ್ ಆಗಿದೆ ಅಲ್ಲಿಂದ. ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ತಣ್ಣೀರ್ ಬಾವಿ ವ್ಲಾಗ್ ಮ್ಯಾನ್. ಯು ಯೂಸ್ ಟು ಸೇವ್ ವೇವ್ಸ್ ಇನ್ ದಟ್ ವ್ಲಾಗ್. ಓಕೆ ಬಂಡಾರಿಯಲ್ಲಿ ಸೂರ್ಯ ಬಾನದಾರಿಯಲ್ಲಿ ಸೂರ್ಯ ಪನ್ನೆ ಅವು ಬಿಡ್ಚಪ್ಪ ಪಂಡೆ ಯಾನು ಪಂಡೆ ಓ ಅಂದೆ. ಓಕೆ ಅಂಡ್ ಹಿರಿಯರ್ ತುಂಬ ಯಾನು ಉತ್ತರ ಕೊಡ್ತೆ ಎಂಚ. ಸಚಿನ್ ತೆಂಡೂಲ್ಕರ್ನ ಬಾಲ್ಯದ ಕೋಚ್ ಏರು ಎಂದು ಕೇಂಡರು ಅವು ಮಾರೆ 6 ಎಂಕ್ಲ ಹೋಟೆಲ್ ಚಾ ಪರ್ರೆ ಬರುಂತೀರಿ ಹೇಳ್ದು ಬೊಂಬಾಯಿ ಡುಪ್ಪುನಾಗ. ಮರಾಠಿದಾರ್ ಮಾರ ಯಾರನ್ನ ಪುದರ್ ಬಂಜಿಡು ಬಾಯ್ಡ್ ಬರ್ಪುಜಿ ಕ್ರಿಕೆಟ್ ಎಂಗ್ಲೇ ಗೊತ್ತುಜಿ ಬಂದ್ರೆ ಎಂದ ದಾನೆ ಪೊನ್ನೆ ಸಾಂಗ್ ಅವ ಬಂದ್ರೆ. ಓಕೆ ನಾನು ಮೆರ್ನೊಂಜಿ ರಿಕ್ವೆಸ್ಟ್ ಮೇರೆಗೆ ಒಂಜಿ ಪದ್ಯ ಬನ್ಪೆ ಹತ್ನೋಟ ನಿಕ್ಲಂತ ಪ್ರಶ್ನೆ ಉತ್ತರ ಪುರ ಕೊರೊಂದೊಪ್ಲೆ ಅವ. ಗೂಗಲ್
தானே பொன்னே ನಿನ್ನ ಮನಸೆಂಕ್ ತೆರಿಯಂದೆ ಪೋವಾ ಮನಸೆಂಕ್ ತೆರಿಯಂದೆ ಪೋವಾ ಆಸೆ ದೀದು ಈ ಕಾಪುವ ಪಿಂಗಾರ ಪೂವ ಕಾಪುವ ಪಿಂಗಾರ ಪೂವ ಬೊಲ್ಪಾದ ಸೂರ್ಯೆ ಪಲಕೋಡು ಮೂಡಿ ಕೈದೈಕ್ಲೆ ಮೋಕೇಡು ಕೂಡಿಯೇ ಸಿಂಗಾರಿ ಪೊನ್ನೆ ಮದಿಮಾಲು ಮನ್ನೆ ಎನ್ನೊಡಲ ಸಿರಿದೇವಿ ಚಿಲಿಪಿಲಿ ಪನ್ಪಿನ ಪಕ್ಕಿಲು ಪಾರುನ ಚಿಲಿಪಿಲಿ ಪನ್ಪಿನ ಪಕ್ಕಿಲು ಪಾರುನ ಬದುಕುದ ಉಲ್ಲಾಸದಾನೆ ದಾನೆ ಪೊನ್ನೆ ನಿನ್ನ ಮನಸೆಂಕ್ ತೆರಿಯಂದೆ ಪೋವಾ ಮನಸೆಂಕ್ ತೆರಿಯಂದೆ ಪೋವಾ ಮನಸ್ಸುಡೆ ಕಾತೆ ಮದ ಪಂದೆ ಸೋತೆ ಇರೆಗುಣಕ್ಕೂ ಮೆಚ್ಚಿದ ಪೋಯನೆ ಈ ಪೊರ್ಲು ನೆನಪು ಜಿಂಜೀನ ಸಂಪು ಈ ಸುಖ ತಾಯಿನಿಯಾದ ಕಥೆನೆನೆ ಪರಪುನ ನೀರುದ ನಲಿಪುನ ಪೊರ್ಲುಗು ಪರಪುನ ನೀರುದ ನಲಿಪುನ ಪೊರ್ಲುಗು ಮನಸ್ಸೆನ್ನ ಮರ್ಲುಂಡು ದಾನೆ ದಾನೆ ಪೊನ್ನೆ ನಿನ್ನ ಮನಸೆಂಕ್ ತೆರಿಯಂದೆ ಪೋವಾ ಮನಸೆಂಕ್ ತೆರಿಯಂದೆ ಪೋವಾ ಆಸೆ ದೀದು ಈ ಕಾಪೂನ ಪಿಂಗಾರ ಪೂವಾ ಕಾಪೂನ ಪಿಂಗಾರ ಪೂವಾ ಥ್ಯಾಂಕ್ ಯು ಸೋ ಮಚ್ ಎಂಚಾತ ನಂದು ತೂಕ ಜನಗಳ ಸಪೋರ್ಟ್ ಉಂಡಾ ಗೊತ್ತುಜ್ಜಿ ಆಯ್ ನವೀನ್ ಬ್ರೋ ಬಣದುಲೇರು ಸರಿ ನವೀನ್ ಬ್ರೋ ಓಕೆ ಓದಿ ಆಯ್ ರಂಜಿತ್ನ ಕೋಚ್ ರಂಜಿತ್ ಅನ್ನ ಇಂಜಿನ ಸಚಿನ್ ತೆಂಡೂಲ್ಕರ್ನ ಬಾಲ್ಯ ಕೋಚ್ ಯಾರು ಓಕೆ ಐ ಡೋಂಟ್ ನೋ ಮಾಮು ತೆಂಡೂಲ್ಕರ್ ಸಚಿನ್ ಜಸ್ಟ್ ರಮಾಕಾಂತ್ ಆಚ್ರೇಕರ್ ಕರೆಕ್ಟ್ ಸರಿ 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 ಆರು ಚಾಪರೆ ಬರೋಂತೀರಿ ಯಾನು ಹೋಟೆಲ್ ಪುನಗ ಕ್ರಿಕೆಟ್ ಬುರ್ಚಿ ಬೇತದಾಲ ಕೇಳ್ನೆ ಬಣದುಲೇರು ಓ ಅಂದ ನಿಕ್ಲೆಗೆ ಅಂಚೆನೆ ಒಂಜಿ ಕೆನ್ನಗ ಅವು ಬಡ್ಚಿ ಅನ್ಪಾರು ಒಂಜಿ ಕೆನ್ನ ಒಂದು ಬಡ್ಚಿ ಅನ್ಪಾರು ಕ್ರಿಕೆಟ್ ಕೂಡ ಕಿರೀಟ ಎಂಕೆ ಉಂಟು ತಿಕೊಂಡು ಬಣ್ಣದಲ್ಲಿ ಓಕೆ ಸೂಪರ್ ಅಣ್ಣ ವಾಯ್ಸು ಥ್ಯಾಂಕ್ ಯು ಅಕ್ಷತ್ ಅಕ್ಕ ನಿಕ್ಳು ಪೂರ ಕೇನ್ ವರಂದೇನು ಪನ್ಪಿನ ಆತೆ ಬೊಕ್ಕದಾಲ ಇಂಕ್ಳು ಸಂಗೀತ ಕಲ್ತಿಜ್ಜ ಮಸ್ತ್ ಶೋ ಕಾಣ್ ಬಣ್ಣದಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಪೋರ್ಟಿಂಗ್ ಅಂಚೆನೆ ಸಪೋರ್ಟ್ ಬಂತಂದು ಪ್ಲೇ ಬಲೆ ಬೆಲೆ ಬೆಲೆ ಪ್ರಶ್ನೆ ಪಾಡ್ಲಿ ರಂಜಿತನ್ನ ಪ್ರಶ್ನೆ ಪಾಡ್ಲಿ ಮಲ್ಲೇಜ್ ಓಲಾಪನು ಪಾಡ್ಲಿ ಕ್ರಿಕೆಟ್ದಲ್ಲಿ ಆಪನು ಗೊತ್ತಿತ್ತು ನಾ ತುತ್ತರ ಕೊರಾಡಕಲು ಗೊತ್ತಿಜಿನ ಮಲ್ಲೇಜ್ ಎಲ್ಲಿದ್ದೀರಾ ಎಲ್ಲರೂ ಯಾಕೆ ಒಂದು ಮೆಸೇಜ್ ಬರಲಿಲ್ಲ ಎಲ್ಲ ಸ್ಟಕ್ ಆಗಿದೆ ಎಡ್ಡೆ ಆಯ್ತು ನನ್ನ ಬಣ್ಣದಲ್ಲಿ ಥ್ಯಾಂಕ್ ಯು ಅಕ್ಷಿತ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಬನ್ನಿ ಜನರೇ ಬನ್ನಿ ತೆಲುಗುನ ಮೂವಿ ಅಲ್ಲು ಅರ್ಜುನ್ ಮೂವಿ ದೆಸಮುದ್ರು ಯಾವ ಇಸವಿಯಲ್ಲಿ ರಿಲೀಸ್ ಆಗಿದೆ ತೆಲುಗುನ ಮೂವಿ ಅಲ್ಲು ಅರ್ಜುನ್ ಮೂವಿ ದೇಸಮುದುರು ಯಾವ ಇಸವಿಯಲ್ಲಿ ರಿಲೀಸ್ ಆಗಿದೆ ಅಪ್ರ ಗೊತ್ತು ಜಿಂಕ್ ಎಡ್ಡೆ ಆಯ್ತು ನನ್ನ ಬಂಡೇರು ಥ್ಯಾಂಕ್ ಯು ಬನ್ನಿ ಬನ್ನಿ ಶೋ ಕಾಂಡ್ ಓಕೆ ವೆರಿ ಗುಡ್ ಬಲೆ ಬಲೆ ಲೈವ್ ಏರ್ ಮಾತಾ ಉಳ್ಳಾರ ಲೈಕ್ ಕೊರ್ಲೆ ಪ್ಲೀಸ್ ಸಂಗೀತ ಹಿಂಗೆ ಕ್ರಿಕೆಟ್ ದಂಡ ಒಂಚೂರು ಗೊತ್ತು ಮೂವಿದ ಪುರ ದಾಲ ಗೊತ್ತು ಜಿಂಕ್ ಬೊಕ್ಕ ಏನ್ ಮಾತಾ ಲೈಕ್ ಮಂತ ಪ್ಲೀಸ್ ಲೈಕ್ ಮನ್ ಪ್ಲೇ ಸಪೋರ್ಟ್ ಮನ್ ಪ್ಲೇ ಅಂಚೆನೆ
ಬನ್ನಿ ಜನರೇ, ಬನ್ನಿ ಬನ್ನಿ, ಯಾರೆಲ್ಲ ಇದ್ದೀರಿ ಲೈವಲ್ಲಿ ಬನ್ನಿ, ಮಾಡ್ರಿ ಮಾಡಾರಿ. ಬೊಕ ಏರು ಅಂತೇಳಿ ಕುಂತಿ ತಪ್ಪು ನಿಕ್ಲಿಗಳ ಕೇನಲ್ಲ ಎಡ್ಡಾಡವ ಏನಂಚೂರು ಫೋನ್ ಬರ್ತಾನೆ ಕಂಚಾದ ಬನ್ನಿ ಶೋಕಾಂಡ್ ಓಕೆ ರಂಜಿತನ್ನೇ ತಿಳ್ಕೊಳ್ಳಿರಿ ನಕ್ಕುಲ ಸಹದೇವ ತಾಯಿ ಯಾರು ಕೇನದಲ್ಲಿರಿ ಕುಂತ್ಯಾ ಗಾಂಧಾರಿ ಸಾರಿ ಹತ್ತ ನಕ್ಕುಲ ಸಹದೇ ಮುಕ್ಕುಲ ಅಕ್ಕುಲತ್ತೆ ಪಾಂಡವಿರತ ಮಂಡೋದರಿಯ ಸೌರವ್ ಗಂಗೂಲಿ ಹೆಂಡತಿ ಹೆಸರೇನು ಅಯ್ಯೋ ಅವು ಗೊತ್ತುಜ್ಜಿ ಕುಂತಿ ಅಕ್ಷಿತ ಕುಂತಿ ಬಣ್ಣದಲ್ಲಿರಿ ಓಕೆ ಅವಿಯೇರಿ ನಿನ್ನೆ ಆಂಟಿ ಅವನಲ್ಲಿರು ಕುಂತಿ ತಪ್ಪು ಬೊಕಯ್ಯರು ಶ್ರೀ ಪಲ್ನೆ ಪುಲ್ಲು ಪಲ್ನೆ ರಕ್ಷಣೆ ತಪ್ಪು ಯಾನೆಲ್ಲ ಕೇಂದ್ರನ ಗೊತ್ತುಜ್ಜಿ ರಕ್ಷಣನ್ನ ಕುಂತಿ ಮದ್ರಿಂದ ಲೆತ್ತೊಂದು ಪಕ್ಕ ಗೊತ್ತು ಶಿಂತಿ ಮಂಡೋದರಿ ಅಂದಂತ ಅವು ಪಾಂಡೆಯರು ನಮ್ಮ ಪೂರ ಮಂಡೋದರಿ ಅದ. ಬನ್ನಿ ಬನ್ನಿ ಜನರೇ, ಬಂದು ಲೈಕ್ ಕೊಡಿ, ಹಾಗೇನೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇದ್ದೀರಾ ಲೈಕ್ ಕೊಟ್ಟು ಹೋಗಿ, ಸುಮ್ಮನೆ ಬಂದು ಓಡಿ ಹೋಗುದು ಯಾಕೆ? ಒಂದು ಲೈಕ್ ಆದರೂ ಕೊಡಿ, ಸಬ್ಬು ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಾವು ಇಷ್ಟು ಖರ್ಚು ಮಾಡ್ತಾ ಇದ್ದೇವೆ, 5,000 ಒಂದೊಂದು ಪ್ರಶ್ನೆಗೆ. ಅದೇ ರಂಜಿತನ್ನ ಓಲ್ಲಾರಿ ಇನ್ನ ಪ್ರಶ್ನೆ ಬರೊಂದಿಜ್ಜಿ ಅಲ್ಲ ಪಕ್ಕ ಉತ್ತರ ಕೊರ ಮೇಲೆ ಬರ್ತೀರಲ್ಲೇ ಮಾಡ್ರಿ ಮಂಡೋದರಿನ ಅರ್ಜೆಂಟ್ ಇಡು ಬರಂಡ ಅಂಚೆನೆ ಹ್ಯಾಪಿ ಮಾಡ್ರಿ ಎಂದು ಅಯ್ಯೋ ದೇವ್ರೆ. ಮಾದ್ರಿ ದೇವಿ ಓ ಅಂದ. ಶ್ರೀನಾಥ್ ಎಲ್ಲೇ ಮಾರ್ನಿಂಗ್ ಬೇಗ ಲಕ್ಕೊಡು ಅನ್ನೋದಲ್ಲಿ ಎಲ್ಲ ಕಾಣರೇನ ಪೂಜೆ. ಬನ್ನಿ ಜನರೇ ಬನ್ನಿ, ಯಾರೆಲ್ಲ ಲೈವಲ್ಲಿ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಟ್ಟು ಹೋಗಿ. ಯಾನ್ ಪಂಡಂಗನೆ ಹೋದ ಹಾಪನ್ ಮಾರೆ. ಎಸ್ ಯಾನು ಬೇಲೆ ಬಿಡ್ತೆ ಅನ್ನೋದಲ್ಲಿ ಹೌದನಿ ಚಲೋ ಬೇಲೆದ ಬಗ್ಗೆ ಅಂತ ಪಾತಿರ್ಗ ಮಲ್ಲೆಚ್ಚಿ ದಯ ಬೇಲೆ ಬುಡಿಯಾರು ದಾದ ಬೇಲೆ ಬುಡಿಯಾರು ಇರು ಅಂಚನೆ ಅಂತ ರಿಯಾಕ್ಷನ್ಲ ಕಡಪುರ್ಲೆ ನಿಕುಲು ಎಲ್ಲ ರಿಯಾಕ್ಷನ್ ಕಡಪುರೊಂದು ಜರ ರೈಟ್ ಸೈಡ್ ನಿಕಲ್ನ ಚಾನೆಲ್ದ ರೈಟ್ ಸೈಡ್ ಉಪ್ಪುನತ ಅವೆಲ್ಲ ಒಂಚೂರು ಕಡಪುರೊಂದು ಉಪ್ಪುಳೆ ಅಪ್ಪ ನಿಕಲ್ ತೂವೊಂದುಲ್ಲಾರಂದ ಆಪುನು ಅರೆ ನಾ ಪೂಜೆಗೆ ಕಾಸು ಕೊರ್ ಪೂಜೆರಿ ಓ ಅಂದ ಅಚ್ಚ ಬೇಲೆದ ಅಚ್ಚ ಅವೇನು ಪಂಡಿನಾ ಓಕೆ ಪೂಜೆದ ಬೇಲೆ ಬುಡ್ನ್ಯಾ ಓಕೆ ಒರಾನೆ ಕಡಪುರ వచ్చి ಅಂಚೆ ಒರಾನೆ ಒತ್ತದು ಬಿಡೋಚ್ಚಿ ಮಾತೆಲ್ಲ ಒಂಜಿ ನಡು ಬಿಡ್ಲಿ ನಾನು ಪಣ್ಣಾಗ ಮಾತ್ರ ನೆನಪಾಪಿ ನಿಕ್ಲೆಗ್ ವಾಟ್ ಈಸ್ ದಿಸ್ ಬ್ರೋಸ್ ಕಜಿಪು ದಾದ ಈರೆಗು ಅಂದು ಕೇಂದ್ರೇರಿ ಏರು ಎಂಕ ಬೆಂಡಿಕಾಯಿ ಉಪ್ಪುಗರೆ ಅಮ್ಮ ನಮಸ್ಕಾರ ಎಂಚ ಒಲ್ಲಾರು ಒಣಸಾಂಡೆ ದಾದೆ ಕಜಿಪು ರಂಜಿತ್ ಶ್ರೀಲಂಕಾದ ಬೋರ್ಮಂಡೆ ಮಾಜಿ ಪ್ಲೇಯರ್ ಯಾರು ಸನತ್ ಜಯಸೂರ್ಯ ಯಾನ್ ಕಡಪುರಿಯ ನಡುಟು ಬಂದಿರು ಓ ಅಂದ ಓಕೆ ಆರು ಉಲಾಯಿಲ್ಲೇರು ಓಕೆ ರಂಜಿತನ್ನೇ ಕೊರ್ಪೆ ಶ್ರೀನಾಥ್ ಒನ್ನೊಂದಿರು ಓಕೆ ಶೀ ಒನ್ನೊಂದಿರು ಶೇ ಅಯ್ಯ ಒನ್ನೊಂದಿರು ಇತ್ತೆ ಪಣ್ಣೆ ಒನ್ನೊಂದಿರು ಯಾನ್ ಬಂದ ಆಂಡ್ರು ರಣಜಿ ಸನತ್ ಜಯಸೂರ್ಯ ಅಂತ ಕೂಡ ಪಲ್ಲೆ ಅಮ್ಮಗ ಅಮ್ಮ ನಮಸ್ಕಾರ ಎಂಚ ಉಳ್ಳಾರು ಒಣಸಾಂಡೆ ದಾದೆ ಕಜಿಪು ಬೊಕ್ಕ ಮರ್ದುಪುರ ಪರಿಹಾರ ಅಕ್ಕಾಗ ನಮಸ್ಕಾರ ಎಂಚ ಉಳ್ಳಾರು ಭವ್ಯ ಬತ್ತಲ್ಲ ಹಾಯ್ ಮಾಮ ಬಣೊಂದು ಹಾಯ್ ಭವ್ಯ ಶ್ರೀನಾಥ್ ಈರೆ ಎಂಕುಲು ಟೈಪ್ ಮನ್ಪುನ ದುಂಬು ಪನ್ಪಾರ ಬಣೊಂದುಲ್ಲೇರು ಅವು ಬಣ್ಣ ಗೊತ್ತಿದ್ದೀನಿ ಪನ್ಪಿನಿ ದಾದ ಅನ್ಪುನು ಯಾ ಓಕೆ ಯಾನ್ ಬಾಯ್ಡ್ ಪನ್ಪಿನತ ಯಾನ ಟೈಪ್ ಅನ್ಪೋಡ ಕರೆಕ್ಟ್ ನವೀನ್ ಬ್ರೋ ಬಣೊಂದುಲ್ಲೇರು ನಾರಾಯಣ ಕುಲಾಲ್ ಹಾಯ್ ಭವ್ಯ ಬಣೊಂದುಲ್ಲೇರು
ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ಲಕ್ಷ ನಿಖುಲ್ ಅಂಚರಿ ಒಂಜಿ ಪ್ರಶ್ನೆ ಪಾಡ್ಲಿ ಅವೇ ಎಡ್ಡೆ ಬಿಡಿಜಿರಲ್ಲ ಯಾನು ಒರಿಯಕ್ಕೆ ಏನು ಹೇಳ್ದು ಎನ್ನೆಲ್ಲ ಒಂಚಿರಿ ಮಂಡೆ ಮಲ್ಲ ಹಾಕ್ಬೇಕು ಇತ್ತೇನೆ ಮಲ್ಲ ಉಂಡು. ಭವ್ಯ ಎಂಚ ಉಳ್ಳರಕ್ಕೆ ಏನಂದ್ರೆ ಭವ್ಯನ ಆಂಡ ಅಪ್ಲೋಡ್ ಆಂಡ ಏಪ ಅಪ್ಲೋಡು ಲೈವ್ ಏಪ ಶುರು ಮಾಡ್ಬಿಡಮ್ಮ ಇಂಕೆ ಏನ ತಿಕ್ಕೊಂದು ಜೀರ್ ಲೈವ್ ಅನ್ಪೇರೆ ಮಾತಾಡಲ್ಲ ಇನ್ಸ್ಟಾಗ್ರಾಮ್ ಇಜ್ಜು ಅನ್ಪೇರೆ ಅವು ಇದು ಪ್ರಾಬ್ಲಮ್ಗೆ ಮೋಸ ಮಾಡಿ ಭವ್ಯ ನೀನು ಓದೆಯಾ ಒಂದು ಲೈಕ್ ಕೊಟ್ಟು ನೀನು ಬಂದೆಯಾ ತುಳುತ್ತ ಫಸ್ಟ್ ಮೂವಿ ಓ ಬಲೆ ಚಾಬರ್ಕ ಎನ್ನ ಬರ್ಡೇ ಏಪ ಪನ್ನೆ ಅಂತ ಕಾಣೋದು ಭವ್ಯ ಹಾಯ್ರಾಗ ನಿನ್ನ ಬರ್ತ್ಡೇ ಇಜ್ರಲ್ಲ ನೆನಪಿ ಅಪ್ಪುಜಿ ಏಪಲ್ಲ ಇಂಕ ಆಗಸ್ಟ್ ಡಾತ ಬರ್ಪಿ ತಿಂಗಳು ಬರ್ಪುಣ ಪಿಂಕಿನ ನಿನ್ನ ಬ್ರೋ. ಓಕೆ ಓಕೆ. ರಂಜಿತನ್ನೇ ಸೌತ್ ಆಫ್ರಿಕಾದ ಮಾಜಿ ನಂಬರ್ 1 ಫೀಲ್ಡರ್ ಜಾಂಟಿ ರೋಡ್ಸ್ ಪಾಪ ಅಕ್ಳಿಗೆ ಬೆಚ್ಚಾಪ ನಂದು ಯಾನು ಟೈಪ್ ಅಂದ್ಬಿಟ್ಟು ತುಂಬೆ ಪನ್ಪೇರು ಮೇರೆಂದು ಆಗಸ್ಟ್ 19 ಅಂದ್ಕೇನು. ಓಕೆ, ಲೈವ್ ಸ್ಪೆಷಲ್ ಮಾಡ್ಬೇಕು ಬರ್ತ್ಡೇ ದಾನಿ. ಎಸ್ ಕರೆಕ್ಟ್ ಬ್ರೋ ನವೀನ್ ಪಣಂದ್ರೆ ಥ್ಯಾಂಕ್ ಯು 10 ಸಾವಿರ ಕೋಡೆದ ಇನ್ನು ಫಿರವತ್ರ ಹಿಂಗೆ 10 ಸಾವಿರ ಶ್ರೀನಾಥ್ ಹೇಳ್ತಂದುಲ್ಲೇರು ಅಗಳು ಟೈಪ್ ಅಂದ್ಬಿಟ್ಟು ತುಂಬ ಯಾರು ಬಂದ ಅಪ್ಪ ಮನಸ್ಸು ನನ್ನಂತ ವೇಟ್ ಬಂತು ಮನ್ಪೇವೆ ಮನ್ಪುಗ ಲೈವ್ ಬಂದ್ರೆ. ಓಕೆ ಓಕೆ. ಈ ಅಪ್ಲೈ ಮನ್ಪು ಶುರು ಈಗ 24 hours ತಾಗುಂಡವ ಎಲ್ಲೇ ಎಂಚ ಮನ್ಪಿ ಎಲ್ಲೇ ಅಪ್ಲೋಡ್ ಮನ್ಪು ವಿಡಿಯೋ ಅಪ್ಲೋಡ್ ಮಂತು ಬಿಡು ಐದು ಬೊಕ್ಕ ಸೀದಾ ಲೈವಿಗೆ ಅಪ್ಲೈ ಮನ್ಪು ಬೊಕ್ಕ 24 hours ಬೊಕ್ಕ ವಾಪುಡು ಮನ್ಪು ಲೈವ್ ಮನ್ಪು ಲೈವ್ ನಾರಾಯಣ್ ಕುಲಾಲ್ ಓ ಮೂವಿ ಬಂದಿದ್ದಾರೆ ಭವ್ಯ ಆಯ್ತು ರಿಷಾ ಬಂದಲ್ಲೇ ನಾರಾಯಣ್ ಕುಲಾಲ್ ಅಪ್ಲೋಡ್ ಮಲ್ಪುವರ ಎಲ್ಲಗೆ ಏನಂದ್ರೆ ಎಲ್ಲ ಮಂತನ ಶನಿವಾರ ಐತಾರ ಪೂರ ತೂಂದು ಪೇರು ಐತಾರ ಎನ್ನ ಬರ್ಪುಣ 8 ಗಂಟೆಗೆ. ಸೊ ನಿನ್ನ ಎಲ್ಲ ಎಡ್ಡೆ ನಿನ್ನೆನು ತೂದು ಬಿಡ್ಪೇರು ಪೂರ ಬೊಕ್ಕ ಎನ್ನ ತೂಪೇರು ಹಂಚಿ. ಶ್ರೀನಾಥ್ ಸೌತ್ ಆಫ್ರಿಕಾದ ಇತ್ತೆದ ಟೆಸ್ಟ್ ಕ್ಯಾಪ್ಟನ್ ಏರು ಆಯ್ ಮಾರೆ ಮುರಣಿ ನೋ ಇಜ್ಜಿ ಮರತನ್ ವಿಡಿಯೋ ಪಿರ ಆಟಿ ಆಯ್ ಬೊಕ್ಕಗೆ ಹೌದಾ ಈಗ ಅಂಚದಾಲ ಇಜ್ಜಪ್ಪ ಒಂಜಿ ವಿಡಿಯೋ ಪಾಡುಳ್ಳಿ ದಾಲಾಪುಜಿ ಆಟಿಡ್ ಅಂಚದಾಲಜ್ಜಿ ಕುಂಟೆ ಇಂಬೆ ಕುಂಟೆ 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 ಟೆಂಡ ಬೌಮ ಟೆಂಡ ಬೌಮ ಮುರಡಿ ಜಿಮ್ಮುಡು ತೂನಾಗ ಮ್ಯಾಚ್ ಆವಂತು ನಾನು ತೂಯ ಮಾರ ಕುಂಟನು ಕಾರ್ ಬ್ಯಾನ್ ಅದು ಬಲ್ತಂತೆ ಪಾಪ. ಬನ್ನಿ ಬನ್ನಿ ಜನರೇ ಬನ್ನಿ, ಟೆಂಡ ಬೌಮ ಇದ್ದಾರೆ ಇಲ್ಲಿ. ಟೆಂಡ ಬೌಮನಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಎಲ್ಲರೂ ಒಗ್ಗಟ್ಟಾಗಿರೋಣ ಬನ್ನಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾವು 50 ಲೈವಿಗೆ 50 ಲೈಕಿಗೆ ಕಾಯ್ತಾ ಇದ್ದೇವೆ, ಆದರೆ 29 ಆಗಿದ್ದು ಈಗ. ಸೊ ಯಾರೆಲ್ಲ ಕೊಡಲಿಲ್ಲ ಪ್ಲೀಸ್ ಕೊಟ್ಟು ಬಿಡಿ, ಮತ್ತು ನಮ್ಮ ಟೈಮು ಖಾಲಿ ಆಗ್ತದೆ, ಮುಗೀತದೆ. ಈಗ 11 ಗಂಟೆ ಆಯಿತು ಊರಲ್ಲಿ, ಇನ್ನೊಂದು ಅರ್ಧ ಗಂಟೆ ಯಾರಾದರೂ ಕೂತ್ಕೊಳ್ಳುವ ಅಂದರೆ ಕೂತ್ಕೊಳ್ಳೋದು, ಮತ್ತು ನಮ್ಮ ಇವರು ಬರ್ತಾರೆ ಅರ್ಧ ಗಂಟೆ ನಂತರ. ಎಲ್ಲ ಅಲ್ಲಿದ್ದಾರೆ ಈಗ ಪ್ರೀತಿ ಅಕ್ಕನ ಹತ್ರ. ನಾಗರ ಪಂಚಮಿ, ರಂಜಿತ್ ಯುಗಾದಿ, ಟೆಂಡತ್ತಿ ಟೆಂಬ. ಓಕೆ, ಅವು ಅರ್ಥ ಅಂಡತ್ತೆ ಯಾವ ಟೆಂಬ ಅಂದದ ನಾಗರ ಪಂಚಮಿ ಯುಗಾದಿ ಪುರ ತುಳುನಾಡ ಫಸ್ಟ್ ಪರ್ಬವು. ಅಚ್ಚ ತುಳುನಾಡದ ಫಸ್ಟ್ದ ಪರ್ಬ ಆಟಿದ ಅಮಾಸೆ. ಒಂದ ರೈಟಾ ತಪ್ಪ? ಮುಪ್ಪ ಆಯಿತು ಮನಲ್ಲಿ. ಓಕೆ ಥ್ಯಾಂಕ್ ಯು. ಬನ್ನಿ ಜನರೇ, ಬಂದು ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡಿ. ಹಾಗೇನೆ ನಮ್ಮ ಲೈವನ್ನು ಲೈಕ್ ಮಾಡಿ. ಯಾರೆಲ್ಲ ಸಬ್ ಮಾಡಲಿಲ್ಲ ಎಂಕಲ ಗೊತ್ತಿಜ್ಜು ಅನ್ನೋದು ಲೇಬ ಅದಾದೇ ಒಬ್ಬ ಪ್ರಶ್ನೆ ನಿನಗೇನು. ಓ ದೇವರೇ, ಎಂಚಿನಪ್ಪ ತಿರುಣಿಯ ಮೊಕಲ್ಪುರ. ಹೋ 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 ಓಹೋ, ಯಾವ್ದು ಇದು ಮಾಡೋದಿಲ್ಲ. ರಂಜಿತಣ್ಣಗೆ ಪ್ರಶ್ನೆ, ರಂಜಿತಣ್ಣ ಉಂಟು ಪ್ರಶ್ನೆ. ಗಾಂಧೀಜಿ ತರೇಕ ಕುಜಲ ದಾನ ಇಜ್ಜಿ ಬೊಕ ಕರ್ಮೋಕೆ ಎನ್ನಿ ಆನಂದಿಲ್ಲ ರಂಜಿತನಿ.
ಗಾಂಧೀಜಿನ ತರೇಟೆ ಹತ್ತ ಮರೆ ನನ್ನ ನಮ್ಮ ತರೇಟೆ ಒರಿಯೊಂದು ಇಜ್ಜಿ ಮೂಲು ಅರ್ನಂಡಲ ಪಾಪ ಏತು ವರ್ಷದ ದುಂಬು ಬಲೆ 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 ಬನ್ನಿ 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 ಬಲೆ ಬಲೆ ನಾರಾಯಣ್ ಅರ್ನ ಬಾರ್ಬರ್ನ ಕೈತ ಗುಣ ಎಡ್ಡೆ ಇಜ್ಜಿ ಅಂಚ ಅರ್ನ ಬಾರ್ಬರ್ನ ಅರೆ ಈಗ ಬಾರ್ಬರೇ ಬುರ್ಚಾತ ಮಾರೇದಿ ಕುಜಲ ಇಜ್ಜಿನ ಬಾರ್ಬರ್ದ ಇದು ವಾಟ ಬ್ರೋ ಅರೆ ನಾ ಬರ್ಚಿನ ಕರ್ಬದ ಅಂದ್ಕೊಂಡು ಇಜ್ಜಿ ಅವು ಆರು ಚಕ್ರ ಎತ್ತನ ಚರಕ ಎತ್ತನತ್ತ ಚರಕ ಆರು ಪೊಲ್ನಾಗ ಮಂಡೆ ತೀರ್ಥ ಮಂತಂತೇರು ಅವು ಚರಕಾಗು ಪೂರ ತಾಗದಾಗದು ಕುಜಲ್ ಹೋಯ್ತು ಹೋಯ್ತು ಪೋತೀನಿ ನಾಯಿ ಬೀಲಾಡ ಒಂದು ದಾಯ ಪಂಡ ನಾಯಿ ಬೀಲೋಗು ನಾಯಿ ನಾಡ್ಯಾರ ಅಪ್ಪು ಜೈಕ್ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಲೈವ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ವಿಡಿಯೋವನ್ನು ಎಲ್ಲ ಸಪೋರ್ಟ್ ಮಾಡಿ ನಾಯಡಕ್ಕೇನು ಅನ್ನೋ ರಕ್ಷಣೆಗಳು ನಾಯಡಕ್ಕೇನು ನೋಡ್ಚಿಮ್ಮೆ ಬೀಲ್ ಆಡ್ಯಾರ ಆಪುಜಿ ಜೈ ಜೈ ಕರೆಕ್ಟ್ ಆನ್ಸರ್ ಮಾಡೋದಿಲ್ಲೇರು ಸರಿದ ನಾನು ತಿಳ್ತಂದಿಲ್ಲರು ಈ ಲಕ್ಕೆ ಪೋ ಅನ್ನೋದಿಲ್ಲೇರು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಪುಚ್ಚ ಕಣ್ಣು ಮುಚ್ಚಿದ ಪೇರು ಬರ್ಪಿನಿದಾ ಈಗ ಇಂದು ಮಾಮು ಎರಡ ಕೇಂದಿರು ಒಂಡೇರು ರಂಜಿತನ್ನ ಎಲ್ಲಿ ಹೋದ್ರಿ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಹೋಗದು ನೆಲವ ಬಿಟ್ಟು ನೇರ ಮೇಲೆ ಶ್ರೀಲಂಕಾ ಶ್ರೀಲಂಕಾ ಇಸ್ ದ ರೈಟ್ ಆನ್ಸರ್ ನಿಕ್ಳೆಗೆ ಏರೆಗ್ಲ ಗೊತ್ತುಜ್ಜಿ ಅವು ಅರ್ನ ಜೆನೆಟಿಕ್ಸ್ ಬಣದಲ್ಲೇರು ದಾದ ಮೆಂಚ ಉಂಡ ಏಪ ಕೇಂಡಿನಿಗೆ ಪುಚ್ಚದ ಕೇಣ್ಣೆ ಬಣದಲ್ಲಿ ಸರಿ ತಾನೆ ಸರಿ ಆನ್ಸರ್ ನವೀನ್ ಬ್ರೋ ಬಣದಲ್ಲಿ ರಂಜಿತನ್ನೇ ಅದರ ನಾಯಕನ ಹೆಸರು ರಣತುಂಗ ಅರ್ಜುನ್ ರಣತುಂಗ ಪಾಕತ ಕೆಂಡರೆ ಮಂಡೇರು 96 ಶ್ರೀಲಂಕಾ 92 ಟು ಪಾಕ್ ವಸೀಮ್ ಅಕ್ರಮದನ್ನ ಇಜ್ಜಿ ಮಾರ್ರೆ ಮನದಲ್ಲಿ ಎಸ್ ಸರಿ ಆನ್ಸರ್ ಪಡೋದಿಲ್ಲ ಥ್ಯಾಂಕ್ ಯು ರಂಜಿತನ್ನ ಇರ್ನ ಕಾಸು ಪೂರ ಫೋನ್ದುಂಡವೆ ಇರ್ ಮುರಾಣಿಗೆ ಎಂದಿದಾರತ್ತ ಪೂರ ಕಾಸು ಪಿರ ಬತ್ತನಿತ್ತೆ ಚೆಕ್ಕಲ ಪಿರದೆ ತೊನ್ನನ ಕೇಂಡೆ ಫನ್ಪೆ ಬಂಡೀರು ಬನ್ನಿ ಬನ್ನಿ ಜನರೇ ಬಂದು ಲೈವ್ಗೆ ಲೈಕ್ ಕೊಡಿ ನಾವು ಕೇಳುವ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಇಮ್ರಾನ್ ಖಾನ್ ಓಕೆ ಓಕೆ ಸರಿ ಸರಿ ಇಮ್ರಾನ್ ಖಾನ್ ಕರೆಕ್ಟ್ ಆನ್ಸರ್ ಯಸ್ ಅಲ್ವಿನ್ ಬ್ಲಾಗ್ಸ್ ಬರ್ತೀರಿ ಹಾಯ್ ಅಲ್ವಿನ್ ಅನ್ನ ಇಂಚೋಲರ್ ಸೌಖ್ಯನೇ ಗುಡ್ ಈವ್ನಿಂಗ್ ಪಣದುಲ್ಲೇರಿ ಗುಡ್ ಈವ್ನಿಂಗ್ ಸಪೋರ್ಟ್ ಮಾಡ್ಬಿಡಕ್ಕೆ ಥ್ಯಾಂಕ್ ಯು ಸೋ ಮಚ್ ನೈಸ್ ಶೇರಿಂಗ್ ಹ್ಯಾಶ್ಟ್ಯಾಗ್ ಅಲ್ವಿನ್ ವ್ಲಾಗ್ ಫ್ರಮ್ ದುಬೈ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೋ ಮಚ್ ಅಲ್ವಿನ್ ವ್ಲಾಗ್ಸ್ ಹಾಯ್ ಪಣದುಲ್ಲೇರು ಹತ್ತು ಮಾಮು ಪಣದುಲ್ಲೇರಿ ಅಲ್ವಿನ್ ವ್ಲಾಗ್ ಸೂಪರ್ ಸೂಪರ್ ಪಣದುಲ್ಲೇರಿ ಥ್ಯಾಂಕ್ ಯು ಸೋ ಮಚ್ ಅಲ್ವಿನ್ ಅನ್ನ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ನಮ್ಮವರ ಲೈವ್ ಮನ್ಪುಗಾನೆ ಒಟ್ಟಿಗೆ ಶೇರಿಂಗ್ ಇಂದೇಟು ಟುಗೆದರ್ ದುಬೈ ದಾಖಲಾಂಡಲ್ಲಿ ಯಾರು ತಿಕ್ಕುವರ ತಗೊಂಡು ಮಾರೆ ಊರು ದಾಖಲೆಗೆ ಟೈಮಿಂಗ್ ಸೆಟ್ ಆಪುಜಿ ಬೊಕ್ಕ ಅಕ್ಲೆಗೆ ಎಂಚ ಒಂದು ಕಾಡಪುರ ಲಿಂಕ್ ಕಾಡಪುರ ಪ್ರಾಬ್ಲಮ್ ಉಂಟು ಅಂದಿ ಓಕೆ 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 ಬನ್ನೊಂದುಲ್ಲೇರು ಅಂಚ ಓಕೆ ಓಕೆ ಟುಗೆದರ್ ಅಂದಂದು ಬೊಕ್ಕ ಎಲ್ಲ ರಜೆ ನಾನು ಇಕ್ಕಿಗೆ ಬನ್ನಿ ಬನ್ನಿ ಜನರೇ ಬಂದು ಲೈವ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮೆಸೇಜ್ ಆಗ್ತಾ ಇರಿ ಮೆಸೇಜ್ ಬರಲೇಬೇಕು ಯಾವಾಗಲೂ ಈ ಬಂಧನ ಜನುಮ ಜನುಮದ ಅನುಬಂಧನ ಈ ಪ್ರೇಮ ಸೈಫ್ ಅಲಿ ಖಾನ್ ತಂದೆ ಹೆಸರು ಏನು ಅವರೊಬ್ಬ ಮಾಜಿ ಕ್ರಿಕೆಟಿಗ ಪ್ಲೇಯರ್ ಪಟೌಡಿ ಪಟೌಡಿ ಪಟೌಡಿ
उसका नाम है पटावडी इज करेक्ट बट कुडंजी पुदर मरतबोदु निंಗೆ ಫುಲ್ ನೇಮು ಅಜಿತ್ ಅತ್ ಅಲಿಖಾನ್ ಪಟೌಡಿಯಾ ಮನ್ಸೂರ್ ಅಲಿಖಾನ್ ಪಟೌಡಿಯಾ ಓಕೆ 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 ಪಟಾವಡಿ ನೆನಪಿತ್ತೆ ನಿಂಗೆ ಅಲ್ಲೇ ಪುದಾರ್ ಕರೆಕ್ಟ್ ನೆನಪಾಯ್ತು ಓಕೆ ಬಡೇದಿ ಕರೀನಾ ಕಪೂರು ಮಗೆ ಎಂಬೆ ಎಂಜಿನ ಪುದಾರ ಏನ ಕಾಯಿ ಶಾಯ ರಂಜಿತನ್ನೆ ಮನ್ಸೂರ್ ಅಲಿ ಖಾನ್ ಪಟಾವಡಿ ಬಂದ್ರೆ ಓಕೆ ಅರ್ಧ ಕಾಸಲ್ಲ ದಿಕ್ಕೋತೆ ಒಂಜಿ ಸಾರ ಓಕೆ ಮೂಜಿ ಪುದಾರಿಗೆ ಒಂಜಾರ ಸಾರ ಓಕೆ ರೆಡ್ಡರ್ ಸಾರ ರಂಜಿತನ್ನೆ ತಿಮೂರು ತೈಮೂರು ಬಲ್ಲೆ ಮಾತಾಡಿ ಬನ್ನಿ ಮಾತಾಡಿ ಲೈಕ್ ಕೊಟ್ಟು ಹೋಗಿ ಸಪೋರ್ಟ್ ಮಾಡಿ ಯಾರೆಲ್ಲ ಇದ್ದೀರಿ ತೈಮೂರ್ ಎಲ್ಲಿ ಹೋದ್ರೆಲ್ಲ ಸಂಪತ್ತನ್ನ ಇನ್ನೂ ಬರಲಿಲ್ಲ ಮತ್ತೆ ನಮ್ಮ ಶ್ರೀನಾಥ್ ರಾವ್ ಎಲ್ಲಿ ಹೋದ್ರು ಮ್ಯಾಚ್ ನೋಡ್ತಾ ಇದ್ದೀರಾ ಎಷ್ಟಾಯ್ತು ಸ್ಕೋರು ಯಾಕೆ ಹೀಗಾಯಿತು ಯಾರು ಮೆಸೇಜ್ ಆಗ್ತಾ ಇಲ್ಲ ಏನು ವಿಕೆಟ್ ಬೋಣ್ ಮಾರೆ ವರಾಣೆ ವೆರಿ ಗುಡ್ ಪಟ ಬೋಣ್ ಮಾರೆ ಪಟ ನೂತಾಯಿ ವಾಕ್ಯ ಮಂಗಿ ಸಪೋರ್ಟ್ ಪಣುಲೇರು ರಂಜಿತನ್ನೇ ಅಕ್ಷಯ್ ಕುಮಾರ್ ನಟಿಸಿದ ಕನ್ನಡ ಮೂವಿ ನೇಮ್ ಒಂದು ಪಣುಲೇರು ಆಯ್ ಕನ್ನಡ ಮೂವಿ ಬೈದೇನೆ ಹೆಂಗೆ ಗೊತ್ತಿಜಪ್ಪ ಯಾಂತೂ ನ್ಯೂಸ್ ಕೊಡ್ತಿದ್ದೀರಿ ಎಂಕೆ ಎಂಡ ಬಂತಿನೇಜಿ ಪನ್ಪುಜಿ ಕನ್ನಡ ಮೂವಿ ಅಕ್ಷಯ್ ಕುಮಾರ್ ಕನ್ನಡ ಮೂವಿ ಅದಪ್ಪು ಏನಾಗಣ ಗೊತ್ತುಂಟಾ ಯಾರಿಗಾದ್ರೂ ಗೊತ್ತಿದಾ ನಮ್ಮ ಲೈವಲ್ಲಿ ಇರುವವರಿಗೆ ಅಕ್ಷಯ್ ಕುಮಾರ್ ಅವರ ಕನ್ನಡ ಮೂವಿ ಯಾವುದಂತ ಗೊತ್ತುಂಟಾ ನನಗಂತೂ ಗೊತ್ತಿಲ್ಲ ಟಿವಿಡ್ ದೀತ ಡಿಲೀಟ್ ಆಪುಜಿ ಡಿಲೀಟ್ ಮಲ್ತಾನಗೆ ವಿಷ್ಣುವರ್ಧನ್ ಮೊಟ್ಟು ಅನ್ನೋದಿಲ್ಲ ವಿಷ್ಣುವರ್ಧನ್ ಒಟ್ಟ ಅವೇ ಕನ್ನಡ ಯಾನು ಬಂದ ಮೂವಿ ಯಾನು 1995 ಬೊಕ್ಕ ಕನ್ನಡದ ಮೂವಿದ ಗೊತ್ತೇ ಇಜ್ಜಿಂಗ್ ದಾದಂದೆ ಮೂವಿ ಲೋಕೊರ್ದೆ ಅನ್ ಪಿದೇ ಬೈದೆ 95 ಬೊಕ್ಕ ಗೊತ್ತಿಲ್ಲ ರೂಟ್ ಮಂಗೆ ಅವೇರು ರೂಟ್ ಮಾಂಗೆನಾ ಈ ಮಂಗೆ ಎಂದು ಬರೆಯೋಚು ಮಾರ್ಯ ಓ ದೇವರೇ ರಂಜಿ ಸಾಲಿಯನ್ ದುಂಬು ಬಣಂದುಲ್ಲೇರು ದುಂಬು ಅಕ್ಷಯ್ ಕುಮಾರ್ ವಿಷ್ಣುವರ್ಧನ್ ಒಟ್ಟಿಗೆ ಪಿಕ್ಚರ್ ಬಂದ ವಿಷ್ಣು ವಿಜಯನ ಗೊತ್ತುಚ್ಚಿ ಅಂದೆ ಹೆಂಗೆ ಗೊತ್ತು ಜಪ ಹೆಂಗೆ ಅಂಚೆ ಪ್ರಭುದವ್ರು ಗೊತ್ತು ಜಪ ಎಂಡ ಪಂಡಿತ್ತಿರಿ ಎರಡ ಪಂಡ್ರೆ ಅಂದ ವಿಷ್ಣು ವಿಜಯನ ಓಕೆ ಬನ್ನಿ ಜನರೇ ಯಾರೆಲ್ಲ ಇದ್ದೀರಿ ಬನ್ನಿ ನುತ್ತ ಇವ ಹಾಕಿನಿ ರೂಟ್ ಮಂಗೆ ಎಂದು ಬನ್ನಿ ಓ ಅಂದ ಆಯ್ ಪಾಪ ಹಾಕಂದೆ ಬಕ್ಕ ಹಾಕಲು ವಿಕೆಟ್ ತೆತ್ತಿಜೇಡ ಬಕ್ಕ ಹಾಕಂದೆ ಕುಳ್ಳುವೆನಾಯ್ ಐದು ಬಕ್ಕ ಆಯ್ ನಮ್ಮ ಬೇಣು ಸ್ಟ್ರೋಕ್ ಉಳ್ಳೆ ಆಯ್ ಸಂಪತ್ತನ್ನ ಬ್ಯಾಕ್ ಸಂಪತ್ತನ್ನ ಬಂದರು ಸಂಪತ್ತನ್ನ ಎಲ್ಲ ನಡೆ ಬರ್ತಿದ್ದೀರಾ ಆಯ್ ಫಂಡ್ ಜನ ರಂಜಿತ್ ಸನತ್ ಜಯಸೂರಿ ಹೈಯೆಸ್ಟ್ ಸ್ಕೋರು ಒನ್ ಡೇದ 8th 189 ಅದಾನುಂಡವು 183 189 ಹತ್ತು 196 ಅನ್ವರ್ ಹಾಕಿನಿ 198 ಅದನ್ನ ಸಚಿನ್ ಸಂಪತ್ತನ್ನು ಯಾನು ಬರ್ಪೆ ಗೊತ್ತಿತ್ತಂಡ ಅಂದ್ ಬಂಡೇರಿ ಈರು ಬರ್ಪಾರ ಗೊತ್ತಿತ್ತು ನೀರು ಪಂತಿಜಾರ ಬರ್ಪೆ ಅಂದೆ 189 ಕರೆಕ್ಟ್ ಬಂದ್ರೆ ಓಕೆ ರೀ ವೆರಿ ಗುಡ್ ಥ್ಯಾಂಕ್ ಯು 20 ಸಾರ ಬರ್ತೇನೆ ಎಂಚಲ್ಲ ಕೋಡೆ ಅಜ್ಪ ಸಾರುಡು ಅಜ್ಪನ ಏತಕ್ಕೆ ಎಂದಿದೆ ನೀರು ಕೋಡೆ ಎನ್ಪ ಸಾರಣ 14 ಉತ್ತರ ಕೊಡ್ತೇವನಂತೀರಿ 185 ಸಚಿನ್ ಹಾಕಿನಿ 185 ಗಂಗೂಲಿ 5 ಜಾಸ್ತಿ ಹಾಕಿದೆ ನಮ್ಮ ಸೈದ್ ಅನ್ವರ್ 192 196 94 ಅದನ್ನು ದಾದಾ ಪುಂಡು ಮೂಲು ಒಂದು ಕೇಂದ್ರ ಮೂಲು ರಂಜಿತನ್ನೇ ಕೋಡೆ 80 ಸಾರ ಗೆಂದಿದ್ದೇರು
ಆಯ್ತ ಪ್ರಶ್ನೆಗೆ ಏನೊಂದಿಲ್ಲ ಅಂಚೆ ಯಾನು ಇತ್ತೆ ಉತ್ತರ ಕೊಡ್ದು ಇರುವ ಸರದೆ ತೊಂಡೆ ನನ್ನೆಲ್ಲ ಅಜಿಪ ಸರ 2 ಉಂಡು ಅವನ್ ದೆತ್ತು ನೋಡಿತ್ತೆ ಯಾರು ಪ್ರಶ್ನೆಗೆ ಏನೊಂದಿಲ್ಲ ಅನ್ವರ್ 196 ಕರೆಕ್ಟಾ ನನ್ನ ಅಜಿಪ ಸರದೆ ತೊಂಡೆ ಉಂಡು ಐಕೆ ಪ್ರಯತ್ನ ಬರ್ತೀನಿ ಎನ್ನ ಓಡಿ ಎಷ್ಟು ಏತ್ ಪಲ್ನಿ ಈ 7 ರನ್ ಹಾಕದಿನಿವೆ ಅಂತ ತೂತೆ ಎನ್ನಟ್ಟಿಗೆ ನೀ ಗೊಬ್ಬು ದಿನತೆ ಬಲೆ 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 ಸಂಪತ್ತನ್ನ ಪಾತಿರ್ಲಿ ರಂಜಿತನ್ನ ಪಾತಿರ್ಲಿ ಯಾರೆಲ್ಲ ಇದ್ದೀರಿ ನೋಡಿ ನೋಡಿ ಬನ್ನಿ ನಮ್ಮ ಇವರು ಹೋಗಿದ್ದಾರೆ ಯಾರು ನಾರಾಯಣ್ ಕುಲಾಲ್ ಇದ್ದಾರೆ ಮತ್ತು ತ್ರಿಷಾ ಕುಲಾಲ್ ಇದ್ದಾರೆ ಯಾನು ಹಾಕದಿನಿ ಸ್ವಲ್ಪ ಇತ್ತೆ ನೂತ ಇರುವ ಆಂಡು ಒಟ್ಟು ಒಳದಲ್ಲಿ ನಾನು 750 ಕಂದೆ 750 ಹೊಡಿತೆ 350 ಮುಗಿಂಡು ನಾನು ಏತ್ ಬರ್ತುಂಡು ನಮ್ಮ 20 ನಿಮಿಷ ಉಂಟದೆ ಜಾಸ್ತಿ ಜನ ಬರೊಂದಿದ್ದೀರಿಂದ ನೇನಿ ರಂಜಿತ್ ಎಂಕುಲು ಸರಿಗಟ್ಟು 10 ಓವರ್ ಗೊಬ್ಬುನ ಉಂಡಿರು ಅಂದು ಎಂಕುಲು ಇಲ್ಲಡಿ ಜಾಲ್ಡು ಗೊಬ್ಬು ಅಂತೀನಿ ಅಂಡ್ ಎಡ್ಡೆ ಮಜಾ ಆಪುನು ಮಾತ್ರಿ ಒಯ್ತೋಯ್ತು ಹಾಕೊಂಡು ಖುಷಿ ಆಪುನು ರಕ್ಷನ್ ಕುಲಾಲ ಅನ್ವರ್ ಎಡ್ಡೆ ಬ್ಯಾಟ್ಸ್ಮ್ಯಾನ್ ಅತ್ತೆ ಅಂದಂದು ಕರೆಕ್ಟ್ ಎಡ್ಡೆ ಬ್ಯಾಟ್ಸ್ಮ್ಯಾನ್ ಆಯ್ ಕುಲ್ಲುಗ ಚೂರು ಪಾಡ್ಲಿ ಒಳಗಿಲ್ಲ ಅಂದಂದು ಪಾಡೊಂದುಲ್ಲೇನು ಕುಲ್ಲುಗ ಏರು ಪಂಡ್ಲಕ್ಕ ಈರು ಪಂಡಡ್ಡ ಅನ್ನು ಕುಲ್ಲುಣೆ ಎಲ್ಲ ಕಾಂಡ ಹಿಂಗೆ ಕಾಂದ ಪೋಹ ಮನ್ಪೆರುಂಡು ಕಾಂದ ಪೋಹ ಚಾಕು ಮೂಲಂಜಿ ಹೊಟ್ಟೆಲ್ಲಿ ಆಟಿದ ಮನಸ್ಸು ತಿಕ್ಕುನು ಮಾರ ಶೋಕ್ ತಿಕ್ಕುನು ಎಲ್ಲಂಜಿ ಪೋಡ ಅದಾದ ತೂಪಿನಿ ಅನ್ನು ಏರ್ಲಜ್ಜೆ ಒಂದು ರೂ ಆಪುನು ಬಲೆ 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 ಪ್ರಶ್ನೆ ಉಂಡಾ ರಂಜಿತನ ಪ್ರಶ್ನೆ ಆಡ ಪಿರ ಉಂಡಾ ಅಜ್ಪ ಸಾರನು ವಸೂಲು ಅನ್ಪುಡೆ ಇಂಕ್ ಕೇಳ್ನೆ ಲಲ್ಲ ಮುದ್ದಕ್ಕಲ್ಲಿ ತೊಂದು ಬೈದೊಡಿ ಮೈಲಾರಿ ಬರ್ತೀರಾ ಹಾಯ್ ಮೈಲಾರಣ್ಣ ಹೇಗಿದ್ದೀರಿ ಬ್ಯಾಕ್ ಮೈಲಾರಣ್ಣ ಬ್ಯಾಕ್ ಊಟ ಮಾಡಿ ಎಲ್ಲ ಬಂದ್ರ ಅಂತ ಕಾಣ್ತದೆ ಎಂತ ತಿಂದ್ರಿ ಮೈಲಾರಣ್ಣ ಎಂತ ಊಟ ಮಾಡಿದ್ರಿ ಥ್ಯಾಂಕ್ ಯು ಸಪೋರ್ಟಿಂಗ್ ನೀವು ತುಂಬ ಸಪೋರ್ಟ್ ಮಾಡ್ತಿದ್ದಾರ ಥ್ಯಾಂಕ್ ಯು ಯಾನು ಗ್ರೌಂಡುಡಿ ಅಲ್ಪ ಎನ್ನ ಔಟ್ ಇಜ್ಜಿನ ಪಂಪೇರ್ನ ಮುಸುಂಟು ದರ್ತ್ ಪಾಡ್ದೆ ಅನ್ನೊಂದು ಅಂದ ಓಕೆ ಔಟ್ ಇಜ್ಜಂದಿನೇನು ಅಂಪೇರ್ನ ಮುಸುಂಟು ಔಟ್ ಇಜ್ಜಂದೆಕ್ ಓಕೆ ಅಂದೆ ಪಾಪ ಮಾರ ಅಂದೆ ಎಂಚ ಮಲ್ಪೇರ್ವಲ್ಲಿ ಮೈಲಾರಿಯವರು ಕಪ್ ಗಳಿಸ್ತಿದ್ದಾರೆ ಬನ್ನಿ 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 ಎಲ್ಲರೂ ಬನ್ನಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ರಂಜಿತನ್ನೇ ಮತ್ತೊಂದು ಪ್ರಶ್ನೆ ಕೊಡ್ತಾರೆ ವೀರೇಂದ್ರ ಸೆಹವಾಗ್ನ ರಾಜ್ಯ ಯಾವುದು ಇದು ಸ್ವಲ್ಪ ಕಷ್ಟದ ಪ್ರಶ್ನೆ ನನಗೆ ಅವ ಉತ್ತರ ಪ್ರದೇಶದವನ ಅಲ್ಲ ರಾಜಸ್ಥಾನತ್ತು ಪಂಜಾಬತ್ತು ಪಂಜಾಬೇನ ಅಂದೆ ಸುಲಭ ಇದೆ ವಂಡೇರು ಉತ್ತರ ಪ್ರದೇಶ ಅತ್ತಂಡ ಪಂಜಾಬ್ ಹತ್ರ ಉತ್ತರ ಪ್ರದೇಶ ಹತ್ರ ಪಂಜಾಬ್ ರೆಡ್ಡೆ ಒಂಜಿ ಓವಣ್ಣಲ್ಲ ನೆಟ್ವರ್ಕ್ ಇಲ್ಲ ಇಶ್ಯೂ ಮಾಡೋದಿಲ್ಲ ಅಂದೆ ಪಂದ್ಯ ಎಂಚನ ಸಚಿನ್ ಎನ್ನ ಟೆಸ್ಟ್ ಕ್ರಿಕೆಟ್ ದುಂಬುದ ಅವನದಿಲ್ಲ ಸಚಿನ್ ಎನ್ನ ಬೆಸ್ಟ್ ಕ್ರಿಕೆಟರ ಅನ್ನದ ಅಂದೆ ಶ್ರೀನಾಥ್ ಡೆಲ್ಲಿ ಬಣ್ಣದಲ್ಲಿರು ಕರೆಕ್ಟ್ ಡೆಲ್ಲಿಯಾ ಓಕೆ ದೆಹಲಿ ಸರಿ ಸಂಪದನೆ ಹಾಯ್ ಬಣ್ಣದಲ್ಲಿರು ಸರಿ ರಂಜಿತ್ ಅನ್ನ ಡೆಲ್ಲಿ ರಂಜಿತ್ ಅನ್ನೆ ಯುವರಾಜ್ ಸಿಂಗ್ನ ತಂದೆ ನೇಮು ಆತ ಫ್ಯಾಮಿಲಿ ಇಜ್ಜಿ ಅವು ಪಂಡ ಕೇಂದೆ ನಾನು ಒಂಚೂರು ಪ್ರಾಬ್ಲಮ್ ಅದು ಪುನಃ ಬತ್ತಿತ್ತು ನಾನು ಪುದರ್ ಉಂಡು ಎಂಜಿನ ಒಂಜಿ 8 ಶುರು ಆಪುಣ 50-50 ಉಂಡಿರು ಸರಿ ಆನ್ಸರ್ ಶಿಷ್ಯ ಮನದುಲ್ಲೇರು ಸಂಪತ್ತನ್ನೇ ರಕ್ಷಣೆ ಉಂಡನಗೆ ಏನದುಲ್ಲೇರು ಬಲೆ ಉಣದಿನಗಳು ಉಳ್ಳಿ ಲೈಕ್ ಕೊರಲೆ ಧೋನಿಗೂ ನೆರ್ತೆ ಅತ ಅವನದು ಅಂದಂದು ಅವೇ ವಿಡಿಯೋ ತೂತೇನು ఆయన ಪುದರ್ ಅಮರ್ ರಾಜ ಸಿಂಗ ಇಂಚನ್ ತಾನು ಉಂಡಿ ಸಂಕಪಣ್ಣೆತ್ತಪ್ಪ 8 ಶುರು ಆಪಣ ಅಂದ ಪುದರ್ ಅನ್ನ 8 ಎಮ್ಮುಡದ ಅನ್ನ ಒಂಜಿ ಉಂಡು ಎಸ್ ಧೋನಿಗೆ ನೆರ್ತೆ ಒಣದುಲ್ಲೇರು ಮಹೇಂದ್ರ ಸಿಂಗ್ ಆಗ್ತದೆ ಅಂಬಟಿ ರಾಯ್ಡ್ ಅತ್ತಪ್ಪ ಅಂಬಟಿ ರಾಯ್ಡ್ ಕ್ರಿಕೆಟರಿಯ ಪಾಪ ಯೋಗರಾಜ್ ಸಿಂಗ್ ಓಕೆ ಅಮರಾಜ್ ಸಿಂಗ್ ಅಮರಾಜ್ ಸಿಂಗ್ ಅಂದು ನೆನಪಿತ್ತೀನಿ ಯೋಗರಾಜ್ ಸಿಂಗ್ ಕರೆಕ್ಟ್ ಯಾನು ನೈಟ್ ಉಪ್ಪುಜಿ ಸಂಪ ಮನದಲ್ಲಿ ಅಂದ
ಎಲ್ಲಿದ್ದೀರಿ ಎಲ್ಲರೂ? ಮೆಸೇಜ್ ಹಾಕುವುದಿಲ್ಲ ಯಾರು, ಎಲ್ಲಿ ಹೋದ್ರಿ? ಮೆಸೇಜ್ ಹಾಕಿ. ನಂಬರ್ 1 ಯಾರ ಹತ್ರ ಉಂಟು? ರಂಜಿತನ ಹತ್ರ ಉಂಟಾ? ಓಕೆ ಓಕೆ, ಇವತ್ತು ರಂಜಿತನ್ನ ತುಂಬ ಮೆಸೇಜ್ ಹಾಕಿದ್ದಾರೆ, ಅವರಿಗೆ ಟೊಪ್ಪಿ ಹೋಗಿದೆ. ಸೊ ಅದನ್ನು ತಗೊಳ್ಳಿಕ್ಕೆ ಯಾರು ಪ್ರಯತ್ನ ಪಡ್ತಾ ಇಲ್ಲ, ಅದೇ ಏಕೆ? ಯೋಗರಾಜ್ ಭಟ್ ಪಣದಲ್ಲಿ ಬೆಲೆ ಬೆಲೆ ಲೈನ್ ಕೊಲ್ ಬನ್ನಿ ಬನ್ನಿ ಜನರೇ. ಯೋಗರಾಜ್ ಭಟ್ ಅವು ಡೈರೆಕ್ಟರ್ ಪಣದಲ್ಲಿ ಅಂದಂದು ಲೈಮ್ ಇಜ್ಜಿ ಪಣದಲ್ಲಿ ರಂಜಿತನ ರಾಜ್ಯದ ಬಲಿಷ್ಠ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೀಮ್ ಯಾವುದು? ಅವು ಗೊತ್ತು ಚಿಕ್. ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೀಮ್ ಯಾಂಕಲ್ ಬಂದದು ಮುಂಬೈ. ರಾಜ್ಯದ ನಿಖಿಲನೇನಂದು ಅಲ್ಲ ಟೀಮ್ ಉಂಟಾ? ನಿಖಿಲ ಟೀಮ್ ಉಂಟಾ? ಈ ಸಂಘ ಬರ್ತೀರಾ? ಹಾಯ್ ಗೈಸ್ ಪಣದಲ್ಲಿ. ಹಾಯ್ ಈ ಸಂಘ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಎಂತ ಕಜಿಪು ಕುಡ್ಲ ಪಣದಲ್ಲಿ ಶ್ರೀನಾಥ್ನವರು. ಬನ್ನಿ ಜನರೇ, ಬಂದು ನಮ್ಮ ಲೈವ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಲೈಕ್ ಮಾಡಲಿಲ್ಲ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯದಿರಿ. ನಮಗೆ ಒಂದು ಕೆ ಆಗಲಿಕ್ಕೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಬನ್ನಿ ಬನ್ನಿ ಬನ್ನಿ. ತ್ರಿಷಾ ಕುಲಾಲ್ ಅಯ್ಯ ಪಿರ ಚೇಂಜ್ ಮಾಡ್ತು ಬತ್ತಿರೋಣದಲ್ಲಿ. ರಂಜಿತ್ ಸಾಲಿಯನ್ನು ಹಾರ್ಡ್ ಟೆನ್ನಿಸ್ ಬಾಲ್ನ ಮುಂಬೈ ನಂಬರ್ 1 ಕ್ರಿಕೆಟ್ ಪ್ಲೇಯರ್ ಯಾರು ಅಂತ ಬಂದಲ್ಲಿ. ಹಾರ್ಡ್ ಟೆನ್ನಿಸ್ ಬಾಲ್ನ ಮುಂಬೈ ನಂಬರ್ 1 ಕ್ರಿಕೆಟ್ ಪ್ಲೇಯರ್ ಯಾರು? ಕಾಂಬ್ಳೆ ಅತ್ತ ಇನ್ನೊಂದು ಕಾಂಬ್ಳೆಯಾ ಸಂಪತ್ತ ನೀರು ಕ್ರಿಕೆಟ್ ಗೊಬ್ಬರ ಬಾಲ್ ಉಂಡು ಚೆರಡು ತಜ್ಪಾಲೆ ಬಂಡಿರು ಅಂದ್ ಬಾಲ್ ಉಂಡಾ ಅಂದೆ ಎಂಕ್ಲು ಎಂಜಿನ ಗೊತ್ತನೆ. ಎಂಕ್ಲು ಅವಳು ಅನ್ನ ನಡೆ ಪೋಪಾಯ್ತಾ, ಅವಳು ಒಂಜಿ ಟೆನ್ನಿಸ್ ಕೋರ್ಟ್ ಉಂಡು ಅಕ್ಕಳು ಹೋಟೆಲ್ದಾಕಲ ಟೆನ್ನಿಸ್ ಕೋರ್ಟ್ ಗೊಬ್ಬ ಒಂದು ಉಪ್ಪೇರು ಅಕ್ಕಳು ಗೊಬ್ಬದ ಕೆಲವು ಬಾಲ್ ಪಿದೆ ಬತ್ತುಪ್ಪು ಯಾನಪ್ಪಾಗ ತಿಕ್ಕಂಡ ಪೆಜ್ಜು ಅಂತೆ ಅಂಚಿಂಚು ಫೋನ ತಿಕ್ಕೊಂಡು ಎಂಕ್ಲು ಹೊರ ನಾಯಿಲ್ಲ ಪತ್ತೊಂದು ಪೋಪತ್ತೆ ತಿರ್ಗ್ಯಾರೆ ಅಪ್ಪಾಗ ಪೆಜ್ಜಿದ ಕನಪಿನ ಬೊಕ್ಕ ಏತು ಒಂಜಿ ಕಮ್ಮಿಡು ಪತ್ತಿರುವ ಬಾಲ್ ತಿಕ್ಕಿದೆ ನಿಂಗ್ಳಿಗೆ ಇಂದು ಬೆರಿ ಬೇನೆಗೆ ದೀತೀನಿ ನಾನು ಪನ್ನ ಬೆರಿ ಬೇನೆ ಯಾರ ಬಲ್ಲಿಂದ ಚೇರಡಿಂಚ. ಸರಿಯಾದ ಆನ್ಸರ್ ಬೆಂಗಳೂರು ಟೀಮು, ನಾಶ್ ಬೆಂಗಳೂರು ಟೀಮು ಅವುಪುರ ಗೊತ್ತಿಚ್ಚಪ್ಪ ನಂಗೆ ಇಂಟರ್ನ್ಯಾಷನಲ್ ಮಾತ್ರ ಗೊತ್ತು. ತ್ರಿಷಾ ಕುಲಾಲ್ ಯಾನ್ಲ ಪೆಜ್ಜು ಏಮಣ್ಣದಲ್ಲಿ ಅಲ್ಲ ಪೆಜ್ಜಿದಲ್ಲ ಊರುಗಳ ಕೊಂತಲ್ಲ. ಓಕೆ ಸತ್ಪುತ್ತೆ ಓಕೆ ಅಂದ. ಓಕೆ ಯಾನಂಜಿ ಕ್ವಶನ್ಗೇನ್ವೆ ಸೊ ಧರ್ಮೋಗ ತಿಕ್ಕಿನ ಅಂದ ಅಂದಂದು ಧರ್ಮೋಗ ಕಾಸುಗತ್ತು ಅವು ಪಂಡ ಅಕ್ಕಳು ಗೊಬ್ಬದ ರಟ್ಟು ದಿನ ಮಸ್ತ್ ಪಿದೆ ಬತ್ತುಪ್ಪುನು ಅಕ್ಕಳ ಕೋಲ್ಟ್ ಹೊಡೆದು ಅವೇನು ಮೇಲೆ ಪೆಜ್ಜಿದ ಬತ್ತವರ್ಪಿನ ಎಂಕುಲು ಬಣ್ಣಗ ಈಜಿನೈಕ್ ರೇಟ್ ಜಾಸ್ತಿ ಉಂಡದ ಎಡ್ಡೆ ಬಾಲವು. ಯಾಕೆ ಮೌನ ಆವರಿಸಿದೆ? ಯಾರೂ ಮಾತಾಡುತ್ತಿಲ್ಲ, ನಗರದಲ್ಲೆಲ್ಲ ಹೊಗೆ ತುಂಬಿದೆ. ಪಿಕ್ಚರ್ ಟಾಕಿಸಿರೋ ಒಂದು ಬರ್ಪುಣತಂಚೆ ಅಡ್ವರ್ಟೈಸ್ಮೆಂಟ್. ಎಲ್ಲರೂ ತೆಮ್ಮುತ್ತಿದ್ದಾರೆ. ಕೆಲವು ತಿಕ್ಕುಜಿ ಬೋಲತೆ ಅಕೂಲೇದ ಮಸ್ತು ಒಂಡೇರು. ಕೆಲವು ತಿಕ್ಕುಜಿ ಬೋಲತೆ ಅಕ್ಕಳ ಮಸ್ತ್ ಉಂಡು ಬಂಡೇರು. ಅಕ್ಕಳ ಬೋಲ್ ಅಕ್ಕಳಿಗೆ ಮಾರುಡಿ ಇಜ್ಜಪ್ಪ ಅವು ಸರಿ ಆಪಚ್ಚಿ. ಎಲ್ಲವೂ ಚೆನ್ನಾಗಿತ್ತು. ನಾನು ಮುಖೇಶ್ ಬಣ್ಣದಲ್ಲಿ. ಬನ್ನಿ ಬನ್ನಿ ಜನರೇ, ಬಂದು ನಮ್ಮ ಲೈವಿಗೆ ಸಪೋರ್ಟ್ ಮಾಡಿ. ಯಾರಾದರೂ ಲೈಕ್ ಕೊಡದಿದ್ದರೆ ಲೈಕ್ ಕೊಟ್ಟು ನಮ್ಮ ಲೈಕನ್ನು 31 ಮಾಡಿ, ಇಲ್ಲದಿದ್ದರೆ 32 ಮಾಡಿ, ಇಲ್ಲದಿದ್ದರೆ 33 ಮಾಡಿ. ಹಾಗೆಯೇ ಮಾಡ್ತಾ ಹೋಗಿ. ಜಪ್ಪೆರ ಕಡೆಸು ಆತನಿಗೆ ಕಡೆಸುನ್ನ ಉಂತಾಗಬಾರ್ದಂಡ ಜನ ಕಮ್ಮಿ ಉಂಡು. 37 ಮಾಡಿ, 38 ಮಾಡಿ. ಮೂಲು ಬರ್ಸ ಜೋರಿ ಬಣ್ಣದಲ್ಲಿ ಓ ಅಂದೆ. ರಂಜಿತಣ್ಣಿ 1983 ವಿಶ್ವಕಪ್ನ ವಿಜೇತನ ತಂಡದ ನಮ್ಮ ಉಡುಪಿಯ ಆಟಗಾರ ಯಾರು? ಇದು ಸ್ವಲ್ಪ ಕಷ್ಟ ಇರಬೇಕು.
ಎಂಬತ್ಮೂರರ ವಿಶ್ವಕಪ್ ತಂಡದ ಜಾವಗಲ್ ಶ್ರೀನಾಥ ಅಂತ ಅತಂಡ ವೆಂಕಟೇಶ್ ಪ್ರಸಾದ ಅತಂಡ ರಾಹುಲ್ ದ್ರಾವಿಡ ಉಡುಪಿದಾರಿಯರು ಮಾರೆ ಅವರ ಪುದರ್ ಬೇತನ ಅಂದ್ ರವಿಶಾಸ್ತ್ರಿ ಉಡುಪಿದಾರತ್ತಿ ಉಡುಪಿ ಕೃಷ್ಣ ಬಣದುಲ್ಲೇರು ಈ ಸಂಘ ಅಂದ ಓಕೆ ಓಕೆ ಕುಳ್ಳುಗಾವೆ ಬಣದುಲ್ಲೇರು ಶ್ರೀನಾಥ್ ಅನಿಲ್ ಕುಂಬ್ಳೆ ಬಣದುಲ್ಲೇರು ಅಂದ ಗೊತ್ತಿಜ್ಜಿ ರಕ್ಷನ್ ರಿಷಬ್ ಶೆಟ್ಟಿ ಬಣದುಲ್ಲೇರು ತಪ್ಪು ರಂಜಿತನೇ ಜಾವಗಲ್ ತುಮಕೂರು ಬಣದುಲ್ಲೇರು ಓಕೆ ಸೊ ಉಡುಪಿದ ಏರನ್ನು ಗೊತ್ತುಜ್ಜೆ ತುಳುತಾರು ಜಡೇಜಾ ತತ್ ಅಕಲ ಟೀಮ್ದ ಪುದರ್ ಗೊತ್ತುಜ್ಜೆ ಕಾತ್ ಅಂಡಲ ಪುದರ್ ಪರತ್ ಪರ ಅನಿಲ್ ಕುಂಬ್ಳೆ ಕುಡ್ಲಾ ಬಣದುಲ್ಲೇರು ಉಡುಪಿದ ಏರಿಯ ಗೊತ್ತುಜ್ಜಿ ಪ್ರಸಾದ್ ಅತ್ತೆ ವೆಂಕಟೇಶ್ ಪ್ರಸಾದ್ ಅತ್ ಬೇತೆ ಕರ್ನಾಟಕದ ಮಹೀಂದ್ರನಾಥ್ ಮಹೀಂದ್ರ ಅಮರ್ನಾಥ್ ಆರತ್ ಆತ ಮೊಹೀಂದರ್ ಅಮರ್ನಾಥ್ ಆರತ್ ನವೀನ್ ಬ್ರೋ ಇರ್ನ ಬಾಯ್ಡ್ ಬತ್ತಂಡು ಮಂಡೀರು ಮೊಹೀಂದರ್ ಅಮರ್ನಾಥ್ ಅನಿಲ್ ಕುಮಾರ್ ಜಾವಗಲ್ ಶ್ರೀನಾಥ್ ಪ್ರಸಾದ್ ರಾಹುಲ್ ದ್ರಾವಿಡ್ ಪಠಾಣ್ ಎನ್ನ ಬಾಯ್ಡ್ ಬತ್ತು ಮಣ್ಣಲ್ಲಿ ಉತ್ತಪ್ಪ ರಾಬಿನ್ ಉತ್ತಪ್ಪ ಅತ್ತ ಆಯ್ತಾ 83 ಓಲಿತ್ತಿ ವೆಂಕಟೇಶ್ ಪ್ರಸಾದ್ ಅತ್ತಂದಂಡ ಮೊಹೀಂದರ್ ಅಮರ್ನಾಥ್ ನಂಜಿ ಪುದರ್ ಇಂಕ ನೆನಪು ದಾನ ಇತ್ತಲ ಕಾಂಡ್ ಅವು ಹತ್ತಂಡ ಅನಿಲ್ ಕುಂಬ್ಳೆ ಹತ್ತಂಡ ಜಾವಗಲ್ ಶ್ರೀನಾಥ್ ಹತ್ತಂಡ ಸಂಪತ್ತನೆ ಹಾರ್ಬನ್ ಬಣ್ಣದಲ್ಲಿ ಎನ್ನ ಬಾಯ್ಡ್ ಬತ್ತನ ಬಂಡೆ ರಂಜಿತನೆ ಪಂಡೆ ದಾದ ಬಂಡೆ ರವಿಶಾಸ್ತ್ರಿ ಕಾರ್ಕಾಲದಾರು ಬಂಡೆ ಅಂದ ಪೂರ ಕುಡ್ಲೆದ ಕುಳಿತೀರ ಮರೆ ಅಲೆ ಕೊಡು ಕರ್ನಾಟಕದ ಕುಳಿತೀರ ಅಪ್ಪಗ ಪಾಸ್ ಪಂಡ ಅವು ಅಕ್ಲಂಪುರ ಪುದರ್ ನೆನಪಿಜ್ಜಿ ಒಂದು ಬಣ್ಣದಲ್ಲೇರು ಮಾರ್ರೆ ಅಪ್ಪನ ಏತು ಜನ ಇತ್ತೀರ ಮಾರ್ರೆ ಊರ್ದಾಕುಲು ಆ ಒಲಿ ಓಕೆ ಈರು ಪಲ್ಲೆ ರೈಟ್ ಆನ್ಸರ್ ಪಲ್ಲೆ ದಾದೆ ಯಾನ್ ಪಂತಂಡ ಹೆಂಗೆ ನೆನಪಿಜ್ಜಿ ಯಾನ್ ಪಂಡೆ ಬಂಡೇರಿ ದಾದ ಹೂ ಪಂಡರೀರು ಉಡುಪಿ ಕೃಷ್ಣ ಅವು ಅತ್ತಿ ರವಿಶಾಸ್ತ್ರಿಯಾ ಓಕೆ 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 ಬೊಕ್ಕ ಆರು ಕಾರ್ಲದಾರ ಬಂಡೇರಿ ಅಚ್ಚಾ ಉಡುಪಿ ಕಾರ್ಲ ಜಿಲ್ಲೆನಾ ಓಕೆ 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 ರವಿಶಾಸ್ತ್ರಿ ಆನ್ಸರ್ ಓಕೆ 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 ರವಿಶಾಸ್ತ್ರಿ ಅನ್ ಪಂಡಿಜ ಅಂದ್ ಹೆಂಗೆ ಗೊತ್ತು ಜಾನ ಬೊಂಬೈದೇನೆ ಅಂತಂದಿನಿ ಅಂದಿ ಓಕೆ ಓಕೆ ಥ್ಯಾಂಕ್ ಯು ವೆರಿ ಗುಡ್ ದುಂಪಾಡು ಅಂಚೆನೆ ಬರಡು ಈರು ಪಂಡರ್ ಫಸ್ಟ್ ಒಂದು ಬಂಡೆ ಓ ಅಂದೆ ಓಕೆ ಓಕೆ 5 ಸಾವಿರ ಕೂಡ ಬರ್ತನ ಪಂಡ ಬೊಕ್ಕ ಬಲೆ ಪ್ರಶ್ನೆಗಳಿಗೆ ಉತ್ತರ ಕೊಡಿ ರಂಜಿತನ್ನ ಕೇಳುವ ಕ್ರಿಕೆಟಿನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಇವತ್ತು ಕ್ರಿಕೆಟ್ ಕ್ವಿಜ್ ಅನ್ನು ನಾವು ನಡೆಸ್ತಾ ಇದ್ದೇವೆ ಯಾರಿಗೆಲ್ಲ ಗೊತ್ತುಂಟು ಉತ್ತರ ಕೊಟ್ಟು ಅವರಿಂದ ಇನ್ನೂ 50,000 ಬಾಕಿ ಇದೆ ಎಲ್ಲ ವಸೂಲು ಮಾಡೋಣ ಮತ್ತು ಲೈಕ್ ಕೊಡೋದವರು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡೋದವರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಂದು 20 ನಿಮಿಷ ಇದ್ದೇವೆ ಅಂತ ಕಾಣ್ತದೆ 10 ನಿಮಿಷನ ಏತು 140 ಆಡೋದ 140 ಅಂಡ ಓ ಆಡೆಯ 120 ರೆಡ್ ಗಂಟೆ ನನ್ನಂಜು 20 ನಿಮಿಷ ಉಂಟು ಓಕೆ ಓಕೆ ರಾಹುಲ್ ದ್ರಾವಿಡ್ನ ಸಣ್ಣ ನೇಮು ಒಂದು ಪಣ್ಣದಲ್ಲಿ ಅವು ಗೊತ್ತುಜ್ಜಪ್ಪ ಆಯನ ಪುದರ್ ಮುರಣಿಯರ ಓದಿಯ ಮರ ಜೇತ ಸೆಂಚುರಿ ನನ್ನ ಪಾಡಿಗೆ ಅವ್ವ ಮ್ಯಾಚ್ಡ್ ಅಂಡಲ ನೆನಪಿಜ್ಜಿ ಅಂಡ ಆತ ಫ್ಯಾಮಿಲಿಯರ್ ಇಜ್ಜತ ಆಯನ ಪುದರ್ ಆಕಾಶ್ ದ್ರಾವಿಡ್ ಹತ್ತದಲ್ಲ ಆಕಾಶ್ ದ್ರಾವಿಡ ಹತ್ತಂಡ ಶ್ರೀನಾಥ್ ಯಾನು ಪಂಡಿ ಬೊಕ್ಕ ಪಂಡಿ ಮನದಲ್ಲಿರುವ ಅಂದೆ ಓಕೆ 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 ಆ್ಯಕ್ಚುಲಿ ಹಿಂಗೆ ಕಾರ್ಲ ಉಡುಪಿ ಇருந்து ಗೊತ್ತಿಜ್ಜಾಂಡ್ರಿ ಐಕೆ ಅಮ್ಮ ನ್ಯಾಯ ಕಾರ್ಲದ ನನ್ನ ಉಡುಪಿಡಿ ಹೆಂಚ ಆಪುಣು ಶಮಿತ್ ದ್ರಾವಿಡ ಓಕೆ ಓಕೆ ಶಮಿತ್ ದ್ರಾವಿಡ ಓಕೆ ಬಲೆ ಫ್ರೆಂಡ್ಸ್ ಬಲೆ ಪಾತಿರ್ಲೆ ಮೆಸೇಜ್ ಮಾಡಲೆ ಅಂಚೆನೆ ಸಬ್ಸ್ಕ್ರೈಬ್ ಮನ್ಪಡೆ ಒಕ್ಕ ಏರಂಡಲ ಹೊಸತ್ತು ಜಾಯಿನ್ ಆತಡ್ಡ ಇಜ್ಜೆ ಮಿತ್ತು ತೂಳೆ ಒಣದಲ್ಲೇರು ಮಲ್ಲೆ ಜಪ್ಪ ಇಟ್ಟು ದಾಲ ಜೀರ್ಕ ಎಂದಲ್ಲ ಒಂಜೆ ಯಾನಿಗೆ ಎಂದಲ್ಲ ಒಂಜೆ ಒಟ್ರ ಸರ್ನ ಕಾಸು ಬತ್ತನ ಪದ್ರಾಡು ಜನ ಉಳ್ಳಾರ ಈಗ ಮೆಸೇಜ್ ಮಾಡಲಪ್ಪ ಏನ ಮೆಸೇಜ್ ಪಾಡೊಂದು ಜರ ಖಾಲಿ ತೂದು ಕುಲೊಂದಿನ ದಾದೆ ಸಚಿನ್ ತೆಂಡೂಲ್ಕರ್ನ ಮಗಲ ಸಾರನ ಬಾಯ್ ಫ್ರೆಂಡ್ ಯಾರು
ನಮ್ಮ ಇಂಡಿಯಾದ ಕ್ಯಾಪ್ಟನ್ ಈಗಿದ್ದು ಅವನ ಹೆಸರೆಂಥದ್ದು ಮರ್ತೋಯ್ತು ಮಾರೆ. ಸಾವು ಮಾರೆ. ಗಿಲ್ 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 ರಂಜಿತನ್ನೇ ಹೋ ಕರೆಕ್ಟ್ ಆನ್ಸರ್. ಶ್ರೀನಾಥ್ ಪಣದಲ್ಲಿರು ಬೊಕ್ಕ ಸಂಪತ್ತನ್ನೇ ಸೆಡ್ ಹಾಯ್ ಪಣದಲ್ಲಿರು. ಸಂಪತ್ತನ್ನು ಮುದ್ದಕ್ಕನ್ನೇ ತೋಯ್ದೊಡಿ ಓಡಿ ಬೇರಾರು ಪ್ರೀತಿ ಅಕ್ಕನ ಅವಳೆಲ್ಲರ ಪ್ರೀತಿ ಅಕ್ಕಾಗ ಒಟ್ಟಿಗೆ ಲೈವ್ ಮನ್ಪೊಳ್ಯತ ಅರಡ ಪ್ರೀತಿ ಅಕ್ಕಡ ಕೇ ನೋಡು ಮಾರೆ ಅರಡ ಇನ್ಸ್ಟಾಗ್ರಾಮ್ ಇತ್ತನ ಪ್ರೀತಿ ಅಕ್ಕಾಗ ಲೈವ್ ಮನ್ಪುಗನಾಗೆ ನೋಡು. ಕರೆಕ್ಟ್ ಆನ್ಸರ್ ಶ್ರೀನಾಥ್ ಬಂಡೇರೆ ಜಿ ಬಣದಲ್ಲಿರಿ. ಬನ್ನಿ ಬನ್ನಿ ಜನರೇ ಬನ್ನಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಮುದ್ದು ಜೆತ್ತಿರಿ ಬಣದಲ್ಲಿ. ಓ ಅಂದೆ, ಓಕೆ ಓಕೆ ಓಕೆ. ಪತ್ತೊಂಜಿ ಆಡದ ಪಾಪ ಇಜಿರಲ್ಲ ಬೋರೇ ನಮ್ಮಲ್ಲ ಜಪ್ಪುಗಾನ ಅತ್ತು ಕುಲ್ಲುಗಾನ ಅಂತೆ ಅಜಿ ಪಾಯನ ಮುಟ್ಟ ನೂತ್ತಜ್ಜಿ ಪಾವಾಡ ದಿನೊಳಗಾತು ಎರಗಲೆ ಜೆಪ್ಪೆರಜ್ಜಾತ ಜೆಪ್ಪೆರೆತ್ತಿನ ಪಲ್ಲೆ ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟು ಒಂಜಿ ಕಿನ್ನಿಗರಂಕೆ ಪುಟ್ಟೊಂದು. ಹರ್ಭಜನ್ ಸಿಂಗ್. ಏನು ಪ್ರಶ್ನೆ ಎಲ್ಲ ಓದುಜಿ ಖಾಲಿ ಟರ್ಬೋನೇಟರ್ ಅಂತೂ ಯಾತೆ. ಉಳ್ಳೆ ಬಣ್ಣದಲ್ಲಿ ಓಕೆ. ಎತ್ತಿನಕ್ಕಳು ಮೆಸೇಜ್ ಪಾಡೊಂದು ಪೋಡು ಸಂಪತ್ತು ಇರ್ನ ಸ್ವಲ್ಪ ಮುಗಿಯಡಿ ಬೊಕ್ಕ ಜೆಪ್ಪು ಗವನದಲ್ಲಿ. ಓಕೆ ಓಕೆ ನೋ ಪ್ರಾಬ್ಲಮ್. ಕುಳ್ಳುಗ ಎಂಕ ಮೂಜಿ ಗಂಟೆ ಬಂತಂದ ಬಾರಿ ಎಡ್ಡೇನೆ ಅಣ್ಣ ನಿಕ್ಲಿನೆಲ್ಲ ತೂಡಾಪಣತೆ ನಿಕ್ಲಿಗೆ ಎಲ್ಲ ಡ್ಯೂಟಿ ಉಂಡ ಇಜ್ಜ ಗೊತ್ತುಜಿ ದಾದಂದು. ಎಸ್ ಕರೆಕ್ಟ್ ಆನ್ಸರ್ ನವೀನ್ ಬ್ರೋ ಬಣ್ಣದಲ್ಲಿ. ಆಂಡ್ ಇರ್ನ 40,000 ಪೋದ ಆಂಡಾವೆ ನಾನು ಒಂಚೂರು ಪುಣು ಬರಡು ಇನ್ನಿಲೆ ಲಾಸ್ಟ್ ಅನ್ನಾಗ ನಾ 80,000 ಮುಗಿಪೋರ ಅಂದಿರು. ನಾರಾಯಣ್ ಕುಲಾಲ್ ಮನಸ್ಸಿಗೆ ದಾದ ಸ್ಪೆಷಲ್ ತಿಂಡ ತ್ರಿಷಾ ಇಂಬೆ ಜೆತ್ತೇನಾ ರಕ್ಷಣ್ ಜೆತ್ತೇನಾ ಅಂದದ. ಯಾನು ಈರು ಜೆತ್ತರ ಅಂದ ನೆಂತೀನಿ. ಓ ಅಂದ. ಟೆಸ್ಟ್ ಕ್ರಿಕೆಟ್ನಲ್ಲಿ ಹೈಯೆಸ್ಟ್ ವಿಕೆಟ್ ಪಡೆದ ಆಟಗಾರ ಯಾರು? ಅನಿಲ್ ಕುಂಬ್ಳೆ. ಉಳ್ಳೆ ಬಣದುಲ್ಲೇರು ರಕ್ಷಣೆಗಳಲ್ಲಿ ಜೆಪ್ಪೆರೆತ್ತನ ಪಲ್ಲೆ ತಲೆಮುಂಡು ಬಣದುಲ್ಲೇರು ತಲೆಂಬೊರ್ಚಪ್ಪ ಜೆಪ್ಪೊಚ್ಚಿ ಶಾನು ಕೊರ್ಪರ ಎಂಕ್ಲೆಗ್ ಜೆಪ್ಪು ಪಣದುಲ್ಲೇರು ಕಾಸು ಕೊರ್ಪರ ಎಂಕ್ಲೆ ಜೆಪ್ಪು ಪಣದುಲ್ಲೇರು ನೋ ಪಣದುಲ್ಲೇರು. ಅನಿಲ್ ಕುಂಬ್ಳೆ ಅತ್ತ ಹೈಯೆಸ್ಟ್ ವಿಕೆಟಿಗಾರ ವೆಂಕಟೇಶ್ ಪ್ರಸಾದ್ ಜಾವಗಳ ಶ್ರೀನಾಥ್ ಅತ್ತು ಅವನ್ನೆಲ್ಲ ಪುಡತ್ತೀರ ಮಾರ್ರೆ. ಇಂಡಿಯಾ ಆಡತ ಭಾರತ ಅಡ್ಡ ಬಯತ ಇರಲೇರು ಅಕ್ಕುಲೆ ಅನಿಲ್ ಕುಂಬ್ಳೆ ಪ್ರಸಾದ್ ಶ್ರೀನಾಥ್ ಬೊಕ್ಕ ಬುಮ್ರಾ ಎತ್ತವಲ್ಲ ಇತ್ತೆ ಅವೆಲ್ಲ ಪುಡತೇನ ರೆಕಾರ್ಡ್ ಮುತ್ತೆ ಮುರಳೀಧರನ್ ಪಣದುಲ್ಲೇರು ಬೀಟ್ರೂಟ್ ನಿಕ್ ಜತ್ತಂಡ ಹಾಗೆ ಉಂಡೇರು. ವಿಶ್ವಡ ಓಕೆ ಓಕೆ ವಿಶ್ವದ ಗೊತ್ತು ಜಂಕೆ ಮುರಳೀಧರನ ರೆಕಾರ್ಡ್ ಪುಡತ್ತದೇರ ಅಂದ ಮೇರೆ ಏರ ಒಂಜಿ ಬೌಲರ್ ನಮ್ಮ ಆರು ಇಂಡಿಯಾ ಪಂತಿಜೀರ. ಓಕೆ 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 ಚಹಲ್ ಅತ್ತಪ್ಪ ವಿಶ್ವದಡು ಪಂಡ್ರೆ ಅಪ್ಪ ಎತ್ತೆ ಮಸ್ತ್ ಬೌಲರ್ನ ಪೂರ ರೆಕಾರ್ಡ್ ಬಂತಂದಿರು ಏರ್ ಪುಡತ್ತದೇರ ಗೊತ್ತುಜಿ ಒಂತೆ ಟೈಮ್ ಡಿ ಜೆಪ್ಪುಂಡಿ ಏಮಂದಿರು ಎನ್ಮನೂದು ವಿಕೆಟ್. ಓ ಎನ್ಮನೂದು ವಿಕೆಟ್ ಹಿಡ್ದು ನಿಮ್ಮಾರೆ ರಿಯಲಿ ಗೊತ್ತುಜಿ ಹೆಂಗೆ ಗೂಗಲ್ ಮನ್ಪರೆ ಎಷ್ಟೇ ಜಿನ ಗೂಗಲ್ ಮಂತದ್ವೆ ನಾನ ಬೊರ್ಚಿ ಬಲ ನಮ್ಮ ಪಾತ್ರಗ ನಿಕುಲ್ ಪಾತ್ರ ನುಪ್ಲೆ ಮೆಸೇಜ್ ಬೂರ್ನ ನೋಡ್ರಾಸಿ ಮುರಳೀಧರಣಿ ಬಣದಲ್ಲಿರು ಅಂದ. ಓಕೆ ಓಕೆ ಅಶ್ವಿನ್ ಬಣದಲ್ಲಿರು ಥ್ಯಾಂಕ್ ಯು. ಆದುಪ್ಪು ಪಂಡ್ರೆ ಅಪ್ಪುಜಿ ಅರೆನ ಫಿಲ್ಮ್ ಬೈದಿನ ಬಂಡೇರು. ಓ ಅಂದ ಓಕೆ 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 ಅಂಚನ ಆದುಪ್ಪು. ಸಂಪದನೆ ಸ್ಟಾರ್ಕ್ ಬಣದಲ್ಲಿರು ಪಾತಿರ್ಗ ಚಾಲೋ ಬಣದಲ್ಲಿರು. ಶ್ರೀನಾಥ್ 800 ಒಂದು ಫಿಲ್ಮ್ ಎನ್ಮನೊಂದೇ ಫಿಲ್ಮಾ. ಓಕೆ ಓಕೆ ಅಪ್ಪಂಡೇರಿ ಗೊತ್ತುಂಡು ನಾನು 5,000 ಶ್ರೀನಾಥ್ ಗೆಂದಿದ್ದೇರೆಂದು ರಂಜಿತನ್ನ ಅನೌನ್ಸ್ಮೆಂಟ್ ಪ್ಲೇ ಓಕೆ.
ಬೆಲೆ ಬೆಲೆ ಎಲ್ಲಿದ್ದೀರಿ ಎಲ್ಲರೂ? ಯಾರು ಮಾತಾಡೋದಿಲ್ಲ? ಯಾರಾದರೂ ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇವತ್ತು ಪುರ್ಸತ್ತಿಲ್ಲದಿದ್ದರೆ ನಾಳೆ ಆದರೂ ನಮ್ಮ ಲೈವನ್ನು ಆನ್ ಮಾಡಿಡಿ. ರಾತ್ರಿ ಪುರ್ಸತ್ತಿಲ್ಲದವರು ಪಗಲಲ್ಲಿ ಲೈವ್ ಆನ್ ಮಾಡಿಡಿ, ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಟ್ಟು. 100 ಸೆಂಡಿ ಸೆಕೆಂಡ್ ಪ್ಲೇಸ್, ಆರು ಪಂಡಿರತ್ತೆ ಫಸ್ಟ್ ಪ್ಲೇಸ್. ಸರಿ ಆತಾವು ಬಲೆ ಗೈಸ್ ಪಣದಲ್ಲಿರೋ ಗೈಸ್, ಬಲೆ ಬಲೆ ಕರೆಕ್ಟ್. ಸಂಪತ್ತನ್ನು ಎತ್ತೊಂದಿಲ್ಲ ಬಲೆ ಗೈಸ್ ಅಂದು ಆಡೆ ಪ್ರೀತಿಯಕ್ಕನ ಲೈವ್ ಆಡ ಯಾನಂಜಿ 2 ಮೆಸೇಜ್ ಬಾರ್ದು ಬತ್ತೆ ಓದುದು ಆಂಡ. ಸರಿ ಆನ್ಸರ್ ಶ್ರೀನಾಥ್ ನಮ್ಮನಲ್ಲಿ. ಓಕೆ ಓಕೆ ಓಕೆ, ಅವು ಹೆಂಗೆ ಗೊತ್ತು ಜಾನ್ ಪಂಡೆ ಯಾನು ಮಂತೆ ಇತ್ತು ಕ್ರಿಕೆಟ್ ಯೂಟ್ಯೂಬ್ ಪ್ರ ಮಂತೆ ಕ್ರಿಕೆಟ್ದೆಲ್ಲ ನ್ಯೂಸ್ ಪುರ ತೂಪಿನ ಕಮ್ಮಿ ಆದನಂತೆ. 1 ವರ್ಷದಿಂದ ಒಂದೇ ಬಿರೋಡೆ ಉಂಡು ಪೂರ. ಚೆಲ್ಲಿದರು ಮಲ್ಲಿಗೆಯ ನೋಡಿಯೋ ಹಸರು ಮಲ್ಲ ಕುಂಭಕರ್ನಾಡಿ ಪಣದಲ್ಲಿ ಕುಂಭಕರ್ಣೇನೆ ಈರು ಮಲ್ಲ ಕುರುಂಭಕರ್ಣೇನೆ ಅವನೊಂದು ಅಂದೆ ಬಾಯಂಗ ಅವನು ಮರ ದಾದನ್ ಗೊತ್ತುಜಿ ಓಲ್ಲದೇ ಇಜ್ಜಿ ನಿದ್ರೆ ಬರ್ಪುಜಿ ರಾತ್ರಿ ನಮ್ಮೈತ ಪಾತಿರ್ದು ಜಪ್ಪು ಆತ ಅರ್ಧ ಮುಕ್ಕಾಲು ಗಂಟೆ ಅವೇ ನಡತಂದು ಪುನ್ ಮಂಡೇಡ್ ಆನ್ಸರ್ ಉತ್ತರ ಪ್ರಶ್ನೆ ಬೊಕ್ಕ ಕಾಂಡೆಲ್ಲ ಇತ್ತ ನಿದ್ರೆಡ್ಲ ಏನೋ ಪ್ರಶ್ನೆಗೆ ಏನೋ ನಂದ ಆಪಣ ಇಂಕ್ ಬೊಕ್ಕ ಕಾಂಡೆ ಲಕ್ಕಲ ಹಂಚಿರು ಕಾಂಡೆಯವರ ಮುಲ್ಪ ಹಂಚಿರು ಆಕಲು ಬೊಬ್ಬೆ ದೀಪಿರು ಕಾಂಡೆಯವರ 5 ಗಂಟೆಗೆ ಅಪ್ಪಗ ಒಳ್ಳೆ ನಿದ್ರೆ ತತ್ತಂಡ ಫೋಂಡು ಕೇಂಡಿ ಯಾನು ಕೆಬಿಗೆ ಇಯರ್ಫೋನ್ ಜಿಪ್ಪುನು ಸೌಂಡ್ ಬರೆವಲ್ಲಿಂದು ಒಳ್ಳೆ ಮಾರ್ರೆ ಇರು ಪಾತೆಯಲ್ಲೇ ಅವನು. ಬನ್ನಿ ಜನರೇ, ಬನ್ನಿ. ನಾವು ಯೋಚಿಸಿದ ಲೈಕ್ ಇವತ್ತು ಮುಟ್ಲಿಲ್ಲ, ಆದರೆ ಒಂದೆರಡಾದರೂ ಮೇಲೆ ಮಾಡಿ. ನಟ್ಟುಣ್ಗೆ ಎತ್ತೆ ಲಾಸ್ಟಿಗೆ ಯಾನು ಇಂಡಿಯಾ ಟೀಮ್ದ ದುಂಬುದ ಪ್ಲೇಯರ್ನ ಮೂಜಿ ಜನತ್ತ ಎಂಡ್ ದಪ್ಪುದಾರ ಪನ್ಪೆ ಫಸ್ಟ್ ದಪ್ಪುದಾರ ನಿಕುಲ್ ಪನ್ನೆ. ಓಕೆ, ರಾತ್ರೆ ಬದನಿ ಕೈಪು ಮೊಹಮ್ಮದ್ ಕೈಫು ರಾತ್ರ ಬದನಿ ಅವ್ರು ಅಡ್ಡೆ ಪುದಾರಿ ಪಾರಿ ಪರತಿ. ಮೊಹಮ್ಮದ್ ಕೈಫ್ ಗೊತ್ತುಂಡು, ಬದನಿ ಅಂಚಿನದಲ್ಲ ಮಲ್ಲ ಪ್ಲೇಯರ್ ಅತ್ತ ಅಂದು ಒಕ್ಕ ರಾತ್ರಿ ಎಲ್ಲ ರಾತ್ರಿ ಕಾಂಡೆ ಗೊತ್ತು ಜೇರಂದು ಕುಲೇಟ ಪ್ರಶ್ನೆನಾ ಅಂದ್ಪೇನ ಸಂಪತ್ತನ್ನೇ ಒಂಜಿ ಓಕೆ ಅವನದಲ್ಲಿ ಒಂಜಿ ಓಕೆ ಆಂಡ್ 1-2 ಸಲ ಬತ್ತಂಡು ಬದನಿನ ಪುದಾರಿ ಎಂಜಿನ ಗೊತ್ತುಂಡು ಅಂತದೆ. ಬದಾನಿ ಬೌಲರ್ ಮಾರೆ ಹೆಂಗೆ ಗೊತ್ತುಂಡು. ಬದಾನಿ ಆನ ಪುದರ್ ಒಂಜಿ ಓದಿದೆ ಆಯುಷ್ ಬದಾನಿಯ ಅವು ಗೊತ್ತುಜಿ. ಬದೋನಿಯಾ ಇತ್ತೆದನ ಓಕೆ ಇತ್ತೆದನ ಗೊತ್ತುಜಿ. ಇಜಿ ಬದಾನಿಂದ ಬೇತೇರು ಇತ್ತೆರ ಅಂದಿ ಅವು ಆಯುಷ್ ಬದೋನಿ T20 ಇಡತೆ ಬದಾನಿಯಿಂದ ಇತ್ತೆರ ಅಂತ. ರಾತ್ರ ಅಂದು ಏರಿತ್ತೇರು ಅಕ್ಷಯ್ ರಾತ್ರ ಅಜಿತ್ ರಾತ್ರ ಅತ್ ಗೊತ್ತುಜಿ. ಒಂಜಿ ಮಾತ್ರ ಗೊತ್ತು ನಿಂಗೆ ಮೊಹಮ್ಮದ್ ಕೈಫ್ ಗೊತ್ತುಂಡ. ಬನ್ನಿ ಜನರೇ, ಬನ್ನಿ ಎಲ್ಲರೂ ಮಲಗಲಿಕ್ಕೆ ಹೋಗ್ತಿದ್ದೀರಾ ಅಂತ ಕಾಣ್ತದೆ. ಯಾರು ಇಲ್ಲ ಲೈವಲ್ಲಿ, ನಾನು ಒಬ್ಬನೇ ಇದ್ದೇನೆ, ನೀವಿದ್ದಿಲ್ವಾ? ಯಾರು ಮಾತಾಡ್ತಿಲ್ಲ, ನಮ್ಮ ಕನ್ನಡ ಅರ್ಥ ಆಗಲ್ವ ನಮಗೆ? ಓಲ್ಲರಿಯೇ ಓ ರಾಮ ಓ ಧೂಮ ರಾಮ ಧೂಮ ತೋಮ ಅವಳು ಏರು ಉಲ್ಲೇರದೆ ಒಂಜಿ ಲೈಕ್ ಕೊಡ್ದು ಎನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಲೇದೆ. ಹೇಮಂಗ್ ಬದನಿ ಚೆ ಯಾನು ಹೇಮಂಗ್ ಅಂದು ಮೂಜಿ ಸತ್ತಿ ಬಾಯಿಡ್ದೆತ್ತೆ ಬುಡ್ನಿ ಅನ್ಸಿ ಚಿ ಮೂಜಾರು ಸರ ಬೈದು ಮಾರೆ ಶೆಟ್. ಹೇಮಂಗ್ ಅಂದು ಮೂಜಿ ಸತಿ ದೆತ್ತೆ ಅನ್ನು ತಮಿಳ್ ಕಮೆಂಟೇಟರ್. ಓಕೆ ಶೇ ಪಂತು ಎದ್ದೆತ್ತನ್ ಮಾರ್ರೆ. ಬನ್ನಿ ಜನರೇ, ಬನ್ನಿ. ನಾವು ನಿಮಗೋಸ್ಕರ ಅರ್ಥ ಆಗಲಿಕ್ಕೆ ಪದ್ಯದಲ್ಲಿ ಸಹ ಹೇಳಿದ್ದೇವೆ, ಅದನ್ನು ಮಾಡಿ. ಸಂಪದನ್ನೇ ಹಾಟ್ ಕಣಪ್ರಿಯ ರಡ್ ಬೊಕ್ಕೊಂಜಿ ಗೊತ್ತು ಆಯ್ಜಿ ಅಂಕಲ ಅಂದ್ ಅಜಯ್ ರಾತ್ರೆ ಆನ ಪುದರ್ ಅಜಯ್ ರಾತ್ರ ಅಂದಂದು ಅಜಯ್ ರಾತ್ರನ ಅಂಚದ ನೊಪ್ಪೋಡು ಪದ್ಯ ಹೇಳಿ ಬಣದಲ್ಲಿ ಇಂಚಿನ ಪದ್ಯ ಹೇಳಿ ಗೊತ್ತು ಜ ಪನೋಡಾಗಿ ಪಲ್ನೆ
ಅಜಯ್ ರಾತ್ರ ಅಂದೆಂಕ ಆಪುಂಡು ಒಕ್ಕದನ್ನ ಅಜಯ ವಿಜಯ ರಾತ್ರ ಅನ್ನದನ್ನ ಅಂದ ಅಂಚಂಜಿ ಓದುದೆ ಅನ್ ರಾತ್ರ ಓದುದೆ ಅವುಪುರ ಜಾಸ್ತಿ ನಡತಿಜ್ಜಿ ಮಾತ್ರಿ ಒಂತೆಂತೆ ಬದನೆ ಅವುಪುರ ಬನ್ನಿ ಬನ್ನಿ ಜನರೇ ಬಂದು ಲೈಕ್ ಕೊಡಿ, ನಮ್ಮ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರು ನೀವು ಅಲ್ಲಿ ಮೇಲೆ ಕೂತ್ಕೊಂಡು ನೋಡುದು, ಒಂದು ಲೈಕ್ ಕೊಟ್ಟು ಹೋಗಿ ಅಲ್ಲ. ಅಜಯ್ ರಾತ್ರ ಅಲ್ಲ ಸರಿ. ಏಮಂಗ್ ಬದನಿ ಮೊಹಮ್ಮದ್ ಕೈಫು ಮೂಜಿ ಸರ್ ಎಂಕ್ ಅರೆ ಗೊಂಜಾರ್ ಸರ್ ಅವೇ ಬೊಕ್ಕ ಐನೂದಿರೆ ಗುಪ್ಪಾಡು ಪ್ರಶ್ನೆ ಕೇಂಡಿ ನೆಕ್ ಮೂಜಿಲ ಪಂತ ಉಂಡೆ ರಂದಂದ. ಓಕೆ ಓಕೆ ಈರ ಅವಳು ಬಿ ಸಿ ರೋಡ್ ಒಂದಿಟ್ಟು ಅವಳು ದೀಲೆ ಹೋಟೆಲ್ ಕಾಸೇನು ನಾವೇ ನಮ್ಮ ಸತ್ಕಾರ ಹಿಡ್ದಿಲ್ಲ ಏನು ಸರಿತಾನ ಕಡಪುವೆ ಕಲೆಕ್ಟ್ ಮಾಡ್ತಾರೆ ನಮ್ಮ 2 ಜನ ಸೇರ್ದು. ಓಕೆ ಓಕೆ ನೋ ಪ್ರಾಬ್ಲಮ್. ಓಕೆ ರಂಜಿತ್ ಅಂಡೆ ಹೇಳ್ತಂದುಲ್ಲೇರು ಬಲೆ 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 ರಂಜಿತ್ ಅಣ್ಣನ ಪ್ರಶ್ನೆಗಳಿಗೆ ನವೀನ್ ಮತ್ತು ಶ್ರೀನಾಥ್ನವರ ಉತ್ತರ. ನಲ್ಲ ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಅವರು. ಆಯುಷ್ ಬದೋನಿ ಅವು ಒಂಜಿ ರಾಂಗ್ ಎಂದು ಪಂಡಿರ ಅಂದಂದು ಅವು ಬದನಿ ಸತ್ಯ ಪಂಪಿನಿ ನಾನು ಹೇಮಂಗಂದು ಹೆಂಗೆ 2-3 ಸತಿ ಬತ್ತಂಡು ಪಂಡ ಯಾರು ನೆಂತಂತೆ ಅವು ಹೇಮಂಗ್ ಬದನಿ ಅಂಚನ ಅತ್ತ 2-3 ಪುದರ್ ನೆಂತೆ ಅನ್ನು ಬತ್ತಂಡು ಹೇಮಂಗಂದು ನನ್ನ ಬಾಯಿಡ್ ಪಂಡಿಜೇನ ಆತೆ. ಆಯುಷ್ ಬದೋನಿ ಅವು ಒಂಜಿ ರಾಂಗ್ ಪಂಡಿರ. ಓಕೆ 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 ಮುಂದಿನ ಕ್ವಶನ್ಗೆ ಹೋಗೋಣ. ನಾನು ಚಾಡ್ಸಿ ಬಿಡಿ ಬಂದು ಅನ್ಪೆ ಪಕ್ಕಡೆ ದಾಯ ಓಪನ್ ಅಂತೀವಿ ನಾವೇ. ಸದ್ದು ಇಲ್ಲದೆ ಮೋಡ ಶುದ್ಧಿಯಾಗೋದು, ಅದ್ದೇ ಇಲ್ಲದೆ ಗಂಧ ಗಾಳಿಯಾಗೋದು, ನರಮನುಷ್ಯ ಕಲಿಯಲ್ಲ ಒಲ್ಲೇನು ಬೆಳೆಸಲ್ಲ ಇವನದಿಯೋ ನಾಡೇಲಿ ಅಲ್ಲೇ ಸಂಪತ್ತನ್ನೇ ಪೋಪಿನಿ ಕುಲ್ಲುಗ ಬಣ್ಣದು ಎಂಚಿನೇ ಸಂಪದನ್ನ ಬಾಯ್ ನವೀನನ್ನ ಗುಡ್ ನೈಟ್ ಹಾರ್ಟ್ ಎನ್ನ ಆಶೀರ್ವಾದ ಏಪಲ ಇಪ್ಪುಂಡಿರೇಗ ಥ್ಯಾಂಕ್ ಯು ಸೋ ಮಚ್. ಇರಿ ಈತ ಬರ್ತು ಇತ್ತಿನೇಕಲ್ಲ ಆಡಲ್ ಇತ್ತಿ ಕುಲ್ಲಗ ಬಂದು ಓಡೆ ಪೋಪಿನಿ ಯಾನು ಪೊಕ್ಕಡೆ 2 ಬೇಗ ಎಕ್ಸ್ಟ್ರಾ ಬಾಡಿ ಮಾರೆ. ಬಲೆ ಬಲೆ ಜನರೇ ಬತ್ತದು ತೂ ಹಚ್ಚಿ ಮಿತ್ತಿಡು ಪ್ಲೀಸ್ ಒಂಜಿ ಲೈಕ್ ಕೊರ್ಲಿ. ಓಕೆ ಏರನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪ್ಲಿ. कोई भी ऊपर से आ रहा है तो लाइक करो सपोर्ट करो बल्तीर. ಕೋಡೆ ಥ್ಯಾಂಕ್ಸ್ ಅವೇ ಕೋಡೆ ಇಂಕ್ 530 ಮುಟ್ಟ ಇಂದು ತೆಗೆದುಂಡು ನಮ್ಮ ವ್ಯೂಸ್ ಬತ್ತಿತ್ತುಂಡು ಫಸ್ಟ್ ಟೈಮ್ ವಿ ಕ್ರಾಸ್ 530. ಥ್ಯಾಂಕ್ ಯು. 877 ವೆರಿ ಗುಡ್ ಥ್ಯಾಂಕ್ ಯು ಸೋ ಮಚ್ ಬ್ರೋ. ರಂಜಿತ್ ಅನ್ನಿ ವೆಸ್ಟ್ ಇಂಡೀಸ್ ಟೀಮ್ನಲ್ಲಿ ಎಷ್ಟು ಪ್ಲೇಯರ್ ಇಂಡಿಯಾದವರಿದ್ದರು? ಮೂಲ 2 ಒಂಜಿ ಚಂದ್ರ ಪುದಾರ್ಪುರ ಮಾರಪ್ಪುಂಡು ಮಾರ ಸಾವು 2 ಜನ ಇತ್ತಿರಂದ ಅಪ್ಪಣ ಇಂಕ್ ಇತ್ತೆಲ್ಲ 2 ಜನ ಉಳ್ಳರ ಅಂತ ಏರಿಗೆ ಥ್ಯಾಂಕ್ಸ್ ಮಾಡೋದಿಲ್ಲ ಇರೇಗೆ ಥ್ಯಾಂಕ್ಸ್ ಮಾತೆರೆಗಳ ಥ್ಯಾಂಕ್ಸ್ ಮತ್ತಿಲ್ಲ ಲೈವ್ ಇಡು ಬತ್ತಿನ ಮಾತೆರೆಗಳ ಥ್ಯಾಂಕ್ ವಿಶೇಷ ಪಲ್ಲೆ ಮಾಮು. ಓಕೆ ಎಂಚಿನ ಬಂಡ ಗೊತ್ತುಂಡೆ ನಿಕ್ಳು ಬತ್ತು ಸಪೋರ್ಟ್ ಮಾಡಿ ಬರುತ್ತೆ 3 ಜನ. ಓಕೆ ಕರೆಕ್ಟ್ ಆನ್ಸರ್. ಓಕೆ ನಾನು ಕೈತಲ್ಲೇ ಒಂಜಿ 2 ಸರನ್ನ ಕೊರಡಿ ರಂಜಿತ್ ಅನ್ನೆ ಈರ್ ಬೊಕ್ಕ ಶ್ರೀನಾಥ್ ಬ್ರೋ ಬೊಕ್ಕ ನಾರಾಯಣ್ ಮಾಮ್ ಬಾವೆ ತ್ರಿಷಾ ಸರಿತಾ ಮಕ್ಕಳು ಪೂರ ಕೂರ್ದು ಎನ್ನೊಂಜಿ ಲೈವ್ನು ಒಂಚೂರು ಎಡ್ಡೆ ಮಂತ್ ಒಂದುಲ್ಲೇರು ದಯಮಾಡಿ ನಿಕ್ಳು ಪೂರ ಇಜ್ಜಿಂದಂಡ ಏರ್ಲ ಉಪ್ಪು ಜರುತ್ತೆ ಬರ್ಪೇರು ಪೋಪೇರು ಕೆಲವು ಅಂಡ ಫಿಕ್ಸ್ ಉಪ್ಪು ನಕಲು ಇರುತ್ತೆ. ಈ ವಾಚ್ ಅವರು ಬರೋಡಂಡ ಲೈವ್ ಇಡು ಫಿಕ್ಸ್ ಜನ ಉಪ್ಪೋಡು ಬೊಕ್ಕ ಚಾಟ್ ಮನ್ಪೋಡು ರಿಯಾಕ್ಷನ್ ಕಡಪೋಡು ಅಂಚೆ ಪೂರ ಮಂತೊಂದಿತ್ತನೇ ಲೈವ್ ಇಡು ವಾಚ್ ಅವರು ಬರ್ಪಿನಿ. ಸೊ ಬತ್ತದ ಪೋಯಿನಕ್ಲೇಗ ಅವು ಡಿವೈಡ್ ಆಪನ್ ಮಾತ್ರ ತಂದೆ ಬೊಕ್ಕ ಜಾಸ್ತಿ ಸಪೋರ್ಟ್ ತಿಕ್ಕುಜಿ ವ್ಯೂಸ್ ಒಂಜಿ ಉಪ್ಪುಣು ಈತು ವ್ಯೂಸ್ ಆಡೊಂದು ಸಪೋರ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಭಾಯ್ ಓಡೆ ಗೊತ್ತೀರಿ ರಂಜಿತನೇ ಶಿವನಾರಾಯಣ್ ಚಂದ್ರಪಾಲ ಕರೆಕ್ಟ್. ರಾಮ್ ನರೇಶನ್ ಸರ್ವಾನ ಅಂದಂದು ರಾಮ್ಪಾಲ ಕರೆಕ್ಟ್ ಸಪೋರ್ಟ್ ಮಾಡೋದಿಲ್ಲ. ಥ್ಯಾಂಕ್ ಯು. ಯಾನು ಫಿಕ್ಸ್ ಅಂತ ಮಾಡೋದಿಲ್ಲ ಅಂದ ನಿಕ್ಳು 3 ಜನ ಎಲ್ಲ ಫಿಕ್ಸೇ ಮಾತೆಲ್ಲ ಫಿಕ್ಸೇ ಪ್ರದಿಯನ್ನೆಲ್ಲ ಬರ್ಪೇರು ಬೊಕ್ಕ ಅಕ್ಕುಲ್ಪುರ ಬರ್ಪೇರು ಅಂಡ ಅಕ್ಕುಲ್ಪುರ ಪೋಪೇರು ಬೇಗ ಬೇಗ ನಿಕ್ಳು ಅಂಡ ಕುಲ್ಲುವಾರ ಮಸ್ತ್ ಬರ್ತು ಅಂಚದು ಎನ್ನ ಒಂಜಿ ಯಾನು 2 ಗಂಟೆ ಅಂದೆಂತದ್ದು ಚಾಲು ಮನ್ಪುನು ಅಂಡ್ ಅವು 3 ಗಂಟೆ ಆರು ನಿಕ್ಲೇರ್ದ ಹತ್ರ 3 ಗಂಟೆ ಆಪುಣು. ಸೊ ಅವು ಹೆಂಗೆ ಖುಷಿ ಆಪುಣು ಅಂತೆ ವಾಚ್ ಅವರು ಜಾಸ್ತಿ ಬರ್ಪಡೋದು ಎಂಚಾದ. ಥ್ಯಾಂಕ್ ಯು ಸೋ ಮಚ್. ನಿಖಿಲ ಅಮೂಲ್ಯವಾದ ಟೈಮನ್ನು ಎನ್ನೊಟ್ಟಿಗೆ ಕೊರೊಂದುಲ್ಲಾರು. ಸೊ ನಿಖಿಲ ಒಂಜಿ ಏಪಲ ಮರಪರ ಸಾಧ್ಯ ಜಾವೆ ರಂಜಿತನ ಎತ್ತೆ ಐಟ್ ಲಡೆ ಆಪುಂಡ ಅಂತ ಮನದಿಲ್ಲೇರು ಒಯ್ಟಿ ಶ್ರೀನಾಥ್ ಮಾಮು ಎನ್ನಡಲ್ಲ ಪಾತೆಲ್ಲ ಮನದಿಲ್ಲೇರು.
ತ್ರಿಷಾಕುಲಾಲು ವನ್ಯ ಎನ್ನ ಬೆಸ್ಟಿ ಮೆಲ್ರಿನ್ ಕ್ಲೋಸ್ ಫ್ರೆಂಡ್ ಓ ಅಂದ ಅಕ್ಕಳು ಸಬ್ಸ್ಕ್ರೈಬ್ ಅಂದೇರದ ಓಕೆ ಅಕ್ಕಡ ಪಣಿ ಏಪಲ ಬತ್ತದ ಒಂಜಿ ಲೈಕ್ ಕೊಡ್ದು ಪೋಲೆ ಎಂದು ಅಕ್ಕ ಒಲ್ಲ ಅಕ್ಲೆಗ್ ಮಿನಿ ಪರೀಕ್ಷೆ ಎತ್ತಂಡ ಓದೇರ ಪುರ ಎತ್ತಂಡ ಜಸ್ಟ್ ಕಮ್ ಆ್ಯಂಡ್ ಲೈಕ್ ಕೊಡ್ದು ಪೋಲೆ ಬಂಡ ಒಂಜಿ ವ್ಯೂಸ್ ಆಪುನು ಒಂಜಿ ಲೈಕ್ ಆಪುನು ಬೊಕ್ಕ ಪಗೇಳ್ಡು ಒಲ್ಲ ಅಕ್ಕಲ ಇಲ್ಲ ಟಿ ವಿ ಚಾಲಿತ್ತಂಡ ದಿಯರ ಬಂಡನು ಅಂತ ಸಪೋರ್ಟ್ ಮಾಡ್ತಾರೆ ಬಣ್ಣ ಅಕ್ಕಳ ಕಂಪ್ಯೂಟರ್ಡ ಟಿ ವಿಡ ಚಾಲು ದಿಯರೆ ಯಾನು ಉಳ್ಳೆ ಪಂಡದು ಓಕೆ 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 ರಂಜಿತನ್ನೇ ಯಾನು ಉಳ್ಳೆ ಪಂಡದು ಓಕೆ 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 ನಾರಾಯಣ ಕುಲಾಲು ಅಂಚ ಲಡೆ ಇಜ್ಜಿ ಅಂಚೆ ಇಜ್ಜಪ್ಪ ತಾಯಿಗೆ ಲಡೆ ನಕ್ಲು ಮಾತಿರ್ಲ ಉಳ್ಳಾರ ಎಂಕ ಕ್ರಿಕೆಟ್ ಬರ್ಪುಜಿ ಓಕೆ ನೋ ಪ್ರಾಬ್ಲಮ್ ಓಕೆ ಒಂದು ಎಂಚಿನೇ ಪಾತಿರ್ಗ ಮೆಲ್ರಿನು ಅವು ಬಸ್ತಾ ಆತ ಬಣ್ಣದಲ್ಲೇರು ಗೊತ್ತು ಜೆಂಕ್ ರಂಜಿತನೇ ಸೌತ್ ಆಫ್ರಿಕಾದ ಒಬ್ಬ ಪ್ಲೇಯರ್ ವಿಮಾನ NC ಕ್ರೋಂಜೆ ಸತ್ರು ಯಾರು ಇರ್ನ ಕಾಸು ಖಾಲಿ ಇರು ಕ್ರಿಕೆಟ್ದ ಕ್ವಶನ್ಗೆ ಏನಾರ ಕಾಸು ಖಾಲಿ ಕುಲ್ಲುಗೈ ಮಾಲುಂಡ ಅಂದಕ್ಕೇನೋದಿಲ್ಲರು ಗೋಪಾಲ್ ಹೆಚ್ಚು ಬರ್ತಾರೆ ವೆಲ್ಕಮ್ ಗೋಪಾಲಣ್ಣ ಎಲ್ಲಿದ್ದೀರಿ ನೀವು ಇಷ್ಟು ಲೇಟಾ ಬರೋದು ನಾವು 1:57 ಮುಗಿಸಿ ಆಯಿತು ನೀವು ಲೇಟ್ ಆಯಿತು ಬಂದು ಒಂದು ಲೈಕ್ ಕೊಡಿ 31 ಮಾಡಿ ನಮ್ಮ ಲೈಕನ್ನು ಮತ್ತು ಸಪೋರ್ಟ್ ಕೊಡಲಿಕ್ಕೆ ಬಂದಿದ್ದೀರಲ್ಲ ಅದು ನಮ್ಮ ಪುಣ್ಯ ಥ್ಯಾಂಕ್ಸ್ ನಿಮಗೆ ರಂಜಿತ್ ಬ್ರೋ ಸರಿಯಾದ ಉತ್ತರ ನವೀನ್ ಬ್ರೋ NC ಕ್ರೌಣಿ ಓಕೆ ಥ್ಯಾಂಕ್ ಯು ಶ್ರೀನಾಥ್ ಈರ್ ಫುಲ್ಲು ಓದಿನ ದುಂಬೆ ಪನ್ಪಾರನ್ನು ಪಂಡೇರು ಅವು ಆ್ಯಕ್ಚುಲಿ ಎಂಜಿನ ಗೊತ್ತಂಡೆ ಕಟ್ಟ ಅಂತ ಹೇಳಿ ಬಂಡ ಅಂಚೆನೆ ಉತ್ತರ ಗೊತ್ತಿದ್ದನ ಪಟಕ್ಕ ಬನೋಡು ಬೊಕ್ಕ ಇರಗು ಅವರು ಕರಡು ಬತ್ತಿದಲ್ಲ ಕರಡು ಬತ್ತಿಟ್ಟನ್ನು ಒರಿಯಡನಕೇನು ಆ ಯೋಚನೆ ಬಂತದ್ದು ಪುರ ಉತ್ತರ ಕೊರಳಿ ಒಂದು ತಟ್ಟ ಅಂತ ಹೇಳಿ ಪಕ್ಕ ಅಂದು ನಾನು ಮಲಗಿ ಎದ್ದೆ ಲೈಕ್ ಕೊಟ್ಟೆ ಓ ಥ್ಯಾಂಕ್ ಯು ಸೋ ಮಚ್ ನೀವು ಮಲಗಿ ಎದ್ದು ನಮ್ಮ ಲೈವ್ಗೆ ಬಂದಿದ್ರಲ್ಲ ಅದು ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಜನರೇ ಬನ್ನಿ ಯಾರಿಜೋನ್ ಬರ್ತೀರಾ ಸೂ ಫ್ರಮ್ ಸೋ ಅವು ಎಂಚಿನ ಸೂ ಫ್ರಮ್ ಸೋ ಹೊಸದಲ್ಲ ಬತ್ತನದಲ್ಲ ಆಯ್ನ ಪಣ್ಣುಲ್ಲೇ ಆಸ್ಟ್ರೇಲಿಯನ್ ಪ್ಲೇಯರ್ ಶುಭರಾತ್ರಿ ನವೀನನ್ನ ಓಕೆ ಜಪ್ಪುನ ಬಾವ ನಿದ್ರೆ ಬರ್ಪುಂಡು ಓಕೆ ರಂಜಿತನ ಹರ್ಭಜನ್ ಸಿಂಗ್ IPLನಲ್ಲಿ ಯಾವ ಆಟಗಾರನಿಗೆ ಕಪಾಲಕ್ಕೆ ಹೊಡೆದದ್ದು ಶ್ರೀಶಾಂತ್ ಅತ್ತ ಅವೆಂಚಿನ ಹಬ್ಬು ಸೂ ಫ್ರಮ್ ಸೋ ಒಂದು ರಕ್ಷಣೆ ಕೇಂದ್ರದ ಅದವು ಸೂ ಫ್ರಮ್ ಸೋ ತೂಪರ ಪಿಕ್ಚರ ಅಡಮ್ ವಾಕ್ಸ್ ದಾದ ಅಡಮ್ ವಾಕ್ಸ್ ಕ್ರಿಕೆಟ್ ಹಾಕದಿನ ಗೊತ್ತು ಜಂಕ್ ನಾನು ಶ್ರೀಶಾಂತ್ ಅಂದೇ ನಿಂತಿದ್ದೀನಿ ಅಫ್ರೀದಿಗೆ ತಪ್ಪ ಗೊತ್ತಿಲ್ಲ ಶುಭರಾತ್ರಿ ನಾರಾಯಣ್ ನಿದ್ರೆ ಬರ್ಕೊಂಡು ಓಕೆ ಜಪ್ಲೆ ಓಕೆ ಗುಡ್ ನೈಟ್ ಶುಭರಾತ್ರಿ ಹರಿಜನ್ ಪಂಜಾಬ್ ಪಣೊಂದುಲ್ಲೇರು ನಾರಾಯಣ್ ಕುಲಾಲ್ ಶುಭರಾತ್ರಿ ಪಣೊಂದುಲ್ಲೇರು ಎವ್ರಿಬಡಿ ಗುಡ್ ನೈಟ್ ಪಣೊಂದುಲ್ಲೇರು ತ್ರಿಷಾ ಕುಲಾಲ್ ಓಕೆ ಏನು ಕರೆಕ್ಟ್ ಆನ್ಸರ್ ನವೀನ್ ಬ್ರೋ ಪಣೊಂದೇರು ಎಸ್ ಕರೆಕ್ಟ್ ಆನ್ಸರ್ ನವೀನ್ ಬ್ರೋ ಶ್ರೀಶಾಂತ್ ಅತೆ ಎಸ್ ಥ್ಯಾಂಕ್ ಯು ಸೋ ಮಚ್ ಇರ್ನ ಕಾಸು ಪೂರ ಪೋಂಡು ಸೂ ಫ್ರಮ್ ಸೋ ಮೂವಿಯಾ ಓಕೆ ಅವು ಏಪ ಬೈದನ ಏರ್ ನಾವು ಶುಭರಾತ್ರಿ ಅವು ಆನ್ಸರ್ ಶ್ರೀನಾಥ್ ಕ್ವಶನ್ಗೆ ಆನ್ಸರ್ ಬಂಡೇರು ಅವು ಆನ್ಸರ್ ಶ್ರೀನಾಥ್ನ ಕ್ವಶನ್ಗೆ ಆನ್ಸರ್ ಓ ಅಂದೆ ಓಕೆ ಅಚ್ಚ ಶ್ರೀನಾಥ್ ಕ್ವಶನ್ ಬಂತೀರಾ ಎಂದಾನೆ ತೂತುಜಿ ಮಾರ್ರೆ ಸ್ಟೀವಾಂಗ್ ಬಲೆ ಜನಕ್ಲೆ ಒಂಜಿ ಲೈಕ್ ಹೆಚ್ಚಮಂತೀರ ಗೋಪಾಲಣ್ಣೆ ಬರ್ತದೆ ಅಂಚೆನೆ ಬೇತಾರೆಲ್ಲ ಉಳ್ಳೇರ ಬಲೆ ಬಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಬ್ಬು ಲೈಕ್ ಕೊಡ್ತಾನ ಲೈಕ್ ಕೊಡ್ತಿದ್ದೇನೆ ಲೈಕ್ ಕೊರು ಅಡಮ್ ವೋಕ್ಸ್ ಬಂದ್ರೆ ಓಕೆ ಹರಿಜೋನು RGB ಶೆಟ್ಟಿ ಬಂದ್ರೆ ಓ ಅಂದ ಓಕೆ ಅವು ತೂಕ ಮೂರು ದುಬೈ ಬೈಜ ಅಂದದ ಕೊರಿಯಾ ಬಂದ್ರೆ ಓಕೆ ಥ್ಯಾಂಕ್ ಯು ಸೋ ಮಚ್ ವೇತನ ಎಂಚೊಲ್ಲೆರಮ್ಮ ಓಕೆ ಇವತ್ತು 1 kg ಬಂಗುಡೆಗೆ ಎಷ್ಟು ರೂಪಾಯಿ ವಾ ನಿಮ್ಮ ಪ್ರಶ್ನೆಗೆ ಉತ್ತರ ಇವತ್ತು ರೇಟ್ ಕಮ್ಮಿ ಇರ್ಬೋದು ಇವತ್ತು ಶುಕ್ರವಾರ ಅಲ್ವಾ ಒಂದು 150 ಇರ್ಬೋದು ಅವನೊಂದ್ರೆ ಶ್ರೀನಾಥ್ ನಮ್ಮ 2 ಗಂಟೆ 40 ನಿಮಿಷ ಮುಗಿದಿದೆ ಸೊ ಇನ್ನು ನೀವು 20 ನಿಮಿಷ ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ ನನಗೆ ತಿಳಿಸಿ ಇಲ್ಲ ಅಂದರೆ ಮಲಗುವ ತಪ್ಪು ಸಂಪತ್ತನ್ನು 200 ಬಣ್ಣದಲ್ಲೇರು
అలక్కడ మున్నుదుండా అంది బాకిది నైన్ను దుప్పున అంది ಇನಿ ಸರಿತ ದೊಂದು ಜಲ ಅಂದಿ ಇಜಿನ ಪಂತು ಅಲಿ ತೋರ್ತು ಸರಿಯಾದ ಉತ್ತರ ಸಂಪತ್ತನ್ನ ಅವನಲ್ಲಿ ಇರುವುದು. ಓಕೆ 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 ಥ್ಯಾಂಕ್ ಯು ಸೋ ಮಚ್ ಶ್ರೀನಾಥ್ ಹೌದಾದ ಅಂಜಲ ಐನೂದು ಅವನಲ್ಲಿ ಅತ್ತೆ ಗೊತ್ತು ಜೀವಣ್ಣ ಐಕ್ ಬಂಗುಡೆ ಪುರ ಮೂಲೆ ಎಂಕುಲು ರೇಟ್ಗೆ ಅಂದ್ರೆ ಪೋಪು ಜಾತಿ ಮುಲ್ಪ ಜಾಸ್ತಿ ರೇಟ್ ಬೊಕ್ಕಲ್ಲ. ರಂಜಿತನ್ನೇ ಸುಳ್ಯದಲ್ಲಿ ಒಂದು ಹೆಣ್ಣು ಮಗಳಿಗೆ ఆయన పుదర్మురని ఇత్తను మరి యూట్యూబ్ కృష్ణ ఓకే 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 ಕೃಷ್ಣ ನೀನೇ ಬೇಗ ಬಾರೋ ಎನ್ನ ಮನಕ್ಕೆ ಮುದವ ತೋರೋ ಸಂಪತ್ ಎಂಕ್ ಗೊತ್ತಿತ್ತು ನಾನು ಏಪಲ ಕೊನಪೆ ಓ ಅಂದೆ ಓಕೆ ಓಕೆ ಸಂಪತ್ತ ನನಗೆ 3 ಬಂಗುಡೆ ಬಹುಮಾನ ಅವನು ರಂಜಿತನ್ನೇ ತಿಳ್ತಂದುಲ್ಲೇರು ಶ್ರೀನಾಥ್ ಸರಿ ಆನ್ಸರ್ ಪಣೊಲ್ಲೇರು ರಂಜಿತ್ ಅನ್ನ ಸರಿಯಾದ ಉತ್ತರ ಬಂದು ಗೋಪಾಲಿ ಹಚ್ಚಿ ಪಣಂದುಲ್ಲೇರು. ಯಾರೆಲ್ಲ ಬಂದಿದ್ದೀರಾ ಲೈವಿಗೆ ಬಂದು ನಮ್ಮ ಲೈವನ್ನು ಲೈಕ್ ಮಾಡಿ ಹಾಗೆಯೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮಗೆಲ್ಲರಿಗೂ ಬೇಕಾದ ಕ್ವೆಶ್ಚನ್ಗಳನ್ನು ರಂಜಿತನ್ನ ಕೇಳ್ತಿದ್ದಾರೆ, ನಾವೆಲ್ಲ ಉತ್ತರ ಕೊಟ್ಟು ನಮ್ಮ ಮಂಡೆಯನ್ನು ದೊಡ್ಡವದು ಮಾಡೋಣ. ಯಾರಾದರೂ ಇದ್ದರೆ ಬಂದು ವಿಡಿಯೋ ನೋಡಿ. ಕೃಷ್ಣ ಸರಿಯಾದ ಉತ್ತರ ಅಂತಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್ ರಂಜಿತನ್ನ ಕ್ರಿಕೆಟ್ಗೆ ಬೋಂಡೆಡ್ ಎತ್ತಂಡು ಗೋಪಾಲಿ ಹಚ್ಚು ನಮ್ಮ ಅವೇನು ಬಿಡ್ದೊಂಜಿ ಕ್ರಿಕೆಟ್ಗೆ ಹೋಯ ಅಂದು ಕೆಲ ಜೋಕುಲು ಬರಲ್ಲ ನಮ್ಮ ಲೈವ್ಡ್ ಗೋಪಾಲಿ ಹಚ್ಚಿ ಹಾಯ್ ಪಣದಲ್ಲಿ ಸಂಪತ್ತನ್ನೇ ಬೊರ್ಚಿ ಅವು ಪುರಣ್ಣ ಅನ್ನಂದಿ ಕರೆಕ್ಟ್. ನಾವು ಮುಂದಿನ ಪ್ರಶ್ನೆ ಏನಾದರೂ ಕೇಳಿ ರಂಜಿತನ್ನ ಕ್ರಿಕೆಟ್ ಇದ್ದು. ಆಸ್ಟ್ರೇಲಿಯಾದ ಒಬ್ಬ ವಿಕೆಟ್ ಕೀಪರ್ನ ಹೆಸರು ಹೇಳಿ. ಆಸ್ಟ್ರೇಲಿಯಾದ ಒಬ್ಬ ವಿಕೆಟ್ ಕೀಪರ್ನ ಹೆಸರು ಹೇಳಿ. ಎಡ್ಡೆ ವಿಕೆಟ್ ಕೀಪರ್ ಅಡಮ್ ಗಿಲ್ಕ್ರಿಸ್ಟ್ ಕರೆಕ್ಟ್ ಆನ್ಸರ್. ಬನ್ನಿ ಬನ್ನಿ ಜನರೇ, ಗೋಪಾಲಿ ಹಚ್ಚಿ ಧೋನಿ ಬಣ್ಣದಲ್ಲಿ ಅವು ಭಾರತದೇ. ಗಿಲ್ಕ್ರಿಸ್ಟ್ ಇಸ್ ದ ರೈಟ್ ಆನ್ಸರ್. ಸ್ಯಾಂಟ್ನರ್ ತಪ್ಪು. ಭಾರತೀಯ ಕ್ರಿಕೆಟ್ ಆಡುವಾಗ ಬಾಲ್ ತಗಲಿ ಒಬ್ಬರು ಸತ್ತರು, ಯಾರದು? ಕ್ರಿಕೆಟ್ ಆಡುವಾಗ ಬಾಲ್ ತಗುಲಿ ಭಾರತೀಯನೊಬ್ಬನು ಸತ್ತಿದ್ದಾರೆ, ಯಾರವರು? ಎನ್ಸಿಕ್ರೋನಿ ಎನ್ಸಿಕ್ರೋನಿ ವಾಂಡೆ ಕಡೆ ಅವು ಸೌತ್ ಆಫ್ರಿಕಾದ ಆಕ್ಸಿಡೆಂಟೆಡ್ ಸಾಯ್ತೀನಿ ನೆಟ್ಟು ನಮ್ಮ ಪ್ಲೇನ್ ಕ್ರ್ಯಾಶ್ ಇದು. ಪಿಪ್ಪು ತಪ್ಪು. ಭಾರತೀಯ ಆಟಗಾರ ಗೊತ್ತಿಜ್ಜಿಯೇ ಬರೋದಿಲ್ಲ. ದಾದ ಪನ್ಪರ್ ನಿಕ್ಲು ಕ್ರಿಕೆಟ್ ಆಟಗಾರ ಒಂಜಿ ಸೈತದೆ ಇಂಡಿಯಾದ ದುಂಬು ಇತ್ತತ್ತು ಮಸ್ತ್ ಸಮಯ ಏರೆಗಳ ಗೊತ್ತು ಜಾ ಫಿಲಿಪ್ಸ್ ಅಂದು ಗೊತ್ತು ತಪ್ಪು. ಫಿಲಿಪ್ಸ್ ಅತ್ತು ಬನ್ನೋಡ ಪಲ್ನಿ ಅರ್ಜಿತ್ ಸಿಂಗ್ ತಪ್ಪು.
ರಂಜಿತನ ಪನೋಡ ಪಲ್ನೆ, ಸಂಪತ್ತನ ಪನೋಡ ಪಲ್ನೆ, ಗ್ಲ್ಯಾನ್ ತಪ್ಪು. ಬಲೆ ಬಲೆ ಜನರೇ, ಬಲೆ ಬಲೆ ಬತ್ತದ ನಮ್ಮ ಲೈವ್ಗೆ ಸಪೋರ್ಟ್ ಮನ್ಪ್ಲೆ ಅಂಚೆನೆಂಜಿ ಲೈಕ್ ಕೊರ್ಲೆ. ಒಂದು ಕೈಯಲ್ಲಿ 5 ಬೆರಳು, 2 ಕೈಯಲ್ಲಿ 10 ಬೆರಳು, 10 ಕೈಯಲ್ಲಿ ಎಷ್ಟು ಬೆರಳು? ಪಲ್ಲೆ ಓಕೆ. ಅವು ಒಂದು ರಮನ್ ಲಾಂಬಾ ಬಂದು, ರಮನ್ ಲಾಂಬಾ ದುಂಬುದ ಕ್ರಿಕೆಟ್ ಹತ್ತು ತೂತುಜಿ ಆತ ತೂತುಜಿ ಅತ್ತು ದುಂಬುದ ಕ್ರಿಕೆಟ್ದೇ ಹತ್ತು ಇಂಬೆ ಪೊಸತದೇನೆ ರಣಜಿ ಗೊಬ್ಬನ ಬಾಲ್ ತಾಗ ಸೈತಿನೇ. ರಮನ್ ಲಾಂಬಾ ಕರೆಕ್ಟ್ ಆನ್ಸರ್. ಶ್ರೀನಾಥ್ ಐವ ಬಣದಲ್ಲಿ ಬಕ್ಕಂಜಿ. ಆಸ್ಟ್ರೇಲಿಯಾ ಕ್ರಿಕೆಟಿನಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ದರು, ಅವರ ಹೆಸರೇನು? ಸರಿಯಾದ ಉತ್ತರ ಶ್ರೀನಾಥ್ ಅನ್ನ ಅವನದಲ್ಲಿ. ಓಕೆ 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 ಓಕೆ. ಆಸ್ಟ್ರೇಲಿಯಾ ಕ್ರಿಕೆಟಿನಲ್ಲಿ ಹಿಂದೆ ಇಬ್ಬರು ಅಣ್ಣ ತಮ್ಮಂದಿರಿದ್ದರು, ಅವರ ಹೆಸರೇನು? 1998. ಓಕೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಇನ್ನು 13 ನಿಮಿಷ ಇರ್ಬೋದು ನಮ್ಮ 3 ಗಂಟೆ ಆಗಲಿಕ್ಕೆ. ಸೊ 3 ಗಂಟೆಯನ್ನು ನಾವು ಮುಗಿಸಿ ಹೋಗೋಣ. ಅಷ್ಟರವರೆಗೆ ನೀವು ಇರ್ತೀರಲ್ಲ ಎಲ್ಲರೂ? ನಿಕ್ಕಳು ಪೂರ ಉಳ್ಳರತ್ತಾ? ಸರಿಯಾದ ಉತ್ತರ ನವೀನ್ ಬ್ರೋ ಬಂದಿರ, ಥ್ಯಾಂಕ್ ಯು. ಗೋಪಾಲ್ ಹೆಚ್ಚಿ ನನಗೆ ಗೊತ್ತುಂಟು, ನೆನಪಿಲ್ಲ. ಬಹುಮಾನ ನನಗೆ ಕೊಡಿ ಅವನು. ಯಾನ್ ಪುಟ್ಟುದಿನಿ 1999. ಓ ಅಂದ. ಸೊ ಈ ರೀತಿ ಈತ ಲೇಟಾ 26 ಓನ್ನಿಯಾ? ಓಕೆ ಓಕೆ. ಸೊ ಜಸ್ಟ್ ಇರ್ನ ಎಂಜಿನ ಐತೆ ಎಜುಕೇಷನ್ ಆದಿರು ಜಾಬು ಸರ್ ಸೇರ್ನಿ ರಂಜಿತ್ ಸರ್ ಯಾನು 90ದ ಬರ್ತ್ ಅವನಲ್ಲ. ಓ ಅಂದ. ಓಕೆ ಓಕೆ. ಸೊ ನಿಕ್ಕಳು ಪೂರ ಉಳ್ಳರತ್ತ, ನಿಕ್ಕಳು ಪೂರ ಎನ್ನರ್ದು ಎಲ್ಲಿ ಆಪಂಡ ಅಂದಿ. ಓಕೆ 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 ಓಕೆ. ಬನ್ನಿ 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 ಬನ್ನಿ. ರಂಜಿತನ ಒಲ್ಪ ಊರಿಯೇ ಲಾಂಬ ಸರಿ ಅತಿ ಉತ್ತರ. ಲಾಂಬ ಸರಿ ಉತ್ತರ. ಯಾನ್ ಪಂಡ್ ದಾಂಡ ಪಗ ನೀರು ಟೈಪ್ ಅಂತಾರೆ. ಅಕ್ಳು ಪೂರ ಪಲ್ಲೆ ಪಲ್ಲೆ ಪಂಡ ಇರತ್ತೆ. ಯಾನ್ ಪನ್ಪಿನೆಲ್ಲ ಈರು ಟೈಪ್ ಮನ್ಪಲ್ಲ ಸರಿ ಅಂಡ್. ರಮನ್ ಲಾಂಬ ಇಸ್ ದ ರೈಟ್ ಆನ್ಸರ್. ನಾನು ಎಲ್ಲರಿಗಂತ ಚಿಕ್ಕವನು ಬಂದು ಗೋಪಾಲ್ ಹೆಚ್ಕೊಂಡ್ರೆ. ಹೌದಾ? ಓಕೆ 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 ಓಕೆ. ಎನ್ನ ಕಾರ್ಕಾಲ. ಸಾರಿ ಸಾರಿ ಸಾರಿ. ಇರು ಪಂತಾರೆ ಅಲ್ಲೇ ಮಲ್ಲಿಗಕ್ಕ ಬತ್ತೇರಿ ಲಾಸ್ಟ್ದ 15 ನಿಮಿಷಕ್ಕೆ ಮಲ್ಲಿಗಕ್ಕ ಬತ್ತೇರಿ. ಅವೇ ಮಾತೆಲ್ಲ ಹಾಯ್ ಪಲ್ಲೆ ಮಲ್ಲಿಗಕ್ಕಗೆ. ವೆಲ್ಕಮ್ ಮಲ್ಲಿಗಕ್ಕ, ಹೇಗಿದ್ದೀರಿ? ಉಂಡರೆ ಸೌಖ್ಯ ಉಳ್ಳಾರೆ ಇರು. ಮಸ್ತ್ ಲೇಟ್ ಬಂತು ಬರ್ತಾರೆ. ಒಂಜಿ ಅರ್ಧ ಗಂಟೆ ತುಂಬ ದೊಡ್ಡ ಆಯ್ತಾನೆ. ಜಾಂಪ ಬೊಕ್ಕ ಜಾಂಪ ತಪ್ಪು. ಗೋಪಾಲ್ ಹೆಚ್ಚಿ ದುಬೈ ಅಕ್ಕ ಪಣದಲ್ಲಿರು. ಸಂಪತ್ತನ್ನೇ ಮಲ್ಲಿಗಕ್ಕ ಹಾಯ್ ಪಣದಲ್ಲಿರು. ಮಾತೆಲ್ಲ ಅಕ್ಕಗೆ ವೆಲ್ಕಮ್ ಮನ್ಪ್ಲೆ ಅಂಚೆನೆ ಅರೆಗಳ ಸಪೋರ್ಟ್ ಮನ್ಪ್ಲೆ. ಗೋಪಾಲ್ ಬ್ರೋ ಹಾಯ್ ಪಣದಲ್ಲಿರು. ರಂಜಿತನ ಮಲ್ಲಿಗಕ್ಕ ಬೇಗ ಬರ್ರಿ ಆಯ್ ಜಾಗ ಏನದಲ್ಲಿರು. ಅವೇ ಒಂಚೂರು ಬೇಗ ಬೈ ದೊಡ್ಡ ಆಯ್ತು ಅಂತ ಪಾತಿರದಲ್ಲಿ ಜನ ಅಂತ ಕಮ್ಮಿ ಇತ್ತು. ನೀನು ಕಮ್ಮಿ ಎತ್ತು ಬತ್ತಿನ ಕುಳುಪುರ ಬತ್ತದ ಒಂಚೂರು ಅಂಚಿ ಪೋಪೇರು ಅಂಚಾದು ಲೈವ್ ಕೆಲ ಉಂಡತೆ ನಮ್ಮ ರಾತ್ರಿ. ಸಂಪು ತಂಪು ಹಾಯ್ ಬಣದಲ್ಲಿ ಆತಿಜಿ ಫ್ಲೈಟ್ ದಿಕ್ಕಿಜಿ ಎಡ್ಡೆ ಕಾಮಿಡಿ ಹಾಕ್ಯಾರ. ಕರೆಕ್ಟ್. ಮಲ್ಲಿಕ ದೂರ ಹೋತೀನಿ ಏನಂದಿರು. ಅಕ್ಕ ಇತ್ತೆ ದುಬೈಡ್ ಇಪ್ಪುಡು ಇರು ಕೆಂಡೆ ಅಂದು ಫ್ಲೈಟ್ ದಿಕ್ಕುಜಿ ಏನಿಕೊಡೆ ಬಾರಿ ಬಂಗ. ದಾವಣಗೆರೆ ಎಕ್ಸ್ಪ್ರೆಸ್ ಅಂತ ಯಾವ ಬೌಲರನ್ನು ಕರೆಯುತ್ತಾರೆ? ದಾವಣಗೆರೆ ಎಕ್ಸ್ಪ್ರೆಸ್ ಅಂತ ವೆಂಕಟೇಶ ಪ್ರಸಾದ್ ಅಂತ. ಶ್ರೀನಾಥ್ ಸಾರಿ ಶ್ರೀನಾಥ್ ನಾನು ಕರೀತಾರೆ. ಮಂಡೆ ಕಳಿಸಿ ಬಂತೀನಿ ನಾನು ಎಕ್ಕಡ್ದ ಅತ್ತ ಮಲ್ಲಿಕ ಫ್ಲೈಟ್ ನಾನೇ ಕಡಪುರ್ದೆ ಅಂದ್ಕೊಂಡಿರು ಅಂದಿ. ಜಾವಗಳ ಶ್ರೀನಾಥ್ ಎಕ್ಸ್ಪ್ರೆಸ್ ಬಂದಿರು. ಕರೆಕ್ಟ್. ಓಕೆ. ರಂಜಿತ್ ಸಾಲಿಯನ್ ಗೋಪಾಲ್ ದುಬೈ ತೂಯರೆ ಸೂಪರ್ ಉಂಡ ಹಾಕೊಂಡಿರು ಅಂದಿ. ದುಬೈ ಬಾರಿ ಸೋಕುಂಡಿ ತೂಯರೆ ಅಂಡ ಬೆಚ್ಚ ತೂನಗೊಂಡತಿ ದಾಯ ಬೈದೆ ಅಂದ ಅಪ್ಪು ನಂಚ. ಶ್ರೀನಾಥ್ ವಿನಯ್ ಕುಮಾರ್ ಸೊರಕ್ಕೆ ಬಂದಿಲ್ಲೇರು. ಓಕೆ. ವಿನಯ್ ಕುಮಾರ. ಓಕೆ 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 ಓಕೆ. ನೋ ತಪ್ಪು ಆನ್ಸರ್ ನವೀನ್ ಮಾಡೋದಿಲ್ಲ. ಓ ಅಂದೆ ಬುಕ್ಕ ಏರು ಮಾರ್ರೆ ಅಂಚಿನ ಎಕ್ಸ್ಪ್ರೆಸ್ ಏರುಳ್ಳಿರ್ಬೇತೆ ಅಯ್ಯ ಅವ್ರಿ ಉಳ್ಳಿ ಮುರಣಿ ಕನ್ನಡದ ಐತೆ ಆಯ್ನ ಪುದಾರಿಂಚಿನ ಗೊತ್ತಿಜೆ ಪೊಸಬೇನ ಅಂದ್
ಮಲ್ಲಿಕಕ್ಕ ಅವು ಇನ್ನ ಗುಜಿರಿ ಸೈಕಲ್ ಹತ್ತು ಬಂಡೇರು ಗೋಪಾಲ್ ಹೆಚ್ಚು ಬೆಚ್ಚನ ಅಲ್ವಾ ಬಂಡೇರು ವಿನಯ್ ಕುಮಾರ್ ಸರಿ ಉತ್ತರ ಬಂಡೇರು ಓ ಅಂದೆ ವಿನಯ್ ಕುಮಾರ ಓಕೆ 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 ಅಂದಿ ಬೆಚ್ಚ ಬಂಡೆ ಇಂಚಿನಿ ಒಂತೆ ಬೆಚ್ಚತ್ತು ಪಿದೆ ಪೋಯರಾಪಜಿ 5 ಗಂಟೆ ಪೋನಾಗಲ್ಲ ಬೇಯದು ನಮ್ಮ ತೂಕು ಚಿಕನ್ ಕೈಪೆರೆ ಗಾಳಿ ಬಾಡುವ ಅಂಚೆ ಬೆಚ್ಚ ಬೆಚ್ಚ ಗಾಳಿ ಬರ್ಪುಂಡು ಟೆಂಪರೇಚರ್ ಇತ್ತೆ ರಾತ್ರಿ 39 ಡಿಗ್ರಿ ಉಂಟು ನೀವು ನಂಬುವರ ಪಂಡ ಟೆಂಪರೇಚರ್ 39 ಡಿಗ್ರಿ ಶ್ರೀನಾಥ್ಗೆ ಜಾವಗಲ್ ಶ್ರೀನಾಥ್ ಎಕ್ಸ್ಪ್ರೆಸ್ ಪಂಪಿನಿ ಓ ಅಂದೆ ಓಕೆ 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 ಮಲ್ಲಿಕ ಬೊಕ್ಕ ದಾದಿ ಕಜಿಪಿ ಏಕೆಂಡೇರು ಶ್ರೀನಾಥ್ ಯಾನು ಪಂಡೆ ಶ್ರೀನಾಥ್ ಯಾನು ಕೂಡ ಎಕ್ಸ್ಪ್ರೆಸ್ ಪಂಡೆ ಅಂದ ಮಲ್ಲಿಕ ದುಬೈ ಕಜಿಪು ವೆಜ್ಜಿ ಬಣ್ಣದಲ್ಲೇರು ಓಕೆ ರಂಜಿತ್ ಅನ್ನ ದಾವಲ್ಪಿಂಡಿ ಎಕ್ಸ್ಪ್ರೆಸ್ ಮಲ್ಲಿಕಕ್ಕ ಕರಾಮೋಡು ನಮ್ಮ ದಾಸ್ ಪ್ರಕಾಶ್ ಹೋಟೆಲ್ ಉಂಡತೆ ಅವಳು ಐತಾರ ಒಂದು ಉಂಡವೆ ಆಟಿದ ಮನಸ್ಪುರ ಉಂಡು ಬಾರಿದೆ ರೇಟ್ ಮಸ್ತ್ ಐಟಮ್ ಪೂರ ಪಾಡ್ದು ಕೊರ್ಪೇರು ದಾವಲ್ಪಿಂಡಿ ಎಕ್ಸ್ಪ್ರೆಸ್ ಪ್ಲೇಯರ್ನು ಪನ್ಪೇರು ಅಂದು ಬಂಡೇರು ಓಕೆ ಬೊಕ್ಕ ಬನ್ನಿ ಬನ್ನಿ ಜನರೇ ಬನ್ನಿ 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 ಬಂದು ಲೈಕ್ ಕೊಡಿ ಹಾಗೆ ಧರ್ಮಗ ಮನಸ್ಸಿಗೆ ಏನಂದ್ರೆ ಅಪ್ಪ ಧರ್ಮ ಗೊತ್ತಪ್ಪ 45 ದಿರಮ್ಸ್ ಒಂಜಿ ರೇಕ್ ಅಂಡೇರೆ ಖುಷಿ ಆಪನ್ ಮಾತ್ರ ಫುಲ್ಲು ಎಂಗ್ಳು ಪೋಯ್ ಸತಿ ಪೋತೆ ಈ ಸತಿ ಪೋತು ಜೊತೆ ತೂಡು ಪ್ಲ್ಯಾನ್ ಒಂದು ಯಾವೊಂದುಂಡು ಗೊತ್ತು ಜೇರ್ ರಜ್ಜೆ ರನ್ನನಕ್ಳು ಊರು ಪೋತೆ ರಂಚಾದು ರಂಜಿತ್ ಸಾಲಿಯನ್ನು ಪೋವು ಪಲ್ನೆ ನವೀನ್ ಬ್ರೋ ಬಂಡೇರು ಯಾಂದಾದ ಕೇಂದೆ ಯಾಂದಲ್ಲ ಕೇಂಡೇನಾ ಅಲ್ಪ ಮನಸ್ಸು ಎಂಚ ಇಪ್ಪುಂಡು ಆ ಮನಸ್ಸು ಸೂಪರ್ ಹಾಕೊಂಡು ಅಪ್ಪ ನಮ್ಮ ಊರ್ದಕ್ಲೇ ಹೋಟೆಲ್ ಅಕ್ಕಳು ಆಟಿ ತಿಂಗಳು ಸಂಡೇ ಸ್ಪೆಷಲ್ ಮನ್ಪುಂಡು ಪಂಡ ಆಟಿದ ತಿಂಗಳು ದಾದ ಮಾತ ತಿಕ್ಕೊಂಡು ಆಯ್ತಾ ಪೂರ ಮನಸ್ಸು ಪೆಲಕಾಯ್ದ ಗಟ್ಟಿ ಬೊಕ್ಕ 2-3 ಬಗೆತ ಪಾಯಸ ಬೊಕ್ಕ ಪೆಲ್ಲತರಿ ದಾದನ ಉಪ್ಪು ಗರಿ ಅವು ಒಂದು ಪುರಪ್ಪುಡು ಸೊ ಯಾನು ಪೋಯಂಡ ವೀಡಿಯೋ ಮನ್ಪುವೆ ಪಾಡುವೆ ಅವೇ ತೂಲೆ ನಿಕ್ಕಳು ಎನ್ನ ಇರೇಟ್ ಏತ್ ಐಟಮ್ ಉಪ್ಪುಂಡು 25-30 ಐಟಮ್ ಉಪ್ಪುಂಡು ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಎಂದು ಏರಿಗೆ ಪನ್ಪೇರು ರಾವಲ್ಪಿಂಡಿ ಆಗಿ ಒಕ್ಕ ಸೋಯಬ್ ಅಖ್ತರ್ 45 ಧರ್ಮ ಪಂಡ 45 ದಿರಂ ಪಂಡ ಏತ ಅಪ್ಪನ ಗೊತ್ತುನೆ ಒಂಜಿ ಸಾರತ್ತ 35 ರೂಪಾಯಿ ಅಪ್ಪನ ಸಂಪತ್ ಸ್ಕಿಪ್ ಬಂದ್ರೆ ಓ ಸಂಪತ್ತನೆ ದಾನ ಮೆಸೇಜ್ ಬಾಳ 1 ನಿಮಿಷ ಓದುವೆ ಮಲ್ಲಿಕ ಬೊಕ್ಕ ದಾದೆ ಕಜಿಪಿ ಎಂದು ಕೇಂಡೇರು ಐದು ಬೊಕ್ಕ ದಾಲ ಬೈಜಿ ಸಂಪತ್ತನಾ ಮಲ್ಲಿಕಕ್ಕ ಧರ್ಮೋಗು ಬೋರ್ಡ್ಗೆ ಎಂದು ಬಂಡೇರು ಅಂಚ ಉಮ್ರಾನ್ ಖಾನ್ ಒಂದು ಶ್ರೀನಾಥ್ ಬಂಡೇರು ತಪ್ಪು ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಒಂದು ಆಯ್ಕೆ ಪನ್ಪಿನ್ ನಮ್ಮ ಇಂಬಾಗ ಸೋಯಬ್ ಅಖ್ತರ್ ಗಾವೆ ಅವೇನು ಪಂಡೆ ಆಲ್ರೆಡಿ ಸರಿ ಉತ್ತರ ನವೀನ್ ಬ್ರೋ ಬಂಡೇರು ಓಕೆ ಥ್ಯಾಂಕ್ ಯು ಇರ್ನಾಡು ಎನ್ಪ ಸರ ಖಾಲಿ ಆಡ ಅಂದತೆ ಓ ಪಾಕತ ಬಂಡೇರು ಒಂದು ರಂಜಿತ್ ಸಾಲಿಯನ್ನು ಅಂದು ಶ್ರೀನಾಥ್ ಪಾಕ್ ಗೋಪಾಲ್ ಹೆಚ್ಚು ಹಬ್ಬ ಆ ಮನಸ್ಸು ಮಲ್ಪೂಜಿ ಆವು ಬಂಡೇರು ಇಜ್ಜಿ ಆ್ಯಕ್ಚುಲಿ ಇಂಜೆ ಗೊತ್ತುಂಡೆ ಅವು ರೇಟ್ ಜಾಸ್ತಿ ಅಂಡಲ್ಲ ನಂಗೆ ಇತ್ತೆ ಊರುಡಂಡ ನಿಕ್ಲೆಗ್ ನಮ್ಮಕ್ಕ ಊರುಡು ಇಲ್ಲಲ್ಲಿ ಪ್ರಮಾಣ ಪೇರು ಹತ್ತಂದಂಡ ಒಂಜಿ ಮೊಕ್ಕಳು ಓಡಲ್ಲ ಫೋನಲ್ಲ ತಿನ್ರೆ ಅಪ್ಪನ ಕೆಲ ಹೋಟೆಲ್ ಪ್ರಮಾಣ ಪೇರು ನಾನು ಮುಲ್ಪದಕ್ಲೆಗೆ ಒಂಜಿ ಬ್ಯಾಚುಲರ್ ನಕ್ಲು ಪೂರ ಇತ್ತನಂಡತೆ ಅಕ್ಲೆಗೆ ಅಂಚಿನ ಪೂರ ಐಟಮ್ ತಿಕ್ಕು ಜತೆ ಸೊ ನೋ ಪ್ರಾಬ್ಲಮ್ ಒಂದು ತಿನ್ರೆ ಉಣ್ಪೇರಕ್ಲು ಬಟ್ ಪೂರ ಐಟಮ್ ಉಂಡು ಮಸ್ತ್ ಐಟಮ್ ಉಂಡು ಅಂಚ ಖುಷಿ ಆಪನು ನೇರ ಖುಷಿ ಆಪನು ಯಾನು ಅಂಡರ್ ಒಂದು ಎಣ್ಣೆ ಅಂದೆ ಆಂಧ್ರ ಒಂದು ಎಣ್ಣೆ ಅಂದೆ 1,035 ಮಲ್ಲಿಗಕ್ಕ ಒಂಡೇರು ಅಂದಿಯ ಸಂಪು ಅನ್ನ ಐನು ತಿಂದು ದಾದ ಆಯರೆ ಉಂದು ಚಪ್ಪೆ ಒಣಸು ಒಂದು ಅಂದು ಸಂಪು ಅನ್ನ ಐನು ತಿಂದು ದಾದ ಆಯರೆ ಉಂಡು ಚಪ್ಪೆ ಒಣಸು ಒಣದಲ್ಲಿ ಬನ್ನಿ ಬನ್ನಿ ಜನರೇ ಬಂದು ಲೈಕ್ ಕೊಡಿ ಮಲ್ಲಿಗಕ್ಕ ಉಪ್ಪು ಪಾಡು ಜರ ಆಗಿರೋದಲ್ಲಿ ಉಪ್ಪು ಪಾಡುವೇರು ಮಲ್ಲಿಕಕ್ಕ ಗಂಡದಲ್ಲ ಪ್ರಾಬ್ಲಮ್ ಇಜ್ಜಿ ಅಕ್ಕಳ ಫ್ಯಾಮಿಲಿ ಆತೆ ಅಕ್ಕಳು ಇಲ್ಲಲ್ಲೇ ಮನ್ಪೊಳಿ ಒಂತೆ ಬಗೆ ಮಂತದ ತಿನ್ನೋಡಿ ದಾಲ ಪ್ರಾಬ್ಲಮ್ ಇಜ್ಜಿ ಬೊಕ್ಕ ಸೂಪರ್ ಮಾರ್ಕೆಟ್ ಪೂರ ಐಟಮ್ ಬರ್ಪುಣಿತ್ತೆ ಬರ್ಪುಜಿಂದಿಜ್ಜಿ ಬಟ್ ಅವನು ಮನ್ಪೇರೆ ಜನ ಬೋಡ ಆತೆ ಕರಿಸತಿ 35 ದಿರಮ್ಸ್ದ ವನಸ್ಸು ತಿಂತೆ ಅವನೊಂದು ಅಂದೆ ಅವಳೇನಾ 35 ಇತ್ತನ 45 ಇತ್ತನ ಗೊತ್ತುಜಿ ಕರೆಕ್ಟ್ ಆದುಪ್ಪು ಪಂಡ್ರಾಪಿ 35 ಜಿನ 45 ಅಡ್ಡೆಟ್ ಒಂಜಿ ಒಲ್ಲ ಕಮ್ಮಿ ಅಂದಂದೆ 22 to 45 ಇತ್ತೀನಿ ಬೊಕ್ಕ ಕಮ್ಮಿ ಬಂದೇರ ಅಂದಂತೆ ರೇಟ್ ಜಾಸ್ತಿ ಹಾಪನೊಂದು ಈ ಸತಿ ಏತಂದು ಗೊತ್ತುಜಿ ತೂಡು 10 ಶಾರ್ಜಾಡು ಅಂದೆ ಓಕೆ 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 ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ
ಶಾರ್ಜಾ ಅಡಿತ್ತೆ ಅವು ಸಫಾರಿ ಮಾಲ್ಡ್ ದೇ ಪುಟ್ಟು ಪಂಪಿನ ಹೋಟೆಲ್ ಓಪನ್ ಆತನದು ಅಕ್ಕಲ ಮನಸ್ಸು ಬ್ರೆಡ್ ಹಾಪುಂಡು ಗೋಪಾಲಿ ಹಚ್ಚಿ ಕುಡ್ಲಾಡು 7 ಗಂಟೆ ದುಬೈ ಇಂದು ಕುಡ್ಲದ 7 ಗಂಟೆ ದುಬೈ ಕುಡ್ಲಾಡ್ದು ಇಡೆ ಬರ್ರೆ 3.5 ಗಂಟೆ 4 ಗಂಟೆ ಟೋಟಲ್ 3:05 ಅಂಚ ಬರಂಡು 3 ಗಂಟೆ 5 ನಿಮಿಷ ಟೋಟಲ್ 4 ಗಂಟೆ ಪತ್ತೊಲಿ ಬೊಕ್ಕ 3 ಗಂಟೆ ಏರ್ಪೋರ್ಟ್ ದುಂಬು ಪೋಡು ಅವು 3 ಗಂಟೆ 7 ಗಂಟೆ ಐದು ಬೊಕ್ಕ 3-1 ಗಂಟೆ ಉಲಾಯಿರ್ದು ಪಿದಾಯ ಬರ್ರೆ ಒಂಜಿ 10 ಗಂಟೆ ಪೋಪುಂಡು ದಿನವಲ್ಲ ಟೋಟಲ್ ಬನ್ನಾಗ ಪೋನ ಒಂಜಿ ಬನ್ಸಾತಿ ಎಂದು ಬಂದಿರು ಒಂಜಿ ಒನ್ಸ್ ಏತಿ ಎಂದು ಒಂಜಿ ಒನ್ಸ್ಗೆ ಏತಿ ಎಂದು ಪಂಡ ಆತೇನಾ ಮುಟ್ಟ ಉಂಡ ಅಂದ್ಯ ಮುಟ್ಟಯೇ ಖಾಲಿ ಸುದೆ ಕಾಡತನ್ನ ಒಂದು ಸಾರಿ ಸಮುದ್ರ ಕಾಡತಂಡ ದುಬೈ ಬೊಕೆಂಚಿನ ಅವು ಸಂಪದ ನೆಂಜಿನ ಬರೀ ನೀವು ಒನ್ಸ್ ಆಂಡಂದ ಒನ್ಸ್ ಆತಂದ ಅದೇ ಮಲ್ಲಿಕಕ್ಕ ಅಕ್ಳಿನ ಚೂರು ಚೂರು ಕಜಿಪು ಅವು ದೊಂಡೆಗಳ ಜಪ್ಪು ಯಾನ್ ಕೊಡೋರಕ್ಕೇನು ಎಂಗೆ ಇಷ್ಟತಿ నేను ಕೊಡೋರಕ್ಕೇನು ಅಕ್ಕಳು ಚೂರೆ ಪಾಡ್ನು ಬಟ್ ಕೊಡೋರಕ್ಕೇಂಡ ಕೊರ್ಪೆ ಅಕ್ಕಳು ಅವಳ ಬೊಡ್ಚಂದಿ ನಮ್ಮಂಜಿ ರಾಜಕೀಯನು ಬೊಕ್ಕ ಒಂಚೂರು ಬೊಡ್ಚಂದಿ నేను ಪುರ ಚೂರು ದೂರದಿಕನ ಅಂದು ಅಲ್ಪ ಒಂಜಿ ಮನಸ್ಸಿಗೆ ಏತು ಅಂದು ನಾರ್ಮಲ್ ಮನಸ್ಸಿಗೆ ಕೆಲವು ಕೊಡು ಒಂಜಿ ರೇಟ್ ಉಂಡು ಇಂಚ ನಾರ್ಮಲ್ ಮಲಬಾರಿ ಹೋಟೆಲ್ ಪಂಡ 10 ದಿರಮ್ಸ್ ಮೋಟರ್ ಸೆಟ್ ದಿಕ್ಕುಂಡು ಮೋಟರ್ ಸೆಟ್ ಪಂಡ ರೈಸ್ ಬೊಕ್ಕ ಮೀನ್ ಫ್ರೈ ಎಲ್ಲಿಯ ಬೊಕ್ಕ ರೇಸ ತರಕಾರಿ ಉಪ್ಪುಗರಿ ತರಕಾರಿ ರೇಸ ಉಪ್ಪಡು ಚೂರು ಅಲ್ಲೇ ಪಾಯಸ ಪುರ ಕೊರ್ಪೇರು ಅಪ್ಪಳ ಪುರ ನಮ್ಮ ಊರುಡು ಒಣಸ್ ಕೊರ್ಪೇರು ಅಂಚೆನೆ ಬೊಕ್ಕ ಕುಡ್ಲ ಹೋಟೆಲ್ ಉಂಡು ಒಂಜಿ ನಮ್ಮ ಕುಡ್ಲದಕ್ಕಲ ಒಂಜಿ ಹೋಟೆಲ್ ಉಂಡು ಕೋಡೆ ಮನಸ್ಸು ಬಂತಲ್ಪ ಅವು 15 ದಿರಮ್ಸ್ ಮೀನು ಕೊರ್ಪೇರು ಮಲ್ಲ ಕೋಡೆ ಮೀನು ಇಜ್ಜನ್ ದೆಂಜಿತ್ತು ಬೊಕ್ಕ ನುಪ್ಪು ಕೊರ್ಪೇರು ಗಜಿಪುರ ಅಂಚೆನೆ ಕೆಲವು ಕೊಟ್ಟು 10-15 ಉಪ್ಪುನು ಕೆಲವು 10 ಉಪ್ಪುನು 16 ಉಪ್ಪುನು ಅಂಚೆ ಬರೋಪ್ಪುನು ಅವೇಡ್ದು ಬಾಂಬೆ ದೂರ ಉಂಡಿ 15 ಗಂಟೆ ಅವು ಟ್ರೈನ್ ಅತೆ ಇಂದು ಫ್ಲೈಟ್ ಇಡು ಭಾಗೀರಥಿ ಮರುಳ್ಯ ಬಂದಿದ್ದಾರೆ ಓಕೆ ಕರೆಕ್ಟ್ ಆನ್ಸರ್ ಓಕೆ ಹೆಂಗೆ ಆನ್ಸರ್ ಗೊತ್ತುಂಡು ಬಂಡೇರು ಸ್ವಲ್ಪ ಕುಡ್ಲದ ಮನಸ್ಸು ಕೇಂಡಿರು ಅವು ನಮ್ಮ ಒಂದೇಟಿ ಓಡ್ಮೇತ ಮೆಟ್ರೋ ಸ್ಟೇಷನ್ ಉಂಡತೆ ಅಲ್ಪ ನಮ್ಮ ಕುಡ್ಲ ಬಂದೊಂದು ಹೋಟೆಲ್ ಉಂಡು ಅಡೆ ಪೋಂಡ ಇರೆಗ್ ಅವ್ಳು ದಿನೋಲ ಮನಸ್ಸುಂಡು ಮನಸ್ಸು 15 ದಿರಮ್ಸ್ ಒಂಜಿ ಮೀನು ಫ್ರೈ ಕೊರ್ಪೇರು ತವಾ ಫ್ರೈ ಓವು ಮಂಡಲ ಒಂಜಿ ಮೀನು ಉಪ್ಪುನು ಬಂಗುಡೆ ಪಾಪ್ಲೆಟ್ ಅವು ಒಂದು ಓವು ಮಂಡಲ ಉಪ್ಪುನು ಒಂಜಿ ಬೊಕ್ಕ ಮನಸ್ಸು ಶೋಕಾಪುನು ಆದರೆ ಶೋಕುಂಡು ಮೆಟ್ರೋದ ಕೈತಲೆ ಕುಡ್ಲ ರೆಸ್ಟೋರೆಂಟ್ ಅಂದುಂಡು ಕರಾಮ ಸಾರಿ ಓಡ್ಮೇತ ನಿಕ್ಲು ಗಾಡಿ ಒಲ್ಲ ಉಂತದ್ದು ಬತ್ತಡ್ಡ ಅವಳು ಗೆಸ್ಸೆಸಿರು ಮೀನಿ ಮೆಟ್ರೋಡೆ ಬರೋಡಿ ನಿಕ್ಲೆಗ್ ಅತನ ರಶೀದಿ ಅಡ್ಡು ಉಂತಡ್ಡ ಬತ್ತಡ್ಡಲ್ಲ ಅವಳ ಎಡ್ಡೆನೆ ಗಾಡಿ ಬತ್ತ ಮರ್ಪನೆ ಅವಳು ಟ್ರಾಫಿಕ್ ಉಪ್ಪುನಂತೆ ಪಾರ್ಕಿಂಗ್ ಪುರ ತಿಕ್ಕುಜಿ ಹೊರವರು ತಿಕ್ಕೊಂಡು ಸಂಡೇ ಪುರ ತಿಕ್ಕುಜಿ ಫುಲ್ಲು ರಶ್ ಉಪ್ಪುನ ಅಲ್ಪ ಅವು ಪಂಡ ಅಲ್ಪ ಚರ್ಚ್ ಪುರ ಉಂಡು ಅಂಚಾದ ಆರು ಬೊರ್ಚಿ ಬಂಡೇರಿ ಎಂದು ಬಂಡೇರಿ ದಾದ ಬೊರ್ಚಿ ಬಣ್ಣಿ ಅಂದಿ ಅವು ಪಂಡ ನಮ್ಮ ರಾಜಕೀಯದ ಪುರ ಬೊರ್ಚಿಂದು ತೋಜುನ ಎಂಕಲ ಬೊಕ್ಕ ನಮ್ಮ ಬೊರ್ಚನ್ನ ಕೆಲ ಉಂಡತ ನಮ್ಮ ಮಲ್ಲಾಕುಲು ಪಾತೆರ್ನ ಜೋಕುಲ್ನ ಎದುರು ಪುರ ಸರಿ ಆಪುಜತೆ ಐಕ್ ಬೋಡದ್ರ ಬೊಕ್ಕದಲಜ್ಜಿ ಮಲ್ಲಾಕುಲಂಡೆ ಪಾತೆರೋಲಿ ಜೋಕುಲು ಪುನಗ ಬೊಕ್ಕ ಪೊಂಜೋಲು ಪುರ ಒಪ್ಪುನಗ ಅವು ಸರಿ ಆಪುಜತೆ ಐಕ್ ಬೋಡದ್ರ ಆತೆ ಬೇಜಾರು ಉಂಡ್ಪೋಚವೆ ಸಂಪತ್ತನೆಲ್ಲ ಪಂಟೇರು ಪಂಡ ಆರು ಮಸ್ತ್ ಶೋಕ್ ಪೋಪೇರದ ಲೈವ್ ಪುರ ಅಪ್ಪ ಅಕ್ಕಳು ಪುರ ಅಲ್ಪಲ ಅಂಚ ಪಾತೆರ್ನ ಎಲ್ಲ ಪಂಪೇರ ಅಂತ ಪಾತೆರ್ వచ్చింది ಸೊ ಗೋಪಾಲಿ ಹಚ್ಚಿ 5 ಧರ್ಮ ಪಂಡ ಏತು 15 ಧರ್ಮಸ್ ಪಂಡ 15 ದಿರಮ್ಸ್ ಪಂಡ ಇಂಟು 23 345 ಕಮ್ಮಿ ದಾಲಜ್ಜಿ ಮೂಲು ದುಬೈಡ್ ಕಮ್ಮಿ ದಾಲಜ್ಜಿ ನಾರ್ಮಲ್ ಮನಸ್ಸಿಗೆ 10 ಇಂಟು 23 ಜಂಡಲ್ಲ 230 ರೂಪಾಯಿ ನಾರ್ಮಲ್ ಮನಸ್ಸಿಗೆ ಊರುಡು 10 ರೂಪಾಯಿ ತಿಕ್ಕೊಂಡತೆ ಐಕ್ ಮೂಲು 230 ಸಂಪತ್ತನಿ ಸರಿತಾ ಒಣದುಲ್ಲೇರಿ ಆಳ್ಜೆತ್ತಲ್ಲ ಅಂದು ಶ್ರೀನಾಥ್ ಅಂದಂದು ಓಲ್ಡ್ ಅತೆ ಒಣದುಲ್ಲೇರಿ ಗೋಪಾಲ ಚಯ್ಯೋ ಒಣದುಲ್ಲೇರಿ ಮೇರೆ ನಮ್ಮ ರಂಜಿತನ ಬೇಜಾರು ಉಂಡ್ಪೋಚವೇ ಬೇಜಾರಿ ಜತೆ ಅಂಚ ಪಂಡೆ ಅಂದ ಓಲ್ಡ್ ಮೂವಿ ಶ್ರೀನಾಥ್ ಬಂದಿಲ್ಲ ಅದೇ ಓಲ್ಡ್ ಮೂವಿ ಈಗ ಪ್ರಶ್ನೆಗೆ ಏನೊಂದಿಲ್ಲಾರೆ ಅಂತ ತೂತಿನ ಯಜಮಾನ್ರೆ ಓ ದೇವರೇ ಸಾರಿ ಬಯಲುದಾರಿ ಮೂವಿಯ ನಟ ನಟಿ ಯಾರು ಬಯಲುದಾರಿ ಶ್ರೀನಾಥ್ ಬೊಕ್ಕ ತಾರನ ನವೀನ್ ಬ್ರೋ ಪಲ್ನೆ ಕ್ವಶನ್ಗೆ ಆನ್ಸರ್ ಬಂಡಿರು ಓಕೆ ನನ್ನ ಎಂಕ್ ಹೋಟೆಲ್ ಪಾಡೋಳು ಬರುವೇರ ಜನ ಕೇಂಡಿರು ಹೋಟೆಲ್ ಪಾಡ್ದು ನಡಪ್ಪ ಹೋಳಿಂದಿತ್ತು ಕಾಸಿತ್ತು ನನ್ನ ಬರ್ಪೇರಿ ಜನ ಅಂಡಲ ವೀಕ್ ಡೇಸ್ ಪುರ ಆತ ಆಪುಜಿ ಏತ್ ಬಂಡಲ ವೀಕೆಂಡ್ ಆಪು ಬೊಕ್ಕ ಇರು ಕರಾಮ ಸೈಡ್ ಪುರ ಶಾರ್ಜೆಡ್ ಒಂಜಿ ಕುಡ್ಲದಕ್ಕಳು ಪುರ ಇಪ್ಪುನ ಏರೆಡು ಬಾಡೆಡ ನನ್ನ ಜನ ಬರ್ಪೇರು ಅಂಚ ಸಂಪತ್ತನ್ನು ದಾದ ಅಂಡಿ ಅಣ್ಣಾಗೇನು
ಶ್ರೀನಾಥ್ ಅರೆಗ್ ಬೇಜಾರು ನರಂಬು ಇಜ್ಜಿ ಬಂಡಿರಿ ಓಕೆ ಅಂತ ಅನಂತ ಕಲ್ಪನಾ ಪಣಂದು ರಂಜಿತನ್ನಿ ಶ್ರೀನಾಥ್ ನರಂಬು ಇಜ್ಜ ಸಂಪತ್ತನ್ನಿ ಮಲ್ಲಿಕ ಇರು ಪಾಡುನಿಯಾ ಅಂದ್ಕೇನೊಂದಿರಿ ಆ್ಯಕ್ಚುಲಿ ವಿಷಯ ಗೊತ್ತುಂಡೆ ಎಂಕ್ ಕನ್ನಡ ಅಂಚ ಪಿಕ್ಚರ್ ಅವು ಕೂಡ ಗೊತ್ತುಜಿ ಎಂಕಲ ದಾಲ ಎಂಕ ಕೆಲವು ಪದ್ಯ ಮಾತ್ರ ಗೊತ್ತು ನನ್ನ ಮೆಸೇಜ್ ಓದಿ ಓಕೆ ಓಕೆ ಒಂದು ನಿಮಿಷ ಗೋಪಾಲಚ್ಚ ಆ ಊಟ ಮಾಡಿದ ಮೇಲೆ ನಿಮಗೆ ಹೊಟ್ಟೆ ಉರಿಯುತ್ತಿಲ್ವಾ? ನಮಗೆ ಹೊಟ್ಟೆ ಉರಿಯುವುದು ಅಂತಲ್ಲ, ಅಂದರೆ ಎಲ್ಲ ರೇಟ್ ಅಷ್ಟೇ ಇದೆ ಅಲ್ಲ, ಎಂತ ಮಾಡೋದು, ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವೇ ಇಲ್ಲಿ ಬೇಯಿಸಿ ತಿನ್ನುವುದು, ಒಮ್ಮೆಮ್ಮೆ ಉದಾಸೀನ ಆದರೆ ಅಲ್ಲಿಗೆ ಓಡುದು ಅಷ್ಟೇ. ಹೊಟ್ಟೆ ಉರಿತದೆ ಮತ್ತೆ ಎಂತ ಮಾಡೋದು, ಅದಕ್ಕೆ ನಮಗೆ ಹಣ ಸಿಗುವುದು ಎಲ್ಲ ಇಲ್ಲೇ ಖರ್ಚಾಗ್ತದೆ ಮತ್ತೆಂಥದ್ದು. ಹೋಟೆಲ್ ಪಾಡುನೈಕ್ ಬೇತೆ ಬಿಸ್ನೆಸ್ ಮಲ್ಪೊಲಿಯತೆ ಮನೋಲ್ಲೇರು ಪನೀರ ಪೂಜೆ ಹೋಟೆಲ್ ಆಲ್ ಬಿಸ್ನೆಸ್ ಅತ್ತೆ ಎಡ್ಡೆನೆ ಬಿಸ್ನೆಸ್. ಬಟ್ ಇರಡೆ ಆತು ಶಕ್ತಿ ಇಪ್ಪೋಡು ಪಂಡ ಅವಿನ ಅಂಚ ನಡಪವನ ಐಟಮ್ ಎಡ್ಡೆ ಕೊರ್ಪಿನ ಬೊಕ್ಕ ಜನ ತಿಕ್ಕುಜಿ ಹೋಟೆಲ್ಗೆ ಇರು ಮಾತೆಲ್ಲ ವಿಸ ದೀದು ಕುಳ್ಳಾರೆ ಆಪುಜಿ ಹೋಟೆಲ್ಗೆ ಅಂತ ಇಂಚೇನೆ ಬೇತೆ ವಿಸ ತಕ್ಲೇನ್ ಪೂರ ಬೇಲೆ ಬನ್ ಪಾಡು ಹಾಪುಂಡು. ಸೊ ಜನ ತಿಕ್ಕುಜಿ ಇವರ ಪಣಂದೆ ಬಲಿಪುವೇರು ಅಪ್ಪಾಗ ಪೂರ ಪೆಟ್ಟ ಹಾಪುಂಡು ಇರು ಅಂಚ ಆಯ್ತಾ. ಪಿರೌಡು ಮಸ್ತ್ ಬೇಲೆ ಉಂಡು ಅಂಡೆ ಇಲ್ಲ ಕಾಸಿತ್ತು ಮನ್ ಪೊಡಿ ದಾಲ ಪ್ರಾಬ್ಲಮ್ ಇಚ್ಚಿ ಜನ ಏನು ಕೊಡ್ಪೆ ಪೋಡಂಡ ಹೆಂಗೆ ಹೋಟೆಲ್ನಿಂದಲ್ಲ ಅನುಭವ ಉಂಡು ಅಂತೆ. ಸಂಪತ್ತನ್ನೇ ಮಲ್ಲಿಕ ಕರೆಂಟ್ ಶಾಪ್ ಆಡಲಿ ಕುಂಟು ಶಾಪ್ ಆಡಲಿ ಔಪ್ರ ಪಾಡಲಿ. ಎಸ್ ಶ್ರೀನಾಥ್ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಸಾಂಗ್ ಬಣ್ಣದಲ್ಲಿ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ಅವ್ವ ಯಾನ್ ರೆಡಿ ಉಳ್ಳೆ ಬರಿಯಾರೆ ಅವನದಲ್ಲಿ ಓಡೆ ದುಬೈಗ ಓಕೆ ನಿಕುಲು ಎಜುಕೇಷನ್ ಆತನ ನಿಕುಲು ಟ್ರೈ ಮಾಡ್ಬಿಡು ಎಡ್ಡೆ ಜಾಬ್ ತಿಕ್ಕೊಂಡು ಎಡ್ಡೆ ಕಲ್ತಿನಕ್ಲೆ ಪುರ ಎಡ್ಡೆ ಜಾಬ್ ತಿಕ್ಕೊಂಡು ಎಡ್ಡೆ ಸ್ಯಾಲ್ರಿ ತಿಕ್ಕೊಂಡು ಟ್ರೈ ಅಂತ ಒಂದೇ ಪುಳೆ ನಮ್ಮ ಒಂದೆಟ್ಟು ಲಿಂಕ್ಡ್ ಇನ್ ಪುರ ನಿಕಲ ಸಿ ವಿ ಪಾಡ್ಲಿ ಲಿಂಕ್ಡ್ ಇನ್ ಬೊಕ್ಕ ಮಾತೆಟ್ಲ ಪಾಂಡ ಬರ್ಪುಂಡು ಕೆಲವು ಕಂಪನಿ ಸರ್ಚ್ ಮಂತ ಸಿ ವಿ ಪಾಡ್ಲಿ ಅವೇ ಮೂವಿ ಬಯಲು ದಾರಿ ಬಂದಿರು ಓ ಅಂದೆ ಸಾಂಗ್ ಓಕೆ 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 ಸೂಪರ್ ಬಂದಿರು ಶ್ರೀನಾಥ್ ಎಸ್ ಓಕೆ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಬೊಕ್ಕ ಒಂಜಿ ಏರೆಗ್ಲ ಬೇಲೆ ದೆತ್ತು ಕೊರ್ಪೆ ಅಂದ ಕಾಸು ಒಂಜಿ ಕೊರತೆ ಪೋಚಿ ಸುರುಕು ಬೇಲೆ ಕನ್ಫರ್ಮ್ ಆದ ಆಫರ್ ಲೆಟರ್ ಸತೈತೆ ಡೂಪ್ಲಿಕೇಟ್ ಬರ್ಪುಂಡು ದುಬೈದ ಗೌರ್ಮೆಂಟ್ದ ಸ್ಟ್ಯಾಂಪು ಸೀಲ್ ಪೂರ ಪಾಡ್ದು ಆಫರ್ ಲೆಟರ್ ಕಡಪುರೆ. ಸೊ ಅವೇನು ಪೂರ ಜಾಗ್ರತೆ ಮನ್ಪಂದೆ ಒಟ್ರಾಸಿ ಏರೆಗ್ಲ ಕಾಸು ಕೊರ್ರೆ ಪೋಚಿ. ಶ್ರೀನಾಥ್ ಸೂಪರ್ ಬಂಡೇರು ಸಿ ಪಂಡದಾದೆ ಸಿಯಾ ಸಿಇ ಅವೆಂಚಿನ ಸಿ ಪಂಡ ಅಂದೇ ಪಣದಲ್ಲಿ ಒಂದು ಅಂದು ಕರೆಕ್ಟ್ ಏರೆಗ್ಲ ಕಾಸು ಕೊರ ಪೋಚಿ ಮಲ್ಲಿಕಕ್ಕ ಒಂಜಿ ವರ್ಷ ಕರೀದು ಒಂಜಿ ಬಿಸ್ನೆಸ್ ಮಲ್ಪೊಡು ಪಂದು ಉಳ್ಳೇ ಉಳ್ಳಾಡವಿರಾದ ಹತ್ತು ಹೋಟೆಲ್ ಹತ್ತಂಡ ಬೇತೆ ಬಿಸ್ನೆಸ್ ಪ್ಲ್ಯಾನಿಂಗ್ ಓಕೆ ದಾದಲ ಮನ್ಪೊಲಿ ಬಿಸ್ನೆಸ್ ಮಲ್ಲಿಕ ಕೂ ಪಣಂದುಲ್ಲೇರು ಹೋಟೆಲ್ಗೊಂತ ಖರ್ಚು ಜಾಸ್ತಿ ಹಾಕೊಂಡು ಶುರೂಟು ಅವೇನೊಂಜಿ ರಿನೋವೇಷನ್ ಮನ್ಪರೆ ಬಾಡಾಯಿ ಕೊಡ್ದೆ ತೊಂದು ರಿನೋವೇಷನ್ ಮನ್ಪರೆ ಕೆಲವರು ಮಾರುನ ಹೋಟೆಲ್ ತಿಕ್ಕಂಡ ಒಂದು ಸಾಮಾನು ಪರಪ್ಪುನ ಇಟ್ಟು ಅಂಚಾದಂಥ ಖರ್ಚು ಕಮ್ಮಿ ಹಾಪುಂಡು. ಮಲ್ಲಿಕ ಕೂ ಬಣ್ಣದಲ್ಲಿ ಬೊಕ್ಕ ಜಾಗ ನಂಗೆ ಎಡ್ಡೆ ತಿಕ್ಕೊಡು ಅಂಚಿನ ಜಾಗ ಇತ್ತ ಒಂಜಿ ಒಲ್ಪ ಫೋಂಡೆಲ್ಲ ಒಂಜೊಂಜಿ ಬಿಲ್ಡಿಂಗ್ ಮೂಜಿ ಹೋಟೆಲ್ ಕ್ಯಾಫ್ಟೇರಿಯಾ ಉಂಡು. ಸೊ ಬಾರಿ ಬಂಗ ಮಲ್ಲಿಕ ಬ್ರೋ ಕೂ ರಂಜಿತ್ತಲ್ಲ ಇಲ್ಲದಾಗಲಿಗೆ ಕೊರ್ಲೆ ಕಾಸು ಪಪ್ಪ ಅಮ್ಮ ಅಂತ ಬಣ್ಣದಲ್ಲಿ ಗೋಪಾಲಚ್ಚಿ ನೀವು ಹೇಳಿದ್ದೆ ಅಲ್ವಾ ಸಿಹಿ ಪಾಡ್ಲೆ ಅಂತ ಸಿಹಿ ಪಾಡ್ಲೆ ಅಂತ ನಾನು ಹೇಳಿದ್ನ ಅದಕ್ಕೆ ಸಿಹಿ ಪಾಡ್ಲೆ ಅದು ನನಗೆ ಸಹ ಹೇಳಿ ತಪ್ಪಿ ಮಿಸ್ಟೇಕಲ್ಲಿ ಹೇಳಿದ್ನ ಅಂತಲ್ಲ ಮೇತೆ ಅಂತಾದರೂ ಹೇಳಿದ್ನ ಗೊತ್ತಿಲ್ಲ. ಬೊಕ್ಕ ನವೀನ್ ಬ್ರೋ ನನ್ನ ಏಪ ಊರಿಗೂ ಕೇನೋದಿಲ್ಲರು ಯಾನು ನನ್ನ ಊರಿಗೆ ಬರ್ಪುಂಡ ಒಂಜಿ ಗೊತ್ತು ಜೆ ಅನಿತ ಬತ್ತ 2 ತಿಂಗಳು ಆಯ್ನಾತ್ರೆ. ಸೊ ನನ್ನ ಒಂಜಿ ಏಪ್ರಿಲ್ ಅಂಚೆ ಬರೋಡು ಹಾಕೊಂಡು ಐದು ತುಂಬು ಬರ್ರ ಬಂಗ ಇಂಕ್ ಪಂಡ ಇಂಟರ್ನಲ್ ಪ್ರಾಬ್ಲಮ್ ಉಂಡು ಪೂರ ಅವನು ಪೂರ ಲೈವ್ ಪಣ್ಪಿಲಕಜ್ಜಿ ఒక ಏಪ್ರಿಲ್ ಒಂಜಿ ದಾದನ ದುಬೈಗೆ ಬರಲಿಕ್ಕೆ ಸಿಹಿ ಹಾಕಿ ಅಂತಂದರೆ ದುಬೈಗೆ ಬರಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿದೆ. ಮತ್ತು ನೀವು ನಿಮ್ಮ ಸಿ ವಿಯನ್ನು ಒಳ್ಳೆ ಒಳ್ಳೆ ಕಂಪನೀಸ್ಗಳಿರ್ತಾರಲ್ಲ ದುಬೈಯಲ್ಲಿದ್ದ ಕಂಪನಿಗಳಿಗೆಲ್ಲ ಹಾಕಿ ಮತ್ತು ಲಿಂಕ್ಡ್ ಇನ್ ಅಂತ ಒಂದು ಹೀಗೆ ಇದು ಉಂಟು ನಮ್ಮ ಸೋಷಿಯಲ್ ಮೀಡಿಯಾ ಉಂಟು ಲಿಂಕ್ಡ್ ಇನ್ ಅಂತ ಅದರಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಕೆಲಸದ ಆಫರ್ ಬರ್ತದೆ.
ಸೊ ಅಲ್ಲಿ ಎಲ್ಲ ನಾವು ಸಿ ವಿ ಅಪ್ಡೇಟ್ ಮಾಡಿರಬೇಕು. ಅವರು ಮತ್ತೆ ನೋಡಿ ಒಮ್ಮೊಮ್ಮೆ ಇದು ಮಾಡ್ತಾರೆ. ಹಾಂ, ಸಿ ವಿ ಕರೆಕ್ಟ್. ಅದು ನಮ್ಮ ಕನ್ನಡ ಸ್ವಲ್ಪ ಇದಿರ್ತಲ್ಲ, ಅದು ಮಾತಾಡುವಾಗ ಸ್ವಲ್ಪ ಇದಾಗ್ತದೆ. ಸಾರಿ. ಕುಡ್ಲಗ್ ಬತ್ತಡ ಇಂಕ್ಲು ಮೆಸೇಜ್ ಮಲ್ಪುಳಿ, ಕುಡ್ಲಗ್ ಬತ್ತಂಡ ಮೆಸೇಜ್ ಮಲ್ಪುನತ್ತು ಮಾತಿರಗಲ್ಲ ಇನ್ಸ್ಟಾಗ್ರಾಮ್ಡ ಲೈವ್ ಕಾಲ್ ಮಲ್ತದ ಪಾತಿರ್ದು ನಮ್ಮ ಕುಡ್ಲಾಡು ಸಿಟಿ ಸೆಂಟರ್ ಮೀನಿ ಒಟ್ಟಿಗೆ ಯಾಕ ಒಂದು ಎಲ್ಲಿ ಕಿಟಿ ಪಾರ್ಟಿ ಮಲ್ಪಗ ಅವೇ ಶೋರ್ ಕುಡ್ಲಗ್ ಬಂದಾಗ ಇಂಕ್ ಮೆಸೇಜ್ ಮಲ್ಪಲೆ. ಹಾಂ, ಓಕೆ. ಮಲ್ಲಿಕಕ್ಕ ಯಾನು ಸ್ಟಾರ್ಟಿಂಗ್ಡ್ ಬತ್ತದು 200 dirhams ಕಟ್ಟಂಡ ಜಾಬ್ ಉಂಡು ಪಂಡೇರು ಬೊಕ್ಕ ಹಾಕಲು ಉಲ್ಟ ಪಾತಿರ್ನಿ ಅಂದಂದೆ ಇತ್ತೆ ಪೂರ ಸಂಪತ್ತನ್ನೇ ಸ್ಕಿಪ್ ಪಂಡಿರ್ದ ಅದ ಬಚ್ಚಂಗಾಯಿ ಮಾರ್ಲೆ ಅವನೊಂದು ಬಚ್ಚಂಗಾಯಿ ಮಾರ್ನ ದುಬೈಡ್ ಏತ್ ಕಾಸು ಮನ್ಪೊಳ್ಳಿ ಅಂಚ ಪೋಪುಂಡು ಬಚ್ಚಂಗಾಯಿ ಅಂಡ ಊರ್ದಲ್ಲ ಕಪರ ಮೂಲು ಮಾರ್ಗದ ಬೇಡ ಮಾರಜ್ಜಿ ಹೋಟೆಲ್ ಬೊಡ್ಚಿ ಬಂಡೇರು ಮಲ್ಲಿಗಾಕ. ಓಕೆ ಇಲ್ಲದಾಗಲೇ ಕೊರಲೆ ಕಾಸು ಪಪ್ಪ ಅಮ್ಮ ಒಣದಲ್ಲಿ ಪಾಪ ಮಲ್ಲಿಗಾಕು ದುಬೈಗೆ ಬರಲಿಕ್ಕೆ ಓಕೆ ಆಂಡು ಸ್ಕಿಪ್ ಆಯ್ನ ಓದಿಯಾನು ಅಣ್ಣ ನನಗೆ ಕೆಲಸ ಸಿಗ್ಬೋದು ಅಲ್ಲಿ. ಕೆಲಸ ಅಂದರೆ ನೀವು ಯಾವ ಕೆಲಸ ಮಾಡುತ್ತಿದ್ದೀರಿ ಊರಲ್ಲಿ? ಏನಾದರೂ ನಿಮ್ಮ ಸ್ಪೆಸಿಫಿಕ್ ಕೆಲಸ ಉಂಟಾ? ಬನ್ನಿ ಜನರೇ, 34 ಲೈಕ್ ಆಗಿದೆ. ಯಾರಿದ್ದೀರಿ? ಗಂಟೆ ತಂದೆ ತೂಯರೇ ನಿಗುಲು ದಾನೆ ಜೆಪ್ಪರೆ ಜನಿಗ್ಲೇಗಿನಿ. ನೀವೇನು ಕೆಲಸ ಮಾಡ್ತಿದ್ದೀರಿ ಈಗ? ನೀವು ಮೀನು ಇದು ಕ್ವೆಶ್ಚನ್ ನೀವು ಕೇಳಿದ್ದೀರಿ ಮೊನ್ನೆ ಅಲ್ವಾ? ಮೊನ್ನೆ ನೀವು ಮೀನು ಮಾರಬೇಕಂತ ಕೇಳಿದ್ದಕ್ಕೆ ನಾನು ಹೇಳಿದ್ದು ಇಲ್ಲಿ ಮೀನು ಸೈಕಲಲ್ಲಿ ಗಾಡಿಯಲ್ಲಿ ಹೋಗಿ ಮಾರಲಿಕ್ಕೆ ಇಲ್ಲ. ಸೊ ಹೌದಾ, ನಾಳೆ ರಜೆ. ಓಕೆ ಕೂರುವಲ್ಲ, ಸ್ವಲ್ಪ ಹೊತ್ತು ಕೂರುವಲ್ಲ. ಜನ ಇದ್ದಾರೆ 8 ಮಂದಿ. ಓಕೆ, ಇದು ಮಾರಲಿಕ್ಕೆ ಇಲ್ಲ. ಇಲ್ಲಿ ಒಂದು ಮೀನಿನ ಮಾರ್ಕೆಟ್ ಉಂಟು ದೊಡ್ಡದು. ಸೊ ನಾನು ಅದನ್ನು ವೀಡಿಯೋ ಮಾಡ್ತೇನೆ ಯಾವಾಗಲಾದರೂ. ಅದರಲ್ಲಿ ಹೋಗಿ ನಾವು ಕೌಂಟರ್ ತೊಗೊಂಡು ಮಾರುವುದು. ಅದರ ಒಳಗೆ ಎಂಥ ವಿಷಯ ಅಂತ ಗೊತ್ತಿಲ್ಲ ನನಗೆ, ಆಯಿತಾ? ನೀವು ಊರಲ್ಲೇ ಮೀನು ಮಾರಲಿ, ಅದು ಒಳ್ಳೆಯದು. ಓಕೆ ನವೀನ್ ಬ್ರೋ, ಬಾಯ್. ಅವೇ ಗುಡ್ ನೈಟ್ ಬಂಡೆ ರಂಜಿತನ್ನೇ. ಓಕೆ ರಂಜಿತನ್ನ, ಥ್ಯಾಂಕ್ ಯು ಸೋ ಮಚ್. ಈತ್ ಪೊರ್ತು ಎಂಗ್ಲಾಂಟ್ ಈತದು ಪಾತಿರ್ದು ಎಡ್ಡೆ ಟೈಮ್ ಪಾಸ್ ನೀನಿ. ಥ್ಯಾಂಕ್ ಯು ಸೋ ಮಚ್ ಇರ್ನ ಸಪೋರ್ಟಿಗೂ. ಅಂಚನೆ ಸಂಪತ್ತನ್ನಗು, ಅಂಚನೆ ಗೋಪಾಲ್ ಹೆಚ್ಚಿಗು, ಅಂಚನೆ ಮಲ್ಲಿಕಕ್ಕಲ ಬತ್ತಿರು ಲಾಸ್ಟಿಗೂ, ಅಂಚನೆ ಶ್ರೀನಾಥ್ಗೂ, ಬಾಕಿದ ಪೂರ ಜೆತ್ತೆಡ್ಡೆಲ್ಲ ನಿಕ್ಕಳು ಪೂರ 4-5 ಜನ ಕುಳಿದು ತೂವೊಂದುಲ್ಲಾರು. ಸೊ ಮಸ್ತ್ ಖುಷಿ ಆಗುಂಡು. ಸ್ಕಿಪ್ ಕೂಡ ಸಂಪತ್ತನ ಇಂಚಿನ ಸ್ಕಿಪ್ ಒಂದು ಗೊತ್ತಾಪಿ ಮೇರೆ ಕರ್ಣನೇ ಮೆಸೇಜ್ ಸ್ಕಿಪ್ ಆಪಿ ನಾವು ಇಂಚ ರಡ್ಡು ಸ್ಕಿಪ್ಪ ಅದಾದೇ ಕುಡ್ಲಾಗ ಬತ್ತಂಡ ತಿಕ್ಕಳೆ ಮೆಸೇಜ್ ಮನ್ಪ್ಲೆ ಅಂದ ಅವು ಪಾಡಿಯನು ಓದಿಯೆ ಐದು ಬೊಕ್ಕ ಬಚ್ಚಂಗಾಯಿ ಮಾರ್ಲೆ ಓದಿಯೆ ಐದು ಮಿತ್ ಮಲ್ಲಿಕ ಕೂ ಬಂಡರ ಅವು ಓದಿಯೆ ಐದು ಬೊಕ್ಕ ಓರ್ ಮೆಸೇಜ್. ಓಕೆ ಮಲ್ಲಿಕಕ್ಕ ಬಚ್ಚಂಗಾಯಿ ಮಾರ್ಲೆ ಎಜಿನ ಮೀನು ಮಾರ್ಲೆ ಎಂದು ಬಂಡರು ಅವು ಮೀನು ಪುರ ಮಾರ್ರೆ ಅವು ಪೂರ ಆಂಜೋಲ್ ಮಾರು ಮೂಲ ಪೊಂಜೋಲ್ ಮಾರು ಜರಿ ಎಲ್ಲ. 4 ದಿವಸ ಆಯಿತು ಮೀನಿಲ್ಲ, ಮಂಡೆ ಬಿಸಿ ಆಗ್ತದೆ ಊರು. ಹೌದಾ ಓಕೆ. ಎಲ್ಲಿ ಮೀನು ಮಾರೋದು ನೀವು? ಕುಡ್ಲದಲ್ಲೇ ಅಲ್ಲ ಬೆಂಗಳೂರಲ್ಲೇ? ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾನವೇ ಅಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಓಹೋಹೋ. ಕಾವೂರಿನಲ್ಲಿ? ಹೌದಾ, ಕಾವೂರಿನಲ್ಲಿ ಮೀನು ತಿನ್ನೋದಿಲ್ವ ಯಾರು? ಗುಡ್ ನೈಟ್ ನವೀನನ್ನ, ಎನ್ನ ಆಶೀರ್ವಾದ ಏಪಲ ಒಪ್ಪುಂಡಿರೆಗು. ಹ್ಯಾಪಿ ನೈಟ್ ಬಂದಿರು. ಥ್ಯಾಂಕ್ ಯು ಸೋ ಮಚ್. ಮಾತೆರೆಗಳ ಶುಭರಾತ್ರಿ. ಶ್ರೀನಾಥ್ ನಮ್ಮಲ್ಲ ಜೆಪ್ಪುಗ ನಾನು ಎಲ್ಲೆಲ್ಲ ಬರ್ರೆ ಉಂಡತ ಎಲ್ಲ ಬೋರ್ಡನ್ನು ಜಾಸ್ತಿ ಕುಲ್ಲುಗಂತ ಎಲ್ಲಂಜಿ ಸಂಡೆತೆ. ಓಕೆನೆ. ಸೊ ಜನವಂತೆ ಜಾಸ್ತಿ ಕುಲ್ಲಗ ಎಲ್ಲ ಪುರ ಅಕ್ಲೇನು ಕುಲ್ಲ ಒಳ್ಳೆ ಎಲ್ಲಂಜಿ ರಜೆ ಉಂಡತ ಅಂದು. ಸೊ ಮಾತೆರೆಗಳ ಥ್ಯಾಂಕ್ ಯು. ಮಲ್ಲಿಕಕ್ಕಗಳ ಥ್ಯಾಂಕ್ ಯು. ಮಲ್ಲಿಕಕ್ಕ ಶುಭರಾತ್ರಿ. ಬತ್ತದ ಸಪೋರ್ಟ್ ಮಂತಿನಕ್ಕೆ. ಸಂಪತ್ತನ್ನಾಗ ಶುಭರಾತ್ರಿ. ರಂಜಿತನ್ನಾಗ ಶುಭರಾತ್ರಿ. ಗೋಪಾಲ್ ಎಚ್ ಶುಭರಾತ್ರಿ. ಶ್ರೀನಾಥ್ ಶುಭರಾತ್ರಿ. ಮಾತೆರೆಗಳ ಏತ್ ಮಾತ ಇತ್ತಾರೆ ನಮ್ಮೊಟ್ಟಿಗೆ ಸಪೋರ್ಟ್ ಮಂತಾರೆ. ಮಾತೆರೆಗಳ ಶುಭರಾತ್ರಿ. ಬೊಕ್ಕ ಮಲ್ಲಿಕಕ್ಕ ಟೈಮ್ ಇತ್ತು ಅಂತ ಬೇಗ ಬಲ್ಲಿ ಎಲ್ಲರ ಬೊಕ್ಕ ಸಪೋರ್ಟ್ ಬೋರ್ಡ್ ಇರ್ ನಮಸ್ತೆ ಈರು ಲೈವ್ ಬಣ್ಣ ಪಲ್ಲೆ ಎಂಕುಲ ಬರ್ಪಾಂಡ ಯಾನು ಬತ್ತಿಜಿನಲ್ಲ ಎನ್ನ ಜನಕ್ಕಳು ಏನು ಕಡಪುರುವೆ ನಾವೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಗುಡ್ ನೈಟ್. ಟೇಕ್ ಕೇರ್. ಓಕೆ ಅಣ್ಣ, ಕೆಲಸ ಇದ್ದರೆ ಹೇಳಿ, ಹೋಟೆಲ್ ಆದರೂ ಅಡ್ಡಿ ಇಲ್ಲ.
ಕೆಲಸ ಇರ್ತದೆ, ನೀವು ನೋಡಬೇಕಷ್ಟೇ. ಮೊನ್ನೆ ಒಂದು ಮೈಸೂರು ಹೋಟೆಲ್ ಅಂತ ಓಪನ್ ಆಯಿತು, ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ನ್ಯೂಸ್ ಮಾಡ್ತಿದ್ರು, ಈ ಜನ ಇದ್ದರೆ ನಮಗೆ ಬೇಕು ಅಂತ. ಸೊ ನೀವು ಹಾಗೆ ಹೀಗೆ ಬರಲಿಕ್ಕೆ ಆಗೋದಿಲ್ಲ, ನಮಗೆ ಹೀಗೆ ಪರಿಚಯದವರು ಯಾರು ವೀಸಾ ಕೊಡಲ್ಲ, ಅವರವರ ಜನರನ್ನೇ ಕರ್ಕೊಂಡು ಬರ್ತಾರೆ. ನಮ್ಮ ಒಂದು ಜನವನ್ನು ನಾವು ಸಹ ಇಲ್ಲಿ ಇನ್ನೂ ಕರ್ಕೊಂಡು ಬರಲಿಲ್ಲ ಯಾರನ್ನು, ಯಾಕೆಂದರೆ ಅವರಿಗೆ ಎಲ್ಲ ಕೆಲಸ ಹೀಗೆ ಅಪ್ಲೈ ಮಾಡಿ ಸಿಗಬೇಕು, ಸಿಕ್ಕಿದರೆ. ಇಲ್ಲದಿದ್ದರೆ ನಾವು ಕರ್ಕೊಂಡು ಬರ್ಲಿಕ್ಕೆ ಆಗಲ್ಲ. ಆ ಕಾರಣ ಮಲ್ಲಿಕಕ್ಕಾಗ ಜನ ಬಂದಿರಲ್ಲ. ಅಂದು ಮಲ್ಲಿಕಕ್ಕ ಹೋಟೆಲ್ ಓಪನ್ ಮಾಡಿದರೆ ನೀವು ಖಂಡಿತ ಬನ್ನಿ ಆಯಿತಾ, ಅವರು ಕರೀತಾರೆ ನಿಮ್ಮನ್ನು. ನೋಡುವ, ನಾವು ನಾಳೆ ಇದರಲ್ಲಿ ಮಾತಾಡುವ ಸ್ವಲ್ಪ ಅದರ ಬಗ್ಗೆ, ಅವರು ಸಹ ಬಂದರೆ ಆಯಿತಾ. ಇವತ್ತು ನಾವು ಮಲಗುವ, ಯಾಕಂದರೆ ನಾವು ನಮ್ಮ ಟೈಮನ್ನು ಮೀರಿ 10 ನಿಮಿಷ ಜಾಸ್ತಿ ಮಾಡಿದ್ದೇವೆ. ಸೊ ಎಲ್ಲರಿಗೂ ಇಂಗ್ಲೀಷ್ ಬೇಕಾ ಅಂತ, ಇಂಗ್ಲೀಷು ಸ್ವಲ್ಪ ಮಾತಾಡಿದರೆ ಒಳ್ಳೆಯದು, ಪ್ಲಸ್ ಪಾಯಿಂಟ್. ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಇದ್ದರೆ ಪ್ಲಸ್ ಪಾಯಿಂಟ್. ಅದು ಪಕ್ಕ ಮಾತಾಡಿ ಮಾತಾಡಿ ಬರ್ತದೆ, ಏನು ತೊಂದರೆ ಇಲ್ಲ. ಇತ್ತೆತ್ತಿ 1 ವರ್ಷ ಕರೀದು ಅವನೊಂದು. ಓಕೆ ಅಕ್ಕ, ಇರ್ನ ವಿಷಯ ಎಂಚಿನೊಂಡು ಅವು ಈಡೇರಾಡು ತೊಂದರೆ ಜಾವೆ ಎಂಕುಲ ಸಪೋರ್ಟ್ ಮಾಡ್ಪ ಒಣಸ್ಕಂಡಲ್ಲ ಬರ್ಪ. ಓಲ್ ಪಾಡ್ಯಾಡಲ್ಲ ಅಡೆ ಬರ್ಪ ಒಣಸ್ ಮಾಡ್ತಾರೆ ಏಪಲವರಂಡ ಸಂಪತ್ತನ್ನೇ. ಗುಡ್ ನೈಟ್ ಕುರ್ಲಾ ಜೆಪ್ಪುಲೆ ಇರ್ಲ ಜೆಪ್ಪುಲೆ ಅಣ್ಣ. ಓಕೆ ಓಕೆ ಮಾತೆಲ್ಲ ಜೆಪ್ಪುಲೆ. ಗುಡ್ ನೈಟ್, ಬಾಯ್ ಬಾಯ್. ಶ್ರೀನಾಥ್ ಶುಭರಾತ್ರಿ, ಸಂಪತ್ತನ್ನ ಶುಭರಾತ್ರಿ. ಥ್ಯಾಂಕ್ ಯು ಮಾತ್ರೆಗಳ ಥ್ಯಾಂಕ್ಸ್, ಮಲ್ಲಿಕಕ್ಕ ಥ್ಯಾಂಕ್ಸ್, ಬಾಯ್ ಬಾಯ್. 192 ಮಲ್ಲಿಕಕ್ಕ ನಿಕ್ಕಲು ಬತ್ತಾರಂಡ 55 ಗ್ರಾಮ್ಸ್. ಅಲ್ಲ ಕೂಡ 10 ಜಾಸ್ತಿ ಮಂದಿನಿ ದಾದೆ ಮಲ್ಲಿಕಕ್ಕ. ನಿಕ್ಕಲು ಬತ್ತಾರಂಡ 55 ಗ್ರಾಮ್ಸ್ ದಾದೆ. ಯಬ್ಬ ಆತು ಕಾಸ್ಟ್ಲಿ ದಿಯ ಡೆಂಚ ಬರ್ಪಿನಿ ಎಂಕುಲು ಕೂಡ ಎಂಕ್ಲೆಗ್ ದುಬೈ ಇರ್ತಿ ಶಾರ್ಜೆ ಬರ ಖರ್ಚಿಜ್ಜ ಅಪ್ಪ ಎಂಕುಲು ಪಕ್ಕ ಮೂಲೆ 25 ತಡೆ ಪೋಪ ಒಣಸು ಗೋಲಂಡಲ್ಲ. ನಾಳೆ ಮಾತಾಡುವ ಅಣ್ಣ, ನಾಳೆ ನನಗೆ ಸರಿಯಾಗಿ ಹೇಳಿ. ಓಕೆ ನಾಳೆ ನೀವು 8 ಬನ್ನಿ ಆಯಿತಾ. 8 ಬಂದು ಇದೆಲ್ಲ ಕ್ವಶನ್ ಕೇಳಿದರೆ ನಾವು ಉತ್ತರ ಕೊಡಲಿಕ್ಕೆ ಸರಿ ಆಗ್ತದೆ. ಈಗ ನಮ್ಮ ದೊಂಡೆ ಸ್ವಲ್ಪ ಬೆಚ್ಚ ನೀರು ಕುಡಿದು ಕಿರಿಕಿರಿ ಆಗ್ತಾ ಉಂಟು. ಎಲ್ಲೇ ನೀರು ಕುಲ್ಲೋಡಿ ಅವನದುಲ್ಲೇರು ಎಲ್ಲೇ ಕುಲ್ಲುಗೆ ಎಲ್ಲೇ 16 ಗಂಟೆ ಕುಲ್ಲುಗೆ ಬೋಡಣ್ಣ ಗೋಪಾಲ ಚಾಯ್ತು ಬಣ್ಣದುಲ್ಲೇರು. ಮತ್ತು ಬಂದು ಹೋಗಬಾರ್ದು ಆಯಿತಾ, ನಮ್ಮಲ್ಲೇ ಇರಬೇಕು ಸ್ವಲ್ಪ ಹೊತ್ತು. ಅವರಿಗೆ ಬೇರೆಯಲ್ಲಿ ಹೋಗ್ಲಿಕ್ಕಿದ್ರೆ ಅಲ್ಲಿ ಹೇಳಿ ಬರಬೇಕು, ನಾನು ಇವತ್ತು ಬರುವುದಿಲ್ಲ, ನಮಗೊಂದು ಕಮಿಟ್ಮೆಂಟ್ ಉಂಟಂತ. ಆಯಿತು ಒಳಗೆ. ಓಕೆ ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್, ಗುಡ್ ನೈಟ್. ಲಾಸ್ಟ್ ಒಂದು ಪೆಗ್ಗೆ ಲೈವ್ ಪಾಡ್ದು ಬಕ್ಕ ಜಪ್ಪುಗ. ಫೇಸ್ಬುಕ್ ಮಾಡಿಲ್ಲ, ಪಾಸ್ಬುಕ್ ಇನ್ನೂ ಮಾಡಿಲ್ಲ. ಮತ್ತೆ ನೀವು ದುಬೈ ಬರುವ ಆಲೋಚನೆ ಮಾಡಿದ್ದೀರಾ ಪಾಸ್ಬುಕ್ ಮಾಡದೆ? ನೀವು ಪಾಸ್ಪೋರ್ಟ್ ಮೊದಲು ಮಾಡಿ. ಪಾಸ್ಪೋರ್ಟ್ ಮಾಡದೆ ನೀವು ದುಬೈಗೆ ಹೇಗೆ ಬರೋದು? ಪಾಸ್ಪೋರ್ಟ್ ಮಾಡಿ. ಪಾಸ್ಪೋರ್ಟ್ ಮಾಡದೆ ನೀವು ದುಬೈಗೆ ಬರುವ ಯೋಚನೆ ಮಾಡೋದು ಹೇಗೆ? ಪಾಸ್ಪೋರ್ಟ್ ಮಾಡಲೇಬೇಕಲ್ವಾ? ಅದು ಬೇಗ ಆಗ್ತದೆ, ಏನು ತೊಂದರೆ ಇಲ್ಲ. ಪಟಕ್ ಅಂತ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ 2 ವಾರದಲ್ಲಿ 3 ವಾರದಲ್ಲೇ ಆಗ್ತದೆ ಪಾಸ್ಪೋರ್ಟ್. ಹೌದು ನಮ್ಗೆ ಗೊತ್ತಾಯಿತು ಪಾಸ್ಬುಕ್ ಅಂದರೆ. ಓಕೆ ನಿಜ ಹೇಳುವೆನು ಅಮ್ಮ ನನಗೆ ಕಂಡರೆ ಪ್ರೀತಿ, ಬಲು ಇಷ್ಟ ಕಾನು ಹೇಳು ಕಥೆಯ ಹೇಳುವ ರೀತಿ, ಅದು ಏಕೋ ಕಾನು ಅಪ್ಪನನ್ನು ಕಂಡರೆ ಭೀತಿ. ಸಂಪತ್ತನ್ನೇ ಆಧಾರ್ ಕಾರ್ಡ್ ಆಪುಜೆಗೆ ಅಂತ ಅದೇ ಆಧಾರ್ ಕಾರ್ಡ್ ಓಡೆ ಇದು ರೇಷನ್ಗೆ ಅರಿದೆ ತೊಂದರೆ ಬೋಪಿನ ಹತ್ರ 2 ಸರದೆ ತೊಂದರೆ ಬೋಪಿನ ಅಲ್ಪ. ಆಧಾರ್ ಕಾರ್ಡ್ ಬೋರ್ಡು ಮಾತ್ರ, ಪಾಸ್ಪೋರ್ಟ್ ಮನ್ಪರೆ ಆಧಾರ್ ಕಾರ್ಡ್ ಬೋರ್ಡು. ಗೋಪಾಲಿ ಹಚ್ಚಿ ಮಾಡಲಿಕ್ಕೆ ರಗಲೆ ಉಂಟು, ಆಧಾರ್ ಕಾರ್ಡ್ ಇಲ್ಲ ಮನೆಯಲ್ಲಿ ಉಂಟು. ನೀವು ಮನೆಗೆ ಹೋಗುದಿಲ್ವಾ? ಮಾಡಲಿಕ್ಕೆ ಎಂತ ಇಲ್ಲಪ್ಪ. ಅಲ್ಲಿ ಕುಡ್ಲದಲ್ಲಿ ನಮ್ಮ ಇದುಂಟಲ್ಲ ಪಿ ವಿ ಎಸ್ ಇಂದ ಮೇಲೆ ಹೋಗುವಾಗ ಅಲ್ಲಿ ಇದುಂಟು, ನಮ್ಮದು ಪಾಸ್ಪೋರ್ಟ್ ಆಫೀಸ್ ಉಂಟು. ಅಲ್ಲಿಗೆ ಹೋಗಿ ನಿಕ್ಕಲು ದುಬೈದ ಉಲ್ಟಾ ಪಾತಿರೊಚ್ಚಿ ಸಂಪನ್ನು ದುಬೈದ ಉಲ್ಟಾ ಪಾತಿರೊಚ್ಚಿಂದು ಮಾಡಿದ್ದಕ್ಕೆ ರಗಲೆ ಉಂಟು. ಆಧಾರ್ ಕಾರ್ಡ್ ಇಲ್ಲ. ಕುಶಾಲ್ ಪಂಡಿನಿ ಸಂಪತ್ತನೆ ಮನೆ ಅಂದೆ. ಓಕೆ ಮಲ್ಲೆ ಚಪ್ಪ ಕುಶಾಲೆ ಪಾತಿರು ನಮ್ಮ ಬುಕ್ಕದಾಗ ಮನೆಗೆ. ನೀವು ಮನೆಗೆ ಹೋಗೋದಿಲ್ವಾ? ಯಾವಾಗಲಾದರೂ ಒಮ್ಮೆ ಹೋಗಿ ಕುಡ್ಲಕ್ಕೆ ಹೋಗಿ ಅಲ್ಲಿ ಪಾಸ್ಪೋರ್ಟ್ ಮಾಡಲಿಕ್ಕೆ ಕೊಡಿ. ನಿಕ್ಕಲು ದುಬೈದ ಉಲ್ಟಾ ಪಾತಿರುಚ್ಚಿ ಸಂಪನ್ನ ಮನದಲ್ಲಿ ಅಂದನು. ದುಬೈಡ್ ಎಂಕ್ಲು ಉಳ್ಳಾತೆ ಎಂಕ್ಲು ಸಪೋರ್ಟೇ ಮಾಡ್ಕೊಡು ದುಬೈಗೆ. ಉಲ್ಟಾ ಪಾತಿರನ ಫೋನು ನಮ್ಮನ್ನ ಕಡಪುರ ಇರ್ಬೇಕು.
ಓಕೆ ಮಾತೆಲ್ಲ ಗುಡ್ ನೈಟ್ ಬಂದು ಫೋನ್ ತುಳ್ಳೇರಿ ಯಾನಲ್ಲ ಪೋಪೆ ಬಾಯ್ ಬಾಯ್ ಯಾನೊಂದು 200 ನಿಮಿಷ ಮನ್ಪು ಅನ್ನ ತೂಪಿ ನೀನು ರೆಕಾರ್ಡ್ ಹಾಪು 200 ನಿಮಿಷದ 5 ನಿಮಿಷ ಉಂಡು ಉಪ್ಪಾಡು. ಯಾಕೆ ನೀವು ಮನೆಗೆ ಹೋಗೋದಿಲ್ಲ? ನೋಡುವ, ಟ್ರೈ ಮಾಡ್ತೀನಿ. ಹೌದೌದು, ನಾವು ಟ್ರೈ ಮಾಡಬೇಕು ಯಾವಾಗಲೂ. ಟ್ರೈ ಮಾಡಿದರೆ ಏನಾದರೂ ಒಂದು ಆಗ್ತದೆ. ಮಲ್ಲಿಕಕ್ಕ ದಾದೆ ಗಜಿಪಿ ಇರೇ ವೆಜ್ ಫಂಡರ್ದೆ. ಓಕೆ ಓಕೆ ಸಂಪತ್ತನ್ನೇ ಅನ್ನ ಪಡೋದಿಲ್ಲ ದಾದೆ ಗೊತ್ತುಂಡಿ ನನ್ನ 4 ನಿಮಿಷ ಉಂಡು 200 ನಿಮಿಷ ಆಪು ನಮ್ಮ ಐಕೆ ಅಂತ ತೂಪಿನಿ ತೂಕ 5 ಜನ ಉಳ್ಳೇರು 4-5 ಜನ. ಸೊ ಪಾತಿರಡೆ ಇಂಜಿನ ಅಂಚೆನೆ 5 ನಿಮಿಷ ಕುಳ್ದು ಲಕ್ಕು ಅನ್ಬೇಕು ಅಂಚ ಜೆಪ್ಪಳಿ ಅವೇ ಇರೇಗ ದಾದೆ ಕಚಿ ಪುಗೇಂಡೇರಿ ಎಂಕ್ ಒಂದು ಬೆಂಡಿಕಾಯಿ ಉಪ್ಪುಗರಿ ಮಲ್ತೆ ಬೊಕ್ಕ ಗಂಜಿ ಮಂತೆ ನುಪ್ಪೆ ಅಂಡಲ್ಲ ಗಂಜಿ ದಲಕ ಮಂತೆ ತಿಂಡಿ. ಸ್ವಲ್ಪ ಪ್ರಾಬ್ಲಮ್ ಉಂಟು, ಮನೆಗೆ ಸೇರಿಸಿಕೊಳ್ಳುತ್ತಿಲ್ಲ. ಓ ಹೌದಾ, ಓಕೆ, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಮಾ? ಓಕೆ ಓಕೆ ಓಕೆ, ಅದನ್ನು ನೀವೇ ಸರಿ ಮಾಡಿಕೊಳ್ಬೇಕಾಗ್ತದೆ. ಸಂಪತ್ತನ್ನೇ ಪೋಲೆ ಮುಂದೇರಿ ಪಿಡೆಪುಳೆ ಎಂದು ಬಂದಿರೋದು ಅದೇ ಪೋಲೆ ಮಂದಿರಿ ಪೊದೆಪುಳೆ ಅಂದ ಮಂದಿರಿ ಪೊದೆಪುಳೆ ಓಲಿ ಎತ್ತ ಟೈಮ್ ಉಂಡು ಒಂಚೂರು ಎಂಕ ನಾನು ಒಂದೇನು ಬಂದು ಬಂತದ್ದು ಎನ್ನ ಸೆಟ್ಟಿಂಗ್ ಪೂರ ದೆತ್ತದು ಪಜೆ ಪೂರ ಪಾಡ್ದು ಕಮ್ಮಿಡ ಒಂದು ಅರ್ಧ ಗಂಟೆ ಪೋಪುಂಡು ಬೊಕ್ಕ ಒಂದೇನು ತೂದು ದಾದಮ್ ತಾಂಡು ಒಂದು ಎಟ್ಟಿಂದು ಐದು ಬೊಕ್ಕ ಜೆಪ್ಪುನಿ ಬೊಕ್ಕ ಸಂಡೆ ಒಂಜಿ ವಿಡಿಯೋ ಬರ್ಪುಂಡು ಸಂಪತ್ತನ್ನ ಆಟದವೇ ಫೈನಲ್ ವಿಡಿಯೋ ಒಂಜಿ ಒಂತೆ ಆಟ ಪೂರ ರಕ್ಕಸನ ವಧೆ ಪೂರ ಉಂಡು ದೇವಿ ಪ್ರತ್ಯಕ್ಷ ಬೊಕ್ಕ ಪೂರ. ಸೊ ತೂ ಸಪೋರ್ಟ್ ಉಂಟು 23 ನಿಮಿಷ ದಾತೆ. ಗೋಪಾಲಚ್ಚಿ, ನಾನು ಮದುವೆ ಆದ ವಿಷಯದಲ್ಲಿ ಲವ್ ಮ್ಯಾರೇಜ್ ಆಗಿದ್ದು ನಾನು. ಓ ಹೌದೇ, ನೀವು ಲವ್ ಮ್ಯಾರೇಜ್ ಆಗಿ ಈಗ ಪ್ರಾಬ್ಲಮ್ ಆಗಿದಾ? ಹಾಗಾದರೆ ನೀವು ಜನರಿಗೆ ಏನು ಹೇಳ್ತಿದ್ದೀರಾ? ಲವ್ ಮ್ಯಾರೇಜ್ ಆಗಬಾರ್ದು ಅಂತ ಹೇಳ್ತೀರಾ? ಹೌದು, ಓಕೆ 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 ಓಕೆ. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ ಕತೆಯು ಮುಗಿಯದೆ ಹೋದರು ಉಂಡು ಮಲ್ಲ ಕೇಸನ್ನ ಮನದಲ್ಲಿ ಆಯ್ಕೆಲ್ಲ 3-4 ಗಂಟೆ ಬೋಡಪ್ಪ ನಾನು ಕ್ಲಿಯರ್ ಅನ್ಪರದೆ. ಮನೆಯವರ ಒಪ್ಪಿಗೆ ಇದ್ದರೆ ಮದುವೆ ಆಗಿ ಮನದಲ್ಲಿ ಮನೆಯವರ ಒಪ್ಪಿಗೆ ಇರಲಿ. ಮನೆಯವರ ಒಪ್ಪಿಗೆ ಇದ್ದು ಮದುವೆ ಆದರೆ ನಮಗೆ ಒಂದು ಆಶೀರ್ವಾದ ಇರ್ತದಲ್ಲ ಅವ್ರದ್ದು, ಅದು ಒಳ್ಳೆಯದು. ಮನೆಯವರ ಒಪ್ಪಿಗೆ ಇಲ್ಲದೆ ಮದುವೆ ಆಗಬಾರ್ದು. ಯಾಕೆ ಸುಮ್ಮನೆ ಇದು ಮಾಡೋದು? ನೀವು ಹಾಗೆ ಒಪ್ಪಿಗೆ ತಗೊಳ್ಳಿಲ್ವಾ? ಲವ್ವಿಗೆ ಕಣ್ಣಿಲ್ಲ ಅಂತಾರೆ, ಹೌದಾ? ಇದರ ಟಾಪಿಕ್ ಬಗ್ಗೆ ನಾವು ಮಾತಾಡುವ ಯಾವಾಗಲಾದ್ರೂ ಒಮ್ಮೆ ಎಲ್ಲರೂ ಇರುವಾಗ. ನನ್ನ ಥರ ಆಗಬಾರ್ದು ಯಾರಿಗೂ. ಓ ಹೌದಾ, ಸಾರಿ ಸರ್, ಸಾರಿ. ನಿಮಗೆ ಅಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ನೀವು ಮನಸ್ಸಲ್ಲಿ ಏನೋ ತುಂಬ ದುಃಖವನ್ನು ಇಟ್ಕೊಂಡಿದ್ದೀರಾ ಅಂತ ಕಾಣ್ತದೆ. ಸೊ ನಮ್ಮಿಂದ ಖಾಲಿ ಸಾರಿ ಅನ್ಬೋದು ಅಷ್ಟೇ, ಮತ್ತೆಂತ ಮಾಡಲಿಕ್ಕೆ ಆಗಲ್ಲ. ದೇವರು ಒಳ್ಳೇದು ಮಾಡಲಿ, ನಿಮ್ಮ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಲಿ. ಸಂಪತ್ತನ್ನು ಲವ್ ಮಾಡಿ ಆದರೆ ಕೈ ಕೊಡಬೇಡಿ ಅಂದಂದು ಅವೇ ಅವು ಪಂಡ್ರೆ ಅಪ್ಪಜಿ ಎತ್ತದ ಪುರ ಲವ್ ಮಂತ ದಾದ ಹಾಪನ್ ಗೊತ್ತಂಡೆ ಏರ್ ಪಂಡಲ ಅಕ್ಲು ಸುರುಕು ಅಕ್ಲೆಗೆ ಎಡ್ಡೆ ಹಾಪುನು ಕಾಲೇಜಿದ ಅವಲ ಮೂಲ ಸೋಕು ಲವ್ ಮನ್ಪೇರು ಎಡ್ಡೆ ಅಪ್ಪೇರು ಅಕ್ಲೆಗೆ ಅಂಡ್ ಅವು ಮದುವೆ ಬೊಕ್ಕ ಅವೇನು ಕಂಟಿನ್ಯೂ ಮನ್ಪೇರು ಆಪುಜಿದೆ ಪಂಡ ಅಪ್ಪಗ ಅಕ್ಲೆಗೆ ಸುರುಕಿ ಪೂರ ಗೊತ್ತಪ್ಪನು ಮಕ್ಕಳ ಅನೆ ಬರ ದಾದ ಅಂದ್ರೆ 2 ಜನಕ್ಕಲ್ಲ ಅಂಚಾದವು ಆತು ಅಂಚಿನ ಒಂಜಿ ಕೆಲವು ಮಾತ ಉಪ್ಪೇರು ಕೆಲವರೇ ಗೊತ್ತುಪ್ಪುಜಿ ಕೆಲವು ಕಂಟಿನ್ಯೂ ಆಪುಜಿ ಗೊತ್ತುಜ್ಜಿ ಎಂಕ್ ಆಯ್ತ ಬಗ್ಗೆ ಜಾಸ್ತಿ ಅಂಡಲ್ಲಿ ಒಂಜಿ ಒಪಿನಿಯನ್ ಆತೆ ಲವ್ ಮಾಡಿ ಆಯಿತು ಅನ್ನ ಓಕೆ ಮಲಗ್ತೇನೆ ಒಂದೊಂದು ಓಕೆ ಇತ್ತೆ ಮದಿಮೆ ಪಂಡ ಪ್ಯಾಷನ್ ಆತಂಡಿ ಅವಂದಿ ಮದಿಮೆ ಪಂಡ ಪ್ಯಾಷನ್ನೇ ಜಾತಿ ಬೇರೆ ಬೇರೆ ಅದಕ್ಕೆ ವಿರೋಧ ಮನೆಯಲ್ಲಿ. ಓ ಹೌದಾ, ಅದು ಈಗ ನಡೀತದೆ ಕೆಲವು ಜಾತಿ ವಿರೋಧ. ಆದರೆ ಅಲ್ಲ, ಜಾತಿ ಇಲ್ಲದಿದ್ದರೂ ನಡೀತದೆ, ಬೇರೆ ಜಾತಿ ಆಗ್ಬೋದು ಅಂತ ಒಪ್ತಾರೆ. ಕೆಲವರು ಒಪ್ಪುವುದಿಲ್ಲ, ಓಲ್ಡು ತಂದೆ ತಾಯಿ ಆದರೆ ಅವರು ಒಪ್ಪಲ್ಲ, ಅವರಿಗೆ ಅವ್ರದ್ದು ಒಂದು ಮನಸ್ಸಲ್ಲಿ ಏನೋ ಬೇಜಾರಿರ್ತದೆ. ಅದಕ್ಕೋಸ್ಕರ ಅಂದಿಯನ್ನ ಕರೆಕ್ಟ್ ಪಂಡಾರು ಬಂಡೇರು. ಓಕೆ 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 ಆಂಡ್ 200 ನಿಮಿಷ ಆಂಡ್ ಮಲ್ಲಿಕಕ್ಕ ಥ್ಯಾಂಕ್ಸ್ ಅವೇ ಈ ಕುಳ್ದಿತ್ತಾರೆ ನಟಿಗೆ ಇತ್ತು ಬರ್ತು ಸಂಪತ್ತನ್ನಾಗಲ್ಲ. ಗೋಪಾಲ್ ಹೆಚ್ಚು ಬೇಸರ ಮಾಡಬೇಡಿ. ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಬೇಗನೆ ಕ್ಲಿಯರ್ ಆಗಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ, ಅಷ್ಟೇ ನಾವು ಮಾಡ್ಬೋದು. ಮತ್ತೆಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ ಬಾಯ್ ಆಲ್ ಅಂತ ಇದ್ದಾರೆ. ಆಯ್ತಣ್ಣ, ಬಾಯ್ ಗುಡ್ ನೈಟ್. ಮತ್ತೆ 9 ಮಂದಿ ಇದ್ದಾರೆ. ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ, ನಾವು ಬಾಯ್ ಹೇಳುವಾಗ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 9 ಮಂದಿಯನ್ನು ಹೇಗೆ ಬಿಟ್ಟು ಹೋಗುವುದು ನಾವು? ಸಂಪತ್ತನ್ನು ಗುಡ್ ನೈಟ್ ಯಾರನ್ನ ಜೆಪ್ಪು ನೋಡೋದ್ರಲ್ಲಿ
10 ಮಂದಿ ಆಗಿದ್ದಾರೆ ಈಗ ನೋಡಿ, 10 ಮಂದಿ ಆಗಿದ್ದಾರೆ. ಬನ್ನಿ ಬನ್ನಿ ಜನರೇ, ಲೈವ್ಗೆ ಬನ್ನಿ. ಇವತ್ತೊಂದು ಎಂತ ರೆಕಾರ್ಡ್ ಮಾಡಬೇಕು ನೋಡುವುದು. ಗೋಪಾಲ ಹೆಚ್ಚು ಹಾಯ್ ಬರಂದುಲೇರಿ, ಗೋಪಾಲ ಹೆಚ್ಚಿಗೆ ನಿದ್ರೆ ಬರಂದಿಜ್ಜಿ ತುಲೆ ಹಾಯ್ ಬರಂದುಲೇರಿ, ಸಂಪತ್ತನಗಳ ನಿದ್ರೆ ಬರಂದಿಜ್ಜಿ, ಮಲ್ಲಿಕಾ ಕಂಡಲ ದುಬೈ ಉಳ್ಳೇರು ತೊಂದರೆ ಇಜ್ಜಿ. ಓಕೆ ಬಾಯ್ 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 ಎಲ್ಲ ತಿಕ್ಕ ಅವೇ ಮಾತ್ರೆಗಳ ಗುಡ್ ನೈಟ್ 8:30 ಆಂಡ್ ಎನ್ಮ ಜನ ಉಳ್ಳೇರಿ ಎಂಕ ಲೈವ್ ಬಿಡ್ದು ಬೇರೆ ಮನಸ್ಸಿಜ್ಜಿ ಎನ್ಮ ಒರ್ಮ ಜನ ಒಪ್ಪನದು ಅದೊಂದು ಗೊತ್ತಾಪು ಎಂಕ್ ಒಂದು ಎಂಚೇನೆ ಚಾಲು ದೀಪನ್ ಸಂಪದನ್ನೇ ಮಲ್ಲಿಕ ಪೋಲೆ ಹೋಟೆಲ್ ಪಾಡ್ಲೆ ಮೂಜಿ ಗ್ರಾಮ ಬಣದುಳ್ಳೇರಿ ಆರು ಹೋದಾಂಡಿ ಓಕೆ ಓಕೆ ಬಂದವನ್ಪ ನಮ್ಮ ಜಪ್ಪುಗಾವೆ ಬಾಯ್ ಗುಡ್ ನೈಟ್.